ಮೊದಲ ಭಾಗದಲ್ಲಿ ಪ್ರಾರ್ಥನೆ ಜಯಲಕ್ಷ್ಮಿ ಶೆಟ್ಟಿ ಪೂರ್ಣಿಮಾ ಜಯಲಕ್ಷ್ಮಿ ಪೂಜಾರಿ ಇವರು ಪ್ರಾರ್ಥನೆಯನ್ನು ನಡೆಸಿಕೊಡುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಪ್ರಾರ್ಥನೆಯನ್ನು ನಡೆಸಿಕೊಡುವಂತೆ ಜಯಲಕ್ಷ್ಮಿ ಶೆಟ್ಟಿ ಪೂರ್ಣಿಮಾ ಜಯಲಕ್ಷ್ಮಿ ಪೂಜಾರಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವಂತಹ ಜಯಲಕ್ಷ್ಮಿ ಶೆಟ್ಟಿ ಮತ್ತು ಪೂರ್ಣಿಮಾ ಜಯಲಕ್ಷ್ಮಿ ಪೂಜಾರಿ ಮೂಲಕ ಸಲ್ಲಿಸಿಕೊಂಡು ಮಾತಿನ ನುಡಿಗಮನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ 2019ನೇ ಇಸವಿಯಲ್ಲಿ ಸಮಗ್ರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಹಗಲಿರುಳು ಎನ್ನದೆ ಒಂದಷ್ಟು ಜೀರ್ಣೋದ್ಧಾರ ಕಾರ್ಯವನ್ನ ನಡೆಸಿದ್ದಲ್ಲದೆ ಇದೀಗ 2ನೇ ಹಂತದ ಸಮಗ್ರ ಜೀರ್ಣೋದ್ಧಾರದ ಕಾರ್ಯದ ಅಂಗವಾಗಿ ನೂತನ ಧ್ವಜ ಸ್ತಂಭ ನಿರ್ಮಾಣ, ಮಹಾಬಲಿಪೀಠ ನಿರ್ಮಾಣ, ರಾಜಗೋಪುರದ ನಿರ್ಮಾಣ ಕಾರ್ಯದಲ್ಲೂ ಸಹ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಅಹರ್ನಿಶಿಯಾಗಿ ಹಗಲಿರುಳು ಎನ್ನದೆ ದುಡಿದಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಈ ಭಾಗದ ಎಲ್ಲ ಬಂಧುಗಳ ಆತ್ಮೀಯರೂ ಆಗಿರ್ತಕ್ಕಂಥ ಬೆಳ್ಳರ್ಪಾಡಿ ಶಿವರಾಮ ಶೆಟ್ಟಿಯವರು ಸ್ವಾಗತ ಮಾತಿನ ನುಡಿಗಮನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ನಮಸ್ಕಾರ. ಶ್ರೀ ಕ್ಷೇತ್ರ ಬೆಳ್ಳರ್ಪಾಡಿ ಮಹಾವಿಷ್ಣು ದೇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸುತ್ತಾ ಇಂದಿನ ಈ ಧಾರ್ಮಿಕ ಕಾರ್ಯಕ್ರಮದ ಆಶೀರ್ವಚನ ನೀಡಲು ಪರಮೋಚ್ಚ ಶ್ರೀ ಈಶಪ್ರಿಯ ತೀರ್ಥರು ಆಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರುತ್ತಾರೆ. ಇನ್ನು ಧಾರ್ಮಿಕ ಉಪನ್ಯಾಸ ನಮ್ಮ ಅನುವಂಶಿಕ ತಂತ್ರಗಳು ಮಹಾವಿಷ್ಣುಮೂರ್ತಿ ದೇವರ ಸಕಲ ಕಾರ್ಯಕ್ಕೂ ತನ್ನನ್ನು ತಾನು ತೊಡಗಿಸಿಕೊಂಡ ನಮ್ಮೆಲ್ಲರ ನೆಚ್ಚಿನ ಶ್ರೀ ಕೆ.ಪಿ. ಕುಮಾರಗುರು ತಂತ್ರಿಯವರಿಗೆ ಬೆಳ್ಳರ್ಪಾಡಿ ಜನತೆಯ ಪರವಾಗಿ, ಸಮಗ್ರ ಗ್ರಾಮ ಅಭಿವೃದ್ಧಿ ಪರವಾಗಿ ಮತ್ತೆ ವ್ಯವಸ್ಥಾಪನಾ ಪರವಾಗಿ ಅವರಿಗೆ ತುಂಬುತ್ತದೆ. ಕೊರಂಗ್ರಪಾಡಿ ಕುಮಾರಗುರು ತಂತ್ರಿಗಳಿಗೆ ಸನ್ಮಾನ್ಯ ಲಕ್ಷ್ಮೀನಾರಾಯಣ ಭಟ್ ಬೆದರಕಳ್ಯ ಇವರು ಅವರಿಗೆ ಗೌರವದ ಶಿಲ್ಯವನ್ನು ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ದೇವರದ ಅನುವಂಶೀಯ ತಂತ್ರಿಗಳಾದಂತಹ ಪೂಜ್ಯನೀಯ ಕೊರಂಗ್ರಪಾಡಿ ಕುಮಾರಗುರು ತಂತ್ರಿಗಳಿಗೆ ಸ್ವಾಗತ ಸುಸ್ವಾಗತ. ಇನ್ನೊಬ್ಬರು ಅತಿಥಿಗಳು ವಿದ್ವಾನ್ ಶ್ರೀ ಸುಬ್ರಹ್ಮಣ್ಯ ಭಟ್ ಗುಂಡಿಬೇಡಿ ಅವಧಾನಿಗಳು ಮತ್ತು ವಾಸ್ತುತಜ್ಞರು ನಮ್ಮ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಎಲ್ಲ ವಾಸ್ತುಗಳನ್ನು ನಮಗೆ ವಿವರವಾಗಿ ಹೇಳಿ ನಮಗೆ ಸಕಾಲದಲ್ಲಿ ಕಾರ್ಯರೂಪಕ್ಕೆ ತರುವಂತೆ ನಮಗೆ ಬೋಧಿಸಿ ಸಕಾಲದಲ್ಲಿ ದೇವಸ್ಥಾನಕ್ಕೆ ಬಂದು ಅವರು ನಮಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಸಮಗ್ರ ಜೀರ್ಣೋದ್ಧಾರ ಪರವಾಗಿ ಹಾಗೂ ವ್ಯವಸ್ಥಾಪನಾ ಸಮಿತಿ ಪರವಾಗಿ ತುಂಬ
ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿದ್ವಾನ್ ಶ್ರೀ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಇವರಿಗೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಸೋಮೆಟ್ಟು ಇವರು ಅವರಿಗೆ ಗೌರವದ ಶಲ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮ ಈ ಮೂಲಕ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಇನ್ನೊಬ್ಬರು ನಮ್ಮ ಗೌರವಾಧ್ಯಕ್ಷರು ಸಮಗ್ರ ಜೀರ್ಣೋದ್ಧಾರ ಸಮಿತಿಯ ಬೆಳ್ಳಪಾಡಿ ಗೌರವಾಧ್ಯಕ್ಷರಾಗಿರುವ ಶ್ರೀ ರಮಾನಂದ ಭಟ್ 2 ದಿವಸದ ನಮ್ಮ ಅನ್ನದಾನವನ್ನು ನೀಡುತ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಧ್ವಜಮರದ ಎಲ್ಲ ಖರ್ಚನ್ನು ಅವರು ನೀಡಿರುತ್ತಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ ಜೀರ್ಣೋದ್ಧಾರ ಪರವಾಗಿ ತುಂಬ ಹೃದಯದ ನಮ್ಮ ದೇವಳದ ಮಹಾದಾನಿಗಳು ಸಮಗ್ರ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರು ಆದಂತಹ ಬೆಳ್ಳರ್ಪಾಡಿ ರಮಾನಂದ ಭಟ್ರವರಿಗೆ ವ್ಯಾಸ ಉಪಾಧ್ಯಾಯ ಇವರು ಅವರಿಗೆ ಗೌರವದ ಶಾಲನ್ನು ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಬಿ ಕುಂಚನಿಯ ರಮಾನಂದ ಭಟ್ರವರಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಟ್ಟಿದ್ದೇವೆ. ಹಿರಿಯರು, ಆದರಣೀಯರು, ಉದ್ಯಮಿಗಳು, ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಪ್ರಸಾದ್ ಮಲ್ಯ ಇವರಿಗೆ ಪ್ರೀತಿಯ ಸ್ವಾಗತವನ್ನ ಶಲ್ಯದ ಮುಖೇನವಾಗಿ. ಇನ್ನೊಬ್ಬರು ನಮ್ಮವರೇ ಆದ ಸತೀಶ್ ಶೆಟ್ಟಿ, ಈ ಗ್ರಾಮದ ಪ್ರಥಮ ಪ್ರಜೆ, ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸನ್ಮಾನ್ಯ ಸತೀಶ್ ಶೆಟ್ಟಿ ಗ್ರಾಮ ಪಂಚಾಯತಿನ ಸದಸ್ಯರು, ನಮ್ಮ ಭಾಗದ ಗ್ರಾಮ ಪಂಚಾಯತ್ನ ಸದಸ್ಯರು, ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಕೂಡ ಆಗಿರ್ತಕ್ಕಂಥ ಸತೀಶ್ ಶೆಟ್ಟಿ ಅವರಿಗೆ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಲ್ಲಿ ಓರ್ವರಾದಂಥ ವಿವೇಕ್ ರವರು ಅವರಿಗೆ ಗೌರವದ ಶಲ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ದೇವಭಕ್ತರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಸ್ವಾಗತ ಮಾತಿನ ನುಡಿನಮನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಮಹಾವಿಷ್ಣುಮೂರ್ತಿ ದೇವಳದ ಸಮಗ್ರ ಜೀರ್ಣೋದ್ಧಾರ ಸಮಿತಿಯ ನಮ್ಮ ನೆಚ್ಚಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಬೆಳ್ಳರ್ಪಾಡಿ ಶಿವರಾಮ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡು ಸನ್ಮಾನ್ಯ ಬೆಳ್ಳರ್ಪಾಡಿ ಶಿವರಾಮ ಶೆಟ್ಟರಿಗೆ ವೆಂಕಟೇಶ್ ನಾಯ್ಕರವರು ಅವರಿಗೆ ಗೌರವದ ಶಲ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಸಮಗ್ರ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ವಿಜೇತ್ ಕುಮಾರ್ ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ವಲ್ಪ ಹೊತ್ತಿನ ಕಾಲ ತಾವುಗಳು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಅಧ್ಯಕ್ಷರ ಜೊತೆಯಲ್ಲಿ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುವುದರಲ್ಲಿ ಮತ್ತು ಕಾಲಕಾಲಕ್ಕೆ ಸಭೆಯನ್ನು ಕರೆಯುವುದಿದ್ದಲ್ಲಿ ಒಂದಷ್ಟು ಮಾರ್ಗದರ್ಶನವನ್ನು ಮಾಡುವಲ್ಲಿ ತನ್ಮೂಲಕ ತನ್ನದೇ ಆದಂಥ ಮಹಾವಿಷ್ಣುಮೂರ್ತಿಯ ಸೇವೆಯನ್ನು ಮಾಡಿಕೊಂಡು ಬಂದಿರುವಂಥ ಮಹಾವಿಷ್ಣುಮೂರ್ತಿಯ ಪರಮ ಭಕ್ತರಲ್ಲಿ ಓರ್ವರಾದಂಥ ಸನ್ಮಾನ್ಯ ವಿಜೇತ್ ಕುಮಾರ್ ಅವರಿಗೆ ದಯಾನಂದ ಮಾಸ್ಟರ್ ಅವರು ಅವರಿಗೆ ಗೌರವದ ಶಲ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ವೇದಿಕೆ ಕೆಳಭಾಗದಲ್ಲಿ ಪತ್ರಿಕಾ ಮಾಧ್ಯಮದವರಿದ್ದಾರೆ, ಡಿಜಿಟಲ್ ಮಾಧ್ಯಮದವರಿದ್ದಾರೆ, ದೃಶ್ಯ ಮಾಧ್ಯಮದವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಹಾಗೆ ವೇದಿಕೆ ಕೆಳಭಾಗದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಹಿರಿಯ ಪದಾಧಿಕಾರಿಗಳಿಗೂ, ಉಪಾಧ್ಯಕ್ಷರುಗಳಿಗೂ, ಹಿರಿಯ ಪದಾಧಿಕಾರಿಗಳಿಗೂ, ಸರ್ವ ಸದಸ್ಯರಿಗೂ ಆದರದ ಸ್ವಾಗತ. ಹಾಗೆ ದೇವಳದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯ ಬಂಧುಗಳು ಸಹ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಊರಿನ ಸಮಸ್ತ ನಾಗರಿಕ ಬಂಧುಗಳಿಗೆ, ಭಗವದ್ಭಕ್ತಾದಿಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತ ಸುಸ್ವಾಗತವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುವರಿದ್ದೇವೆ.
ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ. ಕರುನಾಡಿನ ಪ್ರಸಿದ್ಧ ಜ್ಯೋತಿರ್ವಿದ್ವಾನ್, ಖ್ಯಾತ ಜ್ಯೋತಿಷಿಗಳು, ಅದಲ್ಲದೆ ಅದೆಷ್ಟೋ ದೇವಳಗಳ ಬ್ರಹ್ಮಕಲಶೋತ್ಸವ ಸಮಗ್ರ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪೌರೋಹಿತ್ಯದ ನೇತೃತ್ವವನ್ನು ವಹಿಸಿಕೊಂಡಂಥವರು. ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಮಹಾವಿಷ್ಣುಮೂರ್ತಿ ದೇವರ ಅಣ್ಣ ಕದಳಿಪ್ರಿಯ ಅನಂತ ಪದ್ಮನಾಭ ಸ್ವಾಮಿ ಎಂಬುದಾಗಿ. ಆ ನಿಟ್ಟಿನಲ್ಲಿ ಪೆರಳೂರಿನ ಅನಂತ ಪದ್ಮನಾಭ ಸ್ವಾಮಿಯೂ ಸಹ ಒಂದು ಕಾಲಘಟ್ಟದಲ್ಲಿ, ಈ ಕಾಲಘಟ್ಟದಲ್ಲಿ ಜೀರ್ಣೋದ್ಧಾರ ಆಗಬೇಕು ಎನ್ನುವ ಒಂದು ಮಹದಾಸೆಯನ್ನ ಇಟ್ಟುಕೊಂಡಿರುವಂಥ ನಮ್ಮ ದೇವಳದ ಅನುವಂಶಿಕ ತಂತ್ರಿಗಳಾದಂಥ ಪೂಜ್ಯನೀಯ ಕೊರಂಗ್ರಪಾಡಿ ಪಿ ಕುಮಾರ ಗುರು ತಂತ್ರಿಗಳು ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವರೆ ತಮ್ಮಲ್ಲಿ ಭಿನ್ನವಿಸಿಕೊಂಡಿದ್ದೇವೆ. ಈ ಮೂಲಕ ಕೇಳಿಕೊಂಡಿದ್ದೇವೆ. ಗುರುಗಳೇ, ಇದೀಗ ಗುರುಗಳ ಮಾತು. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಕ್ಷೇತ್ರ ಸ್ವಾಮಿಯಾದಂತಹ ಮಹಾವಿಷ್ಣುಮೂರ್ತಿ ದೇವರನ್ನು ನಮಿಸುತ್ತಾ, ಸಭೆಯಲ್ಲಿ ಆಸೀನರಾದಂತಹ ಗಣ್ಯರೇ, ಒಂದು ಸುಂದರವಾದಂಥ ಸಂಜೆಯಲ್ಲಿ ನಾವೆಲ್ಲರೂ ಕೂಡ ಆಸೀನರಾಗಿದ್ದೇವೆ. ದೇವರನ್ನು ಪೂರ್ಣತೆಯ ಸಂಕೇತದಲ್ಲಿ ಕಾಣಬೇಕೆನ್ನುವಂತಹ ಮಹದುದ್ದೇಶವನ್ನಿಟ್ಟುಕೊಂಡು ಗರ್ಭಗುಡಿ ತೀರ್ಥಮಂಟಪದ ಒಂದು ಹಂತದ ಜೀರ್ಣೋದ್ಧಾರವನ್ನು ಮುಗಿಸಿಕೊಂಡು, ವಿಶೇಷವಾಗಿ ದೇವರ ಗೋಪುರ, ಧ್ವಜಸ್ತಂಭ ಮತ್ತು ಮಹಾಬಲಿಪೀಠದ ಪ್ರತಿಷ್ಠಾಪನಾದಿ ಸತ್ಕರ್ಮಗಳನ್ನು ಮುಗಿಸಿ ಇದೆಲ್ಲ ಕ್ರಿಯೆಗಳನ್ನು ದೇವರಿಗೆ ಅರ್ಪಿಸಬೇಕೆನ್ನುವಂತಹ ಉದ್ದೇಶದಿಂದ ದೇವರಿಗೂ ಕೂಡ ದ್ರವ್ಯಮಿಡಿತವಾಗಿರುವಂತಹ ಬ್ರಹ್ಮಕಲಶಾಭಿಷೇಕವನ್ನು ಕೂಡ ಮಾಡಿಕೊಂಡಂತಹ ಒಂದು ಒಳ್ಳೆಯ ಪುಣ್ಯದ ಸಂದರ್ಭ ಅಂತ ಹೇಳಬಹುದು. ನಮ್ಮ ಹಿರಿಯರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾಗಿದ್ದರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣವನ್ನು ಇಟ್ಟುಕೊಂಡು ಈ ದೇವಸ್ಥಾನವನ್ನು ನಿರ್ಮಾಣ ಅಂತ ಮಾಡಿರೋದಿಲ್ಲ. ದೇವಸ್ಥಾನದ ನಿರ್ಮಾಣಕ್ಕೆ ಒಂದು ದೊಡ್ಡ ಆಶಯ ಅಂತ ಇರ್ತದೆ. ನನಗೆ ಸಂಪತ್ತು ಬೇಕು, ಮತ್ತು ನನಗೆ ಮನೆ ಆಗಬೇಕು, ನಾನು ಎಣಿಸಿದ ಕೆಲಸ ಆಗಬೇಕು, ಇದೆಲ್ಲ ಬಿಟ್ಟು ಒಂದು ದೊಡ್ಡ ಆಶಯವನ್ನು ಇಟ್ಟುಕೊಂಡು ಹಿರಿಯರು ದೇವಸ್ಥಾನವನ್ನು ಒಂದು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ. ದೇವಸ್ಥಾನವನ್ನು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡುವಾಗಲೂ ಕೂಡ ಅದಕ್ಕೂ ಒಂದು ನಿರ್ಣಯವನ್ನು ಮಾಡ್ತಾರೆ. ಯಾವ್ಯಾವುದೋ ಕಡೆಯಲ್ಲಿ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕಿಲ್ಲ, ಅದಕ್ಕೆ ಅದರದ್ದೇ ಆಗಿರತಕ್ಕಂತಹ ಕೆಲವು ಸ್ಥಾನಗಳು ಅಂತ ಇವೆ. ಆ ಸ್ಥಾನಗಳಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅಲ್ಲಿ ಬೇಕಾಗಿರುವಂತಹ ಸಾನ್ನಿಧ್ಯಗಳು ವೃದ್ಧಿಯಾಗ್ತದೆ ಅಂತ. ಹಾಗಾದರೆ ಈ ದೇವರನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ ಇರುವಂತಹ ಮೂಲ ಉದ್ದೇಶ ಏನಾಗಿರ್ತದೆ ಅಂತ ಕೇಳಿದರೆ, ಪ್ರತಿಷ್ಠಾಪನಾ ಕಾಲದಲ್ಲಿ ಹೇಳತಕ್ಕಂತಹ ಒಂದು ಮಂತ್ರ ಇದೆ, ಲೋಕಾನುಗ್ರಹ ಹೇತ್ವರ್ಥಂ. ಒಂದು ಮೊದಲನೇ ಮಂತ್ರ ಏನು ಅಂತ ಕೇಳಿದರೆ ಲೋಕಾನುಗ್ರಹ ಹೇತ್ವರ್ಥಂ, ಲೋಕಕ್ಕೆ ಅನುಗ್ರಹವನ್ನು ಮಾಡುವಂಥ ಉದ್ದೇಶದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಎಷ್ಟು ದೊಡ್ಡ ಆಶಯ ನೋಡಿ. ಒಂದು ಗ್ರಾಮದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆಯ ಆಶಯ ಎಷ್ಟು ದೊಡ್ಡದು ಕೇಳಿದರೆ, ನನ್ನನ್ನು ಉದ್ಧಾರ ಮಾಡುವಂತಲ್ಲ, ನನ್ನ ಗ್ರಾಮವನ್ನು ಉದ್ಧಾರ ಮಾಡುವಂತಲ್ಲ, ಲೋಕಾನುಗ್ರಹ ಹೇತ್ವರ್ಥಂ, ನಾನು ಕಾಣದೇ ಇರತಕ್ಕಂತಹ ಎಷ್ಟೋ ಪ್ರದೇಶಗಳಿವೆ, ಆ ಎಲ್ಲ ಪ್ರದೇಶಗಳನ್ನು ಕೂಡ ನಾನು ಕಾಣುವ ಒಂದು ಭೂಮಿ ಪ್ರದೇಶಗಳು ಮಾತ್ರ ಅಲ್ಲ, ಇಡೀ ಲೋಕವನ್ನು ಉದ್ಧಾರ ಮಾಡು ಭಗವಂತ ಎನ್ನುವಂತಹ ದೊಡ್ಡ ಆಶಯವನ್ನು ಮೊದಲಿಟ್ಟುಕೊಂಡು ದೇವರನ್ನು ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ. ಆ ಮಂತ್ರವನ್ನು ನಾವು ಕಾಣ್ತಾ ಹೋದರೆ ಆ ಪ್ರತಿಷ್ಠೆಯ ಅವರ ಆಶಯದ ದಾರ್ಢ್ಯತೆ ಮತ್ತು ಅದರ ಎತ್ತರ ಸ್ಥಾನ ಎಷ್ಟು ಅಂತ ಗೊತ್ತಾಗ್ತದೆ.
ನೀನು ಈ ಬಿಂಬದಲ್ಲಿ ಸ್ಥಿರವಾಗಿರು. ಎಲ್ಲಿಯ ತನಕ ಅಂತ ಕೇಳಿದ್ರೆ ಯಾವ ಚಂದ್ರಶ್ಚ ಸೂರ್ಯಶ್ಚ ಯಾವತ್ತಿಷ್ಠತಿ ಮೇದಿನಿ, ಎಲ್ಲಿಯ ತನಕ ಅಗಸದಲ್ಲಿ ಸೂರ್ಯಚಂದ್ರರಿರ್ತಾರೆ, ಎಲ್ಲಿಯ ತನಕ ಇಲ್ಲಿ ಭೂಮಿ ಸ್ಥಿರವಾಗಿರುತ್ತದೆ, ಅಲ್ಲಿಯ ತನಕ ನೀನು ಈ ಬಿಂಬವನ್ನು ಆಶ್ರಯಿಸಿಕೊಂಡು ಇದ್ದುಕೊಂಡು ಅನುಗ್ರಹಿಸು. ಹಾಗಾದರೆ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಅದಕ್ಕೆ ಇರತಕ್ಕಂತಹ ವ್ಯಾಲಿಡಿಟಿ ಏನು ಅಂತ, ಎಷ್ಟರ ತನಕ ವ್ಯಾಲಿಡಿಟಿ ಇರುತ್ತೆ ಅಂತ ಕೇಳಿದ್ರೆ, ನಾವು ಹೇಳ್ತಾ ಇರುವಂತಹದ್ದು ದೇವಸ್ಥಾನಕ್ಕೆ, ಅವರು ಕಟ್ಟಿದ ದೇವಸ್ಥಾನಕ್ಕೆ ವ್ಯಾಲಿಡಿಟಿ ಅಂತ ಅಲ್ಲ, ಸಾನ್ನಿಧ್ಯಕ್ಕೆ ಇರತಕ್ಕಂತಹ ವ್ಯಾಲಿಡಿಟಿ ಎಷ್ಟು ಅಂತ ಕೇಳಿದ್ರೆ, ಈ ಅಗಸದಲ್ಲಿ ಚಂದ್ರ ಸೂರ್ಯರು ಕಾಣುವಲ್ಲಿಯ ತನಕ ಈ ಬಿಂಬದಲ್ಲಿ ನೀನು ಸ್ಥಿರವಾಗಿ ಸ್ಥಾಪನೆಯಾಗಿರುವಂತ. ನಮಸ್ಕಾರ. ಹಾಗಾದರೆ ನಾವು ಕಟ್ಟಿಕೊಟ್ಟಂತಹ ದೇವಸ್ಥಾನ, ನಾವು ಕೆತ್ತಿಕೊಟ್ಟಂತಹ ಬಿಂಬ, ಇದೆಲ್ಲವೂ ಕೂಡ ಜೀರ್ಣ ಆಗಬಹುದು. ಜೀರ್ಣ ಆಗದೇ ಇರುವಂತಹದ್ದು ಯಾವುದು ಅಂತ ಕೇಳಿದರೆ, ನಮ್ಮ ಹಿರಿಯರು ಯಾವುದೋ ಒಂದು ಋಷಿಗಳು ಸ್ಥಾಪನೆ ಮಾಡಿದಂತಹ ಸಾನ್ನಿಧ್ಯ ಅದು ಸ್ಥಿರವಾಗಿ ಭೂಮಿಯಲ್ಲಿ ನಿಂತಿರ್ತದೆ ಅಂತ. ಅಲ್ಲೇ ಲೋಕಾನುಗ್ರಹೇತ್ವರ್ಥಂ ಸ್ಥಿರೀಭವ ಸುಖಾಯನಃ ಸಾನ್ನಿಧ್ಯಂ ಚ ತಥಾ ದೇವ ಪ್ರತ್ಯಹಂ ಪರಿವರ್ಧಯ. ಒಂದು ದೊಡ್ಡ ಸಂಗತಿಯನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಆ ದೇವರಿಗೆ ಕೊಡುವಂತಹ ಒಂದು ದೊಡ್ಡ ಸೂಚನೆ ಏನು ಅಂತ ಕೇಳಿದ್ರೆ, ಪ್ರತ್ಯಹಂ ಪರಿವರ್ಧಯ, ನೀನು ಇವತ್ತಿನಿಂದ ಲಾಗಾಯಿತು ವೃದ್ಧಿಸ್ತಾ ಇರು ಅಂತ. ಹೇಗೆ ವೃದ್ಧಿಸಬೇಕು ಅಂತ ಕೇಳಿದ್ರೆ, ನಿನ್ನನ್ನು ಆಶ್ರಯಿಸಿಕೊಂಡಂತಹ ಜನರೂ ಕೂಡ ವೃದ್ಧಿಯಾಗ್ತಾ ಹೋಗಬೇಕು, ಅವರೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದಬೇಕು, ಅದಕ್ಕಾಗಿ ನೀನು ವರ್ಧಿಸು ಎನ್ನುವಂತ ಮಾತನ್ನು ಹೇಳಿ ಕೊನೆಗೆ ಹೇಳ್ತಾರೆ, ಸಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವ ವರ್ಜಿತಂ. ಆ ಮಂತ್ರದ ಕೊನೆಯಲ್ಲಿ ಹೇಳುವಂತಹದ್ದೇನು ಅಂತ ಕೇಳಿದ್ರೆ, ನಮ್ಮ ದೇಶದ, ನಮ್ಮ ರಾಜ್ಯದ ಈ ಎಲ್ಲ ಒಂದು ಕೆಲಸಗಳಿಗೆ ಯಾರೆಲ್ಲ ಮುಂದಾಗಿ ಬಂದಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು, ಉಪದ್ರವಗಳು ಕೂಡ ಬಾರದಂತೆ ಈ ರಾಜ್ಯವನ್ನು, ಈ ರಾಷ್ಟ್ರವನ್ನು, ನಮ್ಮ ಪ್ರದೇಶವನ್ನು, ನನ್ನ ಮನೆಯನ್ನು ಸುಖವಾಗಿ ಇಟ್ಟು ಕೊನೆಗೆ ಹೇಳುವ ಮಾತು ಮಾಮುದ್ಧರ ನಮೋಸ್ತುತೆ. ಎಲ್ಲ ಲೋಕವನ್ನು ಉದ್ಧಾರ ಮಾಡುವ, ರಾಜ್ಯವನ್ನು, ರಾಷ್ಟ್ರವನ್ನು, ನನ್ನ ಭೂಮಿಯನ್ನು, ನನ್ನ ಗ್ರಾಮವನ್ನು, ನನ್ನ ಪ್ರದೇಶವನ್ನು ಎಲ್ಲವನ್ನು ಉದ್ಧರಿಸೋ. ಕೊನೆಗೆ ಹೇಳುವುದೇನು ಕೇಳಿದ್ರೆ, ಮಾಮುದ್ಧರ ನಮೋಸ್ತುತೆ, ನನ್ನನ್ನು ಉದ್ಧರಿಸು ಭಗವಂತ ಅಂತ ಕೊನೆಗೆ ಒಂದು ಮಾತನ್ನು ಹೇಳಲಿಕ್ಕುಂಟು. ಅಂತಹ ಒಂದು ದೊಡ್ಡ ಆಶಯವನ್ನಿಟ್ಟುಕೊಂಡು ಈ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಅಂತ ಮಾಡಿದ್ದಾರೆ. ಈ ಸಮಯದಲ್ಲಿ ಒಂದು ಮಾತು ಹೇಳಲಿಕ್ಕುಂಟು. ಎಷ್ಟೋ ಜನ ಇಲ್ಲಿ ಚಾಕ್ರಿಯವರಿದ್ದಾರೆ, ಚಾಕ್ರಿಯನ್ನು ಮಾಡುವವರಿದ್ದಾರೆ, ಅರ್ಚಕರಿದ್ದಾರೆ. ನಾವು ತಂತ್ರಿಗಳ ಪರಂಪರೆಯವರು, ಅರ್ಚಕರ ಪರಂಪರೆಯವರು, ಚಾಕ್ರಿಯನ್ನು ಮಾಡುವವರು ಇವರೆಲ್ಲ ಇದ್ದಾರೆ. ಇವರು ಯಾಕೆ ಚಾಕ್ರಿಯನ್ನು ಮಾಡ್ತಾ ಬರಬೇಕು, ನಾವೆಲ್ಲ ಈ ಆರಾಧನೆಯನ್ನು ಮಾಡ್ತಾ ಬರಬೇಕು ಯಾಕೆ ಅಂತ ಕೇಳಿದ್ರೆ, ನಮಗೆ ದೇವರ ಪರಿಚಯ ಎಷ್ಟುಂಟೋ ಅದಕ್ಕಿಂತ ಜಾಸ್ತಿ ನಮ್ಮ ಪರಿಚಯ ದೇವರಿಗಿದೆ ಅಂತ. ಕಾರಣ ಏನು ಅಂತ ಕೇಳಿದರೆ, ನಾನು ನನ್ನ ಹಿರಿಯರನ್ನು ಯಾರನ್ನು ಕಾಣಲಿಲ್ವೋ ಅವರನ್ನೂ ಕೂಡ ಈ ದೇವರು ಕಂಡಿದ್ದಾರೆ. ಪ್ರಾಯಶಃ ನನ್ನ ಅಜ್ಜನನ್ನು ನಾನು ಕಾಣಲಿಲ್ಲ, ಆದರೆ ನನ್ನ ಅಜ್ಜನನ್ನು ಕಂಡವರು ಈ ದೇವರಿದ್ದಾರೆ. ನನ್ನ ಅಜ್ಜ ಬಂದು ಈ ದೇವರಿಗೆ ಬಂದು ಪೂಜೆ ಮಾಡಿದ್ದಾರೆ, ತಂತ್ರ ಹಾಕಿದ್ದಾರೆ. ಹಾಗಾದರೆ ನನ್ನ ಅಜ್ಜನದ್ದು ಮಾತ್ರ ಅಲ್ಲ, ನನ್ನ ಪರಂಪರೆಯ ಪರಿಚಯ ಇರುವುದು ಯಾರಿಗೆ ಅಂತ ಕೇಳಿದರೆ ಅದು ಆ ಬೆಳ್ಳರಪಾಡಿಯ ವಿಷ್ಣುಮೂರ್ತಿ ದೇವರಿಗೆ ಅಂತ ಆಗಿರ್ತದೆ. ಕೇವಲ ನನ್ನ ಮಾತು ಮಾತ್ರ ಅಲ್ಲ, ಅರ್ಚಕರಾಗಿರಲಿ, ತಂತ್ರಿಗಳಾಗಿರಲಿ, ಎಷ್ಟೋ ಚಾಕ್ರಿಯವರಿದ್ದಾರೆ. ಆ ಚಾಕ್ರಿಯವರಿಗೂ ಕೂಡ ಅವರು ಕಾಣದೇ ಇರುವಂತಹ ಅವರ ಹಿರಿಯರ ಹೆಸರು, ಅವರು ಕಾಣದೇ ಇರತಕ್ಕಂಥ ಅವರ ಹಿರಿಯರ ಇತಿಹಾಸ, ಎಲ್ಲ ಸಂಗತಿಗಳು ಕೂಡ ಅಪ್ ಟು ಡೇಟ್ ಸಂಪೂರ್ಣವಾಗಿ ದೇವರಿಗೆ ಅದು ಗೊತ್ತಿರುವುದರಿಂದ ನಮ್ಮ ಇಡೀ ಹಿಸ್ಟ್ರಿ ಗೊತ್ತಿರತಕ್ಕಂತಹ ಒಬ್ಬ ಏಕೈಕ ವ್ಯಕ್ತಿ ಹೇಳಿದರೆ ನಮ್ಮ ಹಿಸ್ಟ್ರಿ ಅದು ಬೆಳ್ಳರಪಾಡಿ ಮಹಾವಿಷ್ಣುಮೂರ್ತಿ ದೇವರಿಗೆ ಗೊತ್ತಿರುವುದರಿಂದ ನಾವು ಯಾರೂ ಕೂಡ ಈ ನಮ್ಮ ಕರ್ತವ್ಯದಿಂದ ನಾವು ಚ್ಯುತಿಯಾಗಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಮಗೆ ಇರುವ ಪರಿಚಯ ಅದು ದೊಡ್ಡದಲ್ಲ, ನಮ್ಮ ಇಡೀ ಪರಂಪರೆಯ ಇತಿಹಾಸ ಪರಿಚಯ ಈ ಸಾನ್ನಿಧ್ಯಕ್ಕೆ ದೇವರಲ್ಲಿ ಇರುವುದರಿಂದ ನಾವೆಲ್ಲರೂ ಇವತ್ತು
ಈ ಕರ್ಮಾಂಗವನ್ನು ಮಾಡಿದ್ದೇವೆ. ಹೇಗೆ ಮಾಡಿದ್ದೇವೆ ಅಂತ ಕೇಳಿದರೆ ಇದು ಒಂದು ಕರ್ತವ್ಯದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಈ ಕರ್ಮಾಂಗವನ್ನು ಮಾಡುವಾಗ ಇದು ಈ ಕೆಲಸ ಮಾಡಲಿಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾರೆ, ಇದು ನನ್ನ ಬದುಕಿಗೆ ಬಂದ ಸೌಭಾಗ್ಯ ಎನ್ನುವಂತಹ ಮೂಲ ಉದ್ದೇಶವನ್ನು ಮತ್ತು ಮಹತ್ತರವಾದ ಉದ್ದೇಶವನ್ನು ಕೂಡ ಇಟ್ಟುಕೊಂಡು ನಾನು ಕಂಡಿದ್ದೇನೆ. ಚಾಕ್ರಿಯವರು ಬೆಳ್ಳರಪಾಡಿ ಗ್ರಾಮ ಚಿಕ್ಕ ಗ್ರಾಮ, ಆದರೆ ಚೊಕ್ಕ ಗ್ರಾಮ. ಅಷ್ಟು ಮಾತ್ರ ಅಲ್ಲ, ಎಲ್ಲರೂ ಕೂಡ ಪ್ರೀತಿಯಿಂದ ದೇವರ ಕರ್ಮವನ್ನು ಮಾಡುವವರಾಗಿರುವುದರಿಂದ ವೈಯಕ್ತಿಕವಾಗಿ ನಮಗೂ ಕೂಡ ಇಲ್ಲಿ ಒಂದು ಕರ್ಮಾಂಗವನ್ನು ಮಾಡಲಿಕ್ಕೆ ಬಹಳ ಪ್ರೀತಿ. ಕಾರಣ ಏನು ಅಂತ ಕೇಳಿದರೆ ಎಲ್ಲರೂ ಕೂಡ ಆ ದೇವರ ಮೇಲೆ ಇರತಕ್ಕಂತಹ ಪ್ರೀತಿಯನ್ನು ಅವರ ಕ್ರಿಯೆಯಲ್ಲಿ ತೋರಿಸ್ತಾರೆ. ಅದರಿಂದಾಗಿ ಮೊನ್ನೆ ನಮ್ಮೊಟ್ಟಿಗೆ ಬಂದವರೊಬ್ಬರು ಹೇಳಿದ್ರು, ಏನು ಅಂತ ಕೇಳಿದ್ರೆ, ಬೆಳ್ಳರ್ಪಾಡಿಯಲ್ಲಿ ನಾವು ಬಂದು ಈ ಪ್ರಕಾಶಾದಿ ಪ್ರತಿಷ್ಠಾಪನಾದಿ ಸತ್ಕರ್ಮಗಳನ್ನೆಲ್ಲ ಮಾಡುವಾಗ ನಮಗೆ ಸುಸ್ತು ಗೊತ್ತಾಗೋದಿಲ್ಲ, ಮತ್ತು ನಮ್ಮ ಹತ್ರ ಕೆಲಸಗಳನ್ನು ಎಕ್ಸ್ಟ್ರಾ ಕೆಲಸಗಳು ನಮ್ಮಿಂದ ಗೊತ್ತಾಗದೇ ಇರುವ ಹಾಗೆ ಆಗ್ತದೆ. ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿಯ ಜನರು ನಮಗೆ ಕೊಡತಕ್ಕಂತಹ ಪ್ರೀತಿ ಮತ್ತು ಒಳ್ಳೆಯ ಸಪೋರ್ಟ್. ನಾನು ಮೊನ್ನೆ ಕಂಡಿದ್ದೇನೆ, ಬ್ರಹ್ಮಕಲಶಕ್ಕೆ ಚಪ್ಪರ, ಒಂದು ರಾತ್ರಿಯಲ್ಲಿ ಇಡೀ ಚಪ್ಪರವನ್ನು, ಭವ್ಯವಾದಂತಹ ಚಪ್ಪರವನ್ನು ಎಲ್ಲರೂ ಕೂಡ ಸೇರಿಕೊಂಡು ಶಿವರಾಮ ಶೆಟ್ಟರು ಮುಂದೆ ನಿಂತುಕೊಂಡು, ವಿಜೇತರು ಕೂಡ ಮುಂದೆ ನಿಂತುಕೊಂಡು, ಆಗ್ತದೆ ನಾಳೆ ಬೆಳಗ್ಗೆ ನೀವು ಬರುವಾಗ ಚಪ್ಪರ ತಯಾರಾಗ್ತದೆ ಅಂತ ಹೇಳಿ ಅದ್ಭುತವಾಗಿ ಒಳ್ಳೆಯ ಚಪ್ಪರವನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಒಳ್ಳೆಯ ರೀತಿಯ ಚಪ್ಪರವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಹೇಗೆ ಹೇಳಿದ್ದೇವೆಯೋ ಅದಕ್ಕಿಂತಲೂ ಅತಿಶಯವಾಗಿ ಆ ಚಪ್ಪರವನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಕಾರಣ ಒಂದೇ, ನನ್ನ ದೇವರು, ನನ್ನ ಪ್ರೀತಿಯ ದೇವರು, ನಮ್ಮನ್ನೆಲ್ಲರನ್ನೂ ಕೂಡ ನಡೆಸುವ ದೇವರು ಎನ್ನುವಂತಹ ಒಂದು ಭವ್ಯವಾದಂತಹ ಭಕ್ತಿ ಮನಸ್ಸಿನ ಒಳಗಡೆ ಇರುವುದರಿಂದ ಮಾತ್ರ ಎಲ್ಲ ಕೆಲಸಗಳು ಆಗಲಿಕ್ಕೆ ಸಾಧ್ಯ ಆಯಿತು. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಕೊನೆಗೆ ಹೇಳಲಿಕ್ಕುಂಟು. ನಮ್ಮ ನಾಗಪಾತ್ರಿಗಳು ರಮಾನಂದ ಭಟ್ರು ಒಂದು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಧ್ವಜಮರಕ್ಕೆ ತಾಮ್ರದ ಹೊದಿಕೆಯನ್ನು ಅವರು ಹೊದಿಸಿದ್ದಾರೆ. ನಾನು ಮೊನ್ನೆ ಹೇಳಿದ್ದೇನೆ, ಅವರಿಗೆ ಯಾಕೆ ಆ ಪ್ರೇರಣೆಯನ್ನು ದೇವರು ಕೊಟ್ಟಿದ್ದಾರೆ ಅಂತ ಕೇಳಿದರೆ, ನಾನು ಮೊನ್ನೆಯೂ ಕೂಡ ಹೇಳಿದ್ದೇನೆ, ಈ ಧ್ವಜ ಮರದಲ್ಲಿ ನಾವು ಗರುಡನನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಉಂಟು. ಧ್ವಜ ಮರದಲ್ಲಿ ಗರುಡನನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಆ ಗರುಡನ ಸ್ವರೂಪವನ್ನು ನಾವು ಸ್ತುತಿಸಲಿಕ್ಕುಂಟು, ಸ್ತುತಿ ಮಂತ್ರ ಹೇಳಲಿಕ್ಕುಂಟು. ಆ ಸ್ತುತಿ ಮಂತ್ರದಲ್ಲಿ ಮೊದಲು ಬರುವಂತಹದ್ದೇನು ಅಂತ ಕೇಳಿದ್ರೆ ಅಷ್ಟಕುಲ ನಾಗಭೂಷಣಾಯ ಅಂತ, ನಾಗಲಿಪ್ತ ಅಂಗದೇಹಾಯ ಅಂತ ಅರ್ಥ. ಅಂದರೆ ಅಷ್ಟಕುಲದ ನಾಗನನ್ನು ದೇಹದಲ್ಲಿ ಭರಿಸಿಕೊಂಡು ಇಡೀ ನಾಗನನ್ನು ಮೈಯಲ್ಲಿ ಭರಿಸಿಕೊಂಡಂತಹ ಗರುಡನನ್ನು ನಾವು ಕೊನೆಗೆ ಸ್ತುತಿ ಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡಲಿಕ್ಕುಂಟು. ಪ್ರಾಯಶಃ ವಿಷ್ಣುಮೂರ್ತಿ ದೇವರಿಗೆ ಗೊತ್ತಿತ್ತು, ನಾಗರನ್ನು ಉಪಾಸನೆ ಮಾಡುವವರೇ ನನಗೆ ಗರುಡನಿಗೆ ಬೇಕಾಗಿರತಕ್ಕಂಥ ತಾಮ್ರದ ಹೊದಿಕೆಯನ್ನು ಕೊಡಬೇಕು ಎನ್ನುವಂತಹದ್ದು ದೇವರ ಆಶಯ ಇತ್ತು. ಈ ಆಶಯ ಆಯಿತು. ಅವರ ಬದುಕಿಗೂ ದೊಡ್ಡ ಒಂದು ಸಂಪತ್ತು ಏನು ಅಂತ ಕೇಳಿದರೆ ಅವರು ನಿರ್ಧಾರ ಮಾಡಿಕೊಟ್ಟದ್ದೇ ಅಲ್ಲ, ಇದು ಬೆಳ್ಳರ್ಪಾಡಿಯ ವಿಷ್ಣುಮೂರ್ತಿ ದೇವರು ನಿರ್ಧರಿಸಿ ಇಂತಹ ವ್ಯಕ್ತಿಯಿಂದಲೇ ತಗೊಳ್ಬೇಕೆನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಆ ದೇವರು ತಗೊಂಡಿದ್ದಾನೆ. ಅದರಿಂದಾಗಿ ಬೆಳ್ಳರ್ಪಾಡಿಯ ವಿಷ್ಣುಮೂರ್ತಿ ದೇವರು ಕೇವಲ ಒಂದು ಗ್ರಾಮಕ್ಕೆ ಸೀಮಿತವಾಗಿರತಕ್ಕಂತಹ ದೇವರಲ್ಲ, ಇಡೀ ನಮ್ಮ ದೊಡ್ಡ ಪರಿಸರಕ್ಕೆ. ಈಗ ಅವರೇ MC ಮಾಡೋರು ಹೇಳಿದರು, ಪೆರಡೂರು ದೇವರ ಅಣ್ಣ ಬೆಳ್ಳರ್ಪಾಡಿಯ ವಿಷ್ಣುಮೂರ್ತಿ ದೇವರು ಎನ್ನುವಂತಹ ಪ್ರತೀತಿಯು ಕೂಡ ವಿಶೇಷವಾಗಿ ಹಿಂದಿನಿಂದಲೂ ಕೂಡ ಇಲ್ಲಿ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿದ್ದೀರಾ. ಆ ದೇವರ ಕರ್ಮಾಂಗವನ್ನು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ, ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ಯಾರೆಲ್ಲ ಸೇರಿದ್ದಾರೋ ಅವರಿಗೆಲ್ಲರಿಗೂ ಕೂಡ ವ್ಯಕ್ತಿಗತವಾಗಿ ದೇವರ ಅನುಗ್ರಹವನ್ನು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ, ಜನಮಾನ್ಯ, ಜನಸ್ನೇಹಿ ಶಾಸಕರಂತ ಕವಿತೆಯ ಉಳ್ಳಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಬಯಸಿಕೊಂಡು, ಸನ್ಮಾನ್ಯ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಲ್ಲಿ ಓರ್ವರಾದಂಥ ರೋಹಿ ಶೆಟ್ಟಿ ಅವರಿಗೆ ಗೌರವದ ಶಲ್ಯವನ್ನು ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾಪು ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು, ಜನಸ್ನೇಹಿ ಶಾಸಕರು ಆದಂಥ ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಕವಿಹೃದಯ ಉಳ್ಳವರು,
ಕಾವ್ಯಮಯ ವಾಗ್ಜಯ ಮೂಲಕ ಜನರನ್ನ ಮಂತ್ರಮುಗ್ಧರನ್ನಾಗಿಸುವಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರ್ಮೆ ಸುರೇಶ್ ಶೆಟ್ಟಿಯವರ ಮಾತಿಗಾಗಿ ನಿರೂಪಣೆ ಮಾಡೋರು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಜೋಗುಳದ ಪದ ಕೇಳಿ ಹಾಲ ಹಂಬಲ ಮರೆತ ಮಗುವಿನ ಪರಿಸ್ಥಿತಿ ಆ ಥರ ಆಗ್ತದೆ. ಅಂದರೆ ಒಳ್ಳೆ ರೀತಿ ಹಾಡಾಡ್ತಿದ್ರೆ ಮಗು ಹಾಲು ಕುಡಿದನ್ನೇ ಮರ್ತು ಬಿಡ್ತಾ ಅಂತ. ನನ್ನ ಸ್ನೇಹಿತರು ಪ್ರಶಾಂತ್ ಅಣ್ಣ ಮತ್ತು ನಮ್ಮ ದೊಡ್ಡ ಆಪ್ತ ವಲಯದಲ್ಲಿ ಒಬ್ಬರು ಅಂಥವ್ರು. ಪರಮ ಪೂಜ್ಯ ಗುರುಗಳು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರಂತ ಕೇಳಿದ್ದೇನೆ. ಮಹಾವಿಷ್ಣುಮೂರ್ತಿ ದೇವಸ್ಥಾನ ಬೆಳ್ಳರ್ಪಾಡಿಯ ನೂತನ ಧ್ವಜಸ್ತಂಭ ಪ್ರತಿಷ್ಠೆ, ಮಹಾಬಲಿಪೀಠ ಪ್ರತಿಷ್ಠೆ ಹಾಗೆ ರಾಜಗುರು ಸಮರ್ಪಣಾ ಪೂರ್ವಕ ಬ್ರಹ್ಮಕಲಶೋತ್ಸವ ಸಮಿತಿಯ ವೇದಿಕೆಯ ಮೇಲಿರ್ತಕ್ಕಂಥ ಈಗಲೇ ನನ್ನ ಹೃದಯಕ್ಕೆ ಹತ್ತಿರ ಆದಂಥವರು, ವಿಶೇಷವಾಗಿ ಇವತ್ತು ನಮ್ಮ ಕಾಪುವಿನ ಮಾರಿಗುಡಿ ಒಂದು ಐತಿಹಾಸಿಕ ಸಾಕ್ಷಿಗೆ ಕ್ಷಣಗಣನೆ ಇದ್ದರೆ ಅದರ ಹಿಂದಿನ ರೂವಾರಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಮ್ಮ ಕುಮಾರ ಗುರು ತಂತ್ರಿಗಳು ನಮ್ಮನ್ನು ಕೈ ಹಿಡಿದು ಕ್ಷಣ ಕ್ಷಣಕ್ಕೂ ಮುನ್ನಡೆಸ್ತಕ್ಕಂಥ ಪುಣ್ಯಾತ್ಮ. ಅವರ ಮಾತುಗಳನ್ನು ತಾವೆಲ್ಲ ಕೇಳಿದ್ದೀರಿ. ಕೇಳ್ತಾರೆ ಬ್ರಹ್ಮಜ್ಞಾನೇತಿ ಇತಿ ಬ್ರಾಹ್ಮಣ ಅಂತೇಳಿ. ಮತ್ತೊಬ್ಬರು ಬಹುಶಃ ಈ ಭಾಗದಲ್ಲಿ ಯಾವುದೇ ಒಂದು ದೇವಸ್ಥಾನ ಆಗಬೇಕಾದ್ರೆ ಅದರ ಹಿಂದಿನ ಪೂರಕ ಮತ್ತು ಪ್ರೇರಕ ಶಕ್ತಿ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗುಂಡಿಪಾಳ್. ಇಂಥವ್ರ ಮುಂದೆ ಮಾತಾಡಬೇಕಾದ್ರೆ 7 ಎದೆ ಬೇಕಾಗ್ತದೆ. ಹಾಗೆ ಇನ್ನೊಬ್ಬರು ಪೂಜ್ಯ ರಾಮಾನಂದ ಭಟ್ರು ಇದ್ದಾರೆ. ಅವರ ಆಶೀರ್ವಾದವನ್ನು ಯಾಚನೆ ಮಾಡ್ತೇನೆ. ಇಲ್ಲಿಯ ಪ್ರಥಮ ಪ್ರಜೆ ಸಹೋದರ ಸನ್ಮಾನ್ಯ ಪ್ರಸಾದ್ ಮಲ್ಯರವರೇ, ಹಾಗೆ ಸತೀಶ್ ಅಣ್ಣವರೇ, ಭುಜಂಗಣ್ಣ ದೂರದ ಬಿಜಾಪುರದಲ್ಲಿ ಅವರ ವ್ಯವಹಾರವನ್ನು ಕಟ್ಟಿಕೊಂಡಿದ್ರು ಕೂಡ ಕೇಳಿದ್ದೇನೆ. ನೀವು ಹತ್ತೂರ ದೊರೆತನಕ್ಕಿಂತ ಹೆತ್ತೂರ ಊಳಿಗೆ ಮೇಲಿನ ರೀತಿಯಲ್ಲಿ ಅವರ ಹುಟ್ಟಿದ ಊರನ್ನು ಮರೆಯಿಲ್ಲ. ನನಗೆ ಗೊತ್ತಿಲ್ಲ ಅವರು ಇಲ್ಲಿಯವರು ಅಂತೇಳಿ. ನಾವೆಲ್ಲೋ ಒಂದು ಹೋಟ್ಲ್ ಅಸೋಸಿಯೇಷನ್ ಮೀಟಿಂಗಲ್ಲಿ ಯಾವುದೋ ಕಾಣ್ತಾ ಇದ್ವಿ. ನಾನು ಭಗವಂತ ಅವರಿಗೆ 100 ವರ್ಷ ಆಯುಷ್ಯನ್ನು ಕೊಡಲಿ, ಇಂಥವರ ಸಂತತಿ ಸಾವಿರ ಆಗಲಿ ಅಂತ ಹಾರೈಕೆ ಮಾತನ್ನು ಈ ಸಮಯದಲ್ಲಿ ಹೇಳ್ತೇನೆ. ಹಾಗೆ ಶಿವರಾಮಣ್ಣ ನಮ್ಮ ಅತ್ಯಂತ ಆತ್ಮೀಯರು, ಯಾವಾಗಲೂ ಈ ದೇವಸ್ಥಾನದ ಬಗ್ಗೆ ಚಿಂತನೆ ಮಾಡ್ತಾ ತನ್ನ ಬದುಕನ್ನು ಕ್ಷಣದ ಬದುಕನ್ನು ಕಳೆದುಕೊಟ್ಟಂಥವ್ರು ಅಂತ ಶಿವರಾಮಣ್ಣ ಇದ್ದಾರೆ. ಹಾಗೆ ಸಾಮಾನ್ಯ ಸಂತೋಷ್ ಶೆಟ್ಟಿಯವರಿದ್ದಾರೆ. ಇನ್ನು ನನ್ನ ಕಿರಿಯ ಸಹೋದರ ವಿಜಯ ಬೆಳ್ಪಾಡಿಯವರು ಇಲ್ಲಿ ಬರಬೇಕಾದ್ರೆ 3-4 ಸಲ ಫೋನ್ ಮಾಡಿ ಸುರೇಶಣ್ಣ ಒಂದು 5 ನಿಮಿಷ ಬತ್ತುಬೋಲೆ ನಿಮಗೆ ಅರ್ಥ ಆಗಲಿ, ಇದು 23ನೇ ಕಾರ್ಯಕ್ರಮ, ಬೆಳಿಗ್ಗೆ 7 ಗಂಟೆ ಎದ್ದಿದ್ದೀನಿ, ಉಳ್ಳಾರದಲ್ಲಿ ಕಂಬಳ ಮುಗಿಸ್ಕೊಂಡು ನೇರಾಗಿ ಇಲ್ಲಿಗೆ ಬಂದಿದ್ದೇನೆ. ಇನ್ನು ಹಿರಿಯಡ್ಕದಲ್ಲಿ ಡಾಕ್ಟ್ರಿಗೆ ಒಂದು ಸನ್ಮಾನ ಇದೆ. ಹಾಗೆ ನಮ್ಮ ಕುರ್ಕಲಲ್ಲಿ ಒಂದು ಬ್ರಹ್ಮಕಲಶೋತ್ಸವ ಇದೆ. ಕುಂದಾಪುರದಲ್ಲಿ ಒಂದು ಕಾರ್ಯಕ್ರಮ ಇದೆ. ಇದು ನಮ್ಮ ಬದುಕಿನ ಪಾಡು. ಇದು ಒಂದು ಸಂಭ್ರಮದ ಸಾರ್ಥಕಗಳಿಗೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಒಂದು ನಿಶ್ಚಲ ತಪೋನಿಷ್ಠೆ ಫಲಿಸಿದ ಗಳಿಗೆ ಅಂತ ಭಾವಿಸ್ತೇನೆ. ಇದು ನಿಮ್ಮೆಲ್ಲರ ಸಾತ್ವಿಕ ತಪನೆ ಫಲ, ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಭಾವಿಸ್ತೇನೆ. ನಾನು ಸುಮಾರು 10-18 ದೇಶಗಳನ್ನ ಸುತ್ತಿ ಬಂದಿದ್ದೇನೆ. ಆದರೆ ಕೇಳಿದ್ದೀವಿ ನಾವು, ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೇಶು ಭಾರತಂ ರಮ್ಯಂ ಅಂತೇಳಿ. ಹಾಗಾಗಿ ಈ ದೇಶ, ಈ ಜಗತ್ತಿನ ಆಧ್ಯಾತ್ಮಿಕ ಗುರು ಏನೋ ಇದ್ದರೆ ಅದು ಭಾರತ ಅಂತೇಳಿ ಭಾಳ ಸಮರ್ಥವಾಗಿ ನಾವು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಜಗತ್ತಿನ ಆಧ್ಯಾತ್ಮಿಕ ಅಗ್ರೇಸರ ಅಂತ ಒಂದು ದೇಶ ಇದ್ದರೆ, ದೇವರು ನಡೆದಾಡಿದ ಒಂದು ಜಾಗ ಅಂತ ಇದ್ದರೆ, ಅದು ಋಷಿಮುನಿಗಳು ನಡೆದಾಡಿದ ಒಂದು ಜಾಗ ಇದ್ದರೆ ಅದು ಕೇವಲ ಭಾರತ ಮಾತ್ರ. ಹಾಗಾಗಿ ಇಲ್ಲಿಯ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು, ನಾಗಸ್ಥಾನಗಳು ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತೇನೆ. ಇಲ್ಲಿಯ ಕಲ್ಲುಗಳು, ಕಂಬಗಳು ಕೂಡ ನಮ್ಮ ಆಸ್ತಿಕತೆ, ಅಗಾಧತೆ, ಸೊಲ್ಲನ್ನು ಪಲ್ಲವಿಸ್ತವಂತೆ. ಈ ನಿಟ್ಟಿನಲ್ಲಿ ಅಹಂಕಾರ, ಮಮಕಾರಗಳು ನಿವೃತ್ತಿ ಆದಾಗ ನಿಜವಾದ ಓಂಕಾರದ ಉದಯ ಆಗ್ತದಂತೆ. ಹಾಗಾಗಿ ಧರ್ಮದ ಬಿಗಿ, ಕರ್ಮದ ಕಟ್ಟು, ಭಕ್ತಿಯ ಬಲ, ನಿತ್ಯ ನೆಲೆ ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ಬದುಕು ಭಾವಗೀತೆ ಆಗ್ತಂತೆ.
ನಾವು ಕಾಪುನಲ್ಲಿ ಮಾರಿಗುಡಿಯ ಕೆಲಸ ಪ್ರಾರಂಭ ಮಾಡಿದಾಗ ನಾನೇ ಹಿಂದೆ ಕೂತು ಮಾತಾಡ್ತಿದ್ದೆ. ಕುಮಾರ ಗುರುಗಳಿದ್ದರು. 30 ಕೋಟಿಯ ಪ್ಲ್ಯಾನ್ ಮಾಡಿದೆ. ನಾನು ಹೇಳಿದ್ರೆ ಮುಗುಲ್ 3 ಕೋಟಿ ಮಲ್ಪಾಡು ಐಡ್ಬೇಕು 30 ಪವಾಡ ಅಂತ ಹೇಳ್ತಿದ್ದೆ ನಾನು. ಅದೇ ಸಭೆಯಲ್ಲಿ ನನಗೆ ಮುಂದೆ ಕರೆದು ಕಾರ್ಯಾಧ್ಯಕ್ಷ ನೀನೇ ಆಗಬೇಕು ಅಂತ ಹೇಳಿದರು. ಅಂದರೆ ಯಾವುದಕ್ಕೂ ಕಾಲ ಬರಬೇಕಂತೆ. ಹಿರಿಯರು ಹೇಳ್ತಾರೆ, ಕಾಲೋ ಹಿ ದುರಿತಗಮಃ ಕಾಲಸ್ಯ ಕುಟಿಲಾಗತ್ತಿ ಕಾಲಾಯ ತಸ್ಮನಮ್ ಅಂತೇಳಿ. ಯಾವುದನ್ನು ಯಾರು ಎಲ್ಲಿ ಎಷ್ಟು ಮಾಡಬೇಕು ಅಂತೇಳಿ ಅದು ದೈವ ನಿರ್ಣಯ ಅಂತೆ. ನಾವು ಕೇವಲ ನೆವನ ಮಾತ್ರ. ಹಾಗೆ ಆ ಭಗವಂತ ಕೇಳ್ತೇವಲ್ಲ, ತಮ್ ಯಥಾಯಥ ಉಪಾಸತೆ ತದೇವ ಭವತಿ ಅಂತೇಳಿ. ನಮ್ಮ ಉಪಾಸನೆ ತಕ್ಕಂತೆ ಭಗವಂತ ಒಲಿತಾನಂತೆ. ಈ ಥರದ ಕೆಲಸಗಳಿಗೆ ಬಹುಶಃ ಒಂದು ಜನ್ಮದಲ್ಲಿ ಒಂದು ಅವಕಾಶ ಕೊಡ್ತಾನೆ ಒಂದು ಊರಲ್ಲಿ. ನನ್ನ ಅನುಭವ ಇದು. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದೇ ಮಾರಿಗುಡಿಯಲ್ಲಿ ಇವತ್ತು 33 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. 25 ಕೋಟಿ ಚಿನ್ನ ಬಂದಿದೆ. ಇದೀ ನಮ್ಮ ತಂತ್ರಿಗಳು ಇಬ್ಬರು ಇದ್ದಾರೆ. ಅವರ ನೇತೃತ್ವದಲ್ಲಿ ಬಹುಶಃ ದಕ್ಷಿಣ ಭಾರತದಲ್ಲೇ ಪ್ರಥಮವಾಗಿರ್ತಕ್ಕಂಥ ಒಂದು ಗುಡಿ 25 ಕೋಟಿ 25 ತೊಲೆ 25 ಚಿನ್ನ ಕೆಜಿ ಚಿನ್ನ ಇರ್ತಕ್ಕಂಥ ಆ ಒಂದು ಚಿನ್ನದ ಸ್ವರ್ಣಗದ್ದುಗೆ. ಹಾಗೆ 33 ಕೋಟಿ ಈಶ್ವರಿಗೆ ಇದಾಗಿದೆ. ನಮ್ಮ ಪ್ಲ್ಯಾನ್ ಇರ್ತಕ್ಕಂಥ 60 ಕೋಟಿ. ನಮಗೆ ಈಗ ವೇಗ ನೋಡ್ತಿದ್ರೆ ಖಂಡಿತ ನಮಗೆ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತೇಳಿ. ಹಾಗೆ ಇದನ್ನು ದೇವರು ನಡೆಸಿಕೊಡ್ತಾನೆ. ನಾವು ಕೇವಲ ನೆವನ ಮಾತ್ರ. ಹಾಗಾಗಿ ಈ ಮಣ್ಣಿಗೆ ಬಹುಶಃ ಆಗ ಒಂದು ಕಾಲ ಬಂದಿದೆ ಅಂತ ಭಾವಿಸ್ತೇನೆ. ನಾನು ಒಂದು ಹೇಳ್ತೇನೆ, ಬಹುಶಃ ಇದರಲ್ಲಿ ಮೊದಲು ಒಂದು ಕಾಲ ಇತ್ತು, ಆದರೆ ಈಗ ಕಾಲ ಬದಲಾಗಿದೆ. ಒಂದಷ್ಟು ಹಣ ಇದ್ದವರು ಕೂಡ ಈ ಕಡೆಗೆ ಆಧ್ಯಾತ್ಮಿಕದ ಕಡೆಗೆ ಮುಖ ಮಾಡಿ ನಿಲ್ಲುತ್ತಾರೆ. ಅದು ಕೇಳ್ತಾರೆ, ಅರ್ಥವಿಲ್ಲದ ಬದುಕಿಗೆ ಅರ್ಥವಿಲ್ಲ, ಅರ್ಥವೇ ಬದುಕಿನ ಪರಮಾರ್ಥವಲ್ಲ ಎನ್ನುವಂತೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವ ಧರ್ಮ ಹೊನ್ನಾಗದೆ ಬಿಡೋದೆನ್ನುವಂತೆ ಬಹುಶಃ ನಮಗೆ ಸಿಕ್ಕಂಥ ಒಂದು ಅಪೂರ್ವ ಅವಕಾಶ. ಅಲ್ಲಿ ನಾವು ಕಾಪುನಲ್ಲಿ ಏನು ಹೇಳಿದ್ವಿ, ಒಂದು ಮನೆಗೆ ಒಂದು ಶಿಲೆ ಕೊಟ್ಟರೆ ಸಾಕು ಅಂತೇಳಿ. ನಿಮಗೆ ಅನುಕೂಲ ಆದರೆ ನಿಮ್ಮ ಮನೆಯವರಿಗೆ ಕುಟುಂಬಕ್ಕೆ ಹೇಳಿ ಒಂದು 9 ಶಿಲೆ ಕೊಡಿಸಿ ಅಂತೇಳಿ. ಕೆಲವರು 99 ಶಿಲೆ ಕೊಟ್ಟರು, ಕೆಲವರು 100, 200, 300. ಇದೆಲ್ಲವನ್ನು ಆ ಭಗವಂತ ನಿಂತು ನಮ್ಮ ಕಡೆಯಿಂದ ಮಾಡಿಸ್ತಾನಂತೆ. ಹಾಗಾಗಿ ಹೇಳ್ತಾರೆ, ನಾವೆಲ್ಲ ಊರು ತುಂಬ ಸೇರ್ತೀವಿ. ನಾವೀಗ ಈ ದೇವಸ್ಥಾನ ಅಂದಾಗ ನಮ್ಮ ಪೂರ್ವಕಲ್ಪನೆ ಏನಿತ್ತು, ಜಾತಿ ಮೇಲು ಕೀಳು ಭಾವ ಇದೆಲ್ಲವನ್ನು ಮರೆತು ನಾವೆಲ್ಲ ಒಂದಾಗಿರಬೇಕು. ಅಲ್ಲಿ ಒಬ್ಬ ಪುರೋಹಿತರು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಈ ಊರಿನ ಏಳಿಗೆಗೆ ಶ್ರಮಿಸ್ತಾ ಇರಬೇಕು. ಹಾಗಾಗಿ ಹೇಳ್ತಾರೆ, ಗಂಗೆ ತಾನೊಂದು ನದಿ, ತುಂಗೆ ತಾನೊಂದು ನದಿ, ಸಂಗಮದವರೆಗೆ ಬೇರ್ತನ, ಸಮುದ್ರ ಸೇರಿದೊಡೆ ಗಂಗೆ ಯಾರು ತುಂಗೆ ಯಾರು ಅಂತೇಳಿ ಭಗವಂತನ ಮುಂದೆ ನಿಂತಾಗ ಬಹುಶಃ ನಾವು ಬೇರೆ ಬೇರೆ ಇರ್ಬೋದು, ಆದರೆ ಭಗವಂತನ ದೃಷ್ಟಿಯಲ್ಲಿ ನಾವೆಲ್ಲ ಭಕ್ತರು ಒಂದೇ ಅಂತಕ್ಕಂಥ ಭಾವ ಅಲ್ಲಿ ಮೂಡಬೇಕೆಂದು ಚಿಂತನೆ ಇಟ್ಕೊಂಡು ಕಟ್ಟಿಕೊಡೋದು ನಮ್ಮ ವ್ಯವಸ್ಥೆ. ಹಾಗಾಗಿ ನಾವು ಸಂಪಾದಿಸಿದ ಹಣ, ಆಸ್ತಿ, ಒಡವೆಗಳಿಗೆ ನಾವೇ ಕಾವಲುಗಾರರಾದರೆ ಈ ರೀತಿಯಲ್ಲಿ ಮಾಡಿರ್ತಕ್ಕಂಥ ನಮ್ಮ ಒಳ್ಳೆಯ ಕೆಲಸಗಳು, ಈ ರೀತಿಯ ದಾನ ಧರ್ಮಾದಿಗಳು ಅವು ಸದಾ ನಮಗೆ ಕಾವಲಾಗಿ ನಿಲ್ತವಂತೆ. ಅದಕ್ಕೆ ಹೇಳ್ತಾರೆ, ಶೃಂಗಾರ ಕೃತಕ, ಬಂಗಾರ ಕ್ಷಣಿಕ, ಬೈವಾರದ ಬಾಳಿದೇಕೆ, ನೀನಿತ್ತ ಕಾಯ ನಿನ್ನ ಕೈಯಲ್ಲಿ ಮಾಯ, ಆಗೋದು ಹೋಗೋದು ನಿನ್ನ ಕೈಯಲ್ಲಿ ಎನ್ನುವಂತೆ ನಾವು ಕೇವಲ ಕರ್ಣ ಮಾತ್ರ, ಕಾರಣ ಆ ದೈವ ಅನ್ನೋದು ಮರಿಬಾರ್ದಂತೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿರ್ತಕ್ಕಂಥ ಮಾತು. ನೀನು ನಿನ್ನ ಕರ್ತವ್ಯವನ್ನು ಮಾಡ್ತಾ ಹೋಗು, ಫಲಾಫಲಗಳ ಒಂದು ವಿವೇಚನೆ ಅದು ನನಗೆ ಬಿಟ್ಟುಬಿಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಆ ಭಗವಂತ ನಮಗೆ ಹೇಳ್ತಾನೆ. ಈ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರಲ್ಲ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೆ. ಎಲ್ಲಿ ಭಗವತ್ ಸಾನ್ನಿಧ್ಯ ಇದೆಯೋ ಅಲ್ಲಿ ಖಂಡಿತವಾಗಿ ಜಯ ವಿಜಯಗಳು ತಂತಾನೆ ಒಲಿದು ಬರ್ತಾವಂತೆ. ನನಗೆ ಅನುಭವ ಇದೆ. ಒಬ್ಬರು ಒಂದಷ್ಟು ಜನ ಬಂದು ಕಣ್ಣಲ್ಲಿ ನೀರು ಹಾಕಿದ್ದಾರೆ, ದೇವಸ್ಥಾನ ಅರ್ಧವಂತುಂಡು, ದೈವಸ್ಥಾನ ಅರ್ಧವಂತು ಅಂತೇಳಿ. ನಾನು ಅವರಿಗೆ ಧೈರ್ಯ ಹೇಳ್ತೇನೆ, ನನ್ನ ಇದರಲ್ಲಿ ಪರೀಕ್ಷೆ ಆಗ್ತದೆ, ವಿಮರ್ಶೆ ಆಗ್ತದೆ. ಖಂಡಿತ ಭಗವಂತ ನಮ್ಮ ಕೆಲಸ ನಿಲ್ಲಿಸೋದಿಲ್ಲ. ಯಾರೋ ಒಬ್ಬರು ಬರ್ತಾರೆ, ಅದು ಭುಜಂಗಣ್ಣ ಅಂತವರು, ಶಿವರಾಮಣ್ಣ ಅಂತವರು, ಅಥವಾ ಈ ಊರಿನ ದಾನಿಗಳು, ಈ ಊರಿನ ಹಿರಿಯರು, ಗಣ್ಯರು, ಮಾನ್ಯರು ಎಲ್ಲೋ ಒಂದು ಕಡೆಗೆ ಅವ್ರ ಚಿತ್ತಕ್ಕೆ ಬರಬೇಕು. ಹಾಗಾಗಿ ಆ ಕೆಲಸ ನಡೆಸ್ತಾನೆ. ಸ್ವಲ್ಪ ತಡ ಆಗ್ಬೋದು, ಆದರೆ ಈ ಥರದ ಕೆಲಸಗಳು ಖಂಡಿತ ನಿಲ್ಲುವುದಿಲ್ಲ ಅನ್ನೋದಕ್ಕೆ ಈ ಅಲ್ಲಲ್ಲಿ ನಡೀತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನಾನು
ಶಾಸಕನಾದ ಮೇಲೆ ಸುಮಾರು 5-6 ದೇವಸ್ಥಾನಕ್ಕೆ ಅದು ಹೊಸ ದೇವಸ್ಥಾನದ ಪರಿಕಲ್ಪನೆ ಅಲ್ಲಲ್ಲಿ ಮೂಡ್ತಾ ಇದೆ. ಇವತ್ತು 45 ಕೋಟಿ ರೂಪಾಯಿಗಳ ಪಡುಬಿದ್ರಲ್ಲಿ ಒಂದು ದೇವಸ್ಥಾನಕ್ಕೆ ಈಗಾಗಲೇ ಅಲ್ಲಿ ಪ್ಲ್ಯಾನ್ ರೆಡಿ ಆಗ್ತಾ ಇದೆ. ಮಾರಿಯಮ್ಮ ನಮಗೆ ನಮ್ಮ ನಿರೀಕ್ಷೆನ ಮೀರಿ ಅಲ್ಲಿ ಬೆಳೀತಾ ಇದೆ. ಉದ್ಯಾವರದಲ್ಲಿ ಒಂದು ದೇವಸ್ಥಾನ ಅಲ್ಲಿ ತಯಾರಾಗ್ತದೆ. ಹಾಗೆ ಇದ್ರ ಹಿಂದೆ ಇಡೀ ನಮ್ಮ ಎಲ್ಲ ವರ್ಗದ ಜನ ಸೇರಿ ಆ ದೇವರು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿಸಲಿ ಅಂತ ಹೇಳ್ತಾ, ನನಗೆ ಭಾಳ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದೀರಿ. ನನಗೆ ಹೇಳಿದ ನನ್ನ ಅತ್ಯಂತ ಒತ್ತಡದ ಕಾರ್ಯಕ್ರಮದಲ್ಲಿ ಕೂಡ ಒಂದು ನನಗೆ ತುಂಬ ಇಷ್ಟ ಆಗ್ತಕ್ಕಂಥ ಈ ಥರದ ಕಾರ್ಯಕ್ರಮಗಳು, ನಮ್ಮ ಸಾತ್ವಿಕತೆಯನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯಕ್ರಮಗಳು. ಯಾಕಂತ ಹೇಳಿದರೆ ಇವತ್ತು ಓಡುವ ಲೋಕದಲ್ಲಿ ಗೊಂದಲದ ಗೂಡಿನಲ್ಲಿ ನಾವಿದ್ದೀವಿ. ಯಾಕೆ ನಮಗೆ ಈ ರೀತಿಯ ಆಧ್ಯಾತ್ಮ ಬೇಕು ಅಂತ ಹೇಳಿದರೆ, ಒಬ್ಬ ಶಾಸಕನಾಗಿ ಹೇಳ್ತೇನೆ, 1.5 ವರ್ಷ ಆಯಿತು, 52 ಡಿವೋರ್ಸ್ ಕೇಸ್ ನನ್ನ ಕೈಯಲ್ಲಿದೆ. ಒಂದು ಮನೆಯಲ್ಲಿ ಒಬ್ಬ ಮಗಳು ಮಗ ಇಬ್ಬರು ಡಿವೋರ್ಸ್ಗೆ ರೆಡಿಯಾಗಿ ನಿಂತಿದ್ದಾರೆ. ಆ ಮನೆ ಮಸಣ ಆಗಿದೆ. ಶ್ರೀಮಂತರು. ನಾವು ಎಲ್ಲಿವರೆಗೆ ಹೋಗ್ತೇವೆ ಅಂತ ಹೇಳಿದರೆ, ನಮ್ಮ ಸಂಬಂಧಗಳು ದೂರ ಆಗ್ತವೆ ಅಂತ ಹೇಳಿದರೆ, ಬಹುಶಃ ನಮ್ಮ ಮನೆಯಲ್ಲಿ ಒಂದು ಕಾಲದಲ್ಲಿ 60 ಜನರಿಗೆ ಗಂಜಿ ಬೇಯ್ತಿತ್ತು, ಮನೆಯಲ್ಲಿ ಬಡತನ ಇತ್ತು. ಆದರೆ ಶ್ರೀಮಂತಿಕೆಯ ಬದುಕಿಂದ ನೆಮ್ಮದಿಯ ಬದುಕು ಶ್ರೀಮಂತ ಅನ್ನೋದನ್ನು ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಕಂಡುಕೊಂಡಿದ್ರು. ನೆಮ್ಮದಿಯ ನಿದ್ದೆ ಬರ್ತಿತ್ತು. ಇವತ್ತು ಎಲ್ಲವೂ ಇದೆ, ಆದರೆ ಎಲ್ಲೊಂದು ಕಡೆ ನಮ್ಮ ತನವನ್ನು, ನಮ್ಮ ಒಳಗಿನ ಶಾಂತಿಯನ್ನು ಕಳ್ಕೊಳ್ತಿದ್ವಿ. ಮನುಷ್ಯ ಎಷ್ಟು ಸಂಬಂಧ ಹದಾಗಿರ್ತದೆ ಅಂತ ಹೇಳಿದರೆ, ನಾನು ಒಂದು 8 ವರ್ಷಗಳ ಹಿಂದೆ ಮುಂಬೈಯಲ್ಲಿ ನಡೆದಂಥ ಒಂದು ಘಟನೆ, ಅಲ್ಲಿ ನಮ್ಮ ದೂರದ ಸಂಬಂಧಿಕರೊಬ್ಬರು ತೀರು ಹೋಗ್ತಾರೆ. ಅವರ ಶ್ರೀಮತಿ ನನಗೆ ಫೋನ್ ಮಾಡ್ತಾರೆ, ಸುರೇಶ್ ಅಂಕಲ್ ತೀರ್ಪೋಯರು, ಸಮಸ್ಯೆ ಇಲ್ಲ, 75 ವರ್ಷ ಬದುಕಿದ್ದಾರೆ, ಒಂದು 5-6 ಕೋಟಿ ಸಂಪಾದನೆ, ನನಗೇನು ತೊಂದರೆ ಇಲ್ಲ, ಸಮಸ್ಯೆ ಆಗಿರ್ತಕ್ಕಂಥ ಒಬ್ಬ ಮಗನಿಂದಾಗಿ ನಾಳೆ ಬೆಳಿಗ್ಗೆ ಶವ ಸಂಸ್ಕಾರ ಮಾಡಿದರೆ ನೀವೆಲ್ಲ ಬರ್ಬೋದೇನೋ, ಆದರೆ ಮಗ ಒಪ್ತಾ ಇಲ್ಲ. ನೀನೊಂದು ಮಾತು ಹೇಳಿದರೆ ಒಪ್ತಾನೇನೋ ಅಂತೇಳಿ ನಾನು ಅವ್ರಿಗೆ ಫೋನ್ ಮಾಡಿದಾಗ ಆ ಮಗು ಹೇಳುತ್ತೆ, ಸಾರಿ ಅಂಕಲ್, ಯು ಕೆನಾಟ್ ಬ್ರಿಂಗ್ ಬ್ಯಾಕ್ ಮೈ ಡ್ಯಾಡ್ ಅಂತ ಹೇಳ್ತಾನೆ. ಎಟ್ ಎನಿ ಕಾಸ್ಟ್, ನನಗೆ ನಾಳೆ ಬೆಳಿಗ್ಗೆ ಬೇರೆ ಕಮಿಟ್ಮೆಂಟ್ ಇದೆ, ಎಟ್ ಎನಿ ಕಾಸ್ಟ್ ಇವತ್ತು ಸಾಯಂಕಾಲದೊಳಗೆ ನಾನು ಅದನ್ನು ಡಿಸ್ಪೋಸ್ ಮಾಡಲೇಬೇಕು ಎಂತಕ್ಕಂಥ ಮಾತನ್ನು ಹೇಳ್ತಾನೆ. 12ನೇ ಶತಮಾನದಲ್ಲಿ ದಾಸರೊಂದು ಕಡೆ ಬರೀತಾರೆ, ತುತ್ತು ವಸ್ತ್ರವನ್ನಿಕ್ಕಿ ಸಲಹಿದ ತಾಯಿ ತಂದೆ, ಗುರುಬಂಧು ಬುಧ ಜನರು ಹೊತ್ತು ಗಳೆವರಲ್ಲದೆ ಬೆನ್ನತ್ತಿ ಬಾರೆ, ನಿಂತಗ್ನಿ ಸಾಕ್ಷಿಯಾಗಿ ಕರ ಪಿಡಿದ ತರುಣಿ, ಇನಿಯನ ಹರಣ ಹೋಗಲು ತನಗಾರು ಗೊತ್ತಿಂದಳುವಳು, ಮನೆ ಮಕ್ಕಳು ದನದ ಹಕ್ಕಾಗಿ ಬಡಿದಾಡುವರು, ನೆರೆದಿದ್ದ ಬಂಧು ಬಾಂಧವರೆಲ್ಲ ಹೆಣವ ಹೊರಗಿಡರೆಯ ಹೊತ್ತು ಹೋದೀತೆನ್ನುವರು, ಹಿತ್ತಲ ಕಸಕ್ಕಿಂತ ಅತ್ತತ್ತ ಈ ದೇಹ, ಕಾರಣ ಹರಣ ಹಿಂಗದ ಮುನ್ನ ಪರಗತಿಗೆ ಸಾಧನ ಮಾಡ್ರಿ ಅಂತ ಮಾತನ್ನು ಹೇಳ್ತಾರಲ್ಲ. ಆ ಶವದ ಬಿಸುವು ಆರುವ ಮುನ್ನವೇ ಆ ತಾಯಿಯನ್ನು ಆ ಸ್ಥಿತಿಗೆ ತಂದಲ್ಲ ಮಗ. ಕಾರಣ ಯಾವುದು? ನಮ್ಮ ವ್ಯವಸ್ಥೆ, ನಮ್ಮ ಯಾಂತ್ರಿಕ ಬದುಕೆ. ಒಂದು ರೀತಿಯಲ್ಲಿ ಮೊದಲು ಊರಲ್ಲಿ ಯಾರ ತೀರೋದ್ರೆ ಇಡೀ ಊರಿಗೆ ಸೂತಿಕೆ ಇರ್ತಿತ್ತು, ನನಗೆ ಜ್ಞಾಪಕ ಇದೆ. ಇವತ್ತು ಸಂಬಂಧಗಳ ಸಂಕೀರ್ಣತೆ, ಕೌಟುಂಬಿಕ ಶಿಥಿಲತೆ, ಭಾವನೆಗಳ ಯಾಂತ್ರಿಕತೆ, ಆರ್ಥಿಕ ಸಾಮಾಜಿಕ ಸಮಾನತೆ, ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲೇ ನಮ್ಮ ಬದುಕು ಕಳೆದು ಹೋಗ್ತಾ ಇದೆಯಲ್ಲ. ಅದಕ್ಕೆ ಸಮರ್ಥ ಉತ್ತರ ಈ ದೇಶದಲ್ಲಿ ನಾನು ಗಟ್ಟಿಯಾಗಿ ನಂಬಿರ್ತಕ್ಕಂಥದ್ದು ನಮ್ಮ ಆಧ್ಯಾತ್ಮಿಕ ಚಿಂತನೆ ಮಾತ್ರ. ಇಂಥವರ ಮಾತುಗಳು ಮತ್ತೆ ಮತ್ತೆ ಬರಬೇಕು, ಇಂಥವರ ಮಾತನ್ನು ನೀವು ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ನಾನು ಹೇಳುವಂಥದ್ದು ಪ್ರಶ್ನೆ ಇರತಕ್ಕಂಥದ್ದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು ಅಥವಾ ಮಕ್ಕಳನ್ನೇ ಆಸ್ತಿಯನ್ನು ಮಾಡಬೇಕು ಅನ್ನೋ ಪ್ರಶ್ನೆ. ಬೆಳಿಗ್ಗೆ ಮುಂಚೆ ನಮ್ಮ ಮನೆಯಲ್ಲಿ ನಾವು ಸೂರ್ಯ ದೇವರಿಗೆ ನಮಸ್ಕಾರ ಮಾಡ್ತಿದ್ವಿ, ತುಳಸಿ ದೇವರಿಗೆ ನಮಸ್ಕಾರ ಮಾಡ್ತಿದ್ವಿ, ಹಾಗೆ ದೈವ ದೇವರಿಗೆ ನಾವು ದಿನ ಕೈ ಮುಗಿತಿದ್ವಿ. ಪ್ರತಿ ಮನೆಯಲ್ಲಿ ಸಾಯಂಕಾಲ ಭಜನೆ ಆಗ್ತಿತ್ತು. ಮೊದಲು ನಾವು ನಡೆದು ಹೋಗಬೇಕಾದ್ರೆ ಆ ಪ್ರತಿ ಮನೆಯಿಂದಲೂ ಭಜನೆಯ ತಾಳದ ಶಬ್ದ ನಮಗೆ ಕೇಳಿ ಬರ್ತಾ ಇತ್ತು. ಈಗ ತಾಯಂದಿರೆಲ್ಲ ಇದ್ದೀರಿ, ಮನೆಯೊಂದು 3 ಬಾಗಿಲು, ಬರೀ ಸೀರಿಯಲ್ಗೆ ನಾವೆಲ್ಲ ಸೀಮಿತ ಆಗಿದ್ವಿ. ಎಲ್ಲ ಇರಲಿ, ಅದು ಇರಲಿ, ಆದರೆ ನಾವು ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ಕೈ ಬಿಟ್ಟು ಹೋಗ್ತಾ ಇದ್ದಾರೆ. ನಾನು 2 ಗಂಡು ಮಕ್ಕಳ ತಂದೆಯಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆಗೆ ಭಯ ಆಗ್ತದೆ. ನಾವು ಕುಟುಂಬ ವಿಘಟಿತ ಆಗ್ತಿದ್ವಿ. ಒಟ್ಟಿಗೆ ಕೂತು ಊಟ ಮಾಡುವಂಥ ವ್ಯವಧಾನ ಕೂಡ ನಮಗಿಲ್ಲ. ಬರೀ ಮಕ್ಕಳಿಗೆ ಮೊಬೈಲ್ ಕೊಟ್ಟಿರ್ತೀರಿ ನೀವು. ಮೊಬೈಲಲ್ಲಿ ಒಳ್ಳೆಯದು ಇದೆ, ಕೆಟ್ಟದಿದೆ. ಯಾಂತ್ರಿಕತೆ ಅಂಗಳಲ್ಲಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವಂಥ ತವಕದಲ್ಲಿ ನಾವು ಇದ್ದೀವಿ. ಆದರೆ ನಿನ್ನೆಗಳು ನೆನಪು ಮಾಡಿಕೊಂಡೇ ನಾಳೆಗಳ ಸೂರ್ಯನ ನಾವು ನಿರೀಕ್ಷೆ ಮಾಡಬೇಕಂತೆ.
ಭವದ ಬದುಕಿನ ನಿಜ ಅನುಭೂತಿಗೆ, ಆಲದ ನೆರಳಿಗೆ, ತಾಯಿಯ ಮಡ್ಲಿಗೆ ನಾವು ತೆರಳಬೇಕಂತೆ. ಆಲದ ಮರ ಸಹಸ್ರಮಾನದ ಘಟನೆ ಸಾಕ್ಷಿ ಆದರೆ ತಾಯಿಯಾದವಳು ಈ ಶತಮಾನದ ಸತ್ಯ ಘಟನೆ ಸಾಕ್ಷಿ ಆಗ್ತಾಳಂತೆ. ಈ ಜಗತ್ತಿನಲ್ಲಿ ಪರಮ ಪವಿತ್ರ ಒಂದು ಜಾಗ ಯಾವುದು ಅಂತೇಳಿ ಅದು ತಾಯಿಯ ಮಡಿಲು. ಆ ನಿಟ್ಟಿನಲ್ಲಿ ಸತ್ಯದ ಮಾತು, ಆ ನಿಟ್ಟಿನಲ್ಲಿ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಾ. ಕವಿ ಒಂದು ಕಡೆ ಹೇಳ್ತಾನೆ, ಧರ್ಮಲೀಲೆಯು ಕಾಣೆ, ಕರ್ಮಜಾಲವು ಕಾಣೆ, ಅದು ಬುದ್ಧಿಯಾಚೆಗಿನ ಮಾತು, ಭವದಲ್ಲಿ ಕಾಣೆ ಪ್ರೀತಿ ಅಂತ ವಸ್ತು ಅಂದರೆ ನಿಮ್ಮ ಪ್ರೀತಿಗೆ ಮತ್ತೆ 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 ಚಿರೋಣಿ ಅಂತ ಮಾತನ್ನು ಹೇಳ್ತಾ ನನಗೆ ಮುಂದೆ ಹೋಗಲಿಕ್ಕೆ ಅವನು ಮಾಡಿ ಕೊಡಬೇಕು ಅಂತ ವೇದಿಕೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಂದಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನಾಡಿದಂಥ ಕಾಪು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಗುರ್ಮೇಶ್ವರಿ ಶೆಟ್ಟಿಯವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇಲ್ಲಿನ ಎಲ್ಲ ಧಾರ್ಮಿಕ ಸಭಾ ಕಾರ್ಯಕ್ರಮದ ಎಲ್ಲ ಸನ್ನಿವೇಶಗಳು ಕರಾವಳಿ ಭಾಗದ ಒಂದು ಹೆಮ್ಮೆಯ ತುಳು ಸಂಸ್ಕೃತಿ ಪರಂಪರೆಯನ್ನು ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ತುಳುನಾಡು ವಾರ್ತೆಯ ಮೂಲಕ ನೇರ ಪ್ರಸಾರವನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ತುಳು ಪತ್ರಿಕೆಯೂ ಕೂಡ ಅವರ ನೇತೃತ್ವದಲ್ಲಿದೆ. ಅದರ ಮುಖ್ಯಸ್ಥರಾದಂಥ ಶಿವರಾಜಾಚಾರ್ಯ ಮತ್ತು ಯಶೋಧರ ಆಚಾರ್ಯ ಮತ್ತು ಅವರ ತಂಡದ ಎಲ್ಲ ಸದಸ್ಯರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಮಾನ್ಯ ಶಾಸಕರನ್ನು ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಬೀಳ್ಕೊಟ್ಟು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂಥ ಅದಮಾರು ಮಠದ ಕಿರಿಯ ಯತಿಗಳಾದಂಥ ಪರಮಪೂಜ್ಯನೀಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು ನಮ್ಮ ದೇವಳಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಛತ್ರಿ ಚಾಮರ ಬಿರುದಾವಲಿಗಳು ಚಂಡೆ ವಾದ್ಯ ಸಂಗೀತದ ಮೇಳಿಕೆಯೊಂದಿಗೆ ದೇವಸ್ಥಾನಕ್ಕೆ ಬರಮಾಡಿಕೊಂಡು ನಂತರ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯುವಂಥ ವೇದಿಕೆಗೆ ಅತ್ಯಂತ ಗೌರವ ಆದರಗಳಿಂದ ಅವರನ್ನು ಬರಮಾಡಿಕೊಳ್ಳಿಕ್ಕಿದ್ದೇವೆ. ಪರಮಪೂಜ್ಯನೀಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು ಅದಮಾರು ಮಠದ 33ನೇ ಯತಿವರೇಣ್ಯರು ಇದೀಗ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಪಾದ ಧೂಳಿಯಿಂದ ಈ ಭಾಗದ ಪರಮ ಪವಿತ್ರವಾದಂಥ ಪುಣ್ಯಭೂಮಿ ಪರಮ ಪಾವನವಾಯಿತು ಎಂಬುದನ್ನು ತಿಳಿಯಪಡಿಸಿಕೊಂಡು ಪರಮಪೂಜ್ಯನೀಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರನ್ನು ಅತ್ಯಂತ ಗೌರವ ಆದರಗಳಿಂದ ಭಕ್ತಿ ಭಾವದಿಂದ ಅವರನ್ನು ಆ ಒಂದು ರಾಜಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಬಾಲ್ಯದಿಂದಲೇ ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ಒಲವನ್ನು ಹೊಂದಿರುವಂಥವರು, ಆಧ್ಯಾತ್ಮಿಕೆಡೆಗಿನ ಇಚ್ಛೆಯನ್ನು ಮನಗಂಡು ಶ್ರೀಕೃಷ್ಣ ಮುಖ್ಯಪ್ರಾಣದೇವರು ನೀಡಿದ ಪ್ರೇರಣೆಯಂತೆ ಅದಮಾರು ಮಠದ ನಿಮ್ಮ ಆಶ್ರಮದ ಗುರುವೇಣ್ಯರಿರಂಥ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹಕ್ಕೆ ಪಾತ್ರರಾಗಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂಥ ಅದಮಾರು ಮಠದ 33ನೇ ಪೀಠಾಧಿಪತಿಗಳಾಗಿ 19/6/2014 ಕುಂಜಾರು ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಸನ್ಯಾಸಿ ದೀಕ್ಷೆಯನ್ನು ಪಡೆದು ಶ್ರೀ ಶ್ರೀ ಈಶಪ್ರಿಯ ತೀರ್ಥರಾಗಿ ನಾಮಾಂಕಿತರಾದಂಥವರು. ಶ್ರೀ ಮಧ್ವಯ ಮತ ಪ್ರತಿಷ್ಠಾಪನಾಚಾರ್ಯ ಶ್ರೀ ಮದಾನಂದ ತೀರ್ಥರ ಮತೋದ್ಧಾರಕ ಶ್ರೀಮತ್ ಉಡುಪಿ ಅದಮಾರು ಮಠೀಯ ಶ್ರೀ ನರಸಿಂಹತೀರ್ಥ ಶುಭ ಸಂಪ್ರದಾಯ ಪ್ರವರ್ತಕ ಶ್ರೀ ಚತುರ್ಭುಜ ಕಾಳಿಯ ಮರ್ದನ ಕೃಷ್ಣಪಾದ ಪದ್ಮರಾಧಕ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಕರಕಮಲ ಸಂಜಾತರಾದಂಥ ಪರಮಪೂಜ್ಯನೀಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಬೆಳ್ಳರ್ಪಾಡಿಯ ಸಮಸ್ತ ಭಕ್ತಾದಿಗಳ ಪರವಾಗಿ ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಪರಮಪೂಜ್ಯರನ್ನು ನಮ್ಮ ದೇವಳದ ಅರ್ಚಕರಾದಂಥ ಪೂಜ್ಯನೀಯ ರಾಮಮೂರ್ತಿ ಭಟ್ ಮತ್ತು ದಂಪತಿಗಳು ಅವರನ್ನು ಗೌರವಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ದೇವಳದ ಪ್ರಧಾನ ಅರ್ಚಕರಾದಂಥ ರಾಮಮೂರ್ತಿ ಭಟ್ ಮತ್ತು ಅವರ ಧರ್ಮಪತ್ನಿಯವರು ಇದ್ದರೂ ಸಹ ವೇದಿಕೆಗೆ ಬರ್ಬೋದು. ಇದ್ದಲ್ಲಿ ರಾಮಮೂರ್ತಿ ಭಟ್ರವರ ಮುಖೇನ ಅದಮಾರು ಮಠದ ಕಿರಿಯ ಯತಿಗಳಾದಂಥ ಪರಮಪೂಜ್ಯನೀಯ BE ಇಂಜಿನಿಯರಿಂಗ್ ಪದವೀಧರರಾದಂಥ ಪರಮಪೂಜ್ಯರು ಗುರುಗಳ ಆಶಯದಂತೆ 250ನೇ ಪರ್ಯಾಯ ಚಕ್ರದ ಸರ್ವಜ್ಞ ಪೀಠವನ್ನು ಏರಿ ಇಡೀ ಜಗತ್ತಿಗೆ ಬಂದಂಥ ಮಹಾಕಂಟಕದ ಆ ಒಂದು ಕೊರೋನಾದ ಸಂದರ್ಭದಲ್ಲೂ ಸಹ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಶ್ರೀಕೃಷ್ಣನ ಪೂಜಾ ಕೈಂಕರ್ಯವನ್ನು ಭಕ್ತಿ ಶ್ರದ್ಧೆಯಿಂದ ಒಂದಷ್ಟು ಸಮಾಜ ಸೇವೆಯ ಮುಖೇನವಾಗಿ ಒಂದಷ್ಟು ಭಕ್ತಾದಿಗಳಿಗೆ ಆರೋಗ್ಯ ಆದ ಮಾಹಿತಿಯನ್ನು ನೀಡುವುದರೊಂದಿಗೆ ಪರ್ಯಾಯ ಮಹೋತ್ಸವವನ್ನು ಮುಗಿಸಿಕೊಂಡಂಥವರು. ಒಂದಂತೂ ಮಾತು ಹೇಳುವುದೇನಂತ ಹೇಳಿದರೆ
ಅಷ್ಟಮಠಗಳ ಇತಿಹಾಸದಲ್ಲಿ ಬಿಇ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಪಡೆದು ಸನ್ಯಾಸ ದೀಕ್ಷೆಯನ್ನ ಪಡೆಯಲು ಇಚ್ಛಿಸಿರುವ ಯತಿಗಳಲ್ಲಿ ತಾವುಗಳೇ ಅಷ್ಟಮಠದ ಇತಿಹಾಸದಲ್ಲಿ ಮೊದಲಿಗರು ಎಂಬುದನ್ನು ತಿಳಿಯಪಡಿಸಿಕೊಂಡು ಪರಮಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಇದೀಗ ಶುಭ ಆಶೀರ್ವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತೆ ನಮ್ಮ ಸುರುಕು ಈ ದಿನಟೆ ಒಂಜಿ 10 ಬಾರಿ ಕೃಷ್ಣನ ನಾಮಸ್ಮರಣೆ ಮಲ್ಪುಗ ಏತ್ ಜನ ಮುಲು ಮಾನಸಿಕವಾದ ಮೂಲೆ ಕುಲ್ಲುದಾರ ಒಂದು ಸರ್ತಿ ಕೈದೆರ್ಪರ ಇಜ್ಜೇರ ಸುಮಾರು ಜನ ಇಜ್ಜೇರು ತೋಜೊಂದು ಇಜ್ಜೇರು ಏತ್ ಜನ ಮುಲ್ಪನೆ ಮನಸ್ಸು ಮೂಲೆ ಉಂಡು ಒಂದು ಅಗ್ಲು ಮಾತ ಕೈದೆರ್ಪಲೆ ನಾನು ಸರಿ ಮಾತೆರ್ಲೆ ಇತ್ತೆ ಬತ್ತೇರಂದು ತೋಜುಂಡು ಏನು ಒಂಜಿ ಕೃಷ್ಣ ನಾಮ ಪನ್ಪೆ ಇಕ್ಲು ಮಾತ ಒಟ್ಟಾದ ಪನ್ಲೆ ಒಂದು ಏಪಾಲ ಪನ್ಪಿನಂಚಿತ್ನ ಮಂತ್ರ ఒక ಏರ್ಲ ಪನೋಲಿ ಅಂಚಿನ ಮಂತ್ರ ಕಾಂಡೆ ಲಕ್ಕದ ಒಂದು ಸರ್ತಿ ಫ್ರೆಶ್ ಅಪ್ ಒಂದು ಸರ್ತಿ ಪೂರ ಶುದ್ಧ ಆಯಿ ಬೊಕ್ಕ ಒಂಜಿ 5 ನಿಮಿಷ ದೇವರನ್ನ ಎದುರಿಡು ಕುಲ್ಲುದು ನಮ್ಮ ಇಲ್ಲೆಡೆ ಒಂಜಿ ದೇವರನ್ನ ಫೋಟೋ ಎತ್ತಂಡು ಐತೆ ಎದುರಿಡು ಕುಲ್ಲುದು ನಮ್ಮ ಕೃಷ್ಣ ದೇವರನ್ನ ಅನುಗ್ರಹ ನಂಗೆ ಇಪ್ಪೋಡು ಒಂದು ಪ್ರಾರ್ಥನೆ ಮಲ್ಪೋಡು ಮಾತ ದಿಕ್ಕಡು ಇಪ್ಪನ ಭಗವಂತೆ ನಮ್ಮ ಒಟ್ಟುಗುಲ ಇಪ್ಪೆ ಏಪಲ ಆಯ ರಕ್ಷಣೆ ಮಲ್ಪೆ ಪನ್ಪನ ಒಂಜಿ ಭರವಸೆಯನ್ನು ಮನಸ್ಸಿಡ್ದು ನಮ್ಮ ಪ್ರಾರ್ಥನೆ ಮಲ್ತಂಡು ಆಯನ ಒಂಜಿ ಅಸ್ತಿತ್ವ ನಂಗೆ ಅನುಭವ ಬರ್ರೆ ಸಾಧ್ಯ ಹನ್ನೆರಡದವರ ಅವನ್ನೇನೆ ನಮ್ಮ ಪ್ರಾರಂಭ ಮಲ್ಪುಗ ದಯಪಂಡ ಉಲೇಡ್ ಕೃಷ್ಣದೇವರನ್ನ ಪ್ರತಿಷ್ಠೆ ಆತಂಡೆ ಬೇತೆ ಬೇತೆ ರೂಪ ನಮ್ಮ ಆರಾಧನೆ ಮಲ್ಪನ ಉಂಡು ಮುಲ್ಪ ಆ ದೇವರ ಪ್ರತಿಷ್ಠೆ ಅವಡು ಗಟ್ಟಿಡು ಇಪ್ಪೋಡು ಅಂಚ ನಮ್ಮ ಪ್ರಾರ್ಥನೆ ಮಲ್ತಂಡ ಖಂಡಿತವಾದ ಇಪ್ಪೇರು ದೇವರನ್ನ ಅನುಗ್ರಹ ಹಾಕೊಂಡು ಮಲ್ಪುಗಾತೆ ಮಲ್ಪುಗನಾ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ನಲ್ಲ ಗಟ್ಟಿಗೆ ನೋಡತ್ತೆ ಎಂಕ ಮೈಕೊಂಡು ನಿಧಾನ ಬಣ್ಣಕ್ಕೆ ಈರು ಬಣ್ಣಕ್ಕೆ ಎಂಕ ಈರು ಗಟ್ಟಿಡ ಬಣ್ಣ ಮಾತ್ರಕ್ಕೆ ಶ್ರೀ ಗುರುಭ್ಯೋ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಶ್ರೀಕೃಷ್ಣಾಯ 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 ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಮಾತ ದಿಕ್ಕಡ್ಲ ಇಪ್ಪನ ದೇವರೇನೆ ನಮ್ಮ ಒಂಜಿ ದಿಕ್ಕಡು ಒಂಜಿ ಪ್ರತೀಕಡು ಆರಾಧನೆ ಮಲ್ಪಿನ ಒಂಜಿ ಜಾಗಾಗಿ ನಮ್ಮ ದೇವಸ್ಥಾನ ಬಂದು ಪನ್ಪ ದೇವರಿಪ್ಪನ ಸ್ಥಾನ ಅಂದು ತೂವರೆಗೆ ಐಟ್ ದೇವಸ್ಥಾನ ಪದಟೆ ಉಂಡು ದೇವರಿಪ್ಪನ ಸ್ಥಾನ ಅಂತ ಅಂಡ ದೇವರು ಮಾತ ದಿಕ್ಕಡ್ಲ ಉಲ್ಲೇರು ಅಂಡ ಮುಲ್ಪ ಈ ಜಾಗ ಮಾತ್ರ ದಾಯಿಗೆ ದೇವಸ್ಥಾನ ಬನ್ಪೆರು ಬಂಡ ವಿಶೇಷವಾದ ಅಲ್ಪ ಸಾಧಕರು ಮಸ್ತ್ ಜಪ ಅನುಷ್ಠಾನ ಮತ ಮಲ್ತದು ಭಗವಂತನ ಒಂಜಿ ಪ್ರತೀಕನ ದೀನಾಗ ಕೆಲವು ಕ್ರಮ ಮಾತ ಉಂಡು ಅಂಚ ಆ ಕ್ರಮ ಮಾತ ಆಚರಣೆ ಮಲ್ತೊಂದು ಅಕಲ್ನ ತಪಸ್ಸನ್ಲ ಅವಳು ದೀದು ದೇವರೇನು ಮಾತ ಭಕ್ತರನ್ನ ಎದುರುದೀವೊಂದು ಮೂಲು ಈ ಕುಲ್ಲೋಡು ನಿನ್ನ ಶಕ್ತಿನಿ ಈ ಮುಲ್ಪ ಜಾಗಡು ತೋಜೋಡು ಪಂದು ಪ್ರಾರ್ಥನೆ ಮಲ್ತದು ದೇವರೇನು ಬರ್ರೆ ಪನ್ಪಿನಿ ಅಂಚಿನ ಜಾಗಡು ದೇವರು ಇಪ್ಪೆಗೆ ಸದಾಕಾಲ ಅಂಚ ಈ ಬ್ರಹ್ಮಕಲಶ ಬಂದಾಗ ಅದಗದಾಗ ಒಂಜಿ 10-12 ವರ್ಷಗೊರ ಅವು ಒಂಚೂರು ಜೀರ್ಣಾವಸ್ಥೆ ಬಂದಾಗ ದಯಪಂಡ ಪ್ರಾಕೃತಿಕ ವಸ್ತುಲೇನು ಪೂರ ಮಿಶ್ರಣ ಮಲ್ತದು ನಮ್ಮ ಅವು ಪಂದಂದಿಲ್ಲಕ ವಿಗ್ರಹನ ಮಾತ ದೀಪಿನಿ ಅವು ಕಾಲಕ್ರಮೇಣ ಅಭಿಷೇಕ ಮಲ್ಪನಾಗ ಅಂಚ ಮತ ಮಲ್ಪನಾಗ ಜೀರ್ಣಾವಸ್ಥೆಗೆ ಬರ್ಪುಂಡು ಎಂಚ ನಮ್ಮ ಶರೀರ ಪರತ್ ಆನಗ ಒಂಜೊಂಜೆ ರಿಪೇರಿ ಮಲ್ತೊಂದಿಪ್ಪಡಾಪುಂಡ ಅಂಚನೆ ದೇವಸ್ಥಾನದ ಕಟ್ವಾಣನು ಅವೇನು ಮಾತ ಒಂಚೂರು ಸರಿ ಮಲ್ಪಡಾಪುಂಡು ಅಂಚಿನ ಒಂಜಿ ಸಂದರ್ಭಡು ಕೂಡ ಮಾತರೆಲ್ಲ ಭಕ್ತರು ಸೇರಿದು ನಮ್ಮ ಕೈ ಮುಗಿದು ನಿನ್ನ ಸನ್ನಿಧಾನ ವಿಶೇಷ ವೃದ್ಧಿ ಆವಡೊಂದು ಪ್ರಾರ್ಥನೆ ಮಲ್ತಂಡ ಅಲ್ಪ ಮಸ್ತ್ ದೇವರನ ಒಂಜಿ ಅನುಭವ ನಂಗೆ ಬರ್ರೆಗೆ ಸಾಧ್ಯ ಉಂಡು ಅಂಚಿನ ಒಂಜಿ ಕೆಲಸ ಈ ಜಾಗಡ್ಲ ನಡತೊಂದುಂಡು ವಿಶೇಷವಾದ ಈ ಬೆಳ್ಳರ್ಪಾಡಿದ ಅಥವಾ ಈ ಬೈರಂಪಳ್ಳಿ ಅಂಚ ಈ ಜಾಗಡ್ ಒಂಜಿ ಪ್ರಾಕೃತಿಕವಾದುಲ ಲಾಯ್ಕೊಂಡು ಅಂಚನೆ ಜನಕ್ಕಲ್ನ ಮನಸ್ಥಿತಿಲ ಮಸ್ತ್ ಲಾಯ್ಕೊಂಡು ಅವು ಎಂಚ ಗೊತ್ತುಂಡು ಅಂಡ ಏನ್ಲ ಮುಲ್ತಾಯನೆ ಅನ್ನಡದವರ ಅವು ಗೊತ್ತುಂಡು
ಅಂಚ ನಿಖಲ್ನ ಒಂಜಿ ಭಾಗ್ಯನೇ ಸರಿ ಈ ಮುಲ್ಪ ವಿಷ್ಣುಮೂರ್ತಿ ದೇವರನ ಒಂಜಿ ವಿಶೇಷ ಸನ್ನಿಧಾನ ಉಂಡು. ಅವೇ ಸಂದರ್ಭಡ್ ನಂಗೆ ಸುಬ್ರಹ್ಮಣ್ಯ ಅವದೇನೆಲ್ಲ ಅವಡು ಕುಮಾರ್ ಗುರು ತಂತ್ರಿಲ ಅವರು ಅಕ್ಲು ಮಾತ ಮಸ್ತ್ ಸಾಧನೆ ಮಲ್ತದ ಅಕಲ್ನ ಒಂಜಿ ನೇತೃತ್ವಡ್ಲ ಈ ಸಭೆ ಅವಡು ಪೂರ ನಡತೊಂದುಂಡು ಪನ್ಪಿನ ಮಸ್ತ್ ಎಡ್ಡೆ ವಿಷಯ. ಅಂಚನೆ ವಿಶೇಷವಾದ ಅರ್ಚಕಸ್ಯ ತಪೋಬಲ ಆದಂದುಂಡು. ಒಂಜಿ ದೇವಸ್ಥಾನ ಮಸ್ತ್ ಲಾಯ್ಕಡ್ ಐತ ಒಂಜಿ ಜನಕ್ಲೆಗೆ ಕರ್ಣಿಕ ತೋಜೋಡು ಪಂಡ ಒಂಜಿ ಅನುಭವ ಬರಡು ಪಂಡ ಅಲ್ಪ ಅರ್ಚಕರ್ನ ವಿಶೇಷ ಜಪ ಅನುಷ್ಠಾನ ಬೋಡು ಒಂದು ಏನು ಮಸ್ತ್ ಸಮಯದಿಂದ ತೂವೊಂದುಲ್ಲೆ ನಮ್ಮ ರಾಮಮೂರ್ತಿ ಭಟ್ರೇನೆ ಅಂಚನೆ ಅಕ್ಲನ ಅಪಯ್ ಆರ್ಲ ಮಾತ ಮಸ್ತ್ ಸಾಧು ಪ್ರವೃತ್ತಿದಾಗ್ಲು ನಿರಂತರವಾದ ಒಂಜಿ ದೇವರನ ಸೇವೆ ಮಲ್ಪನ ವಿಶೇಷ ಆಸಕ್ತಿ ಇಪ್ಪುನಗ್ಲು ಅಂಚಿನ ಒಂಜಿ ಅರ್ಚಕರು ಇಪ್ಪುನಲ ನಮ್ಮ ಊರದ ಭಾಗ್ಯ. ಅಂಚ ಖಂಡಿತ ಈ ಪ್ರತಿಷ್ಠೆ ಪನ್ಪನ ನಮ್ಮ ಸಾಧನೆಗೆ ಅವು ಪೂರಕ ಹಾಕೊಂಡು ಪ್ರತಿ ಒಂಜಿ ಇಲ್ಲದಾಗಲು ಮಾತ ಅಥವಾ ಒಂಜಿ ಊರುಡು ಇಂಚ ಸಭೆ ಅನಾಗ ನಮ್ಮ ಐತೆ ಸುರು ಕೃಷ್ಣ ಮಂತ್ರ ಪಂಡ ದಾಯ ಪಂಡ ಒಂಜೇ ನಿಮಿಷಡ್ ನಮ್ಮ ಈತು ಜನ ಕುಲ್ಲದ ಒಂಜಿ 10 ಪಂಡಲ 10 ಜನ ಇತ್ತಂಡ 100 ಆಪುಂಡು 100 ಜನ ಇತ್ತಂಡ 1000 ಬಾರಿ ಕೃಷ್ಣ ಮಂತ್ರ ಜಪ ಆಪುಂಡು. ಅಂಚ ಆ ಮಂತ್ರ ಏತು ನಮ್ಮ ಜಪ ಮಲ್ಪನ ಮಂತ್ರಗೆ ಒಂಜಿ ವಿಶೇಷ ಶಕ್ತಿ ಉಂಡಿಗೆ ಎಂಚ ಪಂಡ ತೂ ನಂಗೆ ಗೊತ್ತಿಪ್ಪಂದೆ ಅಥವಾ ಗೊತ್ತಿತ್ತದು ಮುಟ್ಟುಂಡಲ ಎಂಚ ಸುಡ್ಪುಂಡ ಅಂಚನೆ ಕೃಷ್ಣ ಮಂತ್ರಗೆ ಆ ಹಿರಿಯರು ಕೊರ್ತಿನ ಈ ಒಂದು ಪಂಡ್ಲ ಮಗ ನಿಂಗೆ ಎಡ್ಡೆ ಆಪುಂಡು ಪಂದು ಆ ಮಂತ್ರ ಕೊಡ್ತಿರೋದು ಆ ಮಂತ್ರ ಆತ ಶಕ್ತಿಗೆ ಆಯ್ಕೆ ನಂಗೆ ಅರ್ಥ ಗೊತ್ತುಜಿ ಆಂಡಲ ಕೃಷ್ಣಾಯ ನಮಃ ಪಂಡ ಕೃಷ್ಣನ ವಿಶೇಷ ಅನುಗ್ರಹ ಆಪುಂಡಿಗೆ. ಅಂಚ ಈ ಇಂಚಿನ ಒಂಜಿ ಜಾಗಡ್ 10 ಜನ ಸೇರಿದು ಕೃಷ್ಣನ ಪ್ರಾರ್ಥನೆ ಮಲ್ತನಾಗ ವಿಶೇಷವಾದ ಸನ್ನಿಧಾನ ಬರ್ಪುಂಡು. ಅಂಚಿನ ಒಂಜಿ ಪ್ರಕೃತಿಯ ನಡುಟೆ ಇಪ್ಪಿನ ಈ ಜಾಗಡೆ ವಿಷ್ಣು ದೇವರ ನಲ್ಲ ಹೆಚ್ಚು ಆಕ್ಲನ ಒಂಜಿ ಶಕ್ತಿನ ತೋಜ್ಪಾಡು ಮಾತರಗಳ ಊರದಾಗ್ಲಿಗೆ ಎಡ್ಡೆ ಮಲ್ಪಾಡು. ಅಂಚನೆ ನಮ್ಮ ಇಂಚಿನ ಒಂಜಿ ಸಂದರ್ಭಡ್ ಮಾತು ಸೇರ್ವೇರು ಐಗೋಸ್ಕರ ಏನು ಪನ್ಪೆ ಏನು ಪಂಡ ನಮ್ಮ ಹಳ್ಳಿಡ್ ಇತ್ತದ ಎಂಚಿನ ಮಲ್ಪಿನಿ ಹಳ್ಳಿಡ್ ಎಂಚಿನ ಮಲ್ಪರ ಆಪುಜಿ ಅಂದು ಹೆಚ್ಚಾದ ಹಳ್ಳಿ ಬಿಡ್ದು ಪೇಟೆಗೆ ಪೋಪುನ ಒಂಜಿ ಯೋಚನೆನೇ ಮುಲ್ತ ಜೋಕ್ಲು ಅಥವಾ ಮಾತೆರ್ಲ ಯೋಚನೆ ಮಲ್ಪೇರು ಅಂಡ ಹಳ್ಳಿ ಪೂರ ಖಾಲಿ ಅಂಡ ಬೊಕ್ಕ ದಿಲ್ಲಿ ಜಾಗ ಇಜ್ಜಡ ಎಂಚಿನ ಮಲ್ಪಿನಿ ಆಪುಜಿ ಐಗೋಸ್ಕರ ನಿಖಲು ಮಾತ ಪ್ರೇರಣೆ ಕೊರಡು ಜೋಕ್ಲೆಗೆ ಮಾತ ನಮ್ಮ ಜೋಕ್ಲೆಗೆ ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಪ್ರೇರಣೆ ಕೊರಡು ಏನ ಬಂಡ ಹಳ್ಳಿ ಇತ್ತೆ ಮಾತ ಓಲ್ಲ ತಿಕ್ಕೊಂಡು ಎಂಚಿನ ವ್ಯವಸ್ಥೆ ಎಲ್ಲ ಒಂಜಿ ದಿನ ಹೆಚ್ಚು ಕಡಿಮೆ ಅವು ಎಂಚಿನ ಬೋಡ ಅವು ಹಳ್ಳಿಡ್ಲ ತಿಕ್ಕುನ ಅಥವಾ ಒಂಜಿ ಫೆಸಿಲಿಟೀಸ್ ಒಂಜಿ ಟ್ರಾನ್ಸ್ಪೋರ್ಟೇಷನ್ ಅವು ಪೂರ ಫೆಸಿಲಿಟೀಸ್ ಉಂಡು ಅನ್ನಡ್ದವರ ಮಾತ ಹಳ್ಳಿಡಿತ್ತದ ನಮ್ಮ ಎಂಚಿನ ಸಾಧನೆ ಮಲ್ಪೋಲಿ ಎಂಚ ಐಕ್ ಪ್ರಯತ್ನ ಬಿಡೋಲಿ ಐತ ಬಗ್ಗೆ ಯೋಚನೆ ಮಲ್ತದ ಹಳ್ಳಿಡಿತ್ತದ ಹಳ್ಳಿನ ಒರಿಪಾಗ ಇಂಚಿನ ದೇವಸ್ಥಾನ ಮಾತ ಒರಿಪಾಗ ಪನ್ಪಿನ ಒಂಜಿ ಪಾತ್ರೆ ಏನು ಪಂಡ್ರೆಗೆ ಇಷ್ಟಪಡ್ಪೆ ಅಂಚ ನಿಕ್ಲು ಮಾತ ಆಯಾ ಚಿಂತನೆ ಎಲ್ಲ ಮಲ್ಪಲೆ ಅಂಚನೆ ನಮ್ಮ ಜೋಕುಲೆಗೆ ಎಂಚಿನ ಕೊರಡು ಎಂಚಿನ ಕೊರ್ರೆ ಬಲ್ಲಿ ಐತ ಬಗ್ಗೆ ಚಿಂತನೆ ಮಲ್ಪರೆ ಉಂಡು ಎಡ್ಡೆತ್ನ ಕೊರಡು ಪಂಡ ಹೆಚ್ಚು ನಮ್ಮ ಆಚರಣೆದ ಬಗ್ಗೆ ನಂಗೆ ಗೊತ್ತುಜ್ಜಿ ಅಂಚಿನ ವಿಷಯನ ಮಾತ ನಮ್ಮ ತೆರಿನಗ್ಲೆಡ ಕೇನ್ನ ಒಂಜಿ ವ್ಯವಸ್ಥೆ ಅವು ಎಂಚೆ ಕೇನೊಲಿ ಬಂಡ ಮುಲ್ಪನೆ ಇದೆ ವಾರ ಗೊರ ಒಂಜಿ ಸೇರಿನ ವ್ಯವಸ್ಥೆ ಗೊತ್ತುಜಿ ಏನು ಮುಲ್ಪ ಭಜನೆ ಮತ ಉಂಡ ಎಂಚಿನ ಗೊತ್ತುಜಿ ಅಂಕೆ ಅಂಡ ಭಜನೆದ ಒಟ್ಟಿಗೆ ಅಂಚ ಒಂಜಿ ವ್ಯವಸ್ಥೆ ಇತ್ತಂಡ ಒಂಜಿ ಎರಡ್ಲ ಎಡ್ಡೆ ತೆರಿದಿನ ವಿದ್ವಾಂಸರು ಆಗಲೇನು ಲೆತ್ತದು ನಮ್ಮ ಮಹಾಭಾರತ ಪಂಡ ಏನ ನಮ್ಮ ರಾಮಾಯಣ ಪಂಡ ಏನ ಅವೇನು ತೆರಿಪಿನ ಒಂಜಿ ಪ್ರಯತ್ನಲ್ಲ ನಮ್ಮ ಮಾತ ಮಲ್ಪಗ ದುಂಬದ ದಿನಟ್ಟೆ ಅಂಚಿನ ಒಂಜಿ ಪ್ರೇರಣೆ ನಿಕ್ಲೆಗೆ ಮಾತ ಬರಡು ಮಾತರೆಗಳ ಎಡ್ಡೆ ಅವಡೆ ಪನ್ಪಿನ ಪಾತ್ರನ ದೇವರಡ ನಟ್ಟೊಂದು ಎನ್ನ ಪಾತ್ರನ ಮುಗಿಪಾವೆ ಮಾತರೆಗಳ ಎಡ್ಡೆ ಅವಡೆ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇನು ಶ್ರೀ ಮಹಾವಿಷ್ಣುಮೂರ್ತಿ ದೇವಳ ಬೆಳ್ಳರ್ಪಾಡಿ ಸಮಗ್ರ ಜೀರ್ಣೋದ್ಧಾರದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶುಭ ಆಶೀರ್ವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂಥ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂಥ ಮಠ ಅದಮಾರು ಮಠದ ಕಿರಿಯ ಯತಿಗಳಾದಂಥ ಪರಮಪೂಜ್ಯನೀಯ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಆಶೀರ್ವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗ ವಾಸ್ತುವೇದ ಮತ್ತು ವಾಸ್ತುಶಾಸ್ತ್ರದ ಪಾರಂಗತರು, ಈ ನಾಡಿನ ಅದೆಷ್ಟೋ ದೇವಸ್ಥಾನ ಮತ್ತು ದೈವ ಸಾನ್ನಿಧ್ಯಗಳಿಗೆ ವಾಸ್ತು ನಕ್ಷೆಯನ್ನು ನೀಡಿದಂಥ ಅವಧಾನಿಗಳು,
ಈ ನಾಡಿನ ಪ್ರಸಿದ್ಧ ವಾಸ್ತು ತಜ್ಞರೂ ಆದಂಥ ವಿದ್ವಾನ್ ಪೂಜ್ಯನೀಯ ಶ್ರೀ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ. ವದನೆ ನವನೀತಗಂಧವಾಹಂ ವಚನೆ ತಸ್ಕರ ಚಾತುರೀಧುರೀಣಂ ನಯನೆ ಕುಹನಾಶ್ರುಮಾಶ್ರಯೇಥಾಃ ಚರಣೆ ಕೋಮಲತಾಂಡವಂ ಕುಮಾರಂ ಚರಣೆ ಕೋಮಲತಾಂಡವಂ ಕುಮಾರಂ. ಶ್ರೀ ಗುರುಭ್ಯೋ ನಮಃ. ಬೆಳ್ಳರಪಾಡಿಯ ಮಹಾವಿಷ್ಣುದೇವರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯ ಶ್ರೀ ಶ್ರೀ ಈಶಪ್ರೇತೀರ್ಥ ಶ್ರೀಪಾದರ ಚರಣಕಮಲಕ್ಕೆ ಸಾಷ್ಟಾಂಗ ವಂದಿಸಿ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಸಭೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಬೆಳ್ಳರಪಾಡಿ ಮಹಾವಿಷ್ಣು ದೇವರ ಎಲ್ಲ ಭಕ್ತರೇ, ಒಂದು ಒಳ್ಳೆಯ ಕಾಲದಲ್ಲಿ ನಾವಿದ್ದೇವೆ. ಈಗಷ್ಟೇ ಶ್ರೀಪಾದರು ಕೃಷ್ಣ ಮಂತ್ರವನ್ನು ನಮ್ಮಿಂದ ಜಪ ಮಾಡಿಸಿದರು. ಇದು ಯಾವುದು ಒಂದು ಹೊತ್ತಿಗೆ ಮಾತ್ರ ಮಾಡುವಂಥದ್ದು ಅಂತಲ್ಲ. ಅವರೂ ಹೇಳಿದರು, ನಾನು ದೇವಸ್ಥಾನಕ್ಕೆ ಬರುವಾಗ ನಿತ್ಯ ನಿರಂತರವಾಗಿ ಎಲ್ಲರೂ ನಾವು ಮಾಡಬೇಕು ಅಂತ. ನಮ್ಮಲ್ಲಿ ದೇವಸ್ಥಾನವನ್ನು ಹೇಗೆ ಉಪಯೋಗ ಮಾಡಿಕೊಂಡಿದ್ದಾರೆ ಅಂತಂದರೆ, ಊರಿನ ವ್ಯವಸ್ಥೆಯಲ್ಲಿ ದೇವಸ್ಥಾನ ಎನ್ನುವಂಥದ್ದು ಎಲ್ಲ ರೀತಿಯಲ್ಲಿ ಉಪಯೋಗ ಆಗ್ತದೆ, ಅಥವಾ ದೇವಸ್ಥಾನವನ್ನು ನಾವು ನಮ್ಮ ಜೀವನದ ಒಂದು ಭಾಗವಾಗಿಯೇ ಉಪಯೋಗ ಮಾಡಿಕೊಳ್ತೇವೆ. ದೇವಸ್ಥಾನ ಪ್ರತ್ಯೇಕ ಅಲ್ಲ, ಅದು ಊರಿನ ಒಂದು ಅಂಗ. ಮನೆಗೊಂದು ತುಳಸಿಕಟ್ಟೆ ಇದ್ದ ಹಾಗೆ ಊರಿಗೆ ತುಳಸಿಕಟ್ಟೆ ಯಾವುದು ಅಂತ ಕೇಳಿದರೆ ದೇವಸ್ಥಾನ ಅಂತ. ಆ ರೀತಿಯಲ್ಲಿ ಅದು ಪ್ರತಿಯೊಂದು ಊರಿಗೂ ಒಂದು ದೇವಸ್ಥಾನ ಬೇಕು, ಒಂದು ಕನ್ನಡಿ ಇದ್ದ ಹಾಗೆ. ಹಾಗಾಗಿ ಅಲ್ಲಿ ಮನೆಯ ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡ ಮಾತ್ರ ಬರಬೇಕು. ಅದರೊಟ್ಟಿಗೆ ಕೆಲವು ಬಾರಿ ಹುಲ್ಲು, ಕೆಲವು ಬಾರಿ ಬೇರೆ ಗಿಡ ಎಲ್ಲ ಬಂದರೆ, ತುಳಸಿ ಗಿಡ ಮುರುಟ್ಲಿಕ್ಕೆ ಶುರುವಾದರೆ ನಾವು ಹೋಗಿ ಆ ಹುಲ್ಲನ್ನೆಲ್ಲ ತೆಗಿತೇವೆ. ಅದಕ್ಕೆ ನಿತ್ಯ ನೀರು ಹಾಕ್ತೇವೆ. ಅದು ಸ್ವಲ್ಪ ಮುರುಟಿದ್ರೆ ಅದಕ್ಕೆ ಸ್ವಲ್ಪ ಒಳ್ಳೆ ಮಣ್ಣು ಹಾಕ್ತೇವೆ. ಈ ರೀತಿಯಲ್ಲಿ ನಮ್ಮ ಮನೆಯ ತುಳಸಿ ಕಟ್ಟೆಯನ್ನು ಹೇಗೆ ರಕ್ಷಣೆ ಮಾಡಿಕೊಂಡು, ಹಿಂದೆಲ್ಲ ತುಂಬ ಚೆಂದ ಇತ್ತಾಯ್ತಾ, ಇವತ್ತು ಹೋಗಿದೆ, ಸ್ವಾಮಿಗಳಿಗೆ ಗೊತ್ತುಂಟು. ಹಿಂದೆ ನಾವೆಲ್ಲ ಗೊತ್ತಿದ್ದವರಿದ್ದೇವೆ, ನೆನಪು ಮಾಡಿಕೊಡ್ತೇನೆ ಅಷ್ಟೇ. ಮಳೆಗಾಲ ಮುಗಿದ ಮೇಲೆ ಎಲ್ಲ ಮನೆಯ ಅಂಗಳದಲ್ಲಿರುವಂಥ ಮಡ್ಲನ್ನೆಲ್ಲ ತೆಗೆದು, ಬೆಂಡೆ ಗಿಟ್ಟು ನೆಟ್ಟದ್ದು ಗುಳ್ಳ ನೆಟ್ಟದ್ದೆಲ್ಲ ತೆಗೆದ ಮೇಲೆ ಪುನಃ ಅದಕ್ಕೆ ಗುಡ್ಡೆಯಿಂದ ಹೊಸ ಮಣ್ಣು ತಂದು ಹಾಕಿ, ನೀರು ಹಾಕಿ, ಅದನ್ನು ಸರಿ ಅರ್ದು ಮತ್ತೊಂದಿಷ್ಟು ಸೆಗಣಿ ನೀರು ಹಾಕಿ, ಬಂದದ ಕಾಯಿ ತಗೊಂಡು ಬಂದು ಬ್ಯಾಟ್ರಿ ಶೆಲ್ಲನ್ನು ಗುದ್ದಿ ಅದರ ಕಪ್ಪು ತೆಗೆದು ಪುನಃ ಅದನ್ನೆಲ್ಲ ಹಾಕಿ ಅಂಗಳವನ್ನು ಕಪ್ಪು ಮಾಡಿ ಅದರಲ್ಲಿ ರಂಗೋಲಿ ಹಾಕುವ ವ್ಯವಸ್ಥೆ ಇತ್ತು. ನೆಲ ಅರಿಯುವಂಥದ್ದೇ ಒಂದು ಕೆಲಸ ಮನೆಯವರೆಲ್ಲ ಮಾಡ್ತಾಯಿದ್ರು, ಆ ಕಡೆ ಈ ಕಡೆ ಮನೆಯವರು ಬರ್ತಾಯಿದ್ರು. ಹೀಗೆ ತುಳಸಿ ಕಟ್ಟೆಗೂ ವರ್ಷಕ್ಕೊಂದು ಸತಿ ಮಣ್ಣು ಹಚ್ಚಿ ಅರಿಲಿಕ್ಕೆ ಕಲ್ಲುಗಳೇ ಇತ್ತು. ಹೊಳೆಯಲ್ಲಿ ಸಿಗುವಂಥ ಕಲ್ಲುಗಳನ್ನು ತೊಗೊಂಡು ಬಂದು ಅರಿಯುವ ಕಲ್ಲು ಅಂತಲೇ ಇವತ್ತು ಕೂಡ ನಮ್ಮ ಎಲ್ಲ ಮನೆಯಲ್ಲಿ ಎಲ್ಲಿಯೋ ಮೂಲೆಯಲ್ಲಿಯೋ ತೆಂಗಿನ ಮರದ ಬುಡದಲ್ಲಿ ನಾವು ಬಿಸಾಡಿದ್ದೇವೆ. ಅದು ಇರ್ಬೋದು, ಇದ್ರೆ ಅದನ್ನು ಇಟ್ಟುಕೊಳ್ಳಿ. ಅದು ಆದರೆ ಎಷ್ಟು ಸವಿಜಿದೆ ಅಂತ ನೋಡಿದರೆ ನಮ್ಮ ಹಿರಿಯರು ಎಷ್ಟು ಬಾರಿ ತಿಕ್ಕಿದ್ದಾರೆ ಅಂತ ಗೊತ್ತಾಗ್ತದೆ. ಅಂಥ ಕಲ್ಲಿಂದ ಅರಿಯುವುದು, ತುಳಸಿ ಕಟ್ಟೆಯನ್ನು ಹಾಗೆ ಅರಿಯುವುದು, ಚಂದ ಮಾಡಿ ಪ್ರತಿ ವರ್ಷ ಅರಿಯುವುದು. ತುಳಸಿ ಪೂಜೆಗೆ 1 ತಿಂಗಳು ಮೊದಲು ಆ ಕೆಲಸ ಶುರುವಾಗ್ತದೆ. ದೀಪಾವಳಿ ಬರುವ ಹೊತ್ತಿಗೆ ಎಲ್ಲರ ಮನೆಯಲ್ಲಿ ಆ ರೀತಿಯ ತುಳಸಿ ಕಟ್ಟೆ ಇತ್ತು. ಸೆಗಣಿ ನೀರು ಹಾಕಿ ಅರ್ಧ ತುಳಸಿ ಕಟ್ಟೆ ಇತ್ತು, ತುಂಬ ಚೆಂದ ಇತ್ತು. ಆಮೇಲೆ ಕ್ರಮೇಣ ಮತ್ತದು ಕಷ್ಟ ಆಯಿತು. ನಾವು ಸಿಮೆಂಟ್ ಗಾರೆ ತುಳಸಿ ಕಟ್ಟೆಯನ್ನು ಮಾಡಲಿಕ್ಕೆ ಶುರು ಮಾಡಿದೆವು. ಈಗ ಕಾರ್ಕಳಕ್ಕೆ ಹೋಗಿ ಕಲ್ಲಿಂದ ಮಾಡಿ ತಗೊಂಡು ಬರ್ತೇವೆ. ಈ ಅಂಗಳಕ್ಕೆ ಮಣ್ಣು ಹಾಕುವ ವ್ಯವಸ್ಥೆ ಹೋಯಿತು. ಅಂಗಳಕ್ಕೆ ಮತ್ತೆ ಸಿಮೆಂಟ್ ಹಾಕಿದೆವು, ಇಂಟರ್ಲಾಕ್ ಹಾಕಿದೆವು, ತಗಡು ಚಪ್ಪರ ಹಾಕಿದೆವು. ಅದರೊಟ್ಟಿಗೆ ನಾವು ಸಹ ಅದನ್ನೆಲ್ಲ ಬಿಟ್ಟು ಎಲ್ಲೆಲ್ಲಿಗೂ ಹೋದೆವು. ಈಗ ನಮ್ಮ ಮನೆಗೆ ಹೋಗುವಾಗ ಮಲೆ ಮಾಡಂತೊಂದಿತ್ತು. ಎಲ್ಲ ಮನೆಯಲ್ಲೊಂದು ಮಲೆ ಮಾಡುತ್ತಿತ್ತು. ಮನೆಗೆ ಗಾಳಿ ಮಳೆ ಬಂದರೆ ಅದು ಮನೆಗೆ ಹೊಡಿಬಾರ್ದು ಅಂತೇಳಿ ಮನೆಯ ಎದುರಿಗೆ ಸಣ್ಣ ಒಂದು ಚಪ್ಪರ, ತುಂಬ ತಗ್ಗಿರುವಂಥದ್ದು, ತುಂಬ ಆತ್ಮೀಯತೆ ಇತ್ತು ಅದರಲ್ಲಿ ಕೂತ್ಕೊಳ್ಳುವಂಥದ್ದು. ಅಷ್ಟು ಜಾಗಕ್ಕೆ ಸೆಗಣಿ ಹಾಕಿ ಕೂತ್ಕೊಳ್ತಾ ಇದ್ದೆವು. ಆ ರೀತಿಯ ವ್ಯವಸ್ಥೆ ಮೊನ್ನೆವರೆಗೂ ಎಲ್ಲ ಕಡೆಯಲ್ಲಿತ್ತು, ಈಗ ಹೊರಟು ಹೋಗಿದೆ. ಆ ರೀತಿಯ ಜೀವನವನ್ನು ನಾವು ಬದುಕಿದ್ದೇವೆ, ಅದಕ್ಕೋಸ್ಕರ ನೆನಪು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ತುಳಸಿ ಕಟ್ಟೆಗೆ ಪ್ರತಿ ವರ್ಷ ಮಣ್ಣು ಹಾಕಿ ಹೇಗೆ ಅರಿಯಿತು ಅರ್ದು ಅದನ್ನು ಚಂದ ಮಾಡಿ ತುಳಸಿ ಕಟ್ಟೆ ದಿವಸ ಅದಕ್ಕೆ ಸೇಡಿಯಲ್ಲೋ ರಂಗೋಲಿ ಎಲ್ಲ ಹಾಕಿ ಚಂದ ಮಾಡ್ತಿದ್ದೇವೆ ಹೊಸ ಮಣ್ಣು ಹಾಕಿ. ಅದೇ ರೀತಿ ದೇವಸ್ಥಾನವು ಒಂದು ಊರಿನ ತುಳಸಿ ಕಟ್ಟೆ ಇದ್ದ ಹಾಗೆ. ಅದು ಅದರದ್ದು ಬಣ್ಣ ಹೋದರೆ, ಅದರ ಮಣ್ಣು ಜಾರಿದ್ರೆ, ಅದರಲ್ಲಿ ಮತ್ತೆ ಬೇರೆ ಕೈಗಳು ಹುಟ್ಟಿಕೊಂಡ್ರೆ ಊರಿನ ಎಲ್ಲ ಸೇರಿ ವರ್ಷಕ್ಕೊಂದ್ಸತಿ ಮಣ್ಣು ಹಾಕಿ ಅರಿಬೇಕು ಅಂತ. ಒಂದು ದೇವಸ್ಥಾನ ಇಲ್ಲೇ ಉಂಟು, ಕಲಂಗ ದೇವಸ್ಥಾನ ಉಂಟು, ನಮಗೆಲ್ಲ ಗೊತ್ತುಂಟು.
ಕಲ್ಲಂಗಳ ದೇವಸ್ಥಾನದಲ್ಲಿ ಒಳಗೆ ಉಂಟು, ತಂತ್ರಿಗಳಿಗೆ ಗೊತ್ತುಂಟು. ಒಳಗೆ ಅದಕ್ಕೆ ಕಲ್ಲು ಹಾಕುವುದಿಲ್ಲ, ಅಲ್ಲಿ ಮಣ್ಣಿನಲ್ಲಿ ಒಳಗಿನ ಅಂಗಣ, ಹೊರಗಿನ ಅಂಗಣವು ಮಣ್ಣಿನಲ್ಲೇ ಇತ್ತು. ಅದಕ್ಕೆ ವರ್ಷಕ್ಕೆ 4 ಜನಗಳಿಗೆ ಅದರ ಜವಾಬ್ದಾರಿ ಉಂಟು. ಈ ಬದಿ ಅವರು, ಆ ಬದಿ ಇವರು ಅಂತ. ಅವರು ಬಂದು ಉತ್ಸವಕ್ಕೆ ಅದರ ಮಣ್ಣನ್ನು ತೆಗೆದು ಅದರಲ್ಲಿ ಬೆಳೆದ ಹುಲ್ಲನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹೋಗಬೇಕು ಅಂತ. ಅದು ಒಂದು ಉತ್ಸವದ ಹಾಗೆ. ಉತ್ಸವ ಅಂತಂದರೆ ಈ ಎಲ್ಲ ಜನರ ಪಾಲ್ಗೊಳ್ಳುವಿಕೆಯಿಂದಲೇ ಉಂಟಾಗುವಂಥ ಒಂದು ಪರ್ವ. ಅದು ಬಿಟ್ಟು ಶಾಮಿಯಾನದವರಿಗೆ ಆರ್ಡ್ರ್ ಮಾಡಿತು, ಚಪ್ಪರದವರಿಗೆ ಆರ್ಡ್ರ್ ಮಾಡಿತು, ಅಡಿಗೆಯವರಿಗೆ ಆರ್ಡ್ರ್ ಮಾಡಿತು, ಲೈಟ್ ಹಾಕೋರಿಗೆ ಆರ್ಡ್ರ್ ಮಾಡಿತು. ನಾವು ಉತ್ಸವದ ರಾತ್ರಿ ಬಂದು ದೇವರನ್ನು ನೋಡಿ ಒಂದು ಚೆಂಡ ಸುತ್ತಾದ್ಮೇಲೆ ಹೋಯಿತು ಅಂತಂದರೆ ಉತ್ಸವದ ಗೌಜಿಯೇ ಇಲ್ಲ ಅಂತ ಆಗ್ತದೆ. ಉತ್ಸವದ ಗೌಜಿ 15 ದಿವಸ ಮೊದಲು ಶುರುವಾಗಬೇಕು. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದು ಕೆಲಸ ಮಾಡಬೇಕು. ಎಲ್ರಿಗೂ ಅವರವರದ್ದೇ ಕೆಲಸಗಳುಂಟು, ಆಯಾ ಜಾಗಗಳು, ವ್ಯವಸ್ಥೆಗಳು ಎಲ್ಲ ಉಂಟು. ಅದಕ್ಕೋಸ್ಕರ ಹಿಂದಿನವರು ದೇವಸ್ಥಾನ ಅಂತ ಮಾಡಿದ್ದು. ದೇವಸ್ಥಾನವನ್ನು ಮಾಡಿದ್ದು ನಮ್ಮೆಲ್ಲರನ್ನು ಒಟ್ಟುಗೂಡಿಸಲಿಕ್ಕೆ ಹೊರತು ನಾವೆಲ್ಲ ಮನೆಯಲ್ಲಿ ಕೂತ್ಕೊಂಡು ಲೈವ್ನಲ್ಲಿ ದೇವಸ್ಥಾನದ ಉತ್ಸವ ನೋಡುವ ಅಂತ ಅಲ್ಲ. ಆ ಲೈವ್ ಅಂದರೆ ಲೈವ್ ಬೇಕು, ಬೇಡ ಅಂತ ಹೇಳೋದಿಲ್ಲ. ತುಂಬ ದೂರದವರಿಗೆ ಉಪಕಾರ ಆಗ್ತದೆ, ನೋಡಲಿ ಬಾರದಿದ್ದವರಿಗೆ. ಆದರೆ ಲೈವ್ ಉಂಟು ಅಂತಂದರೆ ದೇವಸ್ಥಾನಕ್ಕೆ ನಾವು ಹೋಗೋದಿಲ್ಲ. ಆ ರೀತಿಯ ವ್ಯವಸ್ಥೆ ಬಂದಿದೆ. ದೇವಸ್ಥಾನವನ್ನು ಹಿಂದಿನವರು ಹೇಗೆ ಮಾಡಿದರು ಅಂತ 1-2 ಮಾತು ಹೇಳ್ತೇನೆ. ಅದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ನಮ್ಮ ಪ್ರತಿಯೊಂದು ನಡೆನುಡಿಯಲ್ಲೂ ಆಚಾರ ವಿಚಾರದಲ್ಲೂ ಅದನ್ನು ಉಳಿಸ್ಕೊಳ್ಬೇಕು ಅಂತ. ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ ಉಂಟು. ಈಗಷ್ಟೇ ತಂತ್ರಿಗಳು ಹೇಳಿದರು, ಬೆಳ್ಳರ್ಪಾಡಿಯ ಚಾಕರಿಯನ್ನು ನೋಡಿದರೆ ಖುಷಿ ಆಗ್ತದೆ. ಒಳ್ಳೆಯ ರೀತಿಯಲ್ಲಿ ಹಳೆಯ ಸಂಪ್ರದಾಯದಲ್ಲಿ ಹಾಗೆ ಚಾಕರಿಯನ್ನು ಮಾಡುವವರು ತುಂಬ ಜನ ಬೆಳ್ಳರ್ಪಾಡಿಯಲ್ಲಿ ಇದ್ದಾರೆ. ಅದೇ ಗೌರವದಿಂದ, ಅದೇ ದೇವರ ಮೇಲೆ ಭಕ್ತಿಯಿಂದ, ನಮ್ರತೆಯಿಂದ, ಶ್ರದ್ಧೆಯಿಂದ ಮಾಡ್ತಾರೆ ಅಂತ. ಇದು ದೇವರಿಗೆ ಮಾಡುವಂತಹ ಚಾಕರಿ. ಅದು ಬೇರೆ ಯಾರಿಗೂ ಮಾಡುವಂಥ ಚಾಕರಿ ಅಲ್ಲ. ಬೆಳ್ಳರ್ಪಾಡಿಯ ಮಹಾವಿಷ್ಣು ದೇವರಿಗೆ ಮಾಡುವ ಚಾಕರಿ. ಅದಕ್ಕೆ ತುಂಬ ಬೆಲೆ ಉಂಟು. ಅದರ ಅನುಗ್ರಹ ಅದು ಅವರವರಿಗೆ ಮಾತ್ರ ಗೊತ್ತಿರುವಂಥದ್ದು. ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಪ್ರತಿಯೊಬ್ಬ ಚಾಕರಿಯವರಿಗೆ ಗೊತ್ತುಂಟು. ಎಷ್ಟೋ ಕಡೆಗಳಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ದವರು ಕೂಡ ಉತ್ಸವಕ್ಕೆ ಬಂದು ಚಾಕರಿ ಮಾಡಿ ಹೋಗ್ತಾರೆ. ಯಾಕೆ ಅಂತಂದರೆ ಅದು ಉತ್ಸವದಲ್ಲಿ ನಾವು ಮಾಡುವ ಸೇವೆ ಅಂತ. ಆ ಸೇವೆ ಅದಕ್ಕೆ ದೇವರು ವರ್ಷ ಇಡೀ ಫಲ ಕೊಡ್ತಾನೆ ಅಂತ. ಹಿಂದೆ ದೇವಸ್ಥಾನ ಮಾಡುವಾಗ ಪ್ರಾಚೀನರ ಕಲ್ಪನೆ ಹೇಗಿತ್ತು ಅಂತಂದರೆ, ಊರನ್ನು ಕಟ್ಟಬೇಕಲ್ವಾ, ಅದಕ್ಕೆ ದೇವಸ್ಥಾನ ಮಾಡಿದರು. ಇವತ್ತಿನ ಹಾಗೆ ಸಿಟಿ ಡೆವಲಪ್ಮೆಂಟ್ ಇಲ್ಲ. ಸಿಟಿಯನ್ನು, ಹೊಸ ಸಿಟಿಯನ್ನು ಡೆವಲಪ್ ಮಾಡುವವರು, ಡೆವಲಪರ್ಗಳು ಅಥವಾ ರಿಯಲ್ ಎಸ್ಟೇಟ್ಗಳು ಅಂಥ ವ್ಯವಸ್ಥೆ ಇರಲಿಲ್ಲ. ಆ ವ್ಯವಸ್ಥೆ ಹಿಂದೆ ಹೇಗಿತ್ತು ಅಂತಂದರೆ, ಒಂದು ಊರು ಕಟ್ಟಬೇಕು ಅಂತಂದರೆ ಆ ಊರಿನಲ್ಲಿ ಮೊದಲೊಂದು ದೇವಸ್ಥಾನ ಮಾಡುವುದು. ಆ ದೇವಸ್ಥಾನ ಮಾಡಿದರೆ ಅದಕ್ಕೆ ಉತ್ಸವ, ಧ್ವಜ ಇತ್ಯಾದಿ ಎಲ್ಲ ವ್ಯವಸ್ಥೆ ಮಾಡಿದರೆ ಆ ದೇವಸ್ಥಾನವನ್ನು ನಂಬಿಕೊಂಡು ಒಂದು 100 ಮನೆ ಮಾಡಲಿಕ್ಕಾಗ್ತದೆ. ದೇವಸ್ಥಾನಕ್ಕೆ ಅರ್ಚಕರು ಬೇಕು, ವಾದ್ಯದವರು ಬೇಕು, ಗುಡಿಸುವವರು ಬೇಕು, ಆಮೇಲೆ ದೇವಸ್ಥಾನದ ಹೊರಗಿಂದ ದೇವಸ್ಥಾನದ ಎಲ್ಲ ಕೆಲಸ ಮಾಡುವವರು ಬೇಕು. ಮರದ ಕೆಲಸದವರು ಬೇಕು, ಲೋಹದ ಕೆಲಸದವರು ಬೇಕು, ಕಮ್ಮಾರಿಕೆ ಮಾಡುವವರು ಬೇಕು, ಚರ್ಮದ ಕೆಲಸ ಮಾಡುವವರು ಬೇಕು, ಬಟ್ಟೆ ನೇಯುವವರು ಬೇಕು. ನೀವು ಬಾರ್ಕೂರಿಗೆ ಹೋದರೆ ಒಂದೊಂದು ಕೇರಿ ಉಂಟು. ಇವತ್ತು ಕೂಡ ಭಂಡಾರ ಕೇರಿ ಅಂತ ಉಂಟು, ಬಳಗಾರ ಕೇರಿ ಅಂತ ಉಂಟು. ಅದೇ ರೀತಿ ಎಲ್ಲರಿಗೂ ಒಂದೊಂದು ಸಾಲಿಕೇರಿ ಅಂತ ಉಂಟು. ಪ್ರತಿಯೊಂದು ಕೇರಿಗಳು ಕೂಡ ಬಾರ್ಕೂರು ಎನ್ನುವ ಪಟ್ಟಣಕ್ಕೆ ಬೇಕಾಗುವಂತಹ ಎಲ್ಲ ಕೆಲಸ ಮಾಡಲಿಕ್ಕೆ ಒಂದೊಂದು ವರ್ಗದ ಜನರನ್ನು ಕರೆದು ತಂದು ಅವರಿಗೊಂದಿಷ್ಟು ಜಾಗ ಕೊಟ್ಟು ಅದಕ್ಕೆ ಉಂಬಳಿ ಅಂತ ಹೆಸರು. ಉತ್ತಾರ ಉಂಬಳಿ ಅಂತ ಹೆಸರು. ಉಂಬಳಿ ಅಂತಂದರೆ ಉಣ್ಲಿಕ್ಕೋಸ್ಕರ ಕೊಟ್ಟಂತಹ ಭೂಮಿ. ಅವರಿಗೆ ಗೊತ್ತಿತ್ತು, ಹಣ ಕೊಟ್ಟರೆ 4 ದಿವಸದಲ್ಲಿ ಕುಡ್ದೋ ಜೂಜಾಡಿಯೋ ಯಾರಾದರೂ ಹಾಳು ಮಾಡಿಕೊಳ್ತಾರೆ. ಭೂಮಿಯನ್ನು ಕೊಟ್ಟರೆ ಅದನ್ನು ಮಾರಲಿಕ್ಕೂ ಆಗುವುದಿಲ್ಲ. ಯಾಕೆಂದರೆ ತಗೊಳ್ಳುವಾಗ ದುಡ್ಡು ಬೇಕಲ್ಲ, ತಗೊಳ್ಳುವಂತರೂ ದುಡ್ಡಿಲ್ಲ, ಹಾಗಾಗಿ ಮಾರಲಿಕ್ಕೂ ಆಗುವುದಿಲ್ಲ. ಹಿಂದೆ ಹಾಗಿತ್ತು. ಬೇಕಾದಷ್ಟು ಗದ್ದೆ ಇತ್ತು, ಏರೆಗೆ ಮಾರನೊಂದಿಗೆ ದುಡ್ಡು 2 ಉಂಟು, ಗೆದೊಮ್ಮಿನ ಗೆಳೆಯರಲಿಲ್ಲ, ಅದಕ್ಕೋಸ್ಕರ ಅಂಚನೆ ಪಡ್ಲಿ ಬಿಡೋದು ಇಪ್ಪು. ಹೀಗೆ ತಗೊಳ್ಳುವತ್ರವೂ ದುಡ್ಡಿಲ್ಲದ ಕಾಲಕ್ಕೆ ಭೂಮಿಯನ್ನು ಮಾರಲಿಕ್ಕೂ ಆಗ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು, ಅದಕ್ಕೋಸ್ಕರ ಭೂಮಿಯನ್ನು ಕೊಟ್ಟರು. ಈ ಭೂಮಿಯನ್ನು ಹಾಗೇ ರಕ್ಷಣೆ ಮಾಡಲಿಕ್ಕಾಗ್ತದೆ. ಇವತ್ತೊಂದು ರಹಸ್ಯ ಹೇಳ್ತೇನೆ. ಯಾವುದನ್ನು ಮಾರಿ ಏನೋ ಮಾಡ್ಬೋದು, ಭೂಮಿಯನ್ನು ಮಾರಿದ್ರು, ಅದನ್ನು ಅಗದ್ರು, ಅದನ್ನು ಗುಂಡಿ ಮಾಡಿದರು, ಭೂಮಿಯನ್ನು ಸ್ಥಳಾಂತರ ಮಾಡಲಿಕ್ಕಾಗೋದೇ ಇಲ್ಲ. ಅದು ಅಲ್ಲೇ ಇರ್ತದೆ, ಎಷ್ಟು ವರ್ಷ ಆದರೂ ಅಲ್ಲೇ ಇರ್ತದೆ. ಹಾಗಾಗಿ ದೇವರ ಭೂಮಿ ಅಂತಂದರೆ ಯಾರು ಬಂದು ಕೂತ್ಕೊಂಡ್ರು ದೇವರ ಭೂಮಿಯಾಗೇ ಇರ್ತದೆ. ಅದಕ್ಕೋಸ್ಕರ ಆ ಉಂಬಳಿಯನ್ನು ಕೊಟ್ಟರು. ಉಂಬಳಿ ಕೊಟ್ಟು ಇಲ್ಲಿ ಬದುಕಿ ಅಂತ. ಇಲ್ಲಿ ಬದುಕಿದ್ದಕ್ಕೆ ನಮಗೆ ಸಂಬಳ ಇಲ್ಲ. ಆ ಭೂಮಿ ಪ್ರತಿ ವರ್ಷ ಬಡ್ಡಿ ಕೊಡ್ತದೆ. ಅದಕ್ಕೆ ಬೀಜ ಹಾಕಬೇಕಷ್ಟೆ. ಬೀಜ ಹಾಕಿ ನೇಗಿಲಲ್ಲಿ ಉತ್ತರೆ ಇವತ್ತು 1 ಮುಷ್ಟಿ ಭತ್ತವನ್ನು ಹಾಕಿದರೆ ದೀಪಾವಳಿಯ ಹೊತ್ತಿಗಾಗುವಾಗ ಅದು 1 ಮುಡಿ ಭತ್ತವಾಗಿ ಸಿಗುತ್ತದೆ. ಅಂತಹ ಅಕ್ಷಯ ಫಲವನ್ನು ಕೊಡುವ, ಅಷ್ಟು ಇಂಟ್ರೆಸ್ಟ್ ಕೊಡುವ ಯಾವ ಬ್ಯಾಂಕುಗಳು ಭಾರತದಲ್ಲಿಲ್ಲ. ಅಂತಹ ಭೂಮಿಯನ್ನು ನಮಗೆ ಕೊಟ್ಟು ಈ ಭೂಮಿಯನ್ನು ರಕ್ಷಣೆ ಮಾಡಿಕೊಂಡು ಇದರಿಂದ ಬರುವಂತಹ ಅನ್ನವನ್ನು ಊಟ ಮಾಡಿ ದೇವರ ಚಾಕರಿ ಮಾಡಿ ಅಂತ ಯಾರಿಗೂ ಸಂಬಳ ಕೊಡಲಿಲ್ಲ. ಉಂಬಳಿಯನ್ನು ಕೊಟ್ಟು ರಾಜರು ಎಲ್ಲ ವರ್ಗದ ಜನರನ್ನು ಒಂದೊಂದು ಕಡೆಗಳಲ್ಲಿ ನಿಲ್ಲಿಸಿ ಮಧ್ಯದಲ್ಲಿ ದೇವಸ್ಥಾನ ಇಟ್ಟು ಈ ದೇವಸ್ಥಾನವನ್ನೇ ನಗರ ಅಂತ ಘೋಷಣೆ ಮಾಡಿದರು. ಹಾಗಾಗಿ ಇವತ್ತು ಪೇಟೆ ಅಂತ ಅದು ದೇವಸ್ಥಾನದ ಸುತ್ತ. ಪೆರಡೂರನ್ನು ನೋಡಿದರೆ ಗೊತ್ತಾಗ್ತದೆ, ಬೆಳ್ಳರ್ಪಾಡಿಯು ಹಾಗೆ ಇತ್ತು ಅಂತ ಕಾಣ್ತದೆ. ಈ ರೀತಿಯಲ್ಲಿ ಆ ಪೇಟೆಯನ್ನು ಮಾಡಿದ್ದು ಹೇಗೆ ಅಂತಂದರೆ ದೇವಸ್ಥಾನವನ್ನು ಇಟ್ಟುಕೊಂಡು. ಶಾಸ್ತ್ರ ಹೇಳ್ತದೆ, ನಿರ್ದಿಶೆ ದೇವಪತ್ತನಂ. ಪಟ್ಟಣವನ್ನು ಹೇಳುವಾಗ ದೇವಪಟ್ಟಣ ಅಂತ ಉಂಟು. ಪಟ್ಟಣ ಅನೇಕ ರೀತಿಯಲ್ಲಿ ಆಗ್ತದೆ. ನದಿಯ ಬದಿಯಲ್ಲಿ
ಪೇಟೆಗಳು ಬೆಳ್ಕೊಂಡು ಹೋಗಿದೆ, ಸಿಟಿಗಳು ಡೆವಲಪ್ ಆಗಿದೆ. ಅದೊಂದು ನದಿ ಬದಿಯಲ್ಲಿ ಬೆಳೆದಂಥ ಪಟ್ಟಣ ಅಂತ ನಾವು ಪಟ್ಟಿ ಮಾಡ್ತೇವೆ. ಸಮುದ್ರದ ಬದಿಯಲ್ಲಿ ಬಂದರ್ನ ಹತ್ರ ಪಟ್ಟಣ ಆಗಿದೆ, ಬಂದರ್ನ ಪಟ್ಟಣ ಅಂತ ನಾವು ಅದನ್ನು ನೋಡಿಕೊಳ್ತೇವೆ. ಅದೇ ರೀತಿಯಲ್ಲಿ ದೇವಸ್ಥಾನವನ್ನು ಸುತ್ತುವರೆದು ಪಟ್ಟಣ ಉಂಟು, ಅದನ್ನು ದೇವಪತ್ತನ ಅಂತ ಕರಿತೇವೆ. ಅಂದರೆ ಅಲ್ಲಿ ಜನ ಬರುವುದು ಅಲ್ಲೇ ಆದ್ದರಿಂದ ಎಲ್ಲ ಅಂಗಡಿಯಲ್ಲಿ ಹಾಕ್ತಾರೆ. ಹಾಗಾಗಿ ಅದಕ್ಕೆ ದೇವಪಟ್ಟಣ ಅಂತ ಹೆಸರು. ಅದರ ಉದ್ದೇಶ ಏನು ಅಂತಂದರೆ ಎಲ್ಲ ಜನಗಳಿಗೆ ಅನುಕೂಲ ಆಗಬೇಕು ದೇವಸ್ಥಾನ ಕಟ್ಟಿದ್ದು. ಆಮೇಲೆ ನಾವೇನು ಮಾಡಿದೆವು ಅಂತ ಕೇಳಿದರೆ ದೇವಸ್ಥಾನ ಒಂದು ಬೇರೆ, ಊರೊಂದು ಬೇರೆ ಅಂತ. ಆ ರೀತಿಯಲ್ಲಿ ಊರು ಬೇರೆ ಕಡೆ ಹೋಯಿತು, ದೇವಸ್ಥಾನದ ಅವಶ್ಯಕತೆಗಳನ್ನು ಬಿಟ್ಟು ಮತ್ತೊಂದು ಕಡೆ ಒಳ್ಳೆ ಜಾಗದಲ್ಲಿ ಮನೆ ಕಟ್ಟಿ ಊರೇ ಅಲ್ಲಿಗೆ ಶಿಫ್ಟ್ ಆಗಿ ದೇವಸ್ಥಾನ ಊರಿಗಿಂತ ಹೊರಗೆ ಎಂತಾಯಿತು, ದೇವಸ್ಥಾನಕ್ಕೆ ಹೋಗಿ ಬರುವುದು ಮಾತ್ರ ಆಯಿತು. ನಿತ್ಯ ಹೋಗುವಂಥ ವ್ಯವಸ್ಥೆ ಹೋಗಿಬಿಟ್ಟಿತು. ಯಾವತ್ತು ಊರು ಬೇರೆ ದೇವಸ್ಥಾನ ಬೇರೆ ಅಂತಾಯಿತು, ಆ ಹೊತ್ತಿಗೆ ದೇವಸ್ಥಾನದ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ವ್ಯವಸ್ಥಾಪನಾ ಸಮಿತಿ ಬೇಕಾಯಿತು. ಅಲ್ಲಿವರೆಗೆ ಆ ವ್ಯವಸ್ಥೆಗಳಿರಲಿಲ್ಲ. ಎಲ್ಲ ವ್ಯವಸ್ಥೆಯನ್ನು ಊರಿನವರೆಲ್ಲ ಒಟ್ಟು ಸೇರಿಕೊಂಡು ಮಾಡ್ತಾಯಿದ್ರು. ನಮ್ಮ ವಿನಯಕುಮಾರ ಸೊರಕೆ ಅವರು ಬರ್ತಾ ಇದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ರೀತಿಯಲ್ಲಿ ದೇವಸ್ಥಾನ ನಮಗೆ ಆಶ್ರಯ ಕೊಟ್ಟದ್ದು. ಆ ರೀತಿಯಲ್ಲಿ ಅದಕ್ಕೂ ಪರಿಸ್ಥಿತಿ ಬಂದದ್ರಿಂದ ಸಮಸ್ಯೆ ಆದ್ದು ಏನು ಅಂತಂದರೆ ದೇವಸ್ಥಾನದ ಆದಾಯವನ್ನು ನೋಡಿಕೊಂಡು ದೇವಸ್ಥಾನವನ್ನು ಶ್ರೀಮಂತ ದೇವಸ್ಥಾನ, ಬಡ ದೇವಸ್ಥಾನ, ಅದು ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಮಾಡುವಂಥ ವ್ಯವಸ್ಥೆ ಬರಲಿಕ್ಕೆ ಶುರುವಾಯಿತು. ದೇವರಿಗೆ ಬಡತನ ಇಲ್ಲ, ದೇವಸ್ಥಾನಕ್ಕೆ ಬಡತನವೂ ಇಲ್ಲ. ಯಾಕೆಂತಂದರೆ ದೇವಸ್ಥಾನದಲ್ಲಿ ಲಾಭ ಮತ್ತು ನಷ್ಟ ಎನ್ನುವ ಎರಡು ಶಬ್ದಗಳಿಲ್ಲ. ದೇವಸ್ಥಾನದಲ್ಲಿ ವಿನಿಯೋಗ ಮತ್ತು ಆದಾಯ ಎನ್ನುವ ಎರಡು ಶಬ್ದ ಇರುವುದು. ಆದಾಯ ಅಂತಂದರೆ ದೇವರಿಗೆ ಬಂದ ಭಂಡಾರಕ್ಕೆ ಬಂದ ಕಾಣಿಕೆಗಳು,
ಖರ್ಚು ಅಂತಂದರೆ ವಿನಿಯೋಗ, ಅದನ್ನು ವಿನಿಯೋಗ ಮಾಡಿದ್ದು. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಷ್ಟಷ್ಟು ಕೊಟ್ಟು ಅದನ್ನು ವಿನಿಯೋಗ ಮಾಡುವಂಥದ್ದು. ಹಾಗಾಗಿ ಇದು ಖರ್ಚು ಅಂತ ಹೆಸರಲ್ಲ, ಲಾಭ ಅಂತ ಹೆಸರಲ್ಲ. ದೇವಸ್ಥಾನ ಲಾಭ ಮಾಡಲಿಕ್ಕಿರುವಂಥ ಸಂಸ್ಥೆ ಅಲ್ಲ. ಆ ದೃಷ್ಟಿಯಿಂದ ದೇವರಿಗೆ ಬಂದದ್ದೆಲ್ಲವೂ ಕೂಡ ದೇವಸ್ವ, ದೇವರ ಹಣ. ಆ ದೇವಸ್ವದ ಬಗ್ಗೆ ಎಷ್ಟು ಹೆದರಿಕೆ ನಮ್ಮವರಿಗೆ ಇರಬೇಕು ಇತ್ತು ಅಂತಂದರೆ, ದೇವರಿಗೆ ಎಣ್ಣೆ ಹಾಕಿದರೆ ಅಥವಾ ದೇವಸ್ಥಾನದಲ್ಲಿ ಬತ್ತಿ ಹಾಕಿದರೆ, ನಮ್ಮ ಹಳೆಯ ದೇವಸ್ಥಾನ ನೋಡ್ಬೋದು, ಬಾಗಿಲು ಕಂಬದಲ್ಲೆಲ್ಲ ಎಣ್ಣೆ ಹಚ್ತಾ ಇದ್ರು. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲ ಕಪ್ಪ ಕಪ್ಪ ಆಗ್ತಾ ಹೋಗುದು ಅಂತ ಹೇಳ್ತೇವೆ. ಅದರ ನಿಯಮ ಹೇಗೆ ಅಂತಂದರೆ, ದೇವರ ಆರತಿಗೆ ಬತ್ತಿ ಹಾಕಿದರೆ, ದೇವರ ದೀಪಕ್ಕೆ ಬತ್ತಿ ಹಾಕಿದರೆ, ಕೈಯಲ್ಲಿ ಎಣ್ಣೆ ಹಿಡಿದ್ರೆ ಆ ಎಣ್ಣೆಯನ್ನು ತಲೆಗೋ ಕಾಲಿಗೋ ಒರೆಸ್ಕೊಳ್ಳೋ ಹಾಗಿಲ್ಲ. ಅದು ಒರೆಸ್ಕೊಂಡ್ರೆ ದೇವಸ್ವ ಅಪಹಾರ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಕಂಬಕ್ಕೆ ಒರೆಸಿ ಹೋಗುವುದು. ಇವತ್ತೂ ಕೂಡ ತಿರುವನಂತಪುರದ ಮಹಾರಾಜರು ದೇವಸ್ಥಾನಕ್ಕೆ ಬಂದು ಮನೆಗೆ ಹೋಗುವಾಗ ಸರಿಯಾಗಿ ಕಾಲನ್ನು ಮನೆ ಕೆಳಗೆ ಕೊಡಹಿ ಒಳಗೆ ಹೋಗಬೇಕು ಅಂತ ಉಂಟು. ಯಾಕೆ ಅಂತಂದರೆ, ದೇವಸ್ಥಾನದ ಧೂಳು ಕೂಡ ಮನೆಯೊಳಗೆ ಬರಬಾರ್ದು, ಅದು ದೇವಸ್ವ, ದೇವಸ್ಥಾನದ ಹೊರಗೆ ಇರಬೇಕು, ದೇವಸ್ಥಾನದಲ್ಲೇ ಇರಬೇಕು ಅಂತ. ಅಷ್ಟು ದೇವರ ಹಣದ ಬಗ್ಗೆ, ದೇವರ ಸಂಪತ್ತಿನ ಬಗ್ಗೆ ಜಾಗ್ರತೆ ವಹಿಸಿ, ಕಾಳಜಿ ವಹಿಸಿ ಅದನ್ನು ದೇವಸ್ವ ಅಂತ ಘೋಷಣೆ ಮಾಡಿ ಅದನ್ನು ವಿನಿಯೋಗ ಮಾಡುವಂಥ ವ್ಯವಸ್ಥೆ, ಆ ವ್ಯವಸ್ಥೆ ಬರಬೇಕು. ಅದಕ್ಕೆ ಎಲ್ಲ ಗ್ರಾಮಸ್ಥರು ಒಟ್ಟು ಸೇರಿ, ಕಷ್ಟ ಏನಿಲ್ಲ, ಎಷ್ಟೋ ದೇವಸ್ಥಾನಕ್ಕೆ ನಿತ್ಯ ಪೂಜೆಗೆ ಹಣ ಇಲ್ಲ ಅಂತ ತುಂಬ ಕಡೆಯಲ್ಲಿ ಹೇಳಿದ್ದು ಕೇಳಿದೆ. ಅದಕ್ಕೇನು ಕಷ್ಟ ಇಲ್ಲ. ನಾವು ಪ್ರತಿಯೊಬ್ಬ 360 ಜನ ಮನಸ್ಸು ಮಾಡಿದ್ರೆ ಸಾಕು. ಒಂದು ದಿವಸದ ಪೂಜೆ ಖರ್ಚು 1,000 ರೂಪಾಯಿ ಅಂತ ಇಟ್ಕೊಳ್ಳಿ. ದೇವರಿಗೆ ಎಣ್ಣೆ, ಬತ್ತಿ, ಹೂವು, ನೈವೇದ್ಯ, ಪೂಜೆಯವರಿಗೆ ಕೊಡುವಂಥ ಸಂಬಳ ಎಲ್ಲ ಸೇರಿ, ವಾದ್ಯದವರಿಗೆ ಕೊಡುವಂಥ ಸಂಬಳ, ಗುಡಿಸುವವರಿಗೆ ಕೊಡುವಂಥ ಸಂಬಳ ಎಲ್ಲ ಸೇರಿದರೆ ಒಂದು ದಿವಸಕ್ಕೆ 1,000 ಖರ್ಚು ಅಂತಂದರೆ ಒಂದು 3,60,000 ರೂಪಾಯಿ ವರ್ಷಕ್ಕಿದ್ದರೆ, ಒಂದು ದೇವಸ್ಥಾನದ ನಿತ್ಯ ಪೂಜೆಯನ್ನು ವೈಭವ ಅಲ್ಲದೇ ಇದ್ದರೂ ಕೂಡ ಶಾಸ್ತ್ರೀಯವಾಗಿ ನಡೆಸ್ಕೊಂಡು ಹೋಗುವಷ್ಟು ನಮಗೆ ತಾಕತ್ತು ಪ್ರತಿಯೊಂದು ಗ್ರಾಮಕ್ಕೂ ಉಂಟು. ಪ್ರತಿಯೊಬ್ಬ ಮನೆಯವರು ಕೂಡ ಮನಸ್ಸು ಮಾಡಬೇಕು. ಒಂದು ದಿವಸ ನನ್ನ ಲೆಕ್ಕದಲ್ಲಿ ದೇವರಿಗೆ ಪೂಜೆ ಆಗಲಿ 1,000 ರೂಪಾಯಿ ಮನೆಯವರ ಪರವಾಗಿ ನಾನು ಕೊಡ್ತೇನೆ ಅಂತ ಮನಸ್ಸು ಮಾಡಿದರೆ, ಯಾವ ದೇವಸ್ಥಾನದಲ್ಲೂ ಪೂಜೆಯವರು ಸಿಗುವುದಿಲ್ಲ. ದೇವರಿಗೆ ಪೂಜೆ ಕಷ್ಟ ಉಂಟು, ಆ ಸಮಸ್ಯೆ ಅದು ಬರುವುದೇ ಇಲ್ಲ. ಅದು ಎಲ್ಲವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಆ ರೀತಿಯಲ್ಲಿ ಬೆಳ್ಳರ್ಪಾಡಿಗೆ ಆ ದೌರ್ಭಾಗ್ಯ ಇಲ್ಲ. ಯಾಕೆ ಅಂತಂದರೆ, ಬೆಳ್ಳರ್ಪಾಡಿಯ ದೇವಸ್ಥಾನಕ್ಕೆ ಅಷ್ಟು ಜನ ಚಾಕರಿಯವರೊಂದು ಹಿಂದಿನವರು ವ್ಯವಸ್ಥೆ ಮಾಡಿದ್ದಾರೆ. ಹಿಂದೆ ಉಪಾಧ್ಯಾಯರು ಹೇಳಿದ ನನಗೆ ನೆನಪು, 21 ವಾದ್ಯ ಇತ್ತು ಬೆಳ್ಳರ್ಪಾಡಿಯಲ್ಲಿ ಅಂತ. ದೇವರಿಗೆ 3 ಹೊತ್ತು ಬಲಿಯಾಗ್ತಾ ಇತ್ತು ಅಂತ ಹಿಂದಿನವರು ಹೇಳಿದ್ದು. ಇವತ್ತು ಕೂಡ ನೆನಪಿರ್ಬೋದು ಎಲ್ಲರಿಗೆ, 3 ಹೊತ್ತು ಬಲಿಯಾಗ್ತಾ ಇತ್ತು ಅಂತ. ಇವತ್ತು 1 ಹೊತ್ತು ಬಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಬೆಳ್ಳರ್ಪಾಡಿಯಲ್ಲಿ. ಆ ವೈಭವ ಮತ್ತೊಮ್ಮೆ ಮರುಕಳಿಸಬೇಕು ಅಂತಂದರೆ, ಜೀರ್ಣೋದ್ಧಾರದ ಒಂದೊಂದು ಹಂತಕ್ಕೆ ನಾವು ಹೇಗೆ ಮುಂದೆ ಹೋಗ್ತಾ ಇದ್ದೇವೋ, ಮುಂದಿನ ಹಂತ ಅದಾಗಬೇಕು. ಮೊದಲು ಧ್ವಜಸ್ತಂಭ ಬಿತ್ತು ಬೆಳ್ಳರ್ಪಾಡಿಯಲ್ಲಿ, ಎಲ್ಲರಿಗೂ ಗೊತ್ತುಂಟು. ಆ ಧ್ವಜಮರವನ್ನು ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೆ ಎಲ್ಲ ಒಟ್ಟು ಸೇರಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಗರ್ಭಗುಡಿಯನ್ನು, ತೀರ್ಥ ಮಂಟಪವನ್ನು ಒಂದು ಕಾಲದಲ್ಲಿ ದೇವರು ಮಾಡಿಸಿಕೊಂಡರು. ಆಮೇಲೆ ಮತ್ತೊಂದು 4-5 ವರ್ಷಗಳ ಬಳಿಕ ಧ್ವಜಸ್ತಂಭವನ್ನು, ಮಹಾಬಲಿಪೀಠವನ್ನು ದೇವರು ಮಾಡಿಸಿಕೊಂಡಿದ್ದಾರೆ. ನಿಶ್ಚಯವಾಗಿ ಹೇಳ್ತೇನೆ, ಇನ್ನೊಂದು 4-5 ವರ್ಷಗಳಲ್ಲಿ ದೇವಸ್ಥಾನದ ಸುತ್ತುಬೌಳಿಯು ಪೂರ್ಣವಾಗಿ ನವೀಕರಣ ಆಗುತ್ತದೆ, ದೇವರು ಮಾಡಿಸ್ತಾರೆ. ಆಮೇಲೆ ಪ್ರತಿಯೊಂದು ವ್ಯವಸ್ಥೆಯೂ ಸರಿಯಾಗಬೇಕು. ಮುಂದೊಂದು ದಿವಸ ಇವತ್ತು ಯಾರಿಗೆ 80-90 ವರ್ಷದವರು, 70-80 ವರ್ಷದವರು ಇದ್ದಾರೆ, ಅಂಕಲ್ ಮೂಜಿ ಬರುತ್ತಲ ಬಲಿ ತೂತ ಅಂತ ಹೇಳುವವರು, ಅವರು ಮತ್ತೊಂದು ಬಾರಿ ಬೆಳ್ಳರ್ಪಾಡಿಯಲ್ಲಿ ಒಂದು ಹೊತ್ತಿನ ಬಲಿಯನ್ನಾದರೂ ನೋಡುವ ಹಾಗಾಗಬೇಕು. ಹಾಗಾದರೆ ದೇವಸ್ಥಾನ ಪೂರ್ಣ ಆಯಿತು ಅಂತ ಅರ್ಥ. ತುಂಬ ಸಂತೋಷ ಆಗ್ತದೆ. ಅದಕ್ಕೋಸ್ಕರ ನಾವೆಲ್ಲ ಶ್ರಮ ಪಡಬೇಕು. ನಾವೆಲ್ಲ ಸ್ವಾಮಿಗಳಾಗ ಹೇಳಿದ ಹಾಗೆ ಕೃಷ್ಣ ಮಂತ್ರವನ್ನು ಜಪಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಒಬ್ಬ ಸಹಾಯ ಮಾಡ್ತೇನೆ, ನನ್ನ ಹಾಗೆ 100 ಜನ ಸಹಾಯ ಮಾಡುವಾಗ ಆಗಲಿ, ಒಂದು ದೇವಸ್ಥಾನ ಒಳ್ಳೆಯದಾಗಲಿ ಅಂತ. ಆ ದೇವಸ್ಥಾನ ಒಳ್ಳೆಯದಾದರೆ ಏನು ಅಂತ ಪ್ರಶ್ನೆ. ಯಾರಾದರೂ ಜೋಯಿಸರ ಹತ್ರ ನೀವು ಹೋದರೆ, ನನಗೆ ಮಾಟ ಮಾಡಿದ್ದಾರೆ, ನನ್ನ ಮನೆಯಲ್ಲಿ ತುಂಬ ಕಷ್ಟ ಉಂಟು ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ, ಇಲ್ಲರೂ ತುಳಸಿಗಟ್ಟೆ ಎಂಚ ಉಂಟು ಅಂತ. ತುಳಸಿಗಟ್ಟೆಯಲ್ಲಿ ತುಳಸಿ ಗಿಡ ಬಾಡಿ ಹೋದರೆ, ಮುರುಟಿ ಹೋದರೆ, ಅದಕ್ಕೆ ಹುಳ ಬಂದರೆ ಮನೆಗೇನು ಅನಿಷ್ಟ ಅಂತ ಅರ್ಥ. ಅದಕ್ಕೋಸ್ಕರ ತುಳಸಿಗಟ್ಟೆಯಲ್ಲಿ, ಯಾರ ಮನೆಯ ತುಳಸಿಗಟ್ಟೆಯಲ್ಲಿ ಗಿಡ ಒಳ್ಳೆಯ ರೀತಿಯಲ್ಲಿ ಬೆಳೀತದೋ, ಒಬ್ಬ ವಾಸ್ತುಶಾಸ್ತ್ರಜ್ಞನಾಗಿ ಹೇಳ್ತಾ ಇದ್ದೇನೆ, ಯಾರ ಮನೆಯ ತುಳಸಿಗಟ್ಟೆಯಲ್ಲಿ ಗಿಡ ಒಳ್ಳೆಯ ರೀತಿಯಲ್ಲಿ ಬೆಳೀತದೋ, ನಳನಳಿಸ್ತಾ ಇರ್ತದೋ ನೀರು ಹಾಕಿ, ಆ ಮನೆಗೆ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ಎಲ್ಲಿ ತುಳಸಿಗಟ್ಟೆಯಲ್ಲಿ ತುಳಸಿ ಗಿಡ ಎಷ್ಟು ನೆಟ್ಟರೂ ಕೂಡ ಮುರುಟಿ ಸತ್ತು ಹೋಗ್ತದೋ ಅಲ್ಲಿ ದೋಷ ಉಂಟು ಅಂತ ಅರ್ಥ. ಅದಕ್ಕೋಸ್ಕರ ಅದಕ್ಕೆ ಒಳ್ಳೆಯ ನೀರು ಗೊಬ್ಬರ ಹಾಕಿ ಗಿಡವನ್ನು ಬೆಳೆಸಬೇಕು. ಮನೆಯ ಒಳಗೆ ಒಂಚೂರು ಒಳ್ಳೆಯ ಅನುಷ್ಠಾನವನ್ನು ಮಾಡಬೇಕು. ನಾವೇ ಭಜನೆ ಮಾಡಬೇಕು, ಬೇರೆಯವ್ರ ಹತ್ರ ಹೋಗಬೇಕು ಅಂತ ನಾನು ಹೇಳುವುದಿಲ್ಲ. ನಾವೇ ಭಜನೆ ಮಾಡುವ, ನಾವೇ ದೇವರ ಕೆಲಸ ಮಾಡುವ, ಆ ಹೊತ್ತಿಗೆ ಅದು ಸರಿಯಾಗ್ತದೆ. ಹಾಗೆ ದೇವಸ್ಥಾನವು ಊರಿನ ತುಳಸಿಗಟ್ಟೆ ಆದ್ದರಿಂದ ದೇವಸ್ಥಾನದ ತುಳಸಿ ಗಿಡವೂ ಕೂಡ ಸಾಯದ ಹಾಗೆ ನೋಡಿಕೊಳ್ಬೇಕು. ನಾವೆಲ್ಲ ಅಂಗಣಕ್ಕೆ ಚಪ್ಪರ ಹಾಕ್ತಾ ಇದ್ದೇವೆ, ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡ ಬದುಕುವುದಿಲ್ಲ. ಹೊರಗೊಂದು ಚಟ್ಟಿಯಲ್ಲಿ ನೆಡ್ತೇವೆ, ಮತ್ತೆ ತಂದು ಅದನ್ನು ತುಳಸಿ ಕಟ್ಟೆಯಲ್ಲಿ ಇಡ್ತೇವೆ. ಆ ಮಟ್ಟಿಗಾದರೂ ದೇವಸ್ಥಾನದ ಒಳಗೆ ತುಳಸಿ ಗಿಡ ಬೆಳೆಯುವ ಹಾಗೆ ಹೊರಗೂ ತುಳಸಿ ಗಿಡಗಳನ್ನು ಬೆಳೆಸಿ ದೇವರ ನಿತ್ಯ ಪೂಜೆಗೆ ಬೇಕಾಗುವಂಥ ಹೂವನ್ನು, ಹಣ್ಣನ್ನು, ಪತ್ರೆಯನ್ನು ಇಲ್ಲಿಯೇ ಸಿಗುವ ಹಾಗೆ ಮಾಡಬೇಕು. ಹಾಗೆ ಅದನ್ನು ಯಾರು ಕೊಯ್ದು ಕೊಡ್ತಾನೆ ಅವನಿಗೆ ತುಂಬ ಪುಣ್ಯ ಉಂಟು. ನಾವೆಲ್ಲ ಬರುವಾಗ ಅಂಗಡಿಗೆ ಹೋಗಿ 5 ಬಾಳೆಹಣ್ಣು
ಮತ್ತೊಂದು ಅಂಗಡಿಯಲ್ಲಿ ಒಂದು 10 ರೂಪಾಯಿ 25 ರೂಪಾಯಿ ಕೊಟ್ಟು ಒಂದು ತೆಂಗಿನಕಾಯಿ ತೊಗೊಂಡ್ಬರ್ತೇವೆ. ತೆಂಗಿನಕಾಯಿ ಬಾಳೆಹಣ್ಣು ತರಬೇಡಿ ಅಂತ ಹೇಳೋದಿಲ್ಲ, ಆದರೆ ಅದರೊಟ್ಟಿಗೆ ನಿಮ್ಮ ಮನೆಯ ಅಂಗಳದಲ್ಲಿ ಬೆಳೆದ 4 ಕುಡಿ ತುಳಸಿಯನ್ನು, ಒಂದು 10 ಬಿಲ್ಲು ಪತ್ರೆಯನ್ನು, ಒಂದು 4 ಪಾರಿಜಾತವನ್ನು, ನಂಜಿಬಟ್ಲನ್ನು ತಂದು ದೇವಸ್ಥಾನಕ್ಕೆ ಒಪ್ಪಿಸಿದರೆ ತೆಂಗಿನಕಾಯಿ ಬಾಳೆಹಣ್ಣು ಒಪ್ಪಿಸಿದ್ದಕ್ಕಿಂತ ಹೆಚ್ಚಿನ ಫಲ ಆ ವಸ್ತುಗಳಿಗುಂಟು. ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಕೊಡಬೇಕು ಅಂತ ಮಕ್ಕಳಿಗೆ ಇದನ್ನು ಹೇಳಿ ಅಭ್ಯಾಸ ಮಾಡಿಸಿ. ನಮಗೆ ಕಷ್ಟ ಆದರೂ ತೊಂದರೆ ಇಲ್ಲ, ಮಕ್ಕಳಿಗೆ ಹೇಳಿ ಅಭ್ಯಾಸ ಮಾಡಿಸಿ. ದೇವಸ್ಥಾನಕ್ಕೆ ಹೋಗುವಾಗ ಬರಿ ಕೈಯಲ್ಲಿ ಹೋಗಬಾರ್ದು, ಸಣ್ಣ ಮಕ್ಕಳಿರೋ ಮನೆಗೆ ಹೋಗುವಾಗಲೂ ಬರಿ ಕೈಯಲ್ಲಿ ಹೋಗಬಾರ್ದು. ಯಾಕೆ ಅಂತಂದರೆ ಮಗು ಹೇಗೆ ಯಾರಾದರೂ ಬಂದರೆ ಎಂಕದಾದಾಂಡ ಕೊಣಪೇರು ಅಂತ ಅವರ ಕೈಯನ್ನು, ಕಿಸೆಯನ್ನು, ಚೀಲವನ್ನು ನೋಡ್ತದೋ, ದೇವರು ಕೂಡ ನಮ್ಮ ಕಿಸೆಯನ್ನು, ಚೀಲವನ್ನು ನೋಡ್ತಾನೆ. ದುಡ್ಡು ಕೊಡಿ ಅಂತ ಅಲ್ಲ, 4 ತುಳಸಿ ಆದರೂ ತಗೊಂಡು ಬಾ. ಪ್ರದಕ್ಷಿಣೆ ಬರುವಾಗ ಇನ್ನೊಬ್ಬರ ಟೀಕೆ ಮಾಡಬೇಡ, ಮತ್ತೊಬ್ಬರಿಗೆ ಬೈಬೇಡ. ನನ್ನನ್ನು ಬೈಯುವುದಾದರೆ ನನಗೆ ಒಳ್ಳೇದು ಮಾಡಲಿಲ್ಲ. ನೀವು ಒಂದು ರಹಸ್ಯ ಹೇಳ್ತೇನೆ, ದೇವರ ಭಕ್ತಿ ಮಾಡುವಾಗ ದೇವರಲ್ಲಿ ಸತ್ಯ ಭಕ್ತಿ ಅಂತ ಉಂಟು. ಬೈಲಿಕ್ಕೆ ಮನಸ್ಸಿದ್ರೆ ದೇವರಿಗೆ ಬೈರಿ. ನಮ್ಮ ಹಿರಿಯರು ಬೈತಾ ಇದ್ರು. ಇವತ್ತು ಕೂಡ ಕುಂದಾಪುರದಾಚೆ ಹೋದರೆ ಹೈಗುಳಿಗೋ ಜಟ್ಟಿಗನಿಗೋ ದರ್ಶನ ಮಾಡಿದರೆ ದರ್ಶನದಲ್ಲಿ ಜಗಳ ಮಾಡ್ತಾರೆ ಕುಂದಾಪುರದ ಮಂದಿ. ನನಗೇನು ಮಾಡಲಿಲ್ಲ, ನೀನು ಎಲ್ಲ ಹಾಳು ಮಾಡಿ ಹಾಕಿದ್ದಿ ಅಂತ ದೇವರ ಹತ್ರ ಜಗಳ ಮಾಡುವವರಿದ್ದಾರೆ. ಹಾಗೆ ದೇವರ ಹತ್ರವೇ ಜಗಳ ಮಾಡಬೇಕು. ದೇವರಿಗೆ ಬೈಯುವುದಾದರೆ ದೇವರಿಗೆ ಬೈಬೇಕು. ಅದಕ್ಕೆ ಸಖ್ಯ ಅಂತ ಹೆಸರು. ಅದು ದ್ವೇಷದಿಂದ ಬೈಯುವುದಲ್ಲ, ಆತ್ಮೀಯತೆಯಿಂದ ಬೈಯುವಂಥದ್ದು. ಹೀಗೆ ಆ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ದೇವರೊಟ್ಟಿಗೆ ಆತ್ಮೀಯತೆ ಬರಬೇಕು. ಯಾರಿಗಾದರೂ ನಾವು ಬೈಬೇಕು ಅಂತಂದರೆ ಸ್ವಲ್ಪ ಆತ್ಮೀಯತೆ ಇರಬೇಕು, ಅಥವಾ ಒಂದು ದ್ವೇಷ ಇರಬೇಕು. ದೇವರಲ್ಲಿ ದ್ವೇಷ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಷ್ಟು ಮಟ್ಟಿನ ಆತ್ಮೀಯತೆಯನ್ನು ಬೆಳೆಸಿಕೊಳ್ಬೇಕು. ದೇವರಿಗೆ ನಾಮಸ್ಮರಣೆ ಮಾಡಬೇಕು. ಯೋಗಿಯಾದವ ದೇವರಿಗೆ ಬೈದರು, ದೇವರನ್ನು ಹೊಗಳಿದ್ರು, ದೇವರಿಗೆ ಸಂತೋಷ ಒಂದೇ ರೀತಿ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತುಂಟು ಅವನ ಮನಸ್ಸಿನಲ್ಲಿ ಯಾವುದೂ ಇರುವುದಿಲ್ಲ ಅಂತ. ಹಾಗೆ ನಮಗೇನಾದರೂ ಕಷ್ಟ ಇದ್ದರೆ ಅದನ್ನು ಪರಿಹಾರ ಮಾಡು ದೇವರೇ ಅಂತ ದೇವರಿಗೆ 4 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದರೆ ಎಲ್ಲ ಕಷ್ಟ ಪರಿಹಾರ ಆಗ್ತದೆ. ನಾವು ದೇವಸ್ಥಾನವನ್ನು ಈ ರೀತಿ ಉಪಯೋಗ ಮಾಡಿಕೊಳ್ಬೇಕಲ್ಲದೆ ಬೇರೆ ಯಾವುದೇ ಸ್ವಾರ್ಥಕ್ಕೋಸ್ಕರ, ನಮ್ಮ ಹೆಸರಿಗೋಸ್ಕರ, ನಮ್ಮ ಜಗಳಕ್ಕೋಸ್ಕರ ಅಲ್ಲ. ಹಾಗಾಗಿ ದೇವಸ್ಥಾನದಲ್ಲಿ ಯಾವತ್ತೂ ಕೂಡ ತಂತ್ರಿಗಳಾಗಿ ಹೇಳಿದರು, ಮಾಭೂತ್ ಪ್ರಜಾವಿರೋಧೋಸ್ಮಿನ್. ಪ್ರತಿಷ್ಠೆ ಮಾಡುವಾಗ ಅವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಪ್ರತಿಷ್ಠೆ ಮಾಡಿದ ದಿವಸದಿಂದ ಇವತ್ತಿಂದ ಈ ಊರಿನಲ್ಲಿ ಜಗಳ ಆಗದೇ ಇರಲಿ, ಈ ಊರಿನಲ್ಲಿ ಅಭಿಪ್ರಾಯ ವ್ಯತ್ಯಾಸ ಬಾರದೇ ಇರಲಿ, ಎಲ್ಲರಿಗೂ ಒಳ್ಳೆಯ ಮನಸ್ಸು ಬರಲಿ, ಒಂದೇ ಅಭಿಪ್ರಾಯವನ್ನು ಎಲ್ಲರೂ ಒಪ್ಪಿಕೊಂಡು ಅದಕ್ಕೆ ನಡೆಯುವ ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಬೆಳ್ಳರ್ಪಾಡಿಯಲ್ಲೂ ಇವತ್ತು ಕಲಶಾಭಿಷೇಕ ಮಾಡಿದ ನಂತರ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಅವರು ಹೇಳಿದರು, ಆ ಮಾತು ಸತ್ಯ ಆಗಲಿ, ಅದನ್ನು ದೇವರು ನಡೆಸಿಕೊಡಲಿ, ಬೆಳ್ಳರ್ಪಾಡಿಯ ಊರು ಉದ್ಧಾರ ಆಗಿ ದೇವರ ಅನುಗ್ರಹ ನಿರಂತರ ಆಗಲಿ. ಮತ್ತೊಮ್ಮೆ ನಾನು ಹೇಳಿದ ಬೆಳ್ಳರ್ಪಾಡಿಯ ಪೂರ್ವತನದ ವೈಭವ ಅದು ಮರುಕಳಿಸುವಂತೆ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ, ಈ ಒಳ್ಳೆಯ ಕೆಲಸವನ್ನು ಮಾಡಿದ್ದಕ್ಕೆ ಗೋಪುರ, ಮಹಾಬಲಿಪೀಠ, ಧ್ವಜಸ್ತಂಭವನ್ನು ಶಾಶ್ವತವಾಗಿ ನಿರ್ಮಾಣ ಮಾಡಿದ್ದೀರಿ. ಇದು 100 ಕಾಲ ಉಳಿಯಲಿ. ಇನ್ನು ಉಳಿದ ಕೆಲಸಗಳು ಆದಷ್ಟು ಶೀಘ್ರವಾಗಿ ಮುಂದುವರಿಯಲಿ. ಅದಕ್ಕೋಸ್ಕರ ಆಡಳಿತ ಸಮಿತಿಗೆ, ವ್ಯವಸ್ಥಾಪಕ ಸಮಿತಿಗೆ ಒಂದು ಕಿವಿ ಮಾತುಂಟು, ಇಲ್ಲಿಗೆ ಮುಗಿಲಿಲ್ಲ, ಅವರ ಮುಗಿಂಡ ಯಾವ ಅಂತ ಹೇಳಬೇಡಿ. ಇನ್ನು ಸುತ್ತುಬೋಳಿಯ ನವೀಕರಣದ ಕೆಲಸಕ್ಕೆ ಮನಸ್ಸು ಮಾಡಿ ದೇವರು ಮಾಡಿಸ್ತಾನೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇಂದಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿರುವಂಥ ಖ್ಯಾತ ವಾಸ್ತುತಜ್ಞರು, ಅವಧಾನಿಗಳಾದಂಥ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಮಾಜಿ ಸಚಿವರು, ಅಂದಿನ ಕಾಪು ವಿಧಾನಸಭಾ ಕ್ಷೇತ್ರದ ಜನಸ್ನೇಹಿ ಶಾಸಕರು, ಬಹುಶಃ ತಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ, ಸಚಿವರಾದಂಥ ಸಂದರ್ಭದಲ್ಲಿ ಈ ಒಂದು ಬೆಳ್ಳರ್ಪಾಡಿ ಗ್ರಾಮಕ್ಕೆ ವಿವಿಧ ಯೋಜನೆಗಳಿಗೆ ಭಾಳಷ್ಟು ಅನುದಾನವನ್ನು ಒದಗಿಸಿಕೊಟ್ಟಿರುವಂಥ ಧೀಮಂತ ಜನನಾಯಕರು ಆದಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರಿಗೆ ಮಹಾವಿಷ್ಣುಮೂರ್ತಿ ದೇವಳದ ಸಮಗ್ರ ಜೀರ್ಣೋದ್ಧಾರ ಸಮಿತಿ ಮತ್ತು ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸಿಕೊಂಡು, ಅವರಿಗೆ ಸದಾಶಿವ ಸಾಲ್ಯಾನ್ರವರು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಲ್ಲಿ ಓರ್ವರಾದಂಥ ಸದಾಶಿವ ಸಾಲ್ಯಾನ್ರವರು ಗೌರವದ ಶಲ್ಯವನ್ನು ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡುತ್ತಾ, ಇದೀಗ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನಾಡುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಶ್ರೀ ವಿಷ್ಣುಮೂರ್ತಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲಿಕ್ಕೆ ಇಲ್ಲಿಗೆ ಆಗಮಿಸಿದಂಥ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರವರ ಪಾದಾರವಿಂದಕ್ಕೆ ನಮಿಸ್ತಾ, ಈ ಧಾರ್ಮಿಕ ಸಭೆಯ ಸಭಾಧ್ಯಕ್ಷೆಯನ್ನು ವಹಿಸಿದಂಥ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಶಿವರಾಮ್ ಶೆಟ್ರೆ, ಧಾರ್ಮಿಕ ಉಪನ್ಯಾಸ ನೀಡಿದಂಥ ಪೂಜ್ಯರಾದಂಥ KP ಕುಮಾರ ಗುರು ತಂತ್ರಿ ಅವರೇ,
ವಿದ್ವಾನ್ ಶ್ರೀ ರಾಮಕೃಷ್ಣ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲ್ರವರೇ, ಶ್ರೀಯುತ ಪ್ರಸಾದ್ ಮಲ್ಯಾರವರೇ, ಸತೀಶ್ ಶೆಟ್ರೆ, ಹಿರಿಯರಾದಂಥ ಭುಜಂಗ ಶೆಟ್ರೆ, ರಾಮಾನಂದ್ ಭಟ್ರವರೇ, ಸಂತೋಷ್ ಶೆಟ್ಟಿಯವರೇ, ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಆಗಮಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳೇ, ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಬೆಳ್ಳರ್ಪಾಡಿ ಇದರ ಭಾಳಷ್ಟು ಪವಿತ್ರವಾದಂಥ ಒಂದು ಕಾರ್ಯಕ್ರಮ, ನೂತನ ಧ್ವಜಸ್ತಂಭ ಪ್ರತಿಷ್ಠೆ, ಮಹಾಬಲಿ ಪೀಠ ಪ್ರತಿಷ್ಠೆ, ರಾಜಗೋಪುರ ಸಮರ್ಪಣಾ ಪೂರ್ವಕ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ರಥೋತ್ಸವ ಕಾರ್ಯಕ್ರಮವನ್ನು ಕೂಡ ಭಾಳಷ್ಟು ಪಾವಿತ್ರತೆಯಿಂದ ಆಚರಿಸುವಂಥ ಪುಣ್ಯ ದಿವಸ. ಅದರಲ್ಲೂ ಕೂಡ ಈ ದಿವಸ ಪವಿತ್ರವಾದಂಥ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ನಡೆದು ಮಧ್ಯಾಹ್ನ ಹೊತ್ತಿನಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ, ಅದೇ ರೀತಿಯಲ್ಲಿ ಧಾರ್ಮಿಕ ಸಭೆ, ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯುವಂಥ ಅವಕಾಶ. ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿರುವಂಥ ಸಮಯದಲ್ಲಿ ಇಲ್ಲಿ ಬಂದಾಗ ಭಾಳಷ್ಟು ಅಜೀರ್ಣಾವಸ್ಥೆಯಲ್ಲಿತ್ತು ದೇವಸ್ಥಾನ. ಆಗ ಪೂಜ್ಯ ಪದ್ಮನಾಭ ಉಪಾಧ್ಯಾಯರವರು ಇಲ್ಲಿ ಅರ್ಚಕರಾಗಿದ್ದರು. ಹೆಚ್ಚು ನಿಮಿಷ ನಾನು ದೇವರ ಕೆಲಸ ತಾವು ಮುಂದುವರಿಸಿ 100ಕ್ಕೆ 100 ಪಾಲು ಕೂಡ ದೇವರ ಅನುಗ್ರಹದಲ್ಲಿ ಆ ಕೆಲಸ ಪೂರ್ತಿ ಆಗ್ತದೆ ಅಂತ ಹೇಳಿದೆ. ಆವಾಗ ನಂತರ ಎಂಡೋಮೆಂಟಿಂದ ಕೂಡ 18 ಲಕ್ಷ ರೂಪಾಯಿಯನ್ನು ಒದಗಿಸಿಕೊಡುವಂಥ ಒಂದು ಕೆಲಸ ಕಾರ್ಯ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ರಸ್ತೆ ಕೂಡ ಇರಲಿಲ್ಲ. ಇವತ್ತು ಇಲ್ಲಿಗೆ ಬರಲಿಕ್ಕೆ ಕೂಡ ಆ ಭಾಗದಿಂದ ಕೂಡ ರಸ್ತೆ, ಈ ಭಾಗದಿಂದ ಭಾಳಷ್ಟು ಒಂದು ಬೇಡಿಕೆ ಇತ್ತು, ಒಂದು ಸೇತುವೆ ಆಗಬೇಕು, ರಸ್ತೆ ಆಗಬೇಕು ಅಂತೇಳಿ. ಹೆಚ್ಚು ನಿಮಿಷ ದೇವರ ಅನುಗ್ರಹದಿಂದ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಇವತ್ತು ಅಲ್ಲಿಯ ಒಂದು ಗರ್ಭಗುಡಿಯ ಪವಿತ್ರ ಕೆಲಸ ಕಾರ್ಯ, ಅದೇ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ, ಅನೇಕ ದಾನಿಗಳು ಕೂಡ, ನಮ್ಮ ಹಿರಿಯರಾದಂಥ ಶ್ರೀಯುತ ಭುಜಂಗ ಶೆಟ್ಟರು ಇದ್ದಾರೆ, ಅವರು ಇರೋದು ಬಿಜಾಪುರದಲ್ಲಿ. ಆದರೆ ನಮ್ಮ ಊರನ್ನು ಯಾವತ್ತೂ ಮರೀಲಿಲ್ಲ. ನಮ್ಮ ಊರಲ್ಲಿ ಆಗುವಂಥ ಒಳ್ಳೆಯ ಕೆಲಸ ಕಾರ್ಯಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಒಂದು ಅಭಿವೃದ್ಧಿಗೆ ಅವರೆಲ್ಲರೂ ಕೂಡ ಕಾರಣೀಭೂತರಾಗಿದ್ದಾರೆ. ನಾವು ಹುಟ್ಟುವಾಗ ಏನನ್ನೂ ತಗೊಂಡು ಬರಲಿಕ್ಕಿಲ್ಲ, ಸಾಯುವಾಗ ಏನನ್ನೂ ಕೊಂಡೋಗ್ಲಿಕ್ಕಿಲ್ಲ. ನಮ್ಮ ಜೀವನಾವಧಿಯಲ್ಲಿ ಏನಾದರೂ ಆದಾಯ ಮಾಡಿ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟರೆ ಆ ಠೇವಣಿ ನಮಗೆ ಇಹಲೋಕದಲ್ಲಿ ಸಿಗುವುದಿಲ್ಲ. ಇಹಲೋಕದಲ್ಲಿ ನಿಮಗೆ ಠೇವಣಿ ಆಗಿ ಸಿಗಬೇಕಾಗಿದ್ದರೆ ನಾವು ಇಂಥ ಪಾವಿತ್ರವಾದಂಥ ದೇವರ ಕೆಲಸ ಮಾಡುವುದರ ಮುಖಾಂತರ ಇಹಲೋಕದಲ್ಲಿ ಠೇವಣಿಯಾಗಿ ಸಿಗ್ತದೆ. ಹೆಚ್ಚು ನಿಮಿಷ ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಎಷ್ಟೇ ಸಂಪತ್ತಿರ್ಬೋದು, 1000 ಗಟ್ಟಲೆ ಆಸ್ತಿ ಇರ್ಬೋದು, ಮನುಗಟ್ಟಲೆ ಬಂಗಾರನೇ ಇರ್ಬೋದು, ನಮಗೆ ಮನಃಶಾಂತಿ ಸಿಗಬೇಕಾಗಿದ್ದರೆ ನಾವು ದೇವರ ಎದುರುಗಡೆ ಬಂದು ಪ್ರಾರ್ಥನೆ ಮಾಡಿದಂಥ ಸಮಯದಲ್ಲಿ ಮಾತ್ರ ಮನಃಶಾಂತಿ ಸಿಗುವಂಥ ಅವಕಾಶ ಆಗ್ತದೆ. ಇವತ್ತು ಆ ದೃಷ್ಟಿಯಲ್ಲಿ ಇಲ್ಲಿ ಇವತ್ತು ಕೂಡ ಸಾಕಷ್ಟು ಕೆಲಸ ಕಾರ್ಯ ಕೂಡ ಆಗಿದೆ. ಹೆಚ್ಚು ನಿಮಿಷ ಇವಾಗಲೇ ವಾಸ್ತು ಶಿಲ್ಪಿಯವರು ಇಲ್ಲಿ ಉಲ್ಲೇಖ ಮಾಡ್ತಾಯಿದ್ರು, ಇನ್ನೂ ಭಾಳಷ್ಟು ಕೆಲಸ ಕಾರ್ಯ ಇದೆ ಅನ್ನುವಂಥ ರೀತಿಯಲ್ಲಿ. ಅದು 100ಕ್ಕೆ 100 ಪಾಲು ಕೂಡ ಎಲ್ಲರ ಸಹಭಾಗಿತ್ವದಲ್ಲಿ ಆ ಕೆಲಸ ಕಾರ್ಯ ಆಗ್ತದೆ. ಭಾಳ ವರ್ಷಗಳ ಹಿಂದೆ ಪುತ್ತೂರಲ್ಲಿ ಶಾಸಕನಾಗಿದೆ, ಉಳಿ ಗ್ರಾಮ ಅಂತ ಹೇಳಿತ್ತು. ಅದನ್ನು ಉದಯವಾಣಿ ಪತ್ರಿಕೆಯವರು ಕುಗ್ರಾಮ ಅಂತೇಳಿ ಸೃಷ್ಟಿ ಮಾಡಿದರು. ಇವತ್ತು ಆ ಗ್ರಾಮದಲ್ಲಿ 100ರಲ್ಲಿ 95% ಜನರು ಕೂಲಿ ಮಾಡುವಂಥ ಜನರೇ, ಬರೇ 5% ಜನರು ಬೇರೆ ಬೇರೆ ಉದ್ಯೋಗದಲ್ಲಿ ಬೇರೆ ಬೇರೆ ಬೊಂಬೆ ಅಂತ ಊರಲ್ಲಿದ್ದರು. ಆ 95% ಜನರು ನಮ್ಮ ಮನೆಯಲ್ಲಿ ಆ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಒಂದು ಹಿಡಿ ಅಕ್ಕಿಯನ್ನು ತೆಗೆದಿಟ್ಟು, ಒಂದು ಹೊತ್ತಿನಲ್ಲಿ ಒಂದು ಹಿಡಿ ಅಕ್ಕಿಯನ್ನು ದೇವಸ್ಥಾನದ ಕೆಲಸ ಕಾರ್ಯ ಆಗಬೇಕು ಅಂತೇಳಿ ಶೇಖರಣೆ ಮಾಡಿ ಭಾಳ ಆಕರ್ಷಕವಾದಂಥ ಅಂದಿನ ಸಮಯದಲ್ಲಿ ಭಾಳ ಒಳ್ಳೆಯ ರೀತಿಯ ಒಂದು ಪಾವಿತ್ರ್ಯದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಆ ದೇವಸ್ಥಾನದ ಅಂಗಣವನ್ನು ಅರಿಲಿಕ್ಕೆ
ಆ ಊರಿನ 8 ಜನರು ಹೆಣ್ಣು ಮಕ್ಕಳು ಬಂದು 2 ದಿವಸಗಳ ಕಾಲ ಕೆಲಸ ಕಾರ್ಯ ಮಾಡಿದರು ಅಂತ ಕೇಳಿದೆ. ಇವತ್ತು ಆ ಉಳಿ ಗ್ರಾಮವನ್ನು ತಾವು ತೆಗೆದು ನೋಡಿದರೆ ಅದು ಕುಗ್ರಾಮವಾಗಿ ಉಳಿದಿಲ್ಲ. ಅದು ಬಂಟ್ವಾಳ ತಾಲೂಕಿನಲ್ಲಿ ಅತ್ಯಂತ ಪ್ರಗತಿಪಥವಂಥ ಒಂದು ಗ್ರಾಮವಾಗಿ ಮುಂದೆ ಬಂದಿದೆ. ಆ ದೃಷ್ಟಿಯಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಕೂಡ ದೇವಾಲಯಕ್ಕೆ ಬರುವಂಥ ಸಮಯದಲ್ಲಿ ನನ್ನದು ಅನ್ನುವಂಥ ರೀತಿಯ ಭಾವನೆ ಬರುವಂಥ ರೀತಿಯಲ್ಲಿ ತಮ್ಮಿಂದ ಕೈಲಾದಂಥ ರೀತಿಯ ಸಹಕಾರವನ್ನು ಮಾಡಿದರೆ ಇವತ್ತು ಆ ಕೆಲಸ ಕಾರ್ಯ ದೇವರ ಅನುಗ್ರಹದಲ್ಲಿ ಒಳ್ಳೆ ರೀತಿಯಲ್ಲಿ ಇವತ್ತು ಪರಿಪೂರ್ಣ ಆಗುವಂಥ ಅವಕಾಶಗಳಿರ್ತದೆ. ಆ ದೃಷ್ಟಿಯಲ್ಲಿ ನನಗೆ ನಂಬಿಕೆ ಇದೆ. ಹೆಚ್ಚಿನ ನಿಮಿಷ ಈ ಭಾಗದಲ್ಲಿ ಆರ್ಥಿಕವಾಗಿ ಮುಂದುವರಿದಂಥ ಜನರು ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ, ಬಡವ ಎಂದು ದೂರ ಜರಿದಿರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂಥೇಳಿ. ಅಂಥ ಇವತ್ತು ಜನರೆಲ್ಲರೂ ಕೂಡ ದೇವರ ದೇವಾಲಯವನ್ನು ಇವತ್ತು ಸಂಕಲ್ಪ ಮಾಡಿಕೊಂಡು ಮುಂದುವರಿಸಿದರೆ 100ಕ್ಕೆ 100 ಪಾಲು ಕೂಡ ಪರಿಪೂರ್ಣ ಆಗ್ತದೆ. ನನಗೆ ನೇರವಾಗಿ ನಾನೇನು ಶಾಸಕ ಅಲ್ಲ, ನೇರವಾಗಿ ಇವತ್ತು ಸರ್ಕಾರದ ಮುಖಾಂತರ ಅನುದಾನ ಕೊಡಿಸುವಂಥ ಅವಕಾಶ ಇಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಎಂಡೋಮೆಂಟ್ ಸಚಿವರು ರಾಮಲಿಂಗಾರೆಡ್ಡಿಯವರು ಇವತ್ತು ನಾವು ಕಾಪು ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ, ಕಾಪು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕೆಲಸ ಕಾರ್ಯ ನಡೀತಾ ಇದೆ. ಇಷ್ಟವರೆಗೆ ಸರ್ಕಾರದಿಂದ ದುಡ್ಡು ಬಂದಿಲ್ಲ. ಅದಕ್ಕೆ ಈಗ ಬೇರೆ ಬೇರೆ ರೀತಿಯಲ್ಲಿ ಒಂದು ಜೋಡಣೆ ಮಾಡ್ತಾ ಇದ್ವಿ. ಅದಕ್ಕೆ ಇವತ್ತು ಸರ್ಕಾರದ ಅನುದಾನ ಕೊಡಿಸ್ಬೇಕು ಅಂತೇಳಿ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ದಾನಿಗಳು ಪರವೂರಿನವರು ಕೂಡ ಸಹಕಾರ ಮಾಡಿಕೊಂಡು ಭಾಳ ಒಳ್ಳೆ ರೀತಿಯ ದೇವಸ್ಥಾನದ ನಿರ್ಮಾಣ ಆಗಿದೆ. ಇಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇವತ್ತು ಆ ಭಾಗದ ಎಲ್ಲರೂ ಕೂಡ ಸೇರಿಕೊಂಡು ಸಮಸ್ತ ಬಾಂಧವರು ಸೇರಿಕೊಂಡು ಆ ದೇವಸ್ಥಾನದ ಸಾಧಾರಣ 25 ಕೋಟಿಗಿಂತ ಮಿಕ್ಕಿ ಇವತ್ತು ಆ ಕೆರೆ ಕೆಲಸ, ಸಂಪರ್ಕ ರಸ್ತೆ ಕೆಲಸ, ದೇವಸ್ಥಾನದ ಕೆಲಸ ಎಲ್ಲ ರೀತಿಯಲ್ಲಿ ಪರಿಪೂರ್ಣವಾಗಿ ಮಾಡುವಂಥ ಆ ದೇವಸ್ಥಾನ ಕೂಡ ಭಾಳ ಪರಿಪೂರ್ಣವಾದಂಥ ದೇವಸ್ಥಾನ. ಹೆಚ್ಚಿನ 4-5 ಜಿಲ್ಲೆಗಳಿಂದ ಭಕ್ತಾಭಿಮಾನಿಗಳು ಅಲ್ಲಿಗೆ ಆಗಮಿಸ್ತಾರೆ. ಸಿರಿ ದೇವಸ್ಥಾನ ಅನ್ನುವಂಥ ರೀತಿಯಲ್ಲಿ ಕುದಿ ದೇವಸ್ಥಾನ ಇತ್ತು, ವಿಷ್ಣುಮೂರ್ತಿ ದೇವಸ್ಥಾನ, ಬೈರಂಜೇಲಿ ದೇವಸ್ಥಾನ ಇತ್ತು. ಮೊನ್ನೆ ನಾವು ಕುಮಾರಸ್ವಾಮಿಯವರು ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ, ನಮ್ಮ ಅನಂತ ಪದ್ಮನಾಭೇಶ್ವರ ದೇವಸ್ಥಾನ ಪೆರಡೂರನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ. ಇವತ್ತು ಅದು ಕೂಡ ದೊಡ್ಡ ಸೀಮಾ ದೇವಸ್ಥಾನ, ಹೆಚ್ಚಿನ ನಿಮಿಷ ಭಾಳ ಶಿಥಿಲಾವಸ್ಥೆಯಲ್ಲಿದೆ. ಆ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕವರು ಕೂಡ ಆಗಬೇಕಾಗಿದೆ. ಹೆಚ್ಚಿನ ನಿಮಿಷ ವಾಸ್ತು ಇವರು ಹೇಳ್ತಾಯಿದ್ರು, ಸಸ್ತಿಕ್ ಬಗ್ಗೆ ಹೇಳ್ತಾಯಿದ್ರು. ನಾನು ಕೇಳಿದೆ ಕುಮಾರನ ಹತ್ರ, ಎಷ್ಟು ಸಿಗ್ತದೆ ಬಿ ಗ್ರೇಡ್ ದೇವಾಲಯಕ್ಕೆ? ಈಗ 24,000 ರೂಪಾಯಿ ಸಿಗ್ತದೆ, ಮೊದಲು 5,000 ರೂಪಾಯಿ ಸಿಗ್ತಾಯಿತ್ತು. ರಾಮಲಿಂಗಾರೆಡ್ಡಿ ಅವರು ಬಂದ ನಂತರ ಅದನ್ನು ಮತ್ತೂ ಜಾಸ್ತಿ ಮಾಡುವಂಥ ಕೆಲಸ ಕಾರ್ಯ ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ವಕ್ಫ್ ಬಗ್ಗೆ ಸಾಕಷ್ಟು ಗಲಾಟೆ ಆಗ್ತಾಯಿದೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಮಾತ್ರ ವಕ್ಫ್ ಕೇಸ್ ಇದೆ, ಬೇರೆ ಎಲ್ಲಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಆದರೆ 11,000 ಎಕರೆ ಜಾಗವನ್ನು ದೇವಸ್ಥಾನಕ್ಕೆ ಒದಗಿಸುವಂಥ ಕೆಲಸ ಕಾರ್ಯ ಕಳೆದ 1.5 ವರ್ಷದಲ್ಲಿ ಆಯಿತು. ರಾಮಲಿಂಗಾರೆಡ್ಡಿಯವರ ಮುಖಾಂತರ, ಸಿದ್ದರಾಮಯ್ಯನವರ ಮುಖಾಂತರ ಆಯಿತು ಅನ್ನೋದನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಇಂಥ ಸಮಯದಲ್ಲಿ ನಮ್ಮ ಭಕ್ತಿಗೆ ಅನುಸಾರವಾಗಿ ನಮ್ಮ ಪಾವಿತ್ರವಾದಂಥ ದೇವಾಲಯಗಳು, ಹೆಚ್ಚಿನ ನಿಮಿಷ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯಲ್ಲಿ ಪರಶುರಾಮನ ಸೃಷ್ಟಿಯ ಊರು. ಈ ಸೃಷ್ಟಿಯ ಊರಲ್ಲಿ ಅನೇಕ ದೇವಾಲಯಗಳು ಅಜೀರ್ಣಾವಸ್ಥೆಯಲ್ಲಿರುವಂಥ ಸಮಯದಲ್ಲಿ ಎಲ್ಲ ಭಕ್ತಾಭಿಮಾನಿಗಳ ಸಹಕಾರದಲ್ಲಿ ಜೀರ್ಣೋದ್ಧಾರ ಕೆಲಸ ಕಾರ್ಯ ಆಗಿ ಭಾರಿ ಪರಿಪೂರ್ಣತೆ ಆಗುವಂಥ ಅವಕಾಶಗಳನ್ನು ಕಾಣ್ತಾ ಇದ್ದೀವಿ. ಮುಂದಿನ ದಿವಸ ಪದ್ಮನಾಭ ಉಪಾಧ್ಯಾಯ ಅವರು ಹೆಚ್ಚಿನ ನಿಮಿಷ ನಮ್ಮ ಜೊತೆಯಲ್ಲಿ ಇಲ್ಲ. ಇವತ್ತು ಅವರ ಕನಸು ಏನಿತ್ತು, ಆ ಕನಸು ನನಸಾಗಲಿಕ್ಕೋಸ್ಕರ ಸರ್ಕಾರದ ಒಂದು ರೀತಿಯ ಸಹಾಯಾರ್ಥವನ್ನು ಕೂಡ ಪಡೆಯುವಂಥ ರೀತಿ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಹಿಂಬಾಗ್ಲಿಂದ ಆ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಂತೇಳಿ ಸಂದೆ ಹೇಳಿಕೊಂಡು ತಮಗೆಲ್ಲ ಮಹಾವಿಷ್ಣು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ, ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದ ಭಾಳ ದಿವಸಗಳ ನಂತರ, ಪರ್ಯಾಯ ಸ್ವಾಮಿಗಳಾದ ನಂತರ ಭಾಳ ಸಂದರ್ಭಗಳಲ್ಲಿ ಒಟ್ಟು ಸೇರುವಂಥ ಅವಕಾಶ ಆಗಿಲ್ಲ ಆಯಿತು. ಅವರ ಪರ್ಯಾಯ 2 ವರ್ಷಗಳ ಪರ್ಯಾಯ ಒಂದು ಅದ್ವಿತೀಯ ಬದಲಾವಣೆಗಳ ಮುಖಾಂತರ ಅವರು ಪರ್ಯಾಯವನ್ನು ನಡೆಸಿದರು. ಹೆಚ್ಚಿನ ನಿಮಿಷ ಒಂದು ರೀತಿಯ ಮಾದರಿ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಅವರು ಹೆಚ್ಚಿನ ನಿಮಿಷ ಇವತ್ತು ಆಶೀರ್ವಚನ ನೀಡಿದ್ದಾರೆ. ಅವರ ಆಶೀರ್ವಚನವನ್ನು ಪಾಲನೆ ಮಾಡಿಕೊಂಡು
ಇವತ್ತು ಮುಂದಿನ ದಿವಸ ಅವರ ಆಶೀರ್ವಾದದಲ್ಲಿ ಈ ದೇವಾಲಯದ ಕೆಲಸ ಕಾರ್ಯ ಕೂಡ ಪೂರ್ತಿ ಆಗಲಿ ಅಂತೇಳಿ ಹಾರೈಕೆ ಮಾಡಿಕೊಂಡು ಅನೇಕ ಕುಮಾರಸ್ವಾಮಿಯವರು ಅನೇಕ ವಿದ್ವಾಂಸರು ಇಲ್ಲಿ ಭಾಗವಹಿಸಿದ್ದಾರೆ, ಅನೇಕ ಗಣ್ಯರು ವೇದಿಕೆಯಲ್ಲಿದ್ದಾರೆ, ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ತಮಗೆ ಶುಭವಾಗಲಿ. ಶಿವರಾಮ್ ಶೆಟ್ಟರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಎಚ್ ನಿಮಿಷ ಅವರಿಗೆ ಕೈ ಜೋಡಿಸಬೇಕು. ಇನ್ನಷ್ಟು ಭುಜಂಗ್ ಶೆಟ್ಟರು ಇನ್ನಷ್ಟು ಮನಸ್ಸು ಮಾಡಬೇಕು. ಇವತ್ತು ಅವ್ರು ಮನಸ್ಸು ಮಾಡಿದರೆ ಎಲ್ಲ ಕೆಲಸ ಕಾರ್ಯ ಪೂರ್ತಿ ಆಗ್ತದೆ. ನನಗೆ ಗೊತ್ತಿ ದೇವರವರಿಗೆ ಇವತ್ತು ಅನುಗ್ರಹವನ್ನು ಕೊಟ್ಟಿದ್ದಾನೆ. ಆ ದೃಷ್ಟಿಯಲ್ಲಿ ಅವರೆಲ್ಲರ ಒಂದು ಅನುಗ್ರಹ ಸಹಾಯಾರ್ಥ ಇರಲಿ ಅಂತೇಳಿ ಆಶಿಸಿಕೊಂಡು ತಮಗೆ ಭಗವಂತ ಅನುಗ್ರಹಿಸಲು ಪ್ರಾರ್ಥಿಸಿ, ನಾನು ಭಾಳ ಕಾರ್ಯಕ್ರಮದ ಒತ್ತಡದಲ್ಲಿದ್ದೇನೆ. ಒಂದು ಕಾರ್ಯಕ್ರಮಕ್ಕೆ MLA ಅವರು ಈಗ ಬಂದರು, ನಾನು ಅಲ್ಲಿಂದ ಹೊರಟು ಇಲ್ಲಿ ಬಂದೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿಕ್ಕಿದೆ. ಹಾಗಾಗಿ ಮುಂದಕ್ಕೆ ಹೋಗಲಿಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ತಮ್ಮ ಜೊತೆಯಲ್ಲಿ ಒಬ್ಬ ಭಕ್ತನಾಗಿ ನಾನು ಕೂಡ ಜೊತೆಯಲ್ಲಿ ಇರ್ತೇನೆ ಅಂತೇಳಿ ಹೇಳಿಕೊಂಡು ತಮಗೆ ದೇವರ ಅನುಗ್ರಹ ಇಲ್ಲಿ ಪ್ರಾರ್ಥಿಸಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೇಳಿಕೊಂಡು ನಾನು ಒಂದು ಮಾತು ಮುಗಿಸ್ತೇನೆ. ಮಹಾವಿಷ್ಣುಮೂರ್ತಿ ದೇವಳ ಬೆಳ್ಳರ್ಪಾಡಿ ಸಮಗ್ರ ಜೀರ್ಣೋದ್ಧಾರದ ಅಂಗವಾಗಿ ನೂತನ ಧ್ವಜಸ್ತಂಭ ಪ್ರತಿಷ್ಠೆ, ಮಹಾಬಲಿಪೀಠ ಪ್ರತಿಷ್ಠೆ, ರಾಜಗೋಪುರ ಸಮರ್ಪಣಾ ಅಂಗವಾಗಿ ಬ್ರಹ್ಮಕಲಶೋತ್ಸವದ ವತಿಯಿಂದ ನಡೆದಂಥ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನಾಡಿದಂಥ ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಚಿವರು, ಅಂದಿನ ಕಾಪು ವಿಧಾನಸಭಾ ಕ್ಷೇತ್ರದ ಜನಸ್ನೇಹಿ ಶಾಸಕರು, 2019ರಲ್ಲಿ ಗರ್ಭಗುಡಿಯ ಜೀರ್ಣೋದ್ಧಾರಕ್ಕೆ ಸರ್ಕಾರದ ಧಾರ್ಮಿಕ ದತ್ತಿ ಮುಜರಾಯಿ ಇಲಾಖಾ ವತಿಯಿಂದ 18 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿ ಕೊಟ್ಟಂತ ಧೀಮಂತ ಜನನಾಯಕರು ಆದಂಥ ವಿನಯ್ ಕುಮಾರ್ ಸೊರ್ಕೆ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಅವರನ್ನು ಗೌರವಿಸಿಕೊಂಡು ಪರಮ ಪೂಜ್ಯರಿಂದ ಗೌರವಿಸಿಕೊಂಡು ಅವರನ್ನು ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ಬೀಳ್ಕೊಡ್ತಾ ಇದ್ದೇವೆ. ಇದೀಗ ಅವರು ನಿರ್ಗಮಿಸುವರಿದ್ದಾರೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಪರಮ ಪೂಜ್ಯರಿಂದ ಬಂಧುಗಳೇ, ಅಲ್ಲಿ KA 20 ME 7802 ಟಾಟಾ ಪಂಚ್ ಗಾಡಿ, ಅಲ್ಲಿ ವಿವಿಧ ಗಾಡಿ ಹೋಗ್ಲಿಕ್ಕೆ ಬಹಳ ತೊಂದರೆ ಕೊಡ್ತಾ ಇದೆ. KA 20 ME 7802 ಟಾಟಾ ಪಂಚ್ ಗಾಡಿ, ಅದರ ಮಾಲಕರು ಆದಷ್ಟು ಬೇಗನೆ ಆ ಕಾರನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದೀಗ ಸ್ವಾಮೀಜಿಯವರಿಂದ ಅನುಗ್ರಹ ಪ್ರಸಾದವನ್ನು ನೀಡಲಿಕ್ಕಿದ್ದೇವೆ. ನಮ್ಮ ದೇವಳಕ್ಕೆ 2ನೇ ಹಂತದ ಸಮಗ್ರ ಜೀರ್ಣೋದ್ಧಾರದ ಕಾರ್ಯಕ್ಕೆ ನೂತನ ಧ್ವಜಸ್ತಂಭಕ್ಕೆ ತಾಮ್ರದ ಹೊದಿಕೆಯನ್ನು ಸೇವಾ ರೂಪದಲ್ಲಿ ನೀಡಿದಂಥವರು, ಧ್ವಜಪೀಠವನ್ನು ನೀಡಿದಂಥವರು, ಅದೇ ರೀತಿ ಶಿಲಾಮಯ ಧ್ವಜಪೀಠವನ್ನು ನೀಡಿದಂಥವರು, 3 ದಿನ ಮಹಾ ಅನ್ನ ಸಂತರ್ಪಣೆಯನ್ನು ಸೇವಾ ರೂಪದಲ್ಲಿ ನೀಡಿದಂಥವರು, ಅದೇ ರೀತಿ ನಮ್ಮ ದೇವಳಕ್ಕೆ ಈ ಭಾಗದಲ್ಲಿ ಒಂದಷ್ಟು ಜಾಗದ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಕೇಳಿಕೊಂಡಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಥಳವನ್ನು ದಾನ ರೂಪದಲ್ಲಿ ನೀಡಿದಂಥ ಧೀಮಂತ ನಮ್ಮ ದೇವಳದ ಮಹಾಪೋಷಕ ದಾನಿಗಳು, ಕರುನಾಡು ಕಂಡ ಪ್ರಸಿದ್ಧ ನಾಗಪಾತ್ರಿಗಳು ಆದಂಥ ಪೂಜ್ಯನೀಯ B ರಮಾನಂದ ಭಟ್ರವರು ಇದೀಗ ಪರಮ ಪೂಜ್ಯರಿಂದ ಅನುಗ್ರಹ ಪ್ರಸಾದವನ್ನು ತಾವುಗಳು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬೆಳ್ಳರ್ಪಾಡಿ ಮಹಾವಿಷ್ಣುಮೂರ್ತಿ ದೇವಳದ ಜೀರ್ಣೋದ್ಧಾರದ ಮಹಾದಾನಿಗಳಲ್ಲಿ ಓರ್ವರು, ನಾಡಿನ ಪ್ರಸಿದ್ಧ ನಾಗಪಾತ್ರಿಗಳು, ತನ್ನ ಸಂಪಾದನೆಯ ಒಂದಷ್ಟು ಭಾಗವನ್ನು ಸಮಾಜಮುಖಿ ಕಾರ್ಯಕ್ರಮಗಳಿಗೆ, ಶೈಕ್ಷಣಿಕ ಚಟುವಟಿಕೆಗಳಿಗೆ, ಧಾರ್ಮಿಕ ಚಟುವಟಿಕೆಗಳಿಗೆ ಸದಾಕಾಲ ನೀಡುತ್ತಾ ಬಂದಿರುವಂಥ ಸನ್ಮಾನ್ಯ B ಬೆಳ್ಳರ್ಪಾಡಿ ರಮಾನಂದ ಭಟ್ರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ಅದೇ ರೀತಿ ರಾಜಗೋಪುರಕ್ಕೆ ಸ್ಥಳ ದಾನ ರೂಪದಲ್ಲಿ ನೀಡಿದಂಥ ಹರಿನಾರಾಯಣ ರಾವ್ ಮತ್ತು ದಂಪತಿಗಳು ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕು, ಬೇಗನೆ ಬರಬೇಕು. ರಾಜಗೋಪುರಕ್ಕೆ ಒಂದು ಸ್ಥಳವನ್ನು ದಾನ ರೂಪದಲ್ಲಿ ದೇವಳಕ್ಕೆ ನೀಡಿದಂಥ ದಾನಿಗಳಾದಂಥ ಆ ಒಂದು ದೇವಳದ ಆ ಭಾಗದಲ್ಲೇ ವಾಸ್ತವ್ಯವನ್ನು ಇರತಕ್ಕಂಥ ಹರಿನಾರಾಯಣ ರಾವ್ ಮತ್ತು ಅವರ ಧರ್ಮಪತ್ನಿಯವರು ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೇವಳದ ಎಲ್ಲ ಜೀರ್ಣೋದ್ಧಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತನ್ಮೂಲಕ ತನ್ನದೇ ಆದಂಥ ಸಹಕಾರವನ್ನು ನೀಡಿಕೊಂಡು ಬಂದಿರುವಂಥ ಸನ್ಮಾನ್ಯ ಹರಿನಾರಾಯಣ ರಾವ್ ಮತ್ತು ದಂಪತಿಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಜೀರ್ಣೋದ್ಧಾರ ಸಮಿತಿಯ ಪರವಾಗಿ, ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ತಂತ್ರಿಗಳ ಪರವಾಗಿ, ಅರ್ಚಕರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ದೇವಳದ 2ನೇ ಹಂತದ ಸಮಗ್ರ ಜೀರ್ಣೋದ್ಧಾರದ ಕಾರ್ಯವನ್ನು
ತಮ್ಮ ಹೆಗಲಿಗೆ ಏರಿಸಿಕೊಂಡು ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಊರ ಸಮಸ್ತ ಬಂಧುಗಳ ಭಕ್ತಾಭಿಮಾನಿಗಳ ಸಹಕಾರವನ್ನು ಯಾಚಿಸಿಕೊಂಡು ಈ ಕಾರ್ಯವನ್ನು ಯಥಾವತ್ತಾಗಿ ನಿರ್ವಹಿಸುವಲ್ಲಿ ತಮ್ಮನ್ನು ಬಹಳಷ್ಟು ತೊಡಗಿಸಿಕೊಂಡಿರುವಂಥ ಜೀರ್ಣೋದ್ಧಾರ ಸಮಿತಿಯ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂಥ ಶಿವರಾಮ ಶೆಟ್ಟಿ ಬೆಳ್ಳರ್ಪಾಡಿಯವರು ಸ್ವಾಮೀಜಿಯವರಿಂದ ಅನುಗ್ರಹ ಪ್ರಸಾದವನ್ನು ತಾವುಗಳು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಬಹುದೊಡ್ಡ ಯಶಸ್ಸನ್ನು ಕಂಡುಕೊಂಡಿರುವಂಥ ಅಂದಿನ ಬಿಜಾಪುರ, ಇಂದಿನ ವಿಜಯಪುರದಲ್ಲಿ ಬಹುದೊಡ್ಡ ಉದ್ಯಮಿಯಾಗಿ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಈ ದೇವಳದಲ್ಲಿ ನಡೆಯುವಂಥ ಎಲ್ಲ ಕರ್ಮಾಂಗಗಳಿಗೆ ತನ್ಮೂಲಕ ತನ್ನದೇ ಆದಂಥ ಬಹುದೊಡ್ಡ ಸಹಕಾರವನ್ನು ನೀಡಿಕೊಂಡು ಬಂದಿರುವಂಥ ಹಿರಿಯರು ಆದರಣೀಯರಾದಂಥ ಭುಜಂಗ ಶೆಟ್ಟರಿಗೆ ಪರಮ ಪೂಜ್ಯರಿಂದ ಅನುಗ್ರಹ ಪ್ರಸಾದವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಸಮಗ್ರ ಧಾರ್ಮಿಕ ಪೌರೋಹಿತ್ಯದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ತಸಬಂಧ ಕೊರಂಗ್ರಪಾಡಿ ಜ್ಯೋತಿರ್ವಿದ್ವಾನ್ ಕೊರಂಗ್ರಪಾಡಿ ಪಿ ಕುಮಾರ ಗುರುತಂತ್ರಿಗಳು ಸಹ ಪರಮ ಪೂಜ್ಯರಿಂದ ಒಂದು ಗೌರವಾರ್ಪಣೆ ಅನುಗ್ರಹವನ್ನು ಪ್ರಸಾದವನ್ನು ಗೌರವಾರ್ಪಣೆ ಮೂಲಕ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ದೇವಳಕ್ಕೆ ಆಯಾಯ ಕಾಲದಲ್ಲಿ ವಾಸ್ತು ನಕ್ಷೆಯನ್ನು ನೀಡಿದಂಥವರು, ಮಾರ್ಗದರ್ಶನವನ್ನು ಮಾಡಿದಂಥ ಅವಧಾನಿಗಳು, ವಾಸ್ತು ತಜ್ಞರಾದಂಥ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಇವರಿಗೆ ಗೌರವಾರ್ಪಣೆಯ ಮೂಲಕ ಒಂದು ಅನುಗ್ರಹ ಪ್ರಸಾದವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಸ್ವಾಮೀಜಿಯವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಅದೇ ರೀತಿಯಲ್ಲಿ 25,000ಕ್ಕಿಂತ ಮೇಲ್ಪಟ್ಟು 4 ದಾನಿಗಳು ಮಾತ್ರ ನಮ್ಮ ಜೊತೆಯಲ್ಲಿ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಪರಮ ಪೂಜ್ಯರಿಗೆ ಬಹಳಷ್ಟು ಮಟ್ಟದಲ್ಲಿ ಕಾರ್ಯಕಲಾಪಗಳು ಇರೋದರಿಂದ, ಧಾರ್ಮಿಕ ಕಾರ್ಯಕ್ರಮಗಳು ಇರುವುದರಿಂದ ಅವರನ್ನು ಆದಷ್ಟು ಬೇಗ ನಾವು ಬೀಳ್ಕೊಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಬೆಳ್ಳರ್ಪಾಡಿಯ ಸೋಮಿಟ್ಟು ಭಾಗದ ಶಶಾಂಕದರ ಉಪಾಧ್ಯಾಯರು ಸೋಮಿಟ್ಟು ಬೆಳ್ಳರ್ಪಾಡಿ ಅವರು ಸಹ 25,000 ರೂಪಾಯಿ ದೇಣಿಗೆಯನ್ನು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ನೀಡಿದ್ದಾರೆ. ಶಶಾಂಕದರ ಉಪಾಧ್ಯಾಯರು ಸೋಮೆಟ್ಟು ಬೆಳ್ಳರ್ಪಾಡಿ. ಅದೇ ರೀತಿಯಲ್ಲಿ ಕೀರ್ತಿಶೇಷರಾದಂಥ ನಾಗಪ್ಪ ನಾಯ್ಕ್ ಸ್ಮರಣಾರ್ಥ ಅವರ ಮಕ್ಕಳು, ದಯವಿಟ್ಟು ಹಿರಿಯರಾದಂಥ ಅವರ ಹಿರಿಯ ಮಗನಾದಂಥ ರಾಮಕೃಷ್ಣ ನಾಯ್ಕರವರು ಬರಬೇಕು. ಅವರ ಸೋದರರು ಸಹ ಎಲ್ಲರೂ ಇದ್ದಾರೆ. ಅವರ ಪರವಾಗಿ ರಾಮಕೃಷ್ಣ ನಾಯ್ಕರವರು ವೇದಿಕೆಗೆ ಬರಬೇಕು. ಪರಮ ಪೂಜ್ಯರಿಂದ ಒಂದು ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕು. ದಿವಂಗತ ನಾಗಪ್ಪ ನಾಯ್ಕರವರ ಸ್ಮರಣಾರ್ಥವಾಗಿ ಅವರ ಮಕ್ಕಳು 25,000 ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. ನಮ್ಮ ದೇವಳದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥ ಹಿರಿಯರು ಆದರಣೀಯರಾದಂಥ ರಾಮಕೃಷ್ಣ ನಾಯ್ಕ್ ಅವರ ಸುಪುತ್ರ, ಅದೇ ರೀತಿ ಕೀರ್ತಿಶೇಷರಾದಂಥ ವಿಠಲ ನಾಯಕ್, ಕೀರ್ತಿಶೇಷಿಯಾದಂಥ ವಿಜಯಲಕ್ಷ್ಮಿ, ಈ ದಂಪತಿಗಳ ಸ್ಮರಣಾರ್ಥವಾಗಿ ವಿಜೇತ್ ಕುಮಾರ್, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಜೇತ್ ಕುಮಾರ್ ಬೆಳ್ಳರ್ಪಾಡಿಯವರು ಬಹುಶಃ ಹಿಂದೂ ಸಂಘಟನೆಯಲ್ಲಿ ತನ್ಮೂಲಕ ತನ್ನದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥವರು. ಈ ದೇವಳದಲ್ಲಿ ನಡೆಯುವಂಥ ಎಲ್ಲ ಕರ್ಮಾಂಗಗಳಲ್ಲಿ ತನ್ನನ್ನು ಬಹಳಷ್ಟು ತೊಡಗಿಸಿಕೊಂಡಿರುವಂಥ ವಿಜೇತ್ ಕುಮಾರ್ ಬೆಳ್ಳರ್ಪಾಡಿ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ತನ್ನ ತಂದೆ ತಾಯಿಯ ಸ್ಮರಣಾರ್ಥವಾಗಿ 25,000 ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. ಅದೇ ರೀತಿ ಪೆರಡೂರಿನ ಉದ್ಯಮಿಗಳು, ಬಂಟರ ಸಂಘದ ಅಧ್ಯಕ್ಷರು, ಅದೇ ರೀತಿ ಪೆರಡೂರಿನ ಬಹುದೊಡ್ಡ ಉದ್ಯಮಿಗಳಾದಂಥ ಶಾಂತಾರಾಮ ಸೂಡರು ಪೆರಡೂರು, ಇವರು ಸಹ 25,000ಕ್ಕೆ ಮೇಲ್ಪಟ್ಟು ಧನಸಹಾಯವನ್ನು ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರಸಾದವನ್ನು ಅವರ ಮನೆಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ ಜೀರ್ಣೋದ್ಧಾರ ಸಮಿತಿ. ಅದೇ ರೀತಿ ಓಂತಿಬೆಟ್ಟಿನ ರೈಸ್ ಇಂಡಸ್ಟ್ರೀಸ್ನ ಮಾಲಕರಾದಂಥ ಪ್ರಕಾಶ್ ನಾಯ್ಕರವರು, ಅವರಿದ್ದರೆ ದಯವಿಟ್ಟು ಬಂದು ಸ್ವಾಮೀಜಿಯವರಿಂದ ಒಂದು ಅನುಗ್ರಹ ಪ್ರಸಾದವನ್ನು ತಾವುಗಳು ಸ್ವೀಕರಿಸಬೇಕು. ದುರ್ಗಾ ವಿನಾಯಕ ರೈಸ್ ಇಂಡಸ್ಟ್ರೀಸ್ ಓಂತಿಬೆಟ್ಟುವಿನ ಇದರ ಮಾಲಕರಾದಂಥ ಪ್ರಕಾಶ್ ಪ್ರಭುಗಳು, ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಒಂದು ಸವಿನೆನಪಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಪ್ರಸಾದ್ ಮಲ್ಯರವರಿದ್ದಾರೆ. ಅದೇ ರೀತಿ ಈ ಭಾಗದ ಗ್ರಾಮ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಶೆಟ್ಟಿಯವರಿದ್ದಾರೆ. ಇವರೆಲ್ಲ ದೇವಳದ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂಥವರು. ಅವರಿಗೆ ಸವಿನೆನಪಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಂಡು ಕೊನೆಯ ಒಂದು ಮಾತಿನಲ್ಲಿ ವಂದನಾರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಉಪ ಕೋಶಾಧಿಕಾರಿಯವರಾದಂಥ ಸನ್ಮಾನ್ಯ ಜಗದೀಶ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ, ಒಂದೆರಡು ಮಾತಿನಲ್ಲಿ ಮುಗಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೇವಳದ ಎಲ್ಲ ಕಾರ್ಯಗಳಲ್ಲಿ ತನ್ಮೂಲಕ ತನ್ನ ಕೊಡುಗೆ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥವರು ಉಪಕೋಶಾಧಿಕಾರಿಯವರಾದಂಥ ಸನ್ಮಾನ್ಯ ಜಗದೀಶ್ ಇವರು. ಸಮಯದ ಅಭಾವ ಇರುವುದರಿಂದ ಎರಡೇ ಮಾತಿನಲ್ಲೇ ನಾನು ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಧಾರ್ಮಿಕ ಸಭೆಗೆ ಆಗಮಿಸಿ ನಮಗೆ ಆಶೀರ್ವಚನವನ್ನು ನೀಡಿದಂತಹ ಅದಮಾರು ಮಠದ ಶ್ರೀಗಳಿಗೆ ದೇವಸ್ಥಾನದ ಪರವಾಗಿ ಹಾಗೂ ಬೆಳ್ಳರ್ಪಾಡಿ ಸಮಗ್ರ
ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹಾಗೂ ಬೆಳ್ಳರ್ಪಾಡಿಯ ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಪೂಜ್ಯ ಧಾರ್ಮಿಕ ಗುರುಗಳು ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ನಮ್ಮ ಜೀರ್ಣೋದ್ಧಾರ ಸಮಿತಿಗೆ ಕೆಲವರು ದೇಣಿಗೆ ರೂಪದಲ್ಲಿ, ಲಕ್ಷ್ಮಿ ರೂಪದಲ್ಲಿ ಹಣವನ್ನು ನೀಡಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಹಾಗೆ ಹೊರೆ ಕಾಣಿಕೆ ಮೆರವಣಿಗೆಯಲ್ಲಿ ವಸ್ತು ರೂಪದಲ್ಲಿ ಹೊರೆ ಕಾಣಿಕೆಯನ್ನು ನೀಡಿದಂತಹ ಊರಿನ ಗ್ರಾಮಸ್ಥರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಇಲ್ಲಿ ನಡೆದಂತಹ ಶ್ರಮದಾನದಲ್ಲಿ ಭಾಗವಹಿಸಿ ತಮ್ಮ ಬೆವರನ್ನು ಸುರಿಸಿ ಶ್ರೀ ಮಹಾವಿಷ್ಣುಮೂರ್ತಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದಂತಹ ಸಜ್ಜನ ಗ್ರಾಮಸ್ಥರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ನಮ್ಮ ಸಮಿತಿಯ ಉಪಕೋಶಾಧಿಕಾರಿಗಳಾದಂತಹ ಸನ್ಮಾನ್ಯ ಜಗದೀಶ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಪರಮ ಪೂಜ್ಯರನ್ನ ಮತ್ತು ಗಣ್ಯಾತಿ ಗಣ್ಯರನ್ನ ಬೀಳ್ಕೊಟ್ಟು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಉದಯವಾಣಿ ದಿನಪತ್ರಿಕೆಯ ಈ ಭಾಗದ ಖ್ಯಾತ ವರದಿಗಾರರಾಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಯೂಟ್ಯೂಬ್ ಚಾನಲ್ನ ವರದಿಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ರವರು ನಮ್ಮ ಜೊತೆಯಲ್ಲಿ ಯು ಚಾನಲ್ ವರದಿಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದು ಪಂಚವರ್ಣದ ತುಳುನಾಡಿನ ಪುಣ್ಯಭೂಮಿಯಲ್ಲಿ ಇರುವುದರಿಂದ ತುಳು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಬೇಕು, ಬೆಳೆಸಬೇಕು, ಪ್ರೋತ್ಸಾಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ತುಳುನಾಡು ವಾರ್ತೆ ಎನ್ನುವ ಯೂಟ್ಯೂಬ್ ಚಾನಲ್ನ ಮುಖಾಂತರ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದ್ದೇವೆ. ಅದರ ಮುಖ್ಯಸ್ಥರಾದಂಥ ಶಿವರಾಜ ಆಚಾರ್ಯ, ಯಶೋಧರ ಆಚಾರ್ಯ ಇವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಬೆಳ್ಳರ್ಪಾಡಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಸನ್ಮಾನ್ಯ ಸುರೇಶ್ ನಾಯ್ಕರವರಿಗೂ ಸಹ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಆದರದ ಸ್ವಾಗತ. ಅದೇ ರೀತಿ ದಯಾನಂದ ರಾವ್ರವರು ಮುಖ್ಯೋಪಾಧ್ಯಾಯರು, ಅದೇ ರೀತಿ ಸದಾನಂದ ನಾಯ್ಕರವರು ಸಕ್ರಿನೊಳ್ಳಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು, ಅದೇ ರೀತಿ ಲತಾ ಮೇಡಮ್ ರವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಭಾಗದಲ್ಲಿ ಇಡೀ ದೇಶ ವಿದೇಶಗಳಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ನೀಡಿ ತನ್ನದೇ ಆದಂಥ ಕೀರ್ತಿಯನ್ನು ಗಳಿಸಿಕೊಂಡಿರುವಂಥ ಗೀತಾ ಸಂಗೀತ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿಕೊಂಡು ಬಂದಿರುವಂಥ ಕಲ್ಲಡ್ಕದ ವಿಠ್ಠಲ ನಾಯ್ಕ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ. ಅದಾದ ಮೇಲೆ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅದಾದ ಮೇಲೆ ತುಳು ಹಾಸ್ಯಮಯ ನಾಟಕ ಎಂಕುಲ್ ಫ್ರೆಂಡ್ಸ್ ಹಿರಿಯಡ್ಕ ಇವರಿಂದ ತುಳು ಹಾಸ್ಯಮಯ ನಾಟಕ ನಂಬು ಲೆಕ್ಕ ಇಜ್ಜೆರು ಎನ್ನುವ ಒಂದು ನಾಟಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಇದೀಗ ಮುಂದಿನ ಭಾಗದಲ್ಲಿ ಗೀತಾ ಸಾಹಿತ್ಯ ಸಂಭ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ ವಿಠ್ಠಲ ನಾಯ್ಕ ಮತ್ತು ಬಳಗ ಕಲ್ಲಡ್ಕ. ಈ ತಂಡದವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಬ್ಬಟ್ಟು ಜಗದೀಶ್. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ನಿರೂಪಣೆಯನ್ನು ಮಾಡಿದಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರಶಾಂತ್ ಮಾಸ್ಟರ್ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಸಭಾ ಕಾರ್ಯಕ್ರಮ ಅಂದಮೇಲೆ ಪ್ರಶಾಂತ್ ಮಾಸ್ಟ್ರು ಅಲ್ಲಿ ಇರಲೇಬೇಕು. ಇವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಿಂದ ಪ್ರಸಾದವನ್ನು ಪಡೆದುಕೊಳ್ಬೇಕು. ಸರ್, ಮುಂದಿನ ದಿನಗಳಲ್ಲಿಯೂ ನಿಮ್ಮ ಸೇವೆಯು ನಮ್ಮ ಈ ಗ್ರಾಮಕ್ಕೆ ಸಿಗಲಿ. ನಿಮ್ಮಿಂದ ಮುಂದಿನ ದಿನಗಳಲ್ಲಿಯೂ ಉತ್ತಮವಾದ ಕಾರ್ಯಕ್ರಮಗಳು ಸಿಗಲಿ ಎಂದು ಹಾರೈಸುತ್ತಾ ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಕಲ್ಲಡ್ಕದ ಪ್ರಖ್ಯಾತ ವಿಠ್ಠಲ್ ನಾಯ್ಕ್ ಮತ್ತು ಬಳಗದವರಿಂದ ಗೀತ ಸಾಹಿತ್ಯ ಸಂಭ್ರಮ ನಡೆಯಲಿಕ್ಕಿದೆ. ಇದಾದ ನಂತರ ಪಕ್ಕದ ಊರು ಹಿರಿಯಡ್ಕ, ಇಲ್ಲಿನ ಯುವ ಕಲಾವಿದರಿಂದ ತುಳು ಹಾಸ್ಯಮಯ ನಾಟಕ ನಂಬು ಲೆಕ್ಕ ಇಜ್ಜೆರು ಎನ್ನುವಂತಹ ನಾಟಕ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮಗೆ ಸಹಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಾಗಿ ನಾವು
ವಿಠಲ್ ನಾಯಕ್ ಮತ್ತು ತಂಡದವರಿಗೆ ಸಮಯವನ್ನು 7 ಗಂಟೆಗೆ ಗೊತ್ತು ಮಾಡಿದ್ದೇವೆ. ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಸಮಿತಿಯ ಪರವಾಗಿ ನಾವು ಅವರ ಹತ್ರ ಸ್ವಲ್ಪ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ಸರ್, ದಯವಿಟ್ಟು ಮುಂದಿನ ಸಮಯದಲ್ಲಿ ನಿಮ್ಮ ಪ್ರತಿಭೆಯನ್ನು ನಮ್ಮ ಗ್ರಾಮದ ಜನರಿಗೆ ಒಳ್ಳೆಯ ರಸದೌತಣ ಉಣಬಡಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. हरि ओम हरि ओम हरि ओम हरि ओम हरि ओम चूर गेन हरि ओम फाइन हरि ओम हरि ओम हरि ओम हरि ओम हरि ओम हरि ओम ओके हरि ओम हरि ओम हरि ओम यस सुपर गजाननं गणपतिं गजपर्वतवासिनं गुणरत्नाकरं वन्दे वायुजेन प्रपूजितं गुणरत्नाकरं वन्दे वायुजेन प्रपूजितम् कार्यमे सिद्धिमायातु प्रसन्ने त्वयदातरी विघ्नाश्च नाशमायान्तु सर्वथा गणनायका विघ्नाश्च नाशमायान्तु सर्वथा गणनायका विघ्नाश्च नाशमायान्तु सर्वथा गणनायका
ಕರುಣಾಭರಣ ಭವಭಯಹರಣ ಪಾವನ ಚರಣ ಪತಿತೋದರಣ ಪಾವನ ಚರಣ ಪತಿತೋದರಣ ನಾರಾಯಣ ಹರಿನಾಮ ಭಜೋರೆ ನಾರಾಯಣ ಹರಿನಾಮ ಭಜೋರೆ ನಾರಾಯಣ ಹರಿನಾಮ ಭಜೋರೆ ನಾರಾಯಣ ವೇದ ಪಾರಾಯಣ ನಾರಾಯಣ ವೇದ ಪಾರಾಯಣ ಕರುಣಾಭರಣ ಭವಭಯಹರಣ ಕರುಣಾಭರಣ ಭವಭಯಹರಣ ಪಾವನ ಚರಣ ಪತಿತೋದರಣ ಪಾವನ ಚರಣ ಪತಿತೋದರಣ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾಮ ಭಜೋರೆ ನಾರಾಯಣ ಹರಿ ನಾಮ ಭಜೋರೆ ನಾರಾಯಣ ವೇದ ಪಾರಾಯಣ ನಾರಾಯಣ ವೇದ ಪಾರಾಯಣ ಕರುಣಾಭರಣ ಭವಭಯಹರಣ ಕರುಣಾಭರಣ ಭವಭಯಹರಣ ಪಾವನ ಚರಣ ಪತಿತೋದರಣ ಪಾವನ ಚರಣ ಪತಿತೋದರಣ ಪಾವನ ಚರಣ ಪತಿತೋದರಣ ಪಾವನ ಚರಣ ಪತಿತೋದರಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿನಾಮ ಭಜೋರೆ ನಾರಾಯಣ ವೇದ ಪಾರಾಯಣ ಆತ್ಮೀಯ ಸಜ್ಜನ ಭಕ್ತಾಭಿಮಾನಿ ಬಂಧುಲೆ, ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಬೆಳ್ಳರ್ಪಾಡಿದ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭಡು ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಬತ್ತನ ಮಾತ ಬಂಧುಲೆಗಳ ಎಂಗಲ್ನ ತಂಡದ ಪರವಾದ ಅತ್ಯಂತ ಪ್ರೀತಿಯ ಸ್ವಾಗತ ಮಲ್ತೊಂದು ಕಾರ್ಯಕ್ರಮನ ಪ್ರಾರಂಭ ಮಲ್ತೊಂದುಲ್ಲ ಒಂತೆ ತಡ ತಂದು ತೊಂದರೆಜ್ಜಿ ಆಂಡಲ ನಿಖಲ್ಪುರ ಮನಸ್ಸು ತೀದು ಈ ತೆಡ್ಡೆ ಒಂಜಿ ಸಜ್ಜನ ಸಭೆ ಹಳ್ಳಿದ ಪ್ರದೇಶ ಮಹಾವಿಷ್ಣುನ ಮಣ್ಣು ಅಂಚಾದು ಒಣಸ್ಸು ಬೊಕ್ಕ ಅಂದು ಪಣ್ತೇರು ಅಂಚಾದು ಒಣಸ್ಸುಗೆ ದುಂಬು ಮನಸ್ಸು ದೀದು ಈ ಕಾರ್ಯಕ್ರಮನ ಕೇಳಲಿ ನಮ್ಮ ಜೀವನದ ರಡ್ಡೆ ಒಂಜಿ ಒಣಸ್ಸು ಬೊಕೊಂಜಿ ಮನಸ್ಸು ದೇಹದ ಬೆಳವಣಿಗೆಗೆ ಒಣಸ್ಸು ಜೀವನದ ಸಾಧಿಗೊಂಜಿ ಮನಸ್ಸು ಒಣಸ್ಸು ಹಾಳಾಣದಾಂಡ ಫುಡ್ ಪಾಯ್ಸನ್ ಆಪುಂಡು ಮನಸ್ಸು ಹಾಳಾಡ್ತಂದಾಂಡ ಜೀವನನೇ ಪಾಯ್ಸನ್ ಆಪು ಏಕೆ ಈ ಬ್ರಹ್ಮಕಲಶಲಪುರ ದಾಯಕಂದು ಬಂಡ ನನ್ನತ್ತ ಜೋಕ್ಲೆ ಗೊತ್ತಿಪ್ಪಡು ಬ್ರಹ್ಮಕಲಶಲಪುರ ದಾಯಗೆ ಖಾಲಿ ವಾದ್ಯ ಕೇಳ್ಯಾರ್ನ ಸಂತೆಡು ಚರ್ಮುರಿ ತಿನ್ಯಾರ್ನ ಅತ್ತು ಒಂಜಿ ಗಮ್ಮತ್ತುಗೋಸ್ಕರನ ಅತ್ತು ಒಂದು ಎಂಚಿನಂದು ಬಂಡ ಧಾರ್ಮಿಕ ಭಾಷೆನೋಡು ಸುಮಾರು ವಿಷಯ ಪಣ್ತೇರ ಎಂಚ ಮೊಬೈಲ್ ಒಂಜಿ ಟವರ್ ನೆಟ್ವರ್ಕ್ ತಿಕ್ಕೊಡ ಟವರ್ ಮುಖ್ಯನ ಆಧ್ಯಾತ್ಮಿಕತೆದ ನೆಟ್ವರ್ಕ್ ತಿಕ್ಕೊಡೋದಾಂಡ ಇಲ್ಲಡೆ ಪ್ರತಿ ಊರುಡೊಂಜಿ ದೇವಸ್ಥಾನ ಓಡು ಆ ದೇವಸ್ಥಾನ ಒಂಜಿ ಟವರ್ ಇತ್ತು ಲೆಕ್ಕ ಆ ಟವರ್ ಹಿಡ್ದು ಆಧ್ಯಾತ್ಮಿಕ ಶಕ್ತಿ ಬರ್ತದೆ ಅವು ಪ್ರತಿ ಇಲ್ಲಡೆ ಊರದ ಇಲ್ಲಡೆ ಪೋಡು ಐಕೊಂಜಿ ವಿದ್ಯಾಲಯ ಒಂಜಿ ವೈದ್ಯಾಲಯ ಒಂಜಿ ದೇವಾಲಯ ಒಂದು ಮೂಜಿ ಊರಿಗೂ ಬೋಡು ಒಂದು ಮೂಜಿಲ ನರಮಣ್ಯನ ಜೀವನೋಡು ಪುಟ್ಟು ನಡೆದು ಸೈಪು ನಡೆ ಮುಟ್ಟ ಬೇತೆ ಬೇತೆ ರೀತಿದ ಒಂಜಿ ಪಾತ್ರನ ವಹಿಸ ಉಂಡು ಐಕೋಸ್ಕರ ಈ ಬ್ರಹ್ಮಕಲಶಲಪುರ ಆವೊಂದಿಪ್ಪೋಡು ಜಾತ್ರೆ ನೇಮ ಕೋಲ ಒಂದು ಪುರ ದಾಯಕಂದು ಬಂಡ ದೇವರಿಗೆ ನಮ್ಮದಾಲ ಕೊರೋಡು ಒಂದಿಜ್ಜಿ ದೇವರ ನಂಗೆ ಭಂಗ ಕೊರಿಯರ್ ಎತ್ತಿನಾರತ್ತು ಇತ್ತೆ ನಮ್ಮ ಮಹಾವಿಷ್ಣು ದೇವಸ್ಥಾನದ ಉಳಾಯ್ಬೋದು ಒರಿ ಒಂಜೊಂಜಿನ ಮಂಡದ ಅರ್ಜಿ ಕೊರದು ಬತ್ತದಿಪ್ಪ ಮತ್ತು ಮ್ಯಾವಂದ ನಕಲು ಎಂಕೊಂಜಿ ಎಡ್ಡೆ ಆಣದಿಕ್ಕಾಡು ಕೆಲವುದಕ್ಕಲು ಎಂಕೊಂಜಿ ಎಡ್ಡೆ ಪೊಣ್ಣದಿಕ್ಕಾಡು ಕೆಲವು ಜೋಕುಲು ಪ್ರಾರ್ಥನೆ ಮಲ್ತಿಪ್ಪ ರಡ್ಡು ರಜೆ ತಿಕ್ಕಿಂಡು ಸೈತದು ಏರು ಸೈಪುಂಡ್ಲ ಶನಿವಾರ ಬಯ್ಯ ಗೊಂಜಿ ಸಯ್ಯನ ಲೆಕ್ಕ ತೂಲ ದೇವರೇ ಸೋಮವಾರದ ಶುಕ್ರವಾರದಲ್ಲ ಸಯ್ಯಾಡು ಒಂದು ಒರಿಯರೇನೋ ಪ್ರಾರ್ಥನೆ ಒಂಜೊಂಜಿನ ಮಣೆಪು ಅಂಚ ಅದು
ಅಕ್ಲಂಕಲ ಪ್ರಾರ್ಥನೆಯನ್ನು ಅರ್ಜಿನ ದೇವರದೇ ತೊನ್ಬೇರು ಅಂಡ ಏಪ ಕೊರಡುಂದು ಅರೆ ಗೊತ್ತುಂಟು. ವಿಧಿಗೆ ನೀ ಕಾರ್ಯನಕ್ಷಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ, ಹದವರಿತು ಕುದುರಿಸೋನವನು ಎಲ್ಲವನು ಅದಟದಿರು ನೀನವನ ಮಂಕುತಿಮ್ಮ. ಇತ್ತನೇ ಕೊರಲ ಅಂದು ದೇವರಿಗೆ ಟಾರ್ಗೆಟ್ ಕೊರಡಿಸಿ ಅರೆಗೆ ವಾಪ್ರಾಯುಡು ಎಂಚಿನ ಕೊರಡೊಂದು ಗೊತ್ತುಂಡು ಅಂಡ ದೇವರಡ ನಟ್ಟೋಡ ಎಂಚಿನ ಮಂಡ ಈ ಓವು ಕೊರ್ತು ಜನ ದೇವರೇ ಐತ ಬಗ್ಗೆ ಮಂಡೆ ಬೆಚ್ಚ ಮಲ್ಪನ ಲೆಕ್ಕ ಮಲ್ಪು, ಓವು ಕೊರ್ತನ ಐತ ಬಗ್ಗೆ ಅಹಂಕಾರ ಬರನ ಲೆಕ್ಕ ಮಲ್ಪು. ಆತ ಮಲ್ತಂದಂಡ ಯಾರು ಎಂಕ್ಲಗೆ ಜೀವನೋಡ ಅವೇ ಸುಖ. ಇನ್ನು ಸಮಸ್ಯೆ ಪಣೆಂಚಿನಂದ ಮಂಡ ಕೊರಂದನೆತ್ತ ಬಗ್ಗೆ ಮಂಡೆ ಬೆಚ್ಚ, ಕೊರನೆತ್ತ ಬಗ್ಗೆ ಅಹಂಕಾರ ಇಂದು ರಡ್ಡು ಪೋಡು. ಅದಕ್ಕೋಸ್ಕರ ಈ ಬ್ರಹ್ಮಕಲಶದ ಒಟ್ಟು ಉದ್ದೇಶ ಎಂಜಿನಂದು ಬಂಡ ಆರಡಕ್ಕೆ ಏನ್ಲಿ ನಾನು ಶುರು ಮಲ್ತೇವೆ ಅನ್ಲಿ ಕಾರ್ಯಕ್ರಮ ಶುರು ಮಲ್ತೆ ಅನ್ನೊಂದು ಬಂಡ್ಲಿ ಆರಡ ಎದುರ್ದಾರಡ ಅದು ಏನು ಶುರು ಮಲ್ತಾಂಡಮ್ಮ ಶುರು ಮಲ್ತಾಂಡ ಪಕ್ಕಾರೆಗೆ ಅಂದಾಜು ಬಾಕ್ಸ್ ದೂರ ಉಂಡಮ್ಮ ಅಂಜನ ಗೊತ್ತಿ ಅಂಚ ಅದು ಕೇಳಲಿ ಎಂದು ಮಾತಿರ್ಲ ಕೇಳಲಿ ತೇಮಂಡ ನೀನು ಏನುಣ ಕಮ್ಮಿ ಮಾತಿರ್ಲ ಕೇನುಣ ಕಮ್ಮಿ ನಮ್ಮ ಇಲ್ಲಲ್ ಬಣ್ಣ ಜೋಕುಳು ಬಣ್ಣಗೆ ಎಣುಜ ಐಕವೇ ನಮ್ಮ ಸನಾತನ ಸಂಸ್ಕೃತಿ ಗಣಪತಿಗೆ ಫಸ್ಟ್ ಪೂಜೆ ದಯಗೆ ಗೊತ್ತಿಜ್ಜಿ. ನಮ್ಮ ಈಶ್ವರ ದೇವರಿಗೆ 2 ಜನ ಜೋಕುಲು, ಸುಬ್ರಹ್ಮಣ್ಯ ಎಲ್ಲ ಗಣಪತಿಲ್ಲ. ಭೂಮಂಡಲಕ್ಕೆ ಸುತ್ತುಪಾಡದ ಬಲೆ ಅಂದ ಗಂಡ ಬಣ್ಣಗ ಸುಬ್ರಹ್ಮಣ್ಯ ದೇವರು ಸುತ್ತುಪಾಡ್ರ ಬಿದಾಡಿಯರು, ಗಣಪತಿ ದೇವರು ಅಪ್ಪ ಅಮ್ಮ ಗೊಂಜಿ ಸುತ್ತುಪಾಡಿಯರು ಅಡ್ಡ ಬೂಜಿಯರು. ವಾಗರ್ಥಾಭಿವ ಸಂಪ್ರವೃತ್ತೋ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ನೀನಾಡದ ಮಲ್ಲ ಭೂಮಂಡಲ ಇಂಚಿನ ನಿಕ್ಲೇಡದ ಮಲ್ಲ ಮಂಡ್ಯ ಅಡ್ಡ ಬೂರಿಯರು. ಐಕೆ ಓಲಾಂಡ ಬೋರದೆ ಪುಣ ಇತ್ತಂಡ ಜಾಗೆದೆ ಪುಣ ಇತ್ತಂಡ ಇಲ್ಲು ಕಟ್ಟುನ ಇತ್ತಂಡ ಸುಬ್ರಹ್ಮಣ್ಯ ಗುರುಜಿ ಬೋದು ಬಲೆ ದೇಪಂಡ ಪ್ಲಾಟಿಂಗ್ ಮಲ್ತನಾರ 6 ಅಪ್ಪೆಮ್ಮಡ ದೇವರನ್ನು ತೂರೆ ಎಂದು ಕಲ್ಪಾಯಿನಾರ ಗಣಪತಿ ದೇವರು. ಐಕೆ ಅಪ್ಪೆಮ್ಮನಿಗೆ ಸುರುಕು ಅಡ್ಡ ಬೋರ್ದು ಅಕಲನ ಆಶೀರ್ವಾದ ಅನ್ನೋದೇ ತೊನ್ಲೆ. ಐಕೆ ಗಣಪತಿನ ಚಿತ್ರದುಲೆ ಗಣಪತಿ ದಾಯಮ್ಮ ಅಂಚ ಅಂದಕ್ಕೆ ಎಣ್ಣಗ ನಂಗೆ ಪಂಡ್ರ ಗೊತ್ತಿಪ್ಪು ಒರಿ ಕೇಂಡೆಗೆ ಅಪ್ಪೆಡ ಮಮ್ಮಿ ಮಿಸ್ಟರ್ ರಾಮ್ ಮಿಸ್ಟ್ರೆಸ್ ಸೀತೆನ್ಲೆ ತಂದು ಫಾರೆಸ್ಟ್ಗೆ ದಯ ಬೋಯ್ನಿ ಅಪ್ಪೆ ಗೊತ್ತಿಜ್ಜಿ ಅಪ್ಪೆ ಪಂಡರಿಗೆ ಲಾಡ್ಜ್ ಇಜ್ಜಾಣ ಮಗ ಅಂಚಲೆ ತಂದು ಹೋಯ್ನಿ. ಕೆಲವು ಸತಿ ಜೋಕುಳು ಕೇಳೋ ಪ್ರಶ್ನೆಗೆ ನಮ್ಮ ಉತ್ತರ ಕೊರಡಾಫ್ ಗಣಪತಿನ ಚಿತ್ರದುಲ್ಲೆ ಕೆಬಿರಡ್ಡು ಮಲ್ಲ ತಾಯ ಕೆಬಿರಡ್ಡು ಮಲ್ಲ ಇನಿ ಕೇನು ನಜ್ಜಿಂದ ಮಾತೆರ್ನಲ್ಲ ದೂರು ಖಂಡನಿ ಬಣ್ಣ ಬಡದಿಗೆ ಎಣ್ಣೆ ರಜ್ಜಿ ಬಡದಿ ಬಣ್ಣ ಖಂಡನಿಗೆ ಎಣ್ಣೆ ರಜ್ಜಿ ಲಾಸ್ಟ್ಗೆ ಎದುರುಡು ಕೇನ್ ಲೆಕ್ಕ ಮಲ್ಪುಣಿ ಬಟ್ಟಲ್ಡು ಅಂತಂತೆ ವಿಷ ಬಾಡ್ದು ಖಂಡನೆ ಕೊರ್ಪುಣಿ ವಿಷಗನ್ಯೆ ಅಂಚ ಅದು ಬಣ್ಣ ಕೇಣು ನಕಲಿಜ್ಜಿ ಅಪ್ಪೆಮ್ಮೆ ಬಣ್ಣ ಜೋಕುಲಿಗೆ ಎಣುಜೇರು ಮಗ ಮಾಮಿ ಮರ್ಮಲ ವಿಷಯ ಬಂಡದ ಪ್ರಯೋಜನಜ್ಜಿ ಮಾಮಿ ಮರ್ಮಲಕ್ಕೆ ನೆರ್ಪುಂಡ ಪುಚ್ಚೆಗೆ ನೆರ್ಪುಣೆಗೆ ಮಗೆ ಕೊಣತ್ತದೆ ಎಂದು ಮಣಿ ಪಂದೆ ಬಿಡುತ್ತೇನೆ ನಾನು ಕಣ್ಣು ಮುಚ್ಚಿದ ತಿನ್ಪುಣ ಗೊತ್ತಾಪು ಜಿಂದಿಗೆರೆ ಪೊಡ್ಚಿ ಸೊಂಟಕ್ಕೆ ತೋರಿತಂಡ ಥಾರದ ಮುದೆಲ್ಡಿ ಪೋಡು ತೂಣಗ ಪುಚ್ಚೆಜ್ಜಿ ಮರ್ಮಲೆ ಗೊತ್ತಾಣ ಒಂದು ಸಬ್ಜೆಕ್ಟ್ ಎನ್ನವೇಂದು ಮರ್ಮಲ ಮಾಮಿಗೆ ನೆರ್ಪುಂಡ ನಾಯಿಗೆ ನೆರ್ಪುಣೆಗೆ ಪ್ರಾಯ ಆತಂಡು ಇಲ್ಲಿ ಕಾಪೇರ ಇಪ್ಪಡೊಂದು ಉನ್ಪು ಪಾಡದು ಸಾಂಕಟ ಕೊರೆಪ್ಪು ಅಣ ಏತು ಕೊರೆಪ್ಪು ಆ ತೂಪೆ ಇಂಚಿನ ಸಂಸಾರ ಆತ ನಮ್ಮ ಐಕೊಂತೆ ಕೇನು ನೇನು ಜಾಸ್ತಿ ಮಲ್ಪಲ್ಲ ಇಲ್ಲಲ್ದ ಹಿರಿಯಾಕಲ ಅಜ್ಜ ಅಜ್ಜಿ ಪೂರ ಇತ್ತೇರಂದಾಂಡ ಒಂತೆ ಹಾಕಲ ಪಣ್ಣೆನ ಕೇನ್ಲೆ ಪೊಕ್ಕಡೆ ಹಾಳಿಗೆ ಪಣಪೂಜೆರಕ್ಲು ಕಣ್ಣು ರಡ್ಡಿಲ್ಲಿ ಅದುಲೆ ಕಂಡಾಬಟ್ಟೆ ಧಾರಾವಾಹಿಲ ಬಿಗ್ ಬಾಸ್ ಎಲ್ಲ ತೂದುಲ ಗಡಿ ಬೋಡ್ಚಿ ಬಾಯಿಲ ಇಲ್ಲ ಒಂಜಿ ಮದ್ಮೆದಾಡೆ ಪೋಣದಾಂಡ ಒಂಜಿ ತಿಂಗಳು ಪಾತೆರ ಬೋಡ ಅನ್ನೋ ತರ್ಕಾಟ್ ಪಾಡೊಂದು ಬರೋಡ್ಚಿ ಅಲ್ಲಿ ನಮ್ಮ 3 ತಿಂಗಳು ಪೋಂಡಿಗೆಯಾ ಮಾಮಿ ಬಿದಾಯಿ ಬಾಡಿ ಅಲ್ಲಿಗೆಯಾ ಬಂಗಾರಾತು ಮಲ್ಪ ಹೇಗೆಯಾ ಏ ಸೊಸೈಟಿ ಇಟ್ಕೊಳೋದು ಹೇಗೆಯಾ ಹಿಂದೇನೇ ಬೋದು ಮದ್ಮೆದವಳು ಪಾತೆರೊಂದು ಬರ್ತದೆ ಒಂಜಿ ತಿಂಗಳು ಐನು ಮಂಡೆ ಬೆಚ್ಚ ಮಲ್ಪೊಡ್ಚಿ ಸೊಂಡಿಲು ಬಂಜಿದ ಮಿತ್ತುಂಡು ದಾಯೇ ನಿನ್ನ ಬಂಜಿದ ಬಗ್ಗೆ ಆಲೋಚನೆ ಮಲ್ಪತ್ತಂದೆ ನನ್ನವರನ ಕುಟುಂಬಗೂ ಮೂಂಕು ಬಾಡ್ರ ಪೋಡ್ಚಿ ಆತನಗಡಿ ನಾನು ಪಾಶಾಂಕುಶ ಪತ್ತದ ಯಾನ್ ರಕ್ಷಣೆ ಮಲ್ಪೇ ಪಣ್ಪುಣ ಗಣಪತಿನ ಒಂಜಿ ಸ್ವರೂಪದ ರೂಪ ನಮ್ಮ ಜೋಕ್ಲು ಗೊತ್ತಿಬಿಡು ಪ್ರಥಮ ಪೂಜ್ಯದ ಆಗಿಂದ ಇಜ್ಜಿನ ನಮ್ಮ ಜೋಕ್ಲು ಸಮಾಜ ಬುಕ್ಕುಡು ಓದನ ಯಾವಂದ ನಾನಲ್ಲ ಎಂಕಲ್ಲ ಓದನ ಇಂಜಿನ ಬ್ರಿಟಿಷರು ನಮ್ಮನ್ನು ಆಳಿದರು ಮೊಘಲರು ನಮ್ಮನ್ನು ಆಳಿದರು ಅವರು ನಮ್ಮನ್ನು ಆಳಿದರು ಅವರು ನಮ್ಮನ್ನು ಆಳಿದ್ದು ನಾವು ಅವರನ್ನು ಇಟ್ಕೊಂಡು ನೇಲಿದ್ದು ಕೊನೆಗೆ ಕೆಳಗೆ ತಾಳಿದ್ದು 1ನೇ ಪುಳಕೆಸಿ ದಂಡೆತ್ತಿ ಬಂದಾಗ 2ನೇ ಪುಳಕೆಸಿ ಕುಂಡೆತ್ತಿ ಹೋದ ಉಸಾರು ಜೀವ ಮಗೆ ಉಸಾರುಲ್ಲೆಯ ಎಂಚಿನ ಉಸಾರ ದೇವರಿಗೂ ಒಂಜಿ ದಿನ ಟಿವಿ ತುಪ್ಪಲಕ್ಕಜ್ಜಿ ಕೆಲವು ಮಲ್ಪುಣ ಕ್ರಿಮಿನಲ್ ಮೊರಣಿ 7ನೇ ಕ್ಲಾಸ್ದ ಜೋಕ್ಲಿಗೆ ರಡ್ಡ ಲಡಾಯಾಂಡಿಗೆ ಒರಿ ನೋಟ್ಸನ್ನು ಕೊಡೋದು ಸಾಂಬಾರ್ಗೆ ಬಾಡಿಯರಿಗೆ ಸಾಂಬಾರ್ಗೆ ನೋಟ್ಸ್ ಬಾಡ್ನೆ ಕಾಯನ ಮಿತ್ತು ಸಾಂಬಾರ್ ರಾಟಂಡಿಗೆ ಚೀಲಾಡಿತನ ಚೂರಿನ ಗೊತ್ತೊಂದು ಕುತ್ತಿಗೆ 7ನೇ ಕ್ಲಾಸ್ 10ನೇ ಕ್ಲಾಸ್ದ ಹುಡುಗಾಗ 8ನೇ ಕ್ಲಾಸ್ದ ಹುಡುಗಿದೊಟ್ಟಿಗೆ ಇನ್ಸ್ಟಾಗ್ರಾಮ್ಡ್ ಪರಿಚಯ ಅಂಡಿಗೆ 10ನೇ ಕ್ಲಾಸ್ದ ಒಟ್ಟಿಗೂ 8ನೇ ಕ್ಲಾಸ್ದಲ್ಲಿ ಬಲ್ತಾಳಿಗೆ ಏತ ಅಭಿವೃದ್ಧಿ ಒಂದುಂಡತ್ತ ನಮ್ಮ ದೇಶ ಖುಷಿಯಾಪಣಿಂಕ್ ಭಾರತ ವಿಶ್ವಗುರುವಣ್ಯಾರೆ ನನ್ನ LKG ದಾಖಲೆ ಮಲ್ಪ ಇರೋದು ಯಾರಂಡು ಎಂಚಿನ ಅವಸ್ಥೆನ ವಿದ್ಯಾಭ್ಯಾಸದ ಐಕ್ಕೆ ನಮ್ಮ ತಪ್ಪು
ನಮ್ಮ ಈತನೆಟ ಜೋಕ್ಲಿನ ಮಲ್ತನೆಂಚಿನ ಬಂಡ ಬಜಿ ಕಲ್ಪು 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 ಮಾರ್ಕದೆಪ್ಪು 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 ಅವಳು ಅರ್ಜೆಂಟ್ ನಂಗೆ ಹೆಂಚಿನ ಬೇಗ ಬೇಗ ಕಲ್ಪೋಡು, ಬೇಗ ಬೇಗ ಮಾರ್ಕ ದಿಕ್ಕೊಡು, ಬೇಗ ಬೇಗ ಬೇಲೆ ದಿಕ್ಕೊಡು, ಬೇಗ ಬೇಗ ಮದ್ಮೆ ಆವಡು, ಬೇಗ ಬೇಗ ಡೈವರ್ಸ್ ಆವಡು, ಬೇಗ ಬೇಗ ಸೈಯೋಡು. 1,500 ಮೀಟರ್ದ ರೇಸ್ ಕಲ್ಪಾಡ್ಚಿ ನನ್ನ ಲಿಂಬೆ ಚಮಚ ಓಟ ಕಲ್ಪಾಲೆ ಒಂಡೇದು ಬಾಯಡಿ ಚಮಚ ದೀವಣು ಮಗ ಕೋಡಿಟ್ಟು ಲಿಂಬೆ ದೀವಣು ಚಮಚ ಬಂಡ ನಿನ್ನ ಜೀವನದ ಸಾದಿ, ಲಿಂಬೆ ಬಂಡ ಅಪ್ಪಮ್ಮನ ಮರ್ಯಾದಿ, ಅಪ್ಪಮ್ಮನ ಮರ್ಯಾದಿ ತೀರ್ಥ ಬೂರನ್ ಲೆಕ್ಕ ನಿನ್ನ ಜೀವನದ ಎಪ್ಪು ಬಣ್ಪಣಂಚಿನ ಲಿಂಬೆ ಚಮಚ ಓಟದ ಮೂಲಕ ಸಂಸ್ಕಾರ ಕಲ್ಪಂಡ ಮಾತ್ರ ನಮ್ಮ ಜೋಕುಲು ದಿಕ್ಕು ಅತ್ತಂದೆ ಪೊಕ್ಕಡೆ ನಾಲ್ ಕತೆ ಬಣ್ಣಂಡ ಆಪೂಜಿ ನನ್ನ ತಗಾಲೋಡು ಐಕೆ ಎಂಕ್ಲೆಗೆ ಆಜಿ ವರ್ಷ ಮುಟ್ಟ ಎಂಕ್ಲ ಹಿರಿಯಾಕ್ಲದಲ್ಲ ಹೆಡ್ಡೇರತ್ ಅಕ್ಲೆ ಗೊತ್ತಿದ್ರೆ ಆಜಿ ವರ್ಷ ಮುಟ್ಟ ಜೋಕ್ಲೆಗೆ ಪ್ರಕೃತಿ ಇಡ್ಬಿಡೋಡು. ಇನ್ನು ಚೇರಂಟೆ ಮೊಂಟೆ ಕುರುವಾಯಿನ ಸಮೇತ ಜೋಕುಲು ಗೂಗಲ್ದಾಗೆ ಹಲೋ ಗೂಗಲ್ ವಾಟ್ ಇಸ್ ಮೊಂಟೆನ್ ಅವು ಕರೆಕ್ಟ್ ಗಂಟೆ ಮೊಂಟೆ ತೊಚ್ಕೊಂಡು ಜಿನ ಒಂಟೆ ತೊಚ್ಕೊಂಡು ಜಿನ ಸೊಂಟೆ ತೊಚ್ಪಾವು ಐನೇ ನಂಬುಡಿದ ಬಂಡ ಪ್ರಕೃತಿದ ನಾಲೆಜ್ ಇಜ್ಜಿ ಐಕೆ ಆಜಿ ವರ್ಷ ಮಟ್ಟ ಎಂಕ್ಲೇನು ತಪ್ಪುಗಳೇ ತೊಂದಿತ್ತೀನಿ, ಪಂತಿಗೆ ಬರ್ಣಗಳೇ ತೊಂದಿತ್ತೀನಿ, ಬೊಕ್ಕ ನೆಕ್ ಬಜಕರೆ ಗೊರಳೆ ತೊಂದಿತ್ತೀನಿ, ಪೆತ್ತದೇರೊಂದು ಬರಲೆ ತೊಂದಿತ್ತೀನಿ ಈತ ಮಾತ್ರ ಬೊಗ್ಗಿಗೂ ಉಪ್ಪು ವಾಡ ಬಣ್ಣ ಅಂತಂದ್ರೆ ಮಗ್ಗಿ ಕಲ್ಪೊಂದು ಬಂಡ ದಿಪ್ಪೇರ ಆಜಿ ವರ್ಷದ ಇನ್ನೊಕ್ಕ ಶಾಲೆಗೆ ವರ್ಷ ಸೇರ್ಸೋಣ ಬಂಡ ಒಂಜಿ ಹೊರ ಕಾಣಿಕೆ ಕೊನೆಲ್ಲ ಕಂಚ ಕೊಣಪುಡಿ ಬುಡ್ಕ ಪಾಡ್ದು ಬರ್ಪು ಮಾಸ್ಟರ್ಗೆ ಪ್ರಾಯ ಗೊತ್ತುಂಡ ಇಜ್ಜಿ ಬಲತ್ತಕಾಯಿ ನಿಂಚ ಮಲ್ಪ ಮಗ ಈಡೆಗೆ ಸೇರಿಸಲ್ಲ ಆಜಿ ವರ್ಷ ಅಂಡ್ ಒಂಜಿನ ಕ್ಲಾಸ್ ಕುಲ್ಲುಲ ಸುರುತ ಪಾಠ ಅಗಸ ಬಂಡ ಮಲ್ತನೇನು ಅರ್ಧಿರ ಬತ್ತನೆ ಈ ಆಟ ಮುಳುಗೊಬ್ಬೊಡ್ಚಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ಧಾರ ಆಗ್ತದೆ. ಇತ್ತೆ ಮೂಜಾರಿ ವರ್ಷೋಡಿ ಸುಳ್ಳು ಅನ್ಪುಣ ಬದ್ದಿಯಲ್ಲೇ ಪುಣೆ ಜೋಕ್ಲಿ ಜಾನಿ ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಟೆಲ್ಲಿಂಗ್ ಲೈಸ್ ನೋ ಪಪ್ಪ ಓಪನ್ ಯುವರ್ ಮೌತ್ ಹೆ 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 ಬಾಯ್ದಲ್ಲೇ ಸಕ್ಕರೆ ಉಂಡು ಎಲ್ಲಿ ಅಪ್ಪಣಗ ಬಾಯ್ದಲ್ಲೇ ಸಕ್ಕರೆ ಮಲ್ಲ ಏನದಕ್ಕ ಮೊಬೈಲ್ದಲ್ಲೇ ಬೋಟ್ ಚಾಂದ್ರ ಭೂರಾಯ್ ಪುಂಡು ನಂಗೆ ಅಮಸರತ್ತ ಮೂಜಾರಿ ವರ್ಷೋಡದಕ್ಕ ಐಕ ಅಮಸರ ಮಲ್ಪೊಡ್ಚಿ ಬಂಡಿ ಎಂಕ್ಲೆ ಎಲ್ಲಿ ಅಪ್ಪಣಗ ಏದು ಪೆಟ್ಟಿತ್ತು ಶಾಲೆಡು ಇತ್ತೆ ಎಲ್ಲಕ್ಕ ಪೆಟ್ಟು ಕಮ್ಮಿ ಅದು ಶಾಲೆಡು ಪೆಟ್ಟಿಜ್ಜಿಂದು ಹಾಂ ಪೆಟ್ಟು ಹಾಕ್ಯಾರಜ್ಜಿ ಹಾಕ್ಯಾರಜ್ಜಿ 7ನೇ ಕ್ಲಾಸ್ ಹುಡುಗಡೆ ಚೋರಿ ಉಂಡುದಂಡ ಇಂಚ ಹಾಕುಣಿ ಎಂಕ್ಲೆ ಎಲ್ಲಿ ಅಪ್ಪನಾಗ ಬ್ಯಾಗ್ ಓಪನ್ ಮಾಡೋದು ಬಣ್ಣಾಗ ಪುಳಿಂಕಾಟೆ ಅತಂದ ಬೇರಂಗ ಯಾರ್ದ ತಿಂದನಂಚಿನ ಅಂಬಡೆ ಬುಗುರಿ ಇತ್ತಂದು ಇತ್ತೆ ಮೊರಣಿ ಬ್ಯಾಂಗ್ಳೂರು ಹೈಸ್ಕೂಲ್ದ ಜೋಕಲ್ನ ಬ್ಯಾಗ್ ಚೆಕ್ ಮಲ್ಪಣಾಗ ಗರ್ಭ ನಿರೋಧಕ ಮಾತ್ರೆ ಡ್ರಗ್ಸ್ ಇಂದು ಬರೋದಿಕ್ಕೊಂದುಂಡು ಅಭಿವೃದ್ಧಿ ಅವೊಂದುಂಡಪ್ಪ ನಮ್ಮ ದೇಶ ಎಡ್ಡೆ ಅವೊಂದುಂಡು ಇಂಚನೆ ಎಡ್ಡೆ ಹಣ್ಣದಾಂಡ ಮಾತ್ರ ಪೋಪುಂಡಲ್ಲ ಅಕ್ಕ ಐಕ್ಯ ನನ್ನತ ಜೋಕ್ಲೆಗೆ ಬಾಲ್ಯಾಡು ನಿಕ್ಲು ಗಟ್ಟಿ ಮಲ್ಪುಲೆ ಪಣ್ಪೇರು ದೈಕ್ ಮದೆ ಕಟ್ಟಲೆ ಮರ ಆಯ್ನ ಹಿಡಿದ್ಬೇಕ ಹತ್ತು ಕಟ್ಟುನೆ ಬಾಲ್ಯಡು ನಿಕ್ಲು ಕಟ್ಟಲೆ ನಿಕ್ಲು ಧರ್ಮ ದೇವಸ್ಥಾನದ ನಾಡಿರ ಪೋಡ್ಚಿ ಮಸೀದಿ ನಾಡರ ಪೋಡ್ಚಿ ಚರ್ಚಿಡ ನಾಡರ ಪೋಡ್ಚಿ ಧರ್ಮನು ಕುಟುಂಬದ ನಾಡಲೆ ಒಂಡಿರು ಕುಟುಂಬ ಉಂಡು ಸುರುಕು ಕೌಟುಂಬಿಕ ವ್ಯವಸ್ಥೆನ ಜೋಕ್ಲೆಗೆ ಗಟ್ಟಿ ಮಲ್ಪುಲೆ ಐಕ್ಯ ಗ್ಲಾನಿರ್ಭವತಿ ಭಾರತ ಮಹಾವಿಷ್ಣು ದೇವರ ಕೃಷ್ಣನ ಅವತಾರಡು ಬಣ್ಣೆಂಚಿನ ಗ್ಲಾನಿರ್ಭವತಿ ಭಾರತ ಯಾನು ಭಾರತಡೆ ಅವತಾರ ಮಲ್ತೊಂದು ಬರ್ಪೆ ನಾಣೀಯ ಬಂತೇರಾರ್ ದಾಯ್ ಗ್ಲಾನಿರ್ಭವತಿ ಚೀನಾ ಅಂದ್ ಬಂತೊಲೆತ್ತ ತಂತ್ರಜ್ಞಾನೋಡು ಎಡ್ಡೆ ಉಂಡವು ಗ್ಲಾನಿರ್ಭವತಿ ಚೀನಾ ಅಂದ್ ಬಂತೊಲಿ ದಾಯ ಭಾರತನೇ ಬನೋಡು ಎಂಕ ತಂತ್ರಜ್ಞಾನದ ದೇಶ ಬೊಡ್ಚಿ ಎಂಕ ಮಂತ್ರಜ್ಞಾನದ ದೇಶ ಬೋಡಾಯಿನೆ ಐಕೋಸ್ಕರ ಏನು ಭಾರತಕ್ಕೆ ಬರ್ಪೆ ಭಾರತನು ವಿಶ್ವಗುರುಂದಲೆತ್ತಿನ ಲೋಕಾಯುಕ್ತ ದಾಳಿ ಅದು ನೋಟು ದಿಕ್ಕನೆಕ್ಕ ಅತ್ತ ಕಂಡನೆಗ ವಿಷವಾಡ್ನೆಕ್ಕ ಅತ್ತ ಅಜ್ಜಿರಣಕ್ಕಿರದು ಜಾಲ್ಡ್ ದಿನೆಕ್ಕ ಅತ್ತು ಅತ್ಯಂತ ಎಡ್ಡೆ ಕುಟುಂಬ ವ್ಯವಸ್ಥೆ ಇತ್ತಿನ ದೇಶ ಪಂಡದಾಂಡ ಅವು ನಮ್ಮ ಭಾರತದ ಪುಣ್ಯಭೂಮಿ ಐಕೋಸ್ಕರ ಭಾರತನ ವಿಶ್ವಗುರು ಬಣಪುಣಂಚಿನ ಸ್ಥಾನ ನೋಡಿದ ಈರ್ ಐಕಿನಿ ಕುಟುಂಬಕ ವ್ಯವಸ್ಥೆ ಬೇತೆ 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 ಅವನು ಸುರುಕು ಕುಟುಂಬ ಗಟ್ಟಿ ಅವಡು ನಮ್ಮ ಜೋಕ್ಲೆಗೆ ಕೌಟುಂಬಿಕವಾದ ನಿನ್ನ ಧರ್ಮ ಇಂಚಿನ ಅಂತ ಕಲ್ಪಾವಡು ಜೀವನದ ABCD ಕಲ್ಪಾವಡುದುಲೆ ಜೀವನದ ABCD ಬಂಡ ಇಂಚಿನ 2ನೇ ಅಕ್ಷರ ಇಂಗ್ಲೀಷ್ ಹಿಡಿದುಲೆ ಬಿ ಬಂಡ ಬರ್ತ್ ಪುಟ್ಟದಾತಂಡಿ 4ನೇ ಅಕ್ಷರ ಡಿ ಡೆತ್ ಸೈ ಎರೊಂಡು ಬೀಲ ಡೀಲ ನಡು ಸೀದೀತೇರು ಸಿ ಪಂಡ ಚೂಸ್ ಮಲ್ಪು ನಿನ್ನ ಲೈಫ್ನು ಎಡ್ಡೆ ಆವಡ್ದಂಡ ಎಡ್ಡೆ ಅಲ್ಲ ಹಾಳು ಆವಡ್ದಂಡ ಹಾಳಾಳ ರಡ್ಡಲ ಸಾಧಿನಿಕ್ಕೆ ಕೊರತೆ ಅಂದು ಮಹಾವಿಷ್ಣು ದೇವರು ಕೊಡ್ತೇರು ಐಕೆ ನಡುಟು ಸೀದೀತೇರು ಮಗ ಅಂದು ಜೋಕ್ಲೆಗೆ ಮನೋಡು ನಮ್ಮ ಚೂಸ್ ಮಲ್ಪು ಮಗ ಎಡ್ಡೆ ಚೂಸ್ ಮಲ್ಪು ಇಜ್ಜಿದಂಡ ಜೀವನ ಕಷ್ಟ ಉಂಡು ಐಕಿನಿ ಸಂಸಾರ ವ್ಯವಸ್ಥೆ ದೂರ 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 ಒಂದು ಮೊರಣಂಜಿ ಮದ್ಮೆ ಅಂಡಿಗೆ ಬೊಲ್ಪುಗ ಮದ್ಮೆ ಮಧ್ಯಾಹ್ನದ ಲಡಾಯಿ ಬೈಯಾಗ ಡೈವೋರ್ಸ್ ನಮ್ಮ ಕಾವಾರ್ಡು ಬಾಡ್ದು 500 ಇದುವರೆ ಪುಣ್ಯಾಕ್ಲಿ ಬೈಯಾಡ್ಬೋದು ಆ ಕಾವಾರು ವಾಪಸ್ ಊರ್ಲಿ ಅನ್ನೋದು ಐಟು ಮೂಜಿಗಿಲ್ಲ ಕೋರಿಗೊಣೋದೊಂಡ ಆಜಿ ದಿನ ಬೆಚ್ಚ ತುಣಿಯಾರಪ್ಪ ಅಂಚಿನಕ್ಲೆ ಕಾವಾರ ದೀಪುಣಿಕ್ ಮತ್ತು ಕಾವಾರಿಗೆ ಮದ್ಮೆ ಇನ್ನ ಏರಿಗೂ ಮೂಜಿ ದಿನ ಮುಟ್ಟ ಬಾಳ್ವಿಕೆ ಹೆಜ್ಜಿ ಬಯ್ಯ ಮುಟ್ಟದ ಬಾಳ್ವಿಕೆ ಹೆಜ್ಜಿಂದಾಂಡ ನಮ್ಮ ಸಂಸಾರ ವ್ಯವಸ್ಥೆಡು ಆಲೋಚನೆ ಮಲ್ತೊಂಡು ಆತನ ಬಂದುಲೆ ನಮ್ಮ ಐನು ಗಟ್ಟಿ ಮಲ್ತೊಂಡು ನಮ್ಮ
ಮೊರನೆ ಒಂಜಿ ತಿಕ್ಕಡೆ ಶನಿವಾರ ಮದ್ರೆಂಗಿ ಐತಾರದ ನಿಮದ್ಮೆ ಸೋಮವಾರ ಬಿನ್ನೇರು ಪೂರ ಪೂರ ಅದು ಕಂಡನಿ ಬಿಡದಿ ಇಲ್ಲೀರು ಹಂಗಾರದನೆ ಬಲ್ಪುಗು ಮರ್ಮಲ್ ಲಕ್ಕಣಗ ಒಂತೆ ಲೇಟ್ ಆಣಂದು ಮಾಮಿ ಪೋಯಿನ ಕೆಪ್ತಂಡೆ ಗುಂಜಿದೀನಿ ಮಣದ ನಿಂದು ಮಾಮಿ ಹಾಕುಣತುದು ಮರ್ಮ ಎಲ್ಲ ಅಂದಣ ಬೇಗ ಲಕ್ಕೆರ ಬುಜವಣ್ಣಿ ಚಾಟಲ್ಲ ದೀನಿ ಮಾಗಿ ಬುಡೆದಿಗೆ ಹಾಗೆ ಅವಳು ಬುಡೆದಿನ ಬೇಗ ಲಕ್ಕದುಂಡದಾನೆ ಅದು ಎಲ್ರಾಮ್ದಿದ್ದು ಒಂಜಿ ಬತ್ತನ ಬೇತೆ ಇಲ್ಲದ ಬತ್ತನ ಒಂಜಿ ಪೊಣ್ಣನ ಒಂಜಿ ಮಣದಾನಿಯೇ ಮಣದಾನಿದ ಪಕ್ಕನ ಹಿಂಸೆ ಕೊಂಡ ವಾಕ್ ಬಣ್ಣು ಅಂತು ಅಲ್ಲಿ ಕಾಕಾಜಿ ಬರೋದಿಲ್ಲ ಡೈವರ್ಸ್ ಕೊಡೋದು ಸೀದಾ ಬಾಯಲ್ ಪಕ್ಕಂದು ನಮ್ಮ ಅಪ್ಪಮ್ಮನ ಖರ್ಚು ಮಲ್ಪಾಯರೆ ಊರದಕ್ಲೆ ಕೊಂಚ ಒಣಸಬಾಡ್ರಗೋಸ್ಕರ ಮದ್ಮೆ ಮಲ್ಪುಣ್ಣ ಐಕೆ ಪಣ್ಪುಣೆ ನಮ್ಮ ಸಂಸಾರಿಕ ಜೀವನ ಎಡ್ಡೆ ಬರೋಡು ಮುನ್ನ ಡೈವರ್ಸ್ ಕೋರ್ಟ್ಗೆ ಬತ್ತೇರಿಗೆ ಕಂಡ ನೀವು ಹೊಡೆದಿ ಮಗಿ ಜಡ್ಜು ಅಂತ ಅದಕ್ಕೆ ಎಂಡೇರು ವಿಷಯ ಎಂಚಿನ ನಿಕ್ಲ ಅವು ಎಂಕ್ಲು ಕೂಳಿದಕ್ಕಂದೆ ಆಜಿ ತಿಂಗೊಳ್ಳಾಂಡು ಅಂಡೇರು ಕೂಳಿದಕ್ಕಂದೆ ಆಜಿ ತಿಂಗೊಳ್ಳಾಂಡ ಕೂಳಿದ ಡಾಕ್ಟರ್ ನಡೆ ಓಡು ಕೋರ್ಟ್ಗೆ ದೈವತ್ತಾನೆ ಯಾನಿಗೆಲ್ಲ ಕೂಳಿದಕ್ಕಾರೆ ಪುಣ್ಣ ಎಂಡೇರು ಅಂಚತ್ತು ಎಂಕ್ಲೆ ಬುಲ್ಪುಗೆ ಲಡಾಯಿ ಶುರು ಹಾಕೊಂಡು ಪಾವಿಸೆ ಲಡಾಯಿ ಅವು ಕಂಡನಿ ಪಣ್ಪುಣಕ್ಕೆ ಪೇಸ್ಟ್ನು ಮಿತ್ತಿಡ್ದು ಒತ್ತೋಡು పొడిది పండుపునకి మధ్య ఎడదొత్తుడు మగ్గి పండుపునకి తిరుతుడు అంచ పేస్ట్ పాతొంದು ಲಡಾಯಿ ಮೆಕ್ಲಿ ಯಾಕೆ ಜಡ್ಜಿ ಬಂಡಿರಿಗೆ ಒಂಜಿ ಪೇಸ್ಟ್ಗೆ ದೈ ಲಡಾಯಿ ಅನ್ಪಾರು ಮೂಜಿ ಪೇಸ್ಟ್ ಪಾತಂಬೋಲೆ ಇಲ್ಲಾಡಿ ಮಿತ್ತಿಡ್ದೊತ್ತನೆ ಮಿತ್ತಿಡ್ದೆ ನಾಡು ಹುಡ್ದೊತ್ತನೆ ನಾಡು ಹುಡ್ದೆ ಒತ್ತಾಡು ತಿರ್ತಿಡ್ದೊತ್ತನೆ ತಿರ್ತಿಡ್ದೆ ಒತ್ತಾಡು ಒಳ್ತೋತ್ತನಲ್ಲ ಬರ್ಪಣೆ ಮಿತ್ತಿಡ್ದತ್ತ ಮಿತ್ತು ಒತ್ತದು ಮುಗಿನಾಗ ನಡು ಹುಡ್ದು ಒತ್ತಂದೆ ಹೊಡಿಪಿ ಅವಳ ನಮ್ಮ ಇಲ್ಲಲ್ಲ ಪೇಸ್ಟ್ ಓದ್ತಾರೆ ಕಲ್ಪ ಅವಡ ಕಕ್ಕುನಾತು ಕಕ್ಕದ್ದು ಚಪಾತಿ ಲಟನಿಗೆ ಇಂಚ ಮಲ್ತದ್ದು ನಡು ಹುಡ್ದು ಕೊಯ್ದು ತೀರಾ ಕೇರೆತ್ತದ್ದು ನಮ್ಮ ಯೂಸ್ ಮಾಡುವ ಮೂಜಿ ಪೇಸ್ಟ್ ಇಡು ಸಂಸಾರ ಸರಿಯಾಂಡು ಇನ್ನು ಎಲ್ಲೆಲ್ಲ ವಿಷಯಕ್ಕೋಸ್ಕರ ನಮ್ಮ ಸಂಸಾರಗಳು ಹಾಳಾಂದಿಪ್ಪುದೇ ನಮ್ಮ ಜೋಕುಲು ನಮ್ಮ ಕೈಕೆ ತಿಕ್ಕಂದೆ ಪೋಂದಿಪ್ಪುಣೆ ಬಂದುಲೆ ಕಲಿತುಕೊಳ್ಳುವುದಕ್ಕಾಗಿ ಇರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸಬೇಡಿ ಯಾಕೆ ಎಂಕ್ಲೆಗೆ ಪೆಟ್ಟಿತ್ತು ನಿತ್ಯ ಪೆಟ್ಟಿಜ್ಜಿ ಶಾಲೆ ಪೆಟ್ಟದ ಬದಲು ಕೆತ್ತಿಂಡು ಚಿಕ್ಕಿಂಡು ಪರಂದುಂಡು ಚಪ್ಪಲುಂಡು ಯೂನಿಫಾರ್ಮ್ ಉಂಡು ರಾಗಿ ಉಂಡು ಪೇರುಂಡು ಕಬ್ಬಿಣ ಸತ್ವದ ಮಾತ್ರೆ ಉಂಡು ವರ್ಷಗೊರ ಬಂಜಿದ ಪುರಿ ಸಮೇತ ಗೌರ್ಮೆಂಟ್ ಬಿದಾಯ ಪಾಡು ರಡ್ಡು ಸರ್ತಿ ವರ್ಷಗೂ ಮಾತ್ರೆ ಅವರ ಪಣಮ ಶನಿವಾರ ಮಧ್ಯಾಹ್ನಕ್ಕೆ ಕೊರನ ಮಾತ್ರೆ ಐತಾರ ಬುಲ್ಪುಗು ತುಲಿ ಆ ಪುರಿ ಗೌರ್ಮೆಂಟ್ ಪುರಿ ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಹೌದು ಉಂಬು ಪುರಿ ಇಡೀ ಬೋಂದು ಗೊತ್ತಾಗ ಕಟಕಟ ಅದು ಬೋಪು ನಂಚೆ ಗೊತ್ತಾಪು ಈತ ಪೆಟ್ಟಿಜ್ಜಲಕ್ಕ ಯಾಕೆ ಎಲ್ಲ ಜೋಕ್ಲೆಗೆ ಒತ್ತಡ ಕೊರಡ್ಚಿ ಮೂಜಾರೆ ವರ್ಷೋಡಿ ಅಂಚ ಮಲ್ಪಡು ಇಂಚ ಮಲ್ಪಡು ಆಜಿ ವರ್ಷ ಮುಟ್ಟ ಪ್ರಕೃತಿ ಬಿಡ್ಲೆ ದಯಪಂಡ ಇನ್ನಿ ತಂತ್ರಜ್ಞಾನದ ಉಳಾಯಿ ಪೋಂದುಲ್ಲ ಜೋಕುಲು ಮುರಣೊಂಜಿ ಪೊಣ್ಣು ಅಂತ ಇಂಚನೆ ಬಾಕಿ 10 ನಿಮಿಷ ಅಂಡಲ ಕಾಲ ತಿರ್ತು ಪಾಡು ಜಾಲು ಅಪ್ಪೆ ಬೋದು ಕುರುಕಾಯರು ತೂಣಗಂಚಿನ ಆನ್ಲೈನ್ ಭರತನಾಟ್ಯ ಕ್ಲಾಸ್ ಒಂದು ಟೀಚರ್ ಉಂತಿ ಬೆಟ್ಟಿಗೆ ನೆಟ್ವರ್ಕ್ ಬೋತುಂಡು ಕಾರ್ ತಿರ್ತು ಬಾಡ್ರೆ ಟೀಚರ್ ಇವತ್ತು ನೋಡಾತಿ ಅವಾಗ ಖಾಲಿ ತಂತ್ರಜ್ಞಾನದ ನಾಲೆಜ್ ಒಂಜಿ ಇತ್ತಂದ್ರೆ ಯಾವ CET ರ್ಯಾಂಕ್ ದೆತ್ತನಂಚಿನ ಹುಡುಗನ ಇಲ್ಲೆಲ್ಲ ಸತ್ಯನಾರಾಯಣ ಪೂಜೆ ಪರಕ್ಕೆ ಮಾಡ್ತೀರಿ ಹುಡುಗನಲ್ಲಿತ್ತೇರು ನಮಗ ಎಲ್ಲ ನಿನ್ನೆಲ್ಲ ಕೊಡು ಪೂಜೆ ಉಂಟು ಮತ್ತದು ಪೂಜೆದ ಅರ್ಚಕರು ಪೂರ ರೆಡಿ ಮಾಡ್ತಿರ್ತೀರಿ ಬತ್ತೆ ನಮಗ ಪೂರ ರೆಡಿ ಆತಂಡ್ರಿ ನಿನ್ನೆಲ್ಲ ಕೊಡತ ಪೂಜೆ ಅಂದೇನಲ್ಲ ರ್ಯಾಂಕ್ ದಿಕ್ಕನೆ ಎಂಕೆ ವಂಡಿ ಕುಕ್ಕುದ ಕೊಡಿಗೊಂದಲ್ಲ ಮಗ ಕಲಾಶಾಕ್ ದಿಯಾರೆ ಸೀದಾ ಪೇಂಟೆಗೆ ಬೋದು ಮೂಜಿಗಿಲ್ಲ ಕುಕ್ಕು ಆತೊಂದು ಆ ಕುಕ್ಕುದ ಕೊಡಿನ ಪೂರಂಚ ಕತ್ತೆರಡು ಕಟ್ ಮಲ್ತದ್ದು ಏನು ಟೋಪುಡು ಬಾಡ್ದುಕೊಳೋದು ಗುರಿ ಅರ್ಚಕೆರೆಗೆ ಹೆಡಿಲ್ಲ ಹಾಕ್ಲಕ್ಕಂಡು ನೀವು ನಿಕ್ಕೇನ ರ್ಯಾಂಕ್ ದಿಕ್ಕಿನಾಗೆ ಎಂಡಿ ರಂದಿ ಹೆಂಗೆ ಕೇವಂಡಿ ಕುಕ್ಕುದ ಕೊಡಿ ಕಲಾಶಕ ದೀಪುಣ ಗೊತ್ತಿಜ್ಜಿ ನಮ್ಮ ಜೋಕ್ಲಿಗೆ CET ರ್ಯಾಂಕ್ ಕುಕ್ಕುದ ಕೊಡಿ ಕೊಣೆಯರ ಬಣ್ಣ ಎಟ್ಟಾಂಡು ಪೆಲತ್ತ ಕೊಡಿ ಕೊಣೆಯರ ಬಣ್ಣ ತುಂಡ ಇಡೀ ಅರ್ಚಕೆರೆನು ಮಾಯನಾಡು ಮುರ್ಕಾ ಬ್ಯಾನಿ ಅರೆ ಒಬ್ಬ ಸಿಮೆಂಟ್ ನಡೆ ಅಭಿಷೇಕ ಮಾಡ್ತದೆ ಕಡಪುಡಾತಿ ಅವಾಗ ಇಂಚಿನ ನಾಲೆಜ್ ಇರ್ತದ ಅನ್ನ ಪ್ರಯೋಜನ ಉಂಡ ಐಕ ಮೂಜಿ ತೀ ಕಲ್ಪಲೆ ಪಂಡಿರೆ ಪಾಪ ಭೀತಿ ದೈವ ಪ್ರೀತಿ ಸಂಘನೀತಿ ಪಾಪದ ಕೆಲಸ ಮಲ್ಪಂಡ ಪೋಡಿಪು ಮಗ ದೈವ ಪ್ರೀತಿ ದೇವರನ್ನು ಪ್ರೀತಿಡು ನಂಬು ಸಂಘ ನೀತಿ ನಮ್ಮ ಮಾತೆಲ್ಲ ಒಂಜೇ ಬಣ್ಪುಣಂಚಿನ ನೀತಿ ಇದ್ರೆ ಮಾತ್ರ ನೀನು ಮಾನವ ಜಾತಿ ಇಲ್ಲದಿದ್ದರೆ ಹುಚ್ಚು ಕೋತಿ ಐಕೆ ನನ್ನತ್ತ ಜೋಕ್ಲಿಗೆ ನಮ್ಮ ಸಂಸ್ಕಾರ ಕೊರಡುಂದಾಂಡ ಬಂದುಲೆ ನಮ್ಮ ಪಣ್ಪ ಜೋಕುಲು ಮೊಬೈಲ್ದ ಹಾಳಾಯ ಮಳ್ಳಗಲೆಂಚಲ್ಲ ಮರಣಿ ಬೊಡ್ದು ಕಂಡನಿ ಮೊಬೈಲ್ ಇದು ಪೋತಿ ಮೀಯರೆ ಬೊಡೆದಿರ ಬಂಡೆ ನೀರು ದೋಸೆ ಮಲ್ಪುಂದು ಬೇಗ ಲಾಕ್ ಮಲ್ಪೆರ ಮರ ತಿಂಡು ಪುಣ್ಯಾತ್ಮಾಗ ಮಲ್ ನೀರು ದೋಸೆ ಮಲ್ತಂದುಲ್ಲ ಅಲ್ಲಿ ಕೆಲವಿಲ್ಲ ಅಲ್ಲಿ ನೀರು ದೋಸೆ ರಟ್ಟವಣೆ ಪಂಡ ಬಂದ ಪೂರ ಕಿಡಿಕಿಡಿ ಪುಣ್ಯ ಕಂಡನ ನಮ್ಮ ಮೊಬೈಲ್ಗೆ ಮೆಸೇಜ್ ಬರೋದುಂಡು ಪುರ್ಸೋತಿಜ್ಜ ಅಂದೆ
ಆಯ್ತಪ್ಪ ಬೇರೆ ಗೀತೆ ಮೆಸೇಜ್ ಬರ್ಪಣೆ ಬ್ರಹ್ಮಕಲಶದ ವಿಷಯ ನಂದು ಪಂಡದ ಕಾವಳಿ ತೀರ್ತದೆ ಇದು ಪೋತೂಣ ಗಂಚಿನ ಐಟು ಬರೋಂದುಂಡು 3:15 ಗಂಟೆಯಿಂದ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ ಯಾಕೆ ಚಿನ್ನು? ನನ್ನ ಮೇಲೆ ಕೋಪನಾ? ಮದ್ಮೆಗೆ ದುಂಬುದ ಪ್ರೀತಿ ಮರತೆ ಪೋಪನಾ? ನೆಟ್ಟು ಬಚ್ಚಂಗಾಯಿ ಬರೋದುಂಡು ಬುರ್ಸೋತಿಜ್ಜಾನೆ ಬೇ ಡೌ ಸಾಬೂನು ಬಾರ್ದು ಮೀ ಒಂದು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ಲಲ್ ನೀನು ಎಲ್ಲಿರುವೆ ಮಂಡ ಒಚ್ಚದ ಬಣ್ಣಗ ಬಂಡಲ ಇಲ್ಲಿರುವೆ ಬಣ್ಣಗಣೆ ಬ್ಯಾಗಿರುವೆ ತುಚ್ಚರ ಶುರು ಆತಂಡು ದುವೆ ಪದ್ಯ ತಿರ್ಗಾದಗೆ ಎಂಡಲ್ಲ ಅಲ್ಲಿಗೆ ನನ್ನ ಬಯಕೆಯ ಎಂಕಿ ಸರತಿ ಬಳ್ಳಿಯ ಈ ಬಚ್ಚಂಗ ಐಗಡ ಪುಣ್ಣ ಪುಣ್ಣು ಏರಿಯಾ ಉತ್ತರ ಗೊರ್ರ ಗೊತ್ತು ಸೀದಾ ಪೋಯ್ದು ಇಲ್ಲದ ಗೊಲಿಕ್ಕೆ ಬಿಡು ಮಲಾಗಿ ಇತ್ತೆ ನಾವು ಮಾಡ್ಬ ಸ್ವಾಮಿ ಮಹಾವಿಷ್ಣು ದಯ ಕಾಪೋಡು ಇತ್ತೆ ಮುಳಿ ಚಟ್ಟಾಂಬಡೆ ಮಲ್ತದೀರು ತಿನಿಯರ ಆಪಣಕ್ಲು ಸಾರಿ ತಿನ್ನೋಡು ಗ್ಯಾಸ್ಟ್ರಿಕ್ ಇತ್ತಿನಕ್ಲು ಒಂಜಾರ ಅಡ್ಡ ತಿನ್ನೋಡು ಇದು ಯಾನು ಮುಲ್ಪದ ಕಾರ್ಯಕರ್ತೆ ಬಂಡದು 25 ಚಟ್ಟಂಬಡೆ ತಿಂದದು ಎಲ್ಲ ಬಂಜಿ ಎರಕ ನೆಡ್ದು ಬಕ್ಕ ಸ್ವಾಮಿ ಮಹಾವಿಷ್ಣು ವಾ ಜನ್ಮಡು ಮಲ್ತನ ಪಾಪಗೆನ್ನ ಬಂಜಿ ಮಲ್ಲ ಆತನ ಬಂಡ ಮಹಾವಿಷ್ಣು ದೇವರು ಪಂಪುಡು ಗಾಳಿ ವಾಡ್ನೇಣ ಮತ್ತೆ ಇನ್ನಾಗ ಜಾಗ್ರತೆ ದೇವರೇ ಬಂಗಗೊರ್ಪಣರತ್ತು ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಐಕೆ ಮನೆ ಮಂತ್ರಾಲಯ ಅವಡು ಮನಸ್ಸು ದೇವಾಲಯ ಅವಡು ನಮ್ಮ ಪುಟ್ಟು ನಡೆದು ಬಕ್ಕತ್ತ ಬಂದು ಲೆಂಕ್ಲೆಗೆ ಸಂಬಂಧಲು ಬುರ ಬಣ್ಣಗವರಿಯೇ ಬತ್ತನೆತ್ತ ಹಿಡಿದು ಬಕ್ಕ ನಮ್ಮ ಜೀವನ ಪೂರ ನಮ್ಮನ್ನು ಹತೆ ಮಲ್ಪುಣಕ್ಲು ನಮ್ಮನ್ನು ನೆರ್ಪುಣಕ್ಲು ಪುಗಾರ್ನಕ್ಲು ಸಂಬಂಧದಕ್ಲು ಪೂರ ಆಡ ಎಲ್ಲಂಜಿ ದೇವರನ್ನ ಕೈದಡ್ಡ ಪೋನಕ ಒರಿಯೇ ಬೋಡು ನೆಂಪುದೀವನ್ಲೆ ಮಗಳು ಬರುವಳು ಮನೆಯವರೆಗೆ ಬಂಧುಗಳು ಬರುವರು ಬೀದಿವರೆಗೆ ಮಗನು ಬರುವನು ಮಸಣದವರೆಗೆ ಕೊನೆಗೆ ನೀನು ಒಂಟಿ ಚಿತೆಗೆ ಅವಳು ಮಿತ್ತು ಪೋಯಿ ನಡೆದಕ್ಕ ದೇವರು ಆಧಾರ್ ಕಾರ್ಡ್ ದೋಜ್ಪಾಲ OTP ಬಣ್ಣು ತಹಶೀಲ್ದಾರ್ನ ಜಾತಿ ಸರ್ಟಿಫಿಕೇಟ್ ದೆಪ್ಪು ಬ್ಯಾಂಕ್ದ ಪಾಸ್ ಪುಸ್ತಕ ದೆಪ್ಪು ಒಂದು ಬಣ್ಣ ಪೂಜೆರಿ ನಿನ್ನ ಜಾತಿಯೋ ನಿನ್ನ ಧರ್ಮವು ಡಾಲಜ್ಜಿ ಆರ್ಕೆಯನ್ನ ರಿಪೋರ್ಟ್ ಎಂಚಿನ ಬಂಡ ಎಂತ ಕೊಟ್ಟು ಬಂದಿದ್ದಿ ಎಂತ ಬಿಟ್ಟು ಬಂದಿದ್ದಿ ನರಮಣಿ ಅದು ಕಡಪಡ್ದೆ ಅತ್ತ ನಿನ್ನನ್ನು ತಾನೇ ಮಲ್ತ ಬತ್ತ ಅಪಗ ಚಿತ್ರಗುಪ್ತರನ್ನ ರಿಪೋರ್ಟ್ ದೇ ತೊನ್ನೆಗೆ ದೇವಿ ಚಿತ್ರಗುಪ್ತರು ಗುಪ್ತ ಚಿತ್ರ ತಿರ್ಗಲೆ ಚಿತ್ರಗುಪ್ತನ ಗುಪ್ತವಾದ ನಮ್ಮ ಮಲ್ತನ ಎಡ್ಡೆ ಹಾಳನು ರಡ್ಡೆನ್ಲ ಆರು ತೂದು ಪನೋಡಾರು ಭಾರತದಂಚಿನ ಪುಣ್ಯ ಭೂಮಿಡು ಉಡುಪಿನ ಕೃಷ್ಣನ ಪುದರಿತ್ತನಂಚಿನ ನಾಡಿಡು ನಿಕ್ ಒಂಜಿ ಎಡ್ಡೆ ಮಹಾವಿಷ್ಣು ಸನ್ನಿಧಾನಡು ನಿಕ್ಕೊಂಜಿ ಜನ್ಮ ಕೊರದಿತ್ತೆ ಮಗ ಎಡ್ಡೆ ಬೇಲೆ ಮಲ್ತು ಬತ್ತ ಬಾಲ್ಯ ನೆಡ್ಡೆಡು ಕಲೆವಂಡ ಜವನಾಟಿಕೆ ನೆಡ್ಡೆಡು ಕಲೆವಂಡ ಬಕ್ಕ ಅಪ್ಪಮ್ಮನ ಪೊರ್ಲುಡ ತೂಯ ಮಾಮಿ ಸಮ್ಮಲನೆಲ್ಲ ಪೊರ್ಲುಡ ತೂಯ ಎಡ್ಡೆ ಬೇಲೆ ಮಲ್ತು ಬತ್ತ ನರಮಣಿ ಅದು ಕಡಪುಟ್ನೆಕ್ ನನತ್ತ ಜನ್ಮ ಉಂಡು ದಾಂಡ ನಿಕ್ ನನಲಾ ಎಡ್ಡೆ ಇಲ್ಲಡೆ ಪುಟ್ಟ ಬೆಂದ ಪುಟ್ಟ ಓಡ ಅತ್ತಂದೆ ಲಗಡಿದೆತ್ತು ಬತ್ತ ಮಗ ಎಲ್ಲಿ ಅಪ್ಪಣಗಣೆ ಚೂರಿ ವಾಡ್ರ ಬಿದಾಡಿಯ ಜವನಾಟಿಕಿನ ಹಾಳು ಮಲ್ತ ಜೀವಪ್ಪಣಗ ಅಪ್ಪ ಮಗೊಂಜಿ ಮಾತ್ರೆ ಕೊಣದು ಕೊರಜ ಸೈತ್ ನಡೆದು ಬೇಕಾಕಲ್ನ ಬೊಜ್ಜೋಗು ತೊಟ್ಟೆಡದಿಂಜಾದು ಮಾಲ್ಪುರಿ ಸಾಟು ಹೋಳಿಗೆ ಕೊರಿಯ ಕರ್ಮೋಗ ನಿನ್ನ ಕಲ್ಪಾವೆನಿಕ್ ಮಾಮಿ ಸಮ್ಮಲ್ನ ಮದ್ಮೆ ಬೆಟ್ಟಿಗೆ ಸೀದಾ ಬೊಡೆದಿನ ಬೇರೆ ಹೊಡೆ ಪೋಯ ನಿನ್ನ ಅಪ್ಪ ಮನ ಗುರುತ ದಿಕ್ಕಿಜಿ ನಿಕ್ಕೆ ಯಾಕಲ್ ನರಕ ಬರೋದಿತ್ತೇರು ಮಾಮಿ ಸಮ್ಮಲ್ನ ಗುರುತ ದಿಕ್ಕಿಜಿ ನಿಕ್ಕೆ ಕಲ್ಪಾವೆನಿಕ್ ಬಂಡದು ವಾ ಸೊಮಾಲಿಯಾ ದೇಶಡ ವಾ ವಯನಾಡುಡ ಅತಂದ ಬರಗಾಲ ಪ್ರದೇಶಡ ಅತಂದ ಪುಟ್ಟನಗಣೆದಾಯ್ತಂಡ ಸಮಸ್ಯೆ ಕೊರದ ಪುಟ್ಟಾಯ ನಡೆದು ಬಕ್ಕ ವಾ ಜನ್ಮಗೂ ಕೊರನ ಪಾಪ ಅಂದು ಮಂಡೆ ಬೆಚ್ಚ ಮಲ್ಪು ನಡೆದು ಈ ಬ್ರಹ್ಮಕಲಶದ ಈ ಮಹಾವಿಷ್ಣುನ ಸನ್ನಿಧಿಡು ಲಂಕ ಗೊತ್ತಿಪಡ ಇವನ ಸತ್ಯ ಒಂಜೆ ಬಂದುಲೆ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಒಂಜಿ ಚಪ್ಪಾಲೆಡು ಪ್ರೋತ್ಸಾಹ ಕೊರಲೆ ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ
ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು, ಇರಬೇಕೆನ್ನುವ ಕಟ್ಟು ಕರಾರು. ಏನಿಹುದೇನೋ ಏನಿಹುದೇನೋ ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಎಮ್ಮೆಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಎಮ್ಮೆಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಇನ್ನೂ ಇರುವೆನು ನಾ ಬಿಡಲಾರೆನು, ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತೀಕಾರ, ಎಂದರೆ ನಡೆಯದು ಈ ಪ್ರತೀಕಾರ. ಬಿಡಿಸುವದಿರಿಸುವುದು ಬಿಡಿಸುವದಿರಿಸುವುದು ಅವನಧಿಕಾರ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಇಷ್ಟನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಇಷ್ಟನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು, ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು. ಈ ನಮ್ಮಿರುವು ದೇವರ ಆಸ್ತಿ, ಈ ನಮ್ಮಿರುವು ದೇವರ ಆಸ್ತಿ. ಈ ಜಗವೆಲ್ಲ ಈ ಜಗವೆಲ್ಲ ದೇವರ ವಸತಿ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು, ಇರಬೇಕೆನ್ನುವ ಕಟ್ಟು ಕರಾರು. ಏನಿಹುದೇನೋ ಏನಿಹುದೇನೋ ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ದೇವರ ಮನೆಯಿದು ದೇವರ ಮನೆಯಿದು ದೇವರ ಮನೆಯಿದು ಈ ಜಗವೆಲ್ಲ. ಒಂಜಿ ಚಪ್ಪಾಳೆ ಕೊರ್ಲೆ ಬಂದುಲೆ ಈ ತೊಂಜಿ ಸತ್ಯ ನಂಗೆ ಗೊತ್ತಿಪ್ಪು. ವಿಮಾನ ಪೋಂದುಂಡಿಗೆ ವಿಮಾನ ಪೋನಾಗ ಪೈಲಟ್ ಬಂಡರಿಗೆ ವಿಮಾನ ಹಾಳಾತನು ಮಾತೆರ್ಲ ಬದುಕೋಡು ಅಂಡ ಬೆಲ್ಟ್ ವಾಡುಂಡ್ಲಿ. ಮಾತೆರ್ಲ ಬೆಲ್ಟ್ ಪಾಟ ಪಾಟ ತಿಕ್ಕಾಯಿರು ಬಗ್ಗದು ಉಂತದು ಪರಕ್ಕೆ ಬಂಡ್ರೆ ಸುರು ಮಲ್ತಿ. ಒಂದು ಕೆಲವು ದಾಖಲು ಪೂತ ಪೂಜೆ ಬಂಡಿರು, ಕೆಲವು ದಾಖಲು ಕುಂಕುಮಾರ್ಚನೆ ಕರ್ಪೂರ ಆರತಿ ಪ್ರಾಯ ಆಯ್ನಾಕ್ಲು ಪೂರ ಒಂಜಿ ಕುಂಕುಮಾರ್ಚನೆ ಮಾತ್ರ ಬಂಡಿರು. ಲೇಪಂಡ ಎಂತು ತಿರ್ತು ಸಾಯ್ಪುಣ ಮಿತ್ತು ಸೈಯಾಡು ಪೋಡಜ್ಜಿ ಈತು ಪೂರ ಪರಕ್ಕೆ ಬಣ್ಣೊಂದಿಪ್ಪುನಾಗ ಒಂಜಿ ಪೊಣ್ಣು ಕೆಬಿಕ್ ಪದ್ಯ ದೀದು ನಲಿತೊಂದುಲ್ಲ ಅಲ್ಲಿಗೆ ಬಾಕಿ ದಗ್ಲ ಬಂಡಿರು ಸ್ವಯಜ್ಜನಿಕ್ ಎಂಕಲ್ ಪೂರ 10 ಪರಕ್ಕೆ ಬಂಡದ ಅಂಡ ನನ್ನ 11ನೇದ ಪಂಪುನೇಟುಲ್ಲ ಈ ಪದ್ಯಗೇನೊಂದುಲ್ಲ ನಲಿತೊಂದು ಐಕೆ ಆಲ್ಬಂಡಲ್ಲಿಗೆ ನಿಕ್ಲೆಂಚಿನ ಬೋಡಿ ಪೂರ ಹೆಂಗೆ ಗೊತ್ತಿಜ್ಜಿ ವಿಮಾನಗ ದಾಲಾಪುಜಿದ ಹೆಂಗೆ ಧೈರ್ಯ ಉಂಟು ದಾಯಬಂಡ ನಮ್ಮೇರು ಅರೆ ಗೊತ್ತುಂಡು ಪಿರಾವುಡು ಏರು ಸೈತನಲ್ಲ ಅವ ಎನ್ನ ಮಗಳು ಒಂಜುಲ್ಲಲ್ಲ ಆಳು ಸಯ್ಯಾರವಲ್ಲಿ ಬಂಡದು ಕರೆಕ್ಟ್ ಜಾಕೆಟ್ ವಿಮಾನನ ಜಪಡ ಬೇರೆ ಪಣ್ಪುಣಂಚಿನ ಒಂಜಿ ವಿಶ್ವಾಸ ಹೆಂಗುಂಡು ಅಂಚ ಬತನೊಡಿಗೆ ಮಹಾವಿಷ್ಣು ದೇವರೇನು ಕಷ್ಟ ಕೊರಂಡಲ್ಲ ಇಂಚಿನ ಕೊರಂಡಲ್ಲ ದೇವರೇ ಕೈ ಒಂಜಿ ಬಗೆ ಬಿಡೋಡ್ಚಿ ಐಕೂರಿಗೊಂಜಿ ದೇವಸ್ಥಾನ ಬಿಡ್ಕೊಂಡ್ರೆ ನಮ್ಮ ಮೂಲಿಪುಣಗತ್ತ ಇಂಚಿನ ಬಂಗಾಂಡ್ಲ ಡಾಕ್ಟರ್ ಎಡೆ ಬೋಪುಣೆ ಅತ್ತಂಡ ಶಾಸಕರ ಎಡೆ ಬೋಪುಣೆ ಪಂಚಾಯತ್ ಅಧ್ಯಕ್ಷರ ಎಡೆ ಬೋಪುಣೆ ತಹಶೀಲ್ದಾರ್ನ ಎಡೆ ಬೋಪುಣೆ ಭೂಮಿ ಬಿಡ್ದು ಮಿತ್ತು ಪೋಯಿ ನಡೆದ್ಬೇಕ ವಿಮಾನ ಹಾಳಾತನ ಬಣ್ಣಗ ನಮ್ಮ ಪ್ರಾರ್ಥನೆ ಮಲ್ಪುಣೇರೇನು ಸ್ವಾಮಿ ಶಾಸಕರೇ ಒಂಜಿ ಮುಖ್ಯಮಂತ್ರಿಗಳಿಗೆ ಪಂಡದು ಒಂಜಿ ಸರಿ ಮಲ್ಪಲಿ ಸ್ವಾಮಿ ತಹಶೀಲ್ದಾರ್ರೆ ಇಂಕೊಂಚ ಸರ್ಟಿಫಿಕೇಟ್ ಕಡಪುಡ್ಲಿ ಅಲ್ಲಿ ಪಡೆದು
ಬದುಕದು ಬರಡಂದು ಪಣ್ಪಣ ಅಪಗ ನಮ್ಮ ಪ್ರಾರ್ಥನೆ ಮಲ್ಪುಣೆ ನಮ್ಮ ಕುಟುಂಬದ ದೈವ ದೇವರಿಗಲ ನಮ್ಮ ಸೀಮೆದ ದೈವಸ್ಥಾನಗಳ ಐಕ್ಕು ಊರಿಗೊಂಜಿ ದೈವಸ್ಥಾನ ಬೋಡುಂದು ಅನ್ಪುಣೆ ನಮ್ಮ ತತ್ವದಿಪುಣಗಳ ಒಳಂಡ ರಕ್ಷಣೆ ಮಲ್ಪುಣಂಚಿನ ತಾಕತ್ತಿಪುಣ ಎರೆಗದು ಬಂಡ ಅವು ನಮ್ಮ ಕುಟುಂಬದ ದೈವ ದೇವರಿಗಲ ನಮ್ಮ ಜಾಗದ ದೈವ ದೇವರಿಗಲ ಮಾತ್ರ ಐಕೋಸ್ಕರ ಊರಿಗೊಂಜಿ ದೈವಸ್ಥಾನ ಮನ್ಪುಣಂಚಿನ ಅಗತ್ಯವಾದ ಬೋಡು ಐಕ್ ಈ ರೀತಿದ ಬ್ರಹ್ಮಕಲ ಚೊಲು ಪೂರ ಬರಡಾಯನೆ ಬಂದುಲೆ ಇಜಿಂದಾಂಡ ದಾನೆ ಅಪ್ಪು ಬಂಡ ಇನಿತ ಜೋಕ್ಲೆಗೊಂತೆ ಪ್ರಕೃತಿ ಬುಡಿಜಿಂದಾಂಡ ಪೂರ ಈ ನೆಟ್ ದವಳಾಯಿ ಪೋದು ಕಂಪ್ಲೀಟ್ ಬೆಳೆತ್ತೊಳಾಯಿ ತಿಕ್ಕಿದು ಬೂರೊಂದ ಐಕೆ ಸಾಂಸಾರಿಕ ವ್ಯವಸ್ಥೆ ಪಣ್ಪಣಂಚಿನ ನಮ್ಮ ಗಟ್ಟಿಯಾವಡು ಒಂಜಿ ಇಲ್ಲಾಳು ನಮ್ಮಲ ಮಲ್ಪಣಂಚಿನ ಕೆಲವು ತಪ್ಪು ತುಲೆ ಕೆಲವು ಇಲ್ಲಾಳು ಪಣ್ಪುಣ್ಯಾತಿ ಎಡ್ಡೆ ಕಲ್ಪು ಮಗ ಇಜ್ಜಿನ ಪೊಣ್ಣು ದಿಕ್ಕಂದು ಎಡ್ಡೆ ಕಲ್ಪು ಮಗ ಇಜ್ಜಿನ ಪೊಣ್ಣು ದಿಕ್ಕಂದು ಹಾಗೆ ಎನ್ಮನೆಡೆ ಪೊಣ್ಣು ದಿಕ್ಕಂಡ ಕಲ್ಪುಂಡೆ ಹೇಗೆ ನಮ್ಮ ಕಲ್ಪನೆತ ಉದ್ದೇಶದ ಅದಂದು ಜೋಕ್ಲಿಗೆ ಪನೋಡು ಬಂದಿಲ್ಲ ಜೀವನೋಡು ಮಾರ್ಕೆಟ್ಗೆ ಎಂದಂಡ ಯಾವಂದು ಜೋಕುಲು ಜೀವನೋಡ್ಲಾಗ ಎಂದುಡತ್ತ ಐಕೆ ನಾಳೆ ಅಫ ಕಲ್ಪ ಅವಡಿಗೆ ಫಾಲೋ ದ ಮಾಸ್ಟರ್ ಫೇಸ್ ದ ಡೆವಿಲ್ ಫೈಟ್ ಟು ದ ಎಂಡ್ ಫಿನಿಶ್ ದ ಗೇಮ್ ಫಾಲೋ ದ ಮಾಸ್ಟರ್ ಹಿರಿಯಕಲ್ ಬಂಡೇನಂತ ಕೇಳಲ್ಲ ಫೇಸ್ ದ ಡೆವಿಲ್ ಕಷ್ಟನ ಎದುರಿಸವಣ ತಾಕತ್ತಿಪ್ಪಾಡು ನಿಂಡ 10ನೇ ಕ್ಲಾಸ್ ಮುಟ್ಟ 10 ಲಕ್ಷ ಫೀಸ್ ಕಟ್ಟದ ಆತಂಡು 10ನೇ ಕ್ಲಾಸ್ ಬಾಲ್ಯದ ಕೈತಡಿ ನಾಯ್ದಾಗಿ ನೀವು ಅತ್ತಂಡು ಅಪ್ಪೇನು ಲೆಪ್ಪುಣೆ ಮಾಮ್ ಡಾಗಿ ನಾವೇ ನಮ್ಮ ಹಳ್ಳಿದ ಅಂಗನವಾಡಿದ ಬಾಳೆ ಸಕ್ಕ ಬುಗ್ಗಿ ಹೋಗ್ಕೊಂಡು ಈ 10 ಲಕ್ಷ ಧರ್ಮೋಗ ತಗಟ್ಟದು ಫೇಸ್ ದ ಡೆವಿಲ್ ಕಷ್ಟನ ಎದುರಿಸೋಣ ತಾಕತ್ತು ಬರಡು ಫೈಟ್ ಟು ದ ಎಂಡ್ ಜೀವನದ ಕಡೆ ಮುಟ್ಟ ಹೋರಾಟ ಮಲ್ಪಲ ಫಿನಿಶ್ ದ ಗೇಮ್ ಬೊಕ್ಕ ನಿನ್ನ ಜೀವನನು ಫಿನಿಶ್ ಮಲ್ಪು ಆಂಡೇನ ಟಿ ವಿಡು ಬರ್ಪಣಂಜಿನ ತುಲೆ ಕಾಲೇಜಿಂದ ಬಂದವಳು ನೇನು ಬಿಗಿದ ಆತ್ಮಹತ್ಯೆ ಕಾರಣ ನಿಗೂಡ ನೆಕ್ಕು ಪೂರ ಕಾರಣದಾನೆಂದು ಬಂಡ ಅಪ್ಪೆಲ್ಲ ಪೂಜುನಿ ಅಮ್ಮೆರ್ಲ ಪೂಜುನಿ ಜೋಕುಲ್ಲ ಪೂಜುನಿ ಕಳುವೆರು ಬತ್ತ ಬಜ್ಜೆ ಪೂಜುನಿ ಬೊಕ್ಕ ಅನ್ಪುಣಿ ಸ್ವಾಮಿ ಮಹಾವಿಷ್ಣು ಪತ್ತದು ಬರಲ್ಲ ಅಂದು ಮಹಾವಿಷ್ಣು ದೇವರು ಬಜ್ಜೆ ಗಂಡು ನಕ್ಲೇನು ಬರ್ತಾರೆ ಪುಣ್ಣ ಐಕೆ ಇಲ್ಲೊಂಜಿ ಸಂಬಂಧಲು ಗಟ್ಟಿ ಆವಡು ನಮ್ಮ ಓಡೆ ಮುಟ್ಟ ಕುಟುಂಬಡು ನಮ್ಮ ಮೈಪು ಸುಡಿದ ಕಡ್ಡಿ ಆಪನ ಮಾತೆಲ್ಲ ನಮ್ಮನ್ನು ಪೊಲಿ ಪೆರಬಲ್ಪೇರು ಓಡೆ ಮುಟ್ಟ ನಮ್ಮ ಕುಟುಂಬಡು ಒಟ್ಟಾದ ಮೈಪು ಸುಡಿ ಆಪನ ಬಂದುಲೆ ಆತನಗೆ ಅಗತ್ಯ ಇದ್ದಿಂದ ಬತ್ತನ ಕಜವನ್ನು ಅಡಿತದ ಅಕ್ಕೆರ್ಲಾಪುಂಡು ಪೆದಂಬು ಬಾತೆರ್ನ ತಿರುಗದು ಹತ್ಯರ್ಲಾಪುಂಡು ಐಕೆ ನಮ್ಮ ಬಡಾಪುನಾಥ ನಿಷ್ಠೂರ ಮಲ್ತೊಂದು ನಮಕ್ಕೆ ಮಲ್ಲಕ್ಕಳಿಗೆ ನಿಷ್ಠೂರ ಇಪ್ಪಾಡು ಜೋಕ್ಲೇನು ಪೋಯರ ಬರಿಯರ ಬಲ್ಲಿಂದ ಬಣಿಯರ ಬಲ್ಲಿ ನಮ್ಮ ಚಿಕ್ಕಪ್ಪನಿಲ್ಲಡೆ ಪೋಲ ದೊಡ್ಡಪ್ಪನಿಲ್ಲಡೆ ಪೋಲ ಅಂದೇ ಪನೋಡು ನಂಗೆ ಎಂಚಿನ ಭಿನ್ನಾಭಿಪ್ರಾಯನ ಇಪ್ಪಾಡು ಜೋಕಲ್ನ ಕಾಲಗವು ಮುಂದುವರಿಯರ ಬಲ್ಲಿ ನಮ್ಮ ಬೋದ 50,000 ರೂಪಾಯಿ 1 ಲಕ್ಷ ರೂಪಾಯಿ ಭಂಗ ಬತ್ತದ ಪ್ರಶ್ನೆ ದಿಂಡ ಜ್ಯೋತಿಷ್ಯರು ಬಣ್ಪಡೆಂಚಿನ ಕುಟುಂಬದಕ್ಕಲು ಒಟ್ಟಾಲೆ ಹಿರಿಯಕ್ಕಲೇನು ದುಂಬುದಿಲೆ ಅರೆಗೆ 50,000 ಕೊರ್ದು ಅಂಚ ಪಂಡೋನ್ ಹಿಡ್ದು ನಮ್ಮನೆ ಒಂಜಿ 500 ರೂಪಾಯಿದ ಚಾ ಬರದು ಒಟ್ಟಿಗೆ ಪಾಪನ ಎಡ್ಡೆ ಅಂತ ಐಕೆ ನಮ್ಮ ನಿಷ್ಠೂರಳು ಜೋಕಲ್ನ ಕಾಲಕ್ಕೆ ಮುಂದುವರಿಯರ ಬಲ್ಲಿ ಐಕೆ ಬ್ರಹ್ಮಕಲಶ ಅಂದಿಪ್ಪುಣಿ ಬ್ರಹ್ಮಕಲಶ ಅನ್ನೋದಕ್ಕೆ ದೃಢ ಕಲಶ ಅಂದ ಮಲ್ಪೇರು ಇಲ್ಲ ಮನಸ್ಸು ಪೂರ ದೃಢ ಆತಂಡ ಈತನೆಟದ ಪೂರ ನಿಷ್ಠೂರನ ಮರತದು ಇಂದು ನಮ್ಮ ದೇವಸ್ಥಾನ ಅಂದು ಒವೇ ರೀತಿದ ಇಂದು ಇಜ್ಜಂದೆ ನಮ್ಮ ಸೇರ್ಬನ ಅಡೆಗೆ ದೃಢ ಅಂಡು ಐಡದ ಪಕ್ಕ ದೃಢ ಕಲಶ ಮಲ್ಪುಲೆ ನೆಕ್ಕೆ ಪೂರ ಅಪಾರ ಅರ್ಥೋಲುಂಡು ಇನಿತ್ಯ ಸಮಸ್ಯೆ ನೆಂಚಿನದು ಬಂಡ ನಮ್ಮ ತುಳುನಾಡು ಏನು ಕಾರ್ಯಕ್ರಮ ಬಾಬಾ ಶೆಡ್ ಮಲ್ಪೋಡು ಬಣ್ಣಗ ತುಳುಟೆ ಮಲ್ಪಲೆ ಉಂಟು ಈಗ ಭಾರಿ ಖುಷಿ ಅಂಟು ದೇಬಂಡ ಇನಿ ಇಂಗ್ಲೀಷ್ ಮೀಡಿಯಂ ಶಾಲೆಲು ಬತ್ತ ನಡೆದೊಕ್ಕ ಕೆಲವಿಲ್ಲ ತುಳುವ ತೆರಡು ಪೂಜೇರಿ ಪೂಚೆಂದಲೆತ್ತನ ನಿರ್ಪುಣ್ಣಿ ಪುಚ್ಚೆಂದಲೆಪ್ಪರ ನಂಬೆ ಆತ ಸಾರ ಪೀಸ್ ಕಟ್ಟದಿನಿ ಕ್ಯಾಟಂದಲೆಪ್ಪು ನಾಯಿಂದಲೆಪ್ಪು ಅಣ್ಣ ನಾಯ್ದ ಮಗ ಡಾಗಂದಲೆಪ್ಪು ಪೂರ ಇಂಗ್ಲೀಷ್ ಡೇ ಮಾಧುರು ಕಸಲೆ ರೀ ಮಾಧುರು ಸಾಂಗೊಂಚೆ 50,000 ಬಾಂದಲ ಕ್ಯಾಟ್ ಸಾಂಗ್ ಕುತ್ತ ಗುಸುಂತ ಕರೀಲಿಕ್ಕಿಲ್ಲ ಪಣಿಯರ ಜಂಚ ಅಯ್ಯ ಒಂಜೇ ವಾರಡು ಬತ್ತ ಅಮ್ಮೆರಿಗೆ ನೆರ್ಪಿ ಪಾಪ ವಾಟ್ ಯು ಆರ್ ಎಷ್ಟು ಪಿಲ್ಡ್ ಅಮ್ಮೆಗೆ ನೆರ್ನೆಂದು ಗೊತ್ತಿದ್ದೆವು ಅಮ್ಮೆರ ಅನ್ಪೇರು ಕುಪ್ಪಿಡ್ಬಡಿ ಚಿಲ್ಲೋಟೆಡ್ಬಾರ್ದು ಊರು ವಾಟ್ ಮಮ್ಮಿ ಯು ಆರ್ ರಾಸ್ಕಲ್ ಅನ್ಪಿ ರಸ್ಕಿಜ್ಜಿ ಸೇಮಾಯ್ದ ಅಡ್ಡಿಯಾವ ಅನ್ಪಣ ಬ್ರಹ್ಮಕಲಶ ಆತನತ್ತ ಇನ್ನಿಡ್ದು ಬಕ್ಕ ಮುಲ್ಪದ ಮಾತ ಇಲ್ಲದ ಜೋಕುಲು ಇಂಗ್ಲೀಷ್ ಮೀಡಿಯಮ್ಗೆ ಪವಾಡು ತೊಂದರೆ ಇಂಗ್ಲೀಷ್ ಮೀಡಿಯಮ್ ಕಡಪುಟ್ಟ ಕಡಂಕ ಅಪ್ಪಮ್ಮಗೆ ಒಂಜಿ ಜ್ಞಾನ ಓಡಿಂಚಿನ ಬಂಡ ಇಂಗ್ಲೀಷ್ ಈಸ್ ಓನ್ಲಿ ಎ ಲ್ಯಾಂಗ್ವೇಜ್ ನಾಟ್ ಎ ನಾಲೆಜ್ ಇಂಗ್ಲೀಷ್ ಪಂಡ್ಪೊಂಜಿ ಲ್ಯಾಂಗ್ವೇಜ್ ಮಾತ್ರ ನಾಲೆಜ್ ಅತ್ತು ಅಪ್ಪನೊಂಜಿ ಅಮ್ಮ ಅಂದಲೆ ಪೆರಕಲ್ಪಲ್ಲ ಇನ್ನಿಡ್ದು ಬಕ್ಕ ಪೂರ ಜೋಕುಲ್ಲ ಅಪ್ಪನ ಅಮ್ಮ ಅಂದೇಲೆಪ್ಪು ದಪಂಡ ಕಂಜಿ ಸಮೇತ ಅಪ್ಪನ ಪೆತ್ತಾನು ಅಂಬಾ ಅಂದಲೆಪ್ಪು ಏನೊಂಜಿ 4 ತಿಂಗಳು ಇಂಗ್ಲೀಷ್ ಮೀಡಿಯಮ್ ಕಟ್ಟದು ಬಾಡ್ಲಿ ಕೂಡ ಬುಡಪ ಒಂದು ಬಲ್ಲಿ ತುಕ ಅವರಲೆಪ್ಪಾಡಿಗೆ ಮಮ್ಮಿ ಅಮ್ಮ ಅಂದೇಲೆಪ್ಪೋಡು ಅಮ್ಮ ಅಂದಲೆಪ್ಪುಣ ದೂರ ಅದೇ ಇನಿ ಅಪ್ಪ ಜೋಕಲ್ನ ಸಂಬಂಧ ಅಂತ ಕಮ್ಮಿ ಆಯ್ನೆ
ಅಮ್ಮ ಅಂದೇಲೆ ಎప్పుడు ದಾಯ ಪಂಡ ನಮ್ಮ ಮಹಾವಿಷ್ಣು ಸನ್ನಿಧಿಗೆ పోప, ಕೊಲ್ಲೂರಿಗೆ పోప, ಶೃಂಗೇರಿಗೆ పోప, ಅತ್ತನ ಪೊಳಲಿಗೆ పోప, ಕಟೀಲಿಗೆ పోప. ಅವಳು ಉಂತೊಂದು ಮಮ್ಮಿ ರಾಜರಾಜೇಶ್ವರಿ, ಮಾಮ್ ದುರ್ಗಾ ಪರಮೇಶ್ವರಿ, ಡ್ಯಾಡಿ ಗೋಪಾಲಕೃಷ್ಣ, ಅಂಕಲ್ ಮಹಾವಿಷ್ಣು, ಗ್ರ್ಯಾಂಡ್ ಫಾದರ್ ಕೊರಗಜ್ಜ. ಪ್ರಾರ್ಥನೆ ಮಲ್ಪೋಣ ನಮ್ಮ ಇಜ್ಜತ್ತ ಬೊಕ ನಂಗೆ ದಾಯ ಭ್ರಮೆ. ಮಮ್ಮಿಂದ ಇನ್ನು ಮಮ್ಮಿಲಜ್ಜಿ ಮಾಮ್ ಮಾಮ್ ಅಪ್ಪೆ ಮಾಮ್ ಅಂಡ ಅಪ್ಪೆನ ಮೆಗ್ದಿ ಮಿನಿಮಾಮ್, ಅಪ್ಪೆನ ಅಕ್ಕ ಮ್ಯಾಕ್ಸಿಮಾಮ್. ఒక అపాడి పుణ్య అమ్మేరు ಡ್ಯಾಡಿ ಇತ್ತು ಇತ್ತ ಡ್ಯಾಡ್ ನನ್ನ ಒಂತ ಸಮಯ ಡೆಡ್ ಅಡಿಗೆ ಅಮ್ಮೇರು పోయిరు. ಕನ್ನಡ ಮೇಡಮ್, ಇಂಗ್ಲೀಷ್ ಮೇಡಮ್, ಹಿಂದಿ ಮೇಡಮ್ ಲೆತ್ತು ಅಂತ ಜೋಕು. ಅವಳತ್ತೆ ಮ್ಯಾಮ್ ಮ್ಯಾಮ್ ನನ್ನ ಒಂತ ಸಮಯ ಪಾಡು ಏಡನ್ ಲೆಪ್ಪುಣ್ಣ ಏರನ್ ಲೆಪ್ಪುಣ್ಣ ಗೊತ್ತ. ಐಕ್ಯ ಪಣಪಣೆ ಹಿರಿಯರಿಗೆ ಸಮಾಧಾನ ಸಿಗಲಿಕ್ಕೆ ದೇಗುಲ, ಮಗುವಿಗೆ ಸಮಾಧಾನ ಸಿಗಲಿಕ್ಕೆ ಜೋಗುಳ. ಜನನಿ ತಾನೆ ಮೊದಲ ಗುರು ಬಣ್ಣ ಉದ್ದೇಶಿಂಚಿನ ಒಂಜಿ ಅಪ್ಪಗೆ ಬಾಲೆನ ಬೆದ್ದನಾಗ 200 ರೂಪಾಯಿ ಎಲ್ಲೂ ಹೊರನೆ ಪೊಡಿ ಏನ ಅಥವಾ ಏನಾಪುಣಿಗೆ ಬಂದುಲೆ ఒక అప్పకి సమాధాన అప్పుడే పమ్మంట బాలే మగతుబూర్నాಗ ಅಂಚಿಂಚಿ ನಡಪೆರ ಕಲ್ಪುನಾಗ ಪರತೊಂದು ಪೋನಾಗ ಕೊഞ്ഞ ಪಾತಿರ್ನಾಗ ಖುಷಿ ಆಪುಂಡು. ಬಂಗಾರು ಬಂಗಾರು ಬಣದಿಂಚವತ್ತೊಂದು ಬೇಕು ಜವನಾಟಿಕೆ ಕೊರನೆ ಬದುಕು ಕಟ್ಟೋಣಿರೆ. ಇನ್ನು ಕ್ರಿಮಿನಲ್ ಪ್ರಕರಣ, ಡ್ರಗ್ಸ್ ಗಾಂಜಾದ ಪ್ರಕರಣ, ಪ್ರೀತಿ ಪ್ರಯೋಜನ ಪ್ರಕರಣ, ಆತ್ಮಹತ್ಯೆ ಪ್ರಕರಣ, ರೌಡಿ ಶೀಟರ್ ಪೂರದುಲೆ 15-25 ವರ್ಷದ ನಡುತ್ತ ಜವಣಿರು. ಅತ್ಯಂತ ಹೆಚ್ಚು ಜವಣಿರಿ ಪುಣಂಚಿನ ದೇಶ ನಮ್ಮ ಭಾರತ. ಅತ್ಯಂತ ಹೆಚ್ಚು ಕ್ರಿಮಿನಲ್ ಪ್ರಕರಣ ಪೋಂದುಲ್ಲಿರುಂದಾಂಡ ವಿಶ್ವಗುರು ಆವಾಂದು ನಮನೆ ಆಲೋಚನೆ ಮಲ್ಪೋಡು. ಜವನಾಟಿಕೆ ಕೊರನೆದಾಯ ಬಂಡ ಬೆಚ್ಚನೆತ್ತಿರು ನೀಕು ಬದುಕು ಕಟ್ಟೋಣಿರ ಮಗ. ಎಡ್ಡೆ ಬೇಲೆ ಮಲ್ಪು, ಸಂಪಾದನೆ ಮಲ್ಪು ಸುರುಕು. ಎಡ್ಡೆ ಇಲ್ಲಿ ಕಟ್ಟಲ್ಲ ಎಂಕಿ ಇಲ್ಲಿಜ್ಜಿ ಬೊಬ್ಬೆ ಪಾಡ್ನತ್ತು ಸಂಪಾದನೆ ಮಲ್ಪು ದೇವರ ಕೊರನ ತಾಕತ್ತಿಡು. ಇಲ್ಲಿ ಕಟ್ಟಲ್ಲ ಅಪ್ಪೆ ಮನ ಇಟ್ಟು ಕುಳ್ಳಾಲ ಪೊರ್ಲು ಡಕ್ಲೇನು ತೂಲ ತಾಕತ್ತುಂಡ ಬೊಕ್ಕಲ ತಾಕತ್ತುಂಡ. ಓ ರವಿ ಕಟಪಾಡಿ ಮಲ್ತ ಲೆಕ್ಕ, ಓ ಈಶ್ವರ ಮಲ್ಪೆ ಮಲ್ತ ಲೆಕ್ಕ. ವೇದಿಕೆಗೆ ಎಡ್ಡೆಲೆ ಬೇಲೆ ಮಲ್ತದು, ವೇದಿಕೆಗೆ ಲೆತ್ತದು ಉಂತದು ಸನ್ಮಾನ ಮಲ್ಪುನ ಬೇಲೆ ಮಲ್ಪಡತ್ತಂದೆ. ಈ ಡ್ರಗ್ಸ್ ಗಾಂಜಾದ ಬಿರಾವಡೆಬಹುದು, ಪ್ರೀತಿ ಪ್ರೇಮದ ಬಿರಾವಡೆಬಹುದು, ಫೇಸ್ಬುಕ್ಕದ ಬಿರಾವಡೆಬಹುದು, ಬೊಡ್ಚಾಂದನೇನು ಮಲ್ತದು ಏರೇರ್ನ ಕಡೆದ ಜೀವದೆತ್ತೊಂದು ಅತನ ತಾನೇ ಬಲ್ಲದೆತ್ತೊಂದು ಜೆತ್ತನವಳು ಮಾಲೆ ಬಾಡು ನಂಚಿನ ಬೇಲೆನು ವಾ ಇಲ್ಲಲ್ದ ಜವಣಿರ್ಲ ಜವಂದಿಯಲ್ಲ ಮಲ್ತು ಜೇರಂದಾಂಡ ಅವು ನಮ್ಮ ಮಹಾವಿಷ್ಣು ದೇವರಿಗೆ ಕೊರ್ಪಣಂಚಿನ ನಿಜವಾಯ ನಂಚಿನ ಬ್ರಹ್ಮಕಲಶ. ಇನಿ ಬೋಡಾಯನ ಎಂದು ನೀವು ಎದುರು ಕೂತ ಹುಡುಗಿ ಯಾರಮ್ಮ ನೀನು? ಕಂಡ ಬಟ್ಟೆ ಮಾತಾಡ್ತಿದ್ದಿ ನೀನು. 5 ನಿಮಿಷದ ತಾಳ್ಮೆ ಇಲ್ಲ ಕೂತ್ಕೊಂಡು ಕೇಳಲಿಕ್ಕೆ. ಮತ್ತೆ ಕ್ಲಾಸಲ್ಲಿ ಎಂತ ಮಾಡ್ತೀನಿ ನೀನು ಹಾಗಾದರೆ? ಅಂಚಾದು ಒಂತೆ ಕೇನು ನೋಡು ಇಜಿದಾಂಡ ಆಪುಜಿ ಐಕೆ ತುಳುನಾಡು ಪುಟ್ಟೋಡುಂದಾಂಡ ಪುಣ್ಯ ಮಲ್ತಿ ಪೊಡು ಮಗ ಅಂದ್ರೆ ನಮ್ಮ ಜೋಕ್ಲಿಗೆ ಪನೋಡು ತುಳು ಭಾಷೆ ನಮ್ಮ ಮಾತೃಭಾಷೆ ಇಲ್ಲಲ್ಲ ತುಳು ಅನ್ನದಾಂಡ ತುಳುಟ್ಟೇ ಪಾತೆರ ಬನೋಡು ಎವು ಎಂಕ್ಲ ಮಾತೃಭಾಷೆನ ಐಟೇ ಪಾತೆರ ಬನೋಡು ದಯಪಣ್ಣದಾಂಡ ವಯನಾಡು ತುಲೆ, ತುಳುನಾಡು ತುಲೆ, ಶೀರೂರು ತುಲೆ, ನಮ್ಮೂರು ತುಲೆ. ಪ್ರಾಕೃತಿಕ ವಿಕೋಪ ಮಲ್ಲ ಬತೀಜಿ ಬಂದುಲೆ ಎಂಕ್ಲಿ ಎಂಚಿನ ಎತ್ತಿನಲ್ಲ ಮಾಯದ ಶಕ್ತಿ ಕಾತೊಂದುಂಡು ನಮ್ಮ ಊರುನು ಪರಶುರಾಮ ಸೃಷ್ಟಿನು ಮೂಲ ಕಾಯದ ಶಕ್ತಿ ಹಿಡಿದು ನಡಪುಜಿ ಮಾಯದ ಶಕ್ತಿ ಕಾಪುಣಂಚಿನ ಊರು ನಮ್ಮ ಐಕ್ಕೋಸ್ಕರ ತುಳುನಾಡು ಪುಟ್ಟದ ಅಂದಾಂಡ ಇಲ್ಲಲ್ಲ ಅಪಣಂಚಿನ ಆಚರಣೆಲೇನು ಒಂಚೂರು ಕೊರ್ದು ಬಿಡೋಡು ಜೋಕ್ಲಿಗೆ ಪಂಡದು ಬಿಡೋಡು ನಮ್ಮ ಒಂದು ಇಂಚ ಅಂದೇನು ತೂಲ ಖಾಲಿ ನಮ್ಮ ಇಲ್ಲಲ್ಲ ಓ ದೇವರೇ ಕೆಲವಿಲ್ಲಲ್ಲ ಸತ್ಯನಾರಾಯಣ ಪೂಜೆ ಆಪಣೆ ಬಂಡ ನಮ್ಮ ಇಲ್ಲಲ್ದ ಜೋಕಲ್ಲ ಬಿಲ್ನೇರ್ನ ಜೋಕಲ್ಲ ಪೂಜೆದವಳು ಉಳ್ಳಿರಂದಾಂಡ ಚಾನ್ಸ್ ಇಜಿದಾಂಡ ಕೆಲವಿಲ್ಲಲ್ಲ ಪೊಣ್ಣುಲು ತೂಡು ಪೂಜೆ ಬಂಡ ಪೂಜೆ ಬಲ್ಪುಗೆ ಲಕ್ಕೇರು ತುಳಸಿ ದೆತ್ತೇರು ಗುಲಾಬಿ ದೆತ್ತೇರು ತುಳಸಿದ ಮಾಲೆ ಮಲ್ತೇರು ಸತ್ಯನಾರಾಯಣ ದೇವರಿಗೆ ಪೊರ್ಲುಡೆ ಪಾಡಿಯರ ಹಿಡಿದು ಮಲ್ಲ ಬಡ್ಚಿ ಒಳ್ಳನೋ ಕೃಷ್ಣ ಕೊಳ್ಳನೋ ತುಳಸಿ ಇಲ್ಲದ ಪೂಜೆ ಕೆಲವಿಲ್ಲಲ್ಲ ಏ ಪೊಡ್ದು ಅರ್ಧ ಇಂಚು ಜಾಸ್ತಿ ಮೆತ್ತುನಿ ಮೇಕಪ್ ಮಲ್ತು ಸುರು ಪೂಜೆ ಯಾವತ್ತು ನಮ್ಮ ಪುಚ್ಚೆ ಅರ್ಚಕರೊಂದಿಗೆ ಒಂದು ಕ್ಷಣ ಶಪಥ ಭಕ್ಷದ ಬಾದಾಮಿ ಸ್ಟೇಟಸ್ ಬಾಡ್ರೆ ಶುರು ಮಾಡ್ತೀವಿ ಆರತಿಗೆ ಬತ್ತಿ ಬಾಡ್ದ ಆತಿಜಿ ಮೂಲ ಸ್ಟೇಟಸ್ ಫೋನ್ ಆನು ಜೋಕಲು ಕೆಲವುದಕ್ಲು ಸರ್ಬತ್ತು ಕೊರಿಯರೆ ಐಕ್ಯ ನೆಕ್ಕ ಸುಧಾರಕ್ಕೆ ಕುಂತು ಬೇರೆ ಕೆಲವುದಕ್ಲು ನೇನು ಪಾತೋನ್ನೇ ಸ್ಟಾರ್ ಕೇಸಿಗೆ ಬಡ್ತೀನಿ ಈ ಒಂಜಿ ಕಡ ಪುಡಿ ಆನೊಂಜಿ ಕಡ ಪುಡಿ ಹೊಸತ್ತೆ ಆ್ಯಪ್ ವೈದಿನ ಡೌನ್ಲೋಡ್ ನೋಡ್ಪು ಐಕೆ ನನ್ನತ ಜೋಕ್ಲಿಗೆ ಮಾಡೋಡು ಬುಕ್ಕಿಗೆ ಫೇಸ್ ಮಲ್ಪಣ ಪ್ರಯಾಡು ಫೇಸ್ಬುಕ್ ಕುಡಿ ಪೊಡ್ಚಿ ಅಪ್ಪೆ ಮನ್ನ ಲೋಡು ಡೌನ್ ಮಲ್ಪು ತೀರಂಡ ಡೌನ್ಲೋಡೇ ಜಾಸ್ತಿ ಮಲ್ಪೊಡ್ಚಿ ಸೆಟಪ್ ಆಪಣ ಪ್ರಯಾಡು ಅಪ್ಸೆಟ್ ಆವಡ್ಚಿ ಐಕೆ ಎಡ್ಡೆ ಶಬ್ದಕ್ಕೆ ಏನು ಪಲೆ ಇಲ್ಲಲ್ಲ ಅಂದ್ ಬನ್ನಿ ಎಡ್ಡೆ ಶಬ್ದಕ್ಕೆ ಏನು ಪಲೆ ಇಲ್ಲಲ್ಲ ಸುರುಕು
ಶಿಶುವೆತ್ತಿ ವೇತಿರ್ಗಾನರ ಸಂಪಣಿ ತುಳಸಿದ ಕಟ್ಟೆಗೆ ಸುತ್ತದು ಮುತ್ತೈಸಿ ನಿನೆದಿದು ಬತ್ತಲು ಕೈ ಮುಗಿದು புலி புனபாலன் நொப்பாது மானாது தொட்டிலிடொச்சல் ஜோ பண்டுது ஜோஜோ பால ஜோஜோ ಜೋಜೋ ಬಂಗಾರು ಜೋಜೋ ಎಡ್ಡೆ ಶಬ್ದಕ್ಕೆ ಏನು ಪಾಡ್ಲೆ ಬಲ್ಪುಗು ವಿಷ್ಣು ಸಹಸ್ರನಾಮ ಪಾಡ್ಲೆ ಲಲಿತಾ ಸಹಸ್ರನಾಮ ಪಾಡ್ಲೆ ಎಡ್ಡೆ ವೇದಘೋಷ ಇತ್ತು ನೈನ್ ಪಾಡ್ಲೆ ಎಡ್ಡೆ ಕೀಂಡದ ಪಂಡ ನಮ್ಮ ಪುಟ್ಟಿ ಬೆಟ್ಟಕ್ಕೆ ಫಸ್ಟ್ಗೆ ಎಣ್ಣೆ ಶಬ್ದನೆಂತ ಸಂಸ್ಕಾರದ ಫಸ್ಟ್ ಸ್ಟೆಪ್ಪೇ ಶಬ್ದಗೆ ಜೋಕುಲ ಮಂಡೆಗೆ ಇಂಕ್ಲೆಲ್ಲಿ ಅಪ್ಪಣ ಕೊಂಚೊಂಜಿ ಪದ್ಯ ಬರೋದಿತ್ತಿನ್ರಿ ಸುಸೈಡ್ ಮಲ್ಪುಗಂದು ತೋಜುಜಿ ಆ ಪದ್ಯಗೆ ಎಂಡ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ನಿರಾಸೆಯೇತಕೆ ದುರಾಸೆಯೇತಕೆ ಅದೇನೆ ಬಂದರು ಅವನ ಕಾಣಿಕೆ ಎಂದು ಮೈಂಡ್ ಗಟ್ಟಿದುಲಿ ಇತ್ಯದ ಪದ್ಯೊಳಗೆ ಎಂಡ ದೇವರೇ ನನ್ನೇ ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ನನ್ನೇ ನೋಡ್ತಾಳೆ ಲಗಡಿ ದಿಕ್ಕಿತಾಳೆ ನಿನಗೇನು ನಿಂತಲ್ಲಿ ನಿಲ್ಲಂಗಿಲ್ಲ ಕುಂತಲ್ಲಿ ಕೂರಂಗಿಲ್ಲ ಏನೇನೋ ಆಯ್ತದಲ್ಲ ಜುಮ್ ಜುಮ್ಮ నేను డాక్టర్ డబ్బోదు పంట డాక్టర్ పని పేరు మూల వ్యాధి ఇదే గుంతేరు లాభజీ గుళ్ళేరు లాభజీ జుమ్ జుమ్ పనుకుంటుందంట బిక్కోడ్చి చెచ్చా ದೇವರೇ ಬತ್ತದು ಉಂಟುಂಡಲ್ಲ ಎಂಚಿನಾಗೇಣವಾ ಇದೇ ದೇವರ ಬತ್ತು ಅಂತೀರು ಆಯ್ತು ಪದ್ಯ ದೇವರು ವರವನ್ನು ಕೊಟ್ರೆ ನಾನಿನ್ನೆ ಕೋರುವೆ ಚೆಳುವೆ ಮೇನಾಗೈತಡೆ ದೇವರು ಬರುವೇರು ವಾ ಉದ್ದೇಶಕ್ಕೆ ನಮ್ಮ ವೈದ ಅಂದ್ ಮಾಡ್ಕೊಂಡು ಅಂಚಿನೇ ಇಂಚಿನ ಬೊಡ್ಚಾಂದನ ಪದ್ಯಲು ಬೂರ್ದೇ ನಮ್ಮಂಥ ಜೋಕುಲ್ನ ಮಂಡೆ ಹಾಳ ಒಂದು ಬಂದುಲೆ ಅದಕ್ಕೋಸ್ಕರ ಎಡ್ಡೆ ಶಬ್ದಕ್ಕೆ ಏನು ಪಾಲಿ ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡುಲ ಹೊರತಿಂದು ಗೊತ್ತಿಪಡು ಬಂದುಲೆ ಒಂಜಿ ಚಪ್ಪಾಲೆಡು ಪ್ರೋತ್ಸಾಹ ಕೊರ್ಲೆ ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡುಲ ಹೊರತು ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡುಲ ಹೊರತಿ ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡುಲ ಹೊರತಿ ಆನಾಡುದ ಸಿರಿ ದೇವಿನ ಮೋನೆಗೆ ಆನಾಡುದ ಸಿರಿ ದೇವಿನ ಮೋನೆಗೆ ಮೊಗೆಡು ತೆರ್ಪುವೆ ಆರತಿ ಮೊಗೆಡು ತೆರ್ಪುವೆ ಆರತಿ ತುಳುನಾಡುಲ ಹೊರತಿ ತುಳುನಾಡುಲ ಹೊರತಿ ಮೂಡಾಯಿಗಟ್ಟ ಪಡ್ಡಾಯಿ ಕಡಲು ನಡುತ್ತ ಪಚ್ಚೆ ಕಾಡು ಕುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆ ಕುಮೆರು ತೋಡು ಮೂಡಾಯಿಗಟ್ಟ ಪಡ್ಡಾಯಿ ಕಡಲು ನಡುತ್ತ ಪಚ್ಚೆ ಕಾಡು ಕುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆ ಕುಮೆರು ತೋಡು ಲಡಯಿ ಮಚ್ಚರ ತೆರೆಯೊಂದಿನ ಕುಲು ಕಡಲದ ಕರೆತ ಕುಲು ಲಡಯಿ ಮಚ್ಚರ ತೆರೆಯೊಂದಿನ ಕುಲು ಕಡಲದ ಕರೆತ ಕುಲು ಪಡ್ಡಾಯಿದ ಕುಲು ಪುಗರು ನಿಟ್ಟಿನ ಎಡ್ಡೆ ಪೊರ್ಲುದ ಕುಲು ಪಡ್ಡಾಯಿದ ಕುಲು ಪುಗರು ನಿಟ್ಟಿನ ಎಡ್ಡೆ ಪೊರ್ಲುದ ಕುಲು ಎಡ್ಡೆ ಪೊರ್ಲುದ ಕುಲು ಎಡ್ಡೆ ಪೊರ್ಲುದ ಕುಲು ಭಾರತದ ಪೇನ ಪಾಕ ಜೋಕುಲೇಡು ತುಳುನಾಡುಲ ಹೊರತಿ ತುಳುನಾಡುಲ ಹೊರತಿ ತುಳುನಾಡುಲ ಹೊರತಿ ಮೂಲು ಪುಟ್ಟಿರು ಮಲ್ಲ ಮಲ್ಲ ಜನ ಬಾರಿ ಪುದರದ ಕುಲು ಓಲು ಪೋಂಡಲ ಪೇರು ನೀರ್ನಲೆಕ್ಕ ಸೇರ್ದ ಪೋಪಿನ ಕುಲು ಮೂಲು ಪುಟ್ಟಿರು ಮಲ್ಲ ಮಲ್ಲ ಜನ ಬಾರಿ ಪುದರದ ಕುಲು ಓಲು ಪೋಂಡಲ ಪೇರು ನೀರ್ನಲೆಕ್ಕ ಸೇರ್ದ ಪೋಪಿನ ಕುಲು ಆಳ್ವ ಬಳ್ಳಾಲೆರೆ ಚೌಟ ಪಂಜೇರನ ಬೀರದ ಕಳವೊಂದುವೆ ಆಳ್ವ ಬಳ್ಳಾಲೆರೆ ಚೌಟ ಪಂಜೇರನ ಬೀರದ ಕಳವೊಂದುವೆ ಉಳ್ಳಾಲ ರಾಣಿನ ಕಾರ್ಲ ಕಲ್ಕುಡನ ಕಾರ್ಬಾರಲ ಮೂಲೆ ಉಳ್ಳ
కుళ్ళాల రాణిల కార్ల కల్కుడల కార్బారుల మూలే కార్బారుల మూలే ಕಾರ್ಬಾರುಲ ಮೂಲೆ ಭಾರತದ ಮುಪ್ಪೇನ ಪಾಪ ಜೋಕುಲೆಡೆ ತುಳುನಾಡುಲ ಮುರುತಿ ಆನಾಡುದ ಸಿರಿ ದೇವಿನ ಮೋನೆಗೆ ಆನಾಡುದ ಸಿರಿ ದೇವಿನ ಮೋನೆಗೆ ಮೊಕೆಡುದೆಕ್ಕುವೆ ಆರತಿ ಮೊಕೆಡುದೆಕ್ಕುವೆ ಆರತಿ ತುಳುನಾಡುಲ ಮುರುತಿ ತುಳುನಾಡುಲ ಮುರುತಿ ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಭಾರತದ ಪೇನ ಪಾಕ ಜೋಕುಲೆಡು ತುಳುನಾಡುಲ ಮುರುತಿ ತುಳುನಾಡುಲ ಮುರುತಿ ಒಂಜಿ ಚಪ್ಪಾಳೆ ಪಾಡ್ಲೆ ಬಂದುಲೆ ಇಂಚಿತನ ಒಂತ ಇಲ್ಲಕ್ಕೆ ಏನು ನಂಚಿನ ಅಭ್ಯಾಸ ನಮ್ಮ ಜೋಕುಲು ಮಲ್ತಿರಂಡ ಎಲ್ಲಿ ಅಪ್ಪುನಗನೆ ಐಕೆ ಒಂಜಿ ಇಲ್ಲಲು ಮಹಾವಿಷ್ಣುಗೆ ನಮ್ಮ ನಿಜವಾದ ಪ್ರೀತಿ ಇತ್ತಿನ ನಮ್ಮ ಇಲ್ಲಲು ಸತ್ಯನಾರಾಯಣ ಪೂಜೆ ಇತ್ತಿನ ಇಲ್ಲದಾಗಲು ಪೂರ ಭಾಗವಹಿಸವಳು ಅವಳು ಕುಲ್ಲು ನೋಡು ಕುಲ್ಲೊಂದು ದೇವರ ನಮ್ಮ ಇಂಚಿನ ಕೇಳು ಇಂಚಿನ ಸತ್ಯನಾರಾಯಣ ದೇವರು ನನಗಾಗಿ ಏನನ್ನು ನಾ ಬೇಡೇನೋ ಧನ ಕನಕ ಬೇಕೆಂದು ನಾ ಕೇಳೇನೋ ನನಗಾಗಿ ಏನನ್ನು ನಾ ಬೇಡೇನೋ ಧನ ಕನಕ ಬೇಕೆಂದು ನಾ ಕೇಳೇನೋ ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ನೀನಿಲ್ಲಿ ಸ್ಥಿರವಾಗಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ತುಲೆ ಏತೆಡ್ಡೆ ಕಲ್ಪನೆ ಉಂಟು ಯಾಕೆ ನಮ್ಮ ಇಲ್ಲೆಲ್ಲ ಪೂಜೆ ಅನ್ನಗೆ ನಮ್ಮ ಮಾತೆಲ್ಲ ಭಕ್ತಿಡು ಭಾಗವಹಿಸವಡು ನುದಾಲಜಿ ಜೋಕ್ಲೆಗೆಡ್ಡೆ ಅವಡು ಪಂಡದು ಹುಟ್ಟುವಾಗ ಜಾತಕ ಜೀವನದಲ್ಲಿ ನಾಟಕ ಸತ್ತ ಮೇಲೆ ಸೂತಕ ಜೋಕ್ಲೆಗೆಡ್ಡೆ ಅವಡಂದು ಅಪ್ಪೆಮ್ಮೆ ಸತ್ಯನಾರಾಯಣ ಪೂಜೆ ಮಲ್ಪವಣಿ ಅಪ್ಪೆಮ್ಮೆ ಸತ್ಯನಾರಾಯಣ ಪೂಜೆಗೆ ಕುಳ್ಳುದೇರು ಅರ್ಚಕರು ಪಣ್ಪೇರು ನೂತ್ತ ಎನ್ಮ ವಿಷ್ಣುನ ಪುದಾರ ಪಣ್ಣಗ ಸ್ವಾಹ ಪಣ್ಣಗ ಪೂ ಬಾಡ್ಲೆಮ್ಮ ಪೂ ಬೂರ್ ಲೈಟಿಗೆ ಊರ್ನಾನೆ ಪೂ ಹಾಂ ಪೂ ಬಾಡ್ಲೆಮ್ಮ ಅಂಡೇರು 10 ಪೂ ಬಾಡ್ದಾದ ಅಟಿಲ್ ತಗೊಂಡು ಒತ್ತಿ 10 ಗೆಂಡಿರು ನೀರುಳ್ಳಿ ಉಂಡು ಮಿತ್ತ ಬಾಳ್ದಿಡುಂಡು ಸ್ವಾಹ ಅಂಡೇರು ಪಿರ 10 ಬಾಡ್ದನಗ ಬೊಕ್ಕೊಂಜನ 10 ದಾಸಿಮಿ ಉಂಡು ಗೆಂಡಿರು ತೀರ್ಥ ತೊಟ್ಟೆಡತ್ತ ಸ್ವಾಹ ಅಂಡೇರು ಬೊಕ್ಕೊರ್ತಿ 10 ಗೆಂಡಿಲು ಬೊಳ್ಳುಳ್ಳಿ ಉಂಡು ಬೊಳ್ಳುಳ್ಳಿ ತಿರ್ತುಂಡವಳು ಗುದ್ದುದು ಪಾಡು ಸ್ವಾಹ ಇಜಿನ ಕಣ್ಣು ಪುಡಾವು ಸ್ವಾಹ ಅಂಡೇರು ಇತ್ತ ಸತ್ಯನಾರಾಯಣ ದೇವರಿಗೆ ಡೌಟ್ ಬರ್ತದೆ ಎನ್ನ ಸ್ಟೇಟಸ್ ಎಂಚಿನ ಮೂಳು ಏನು ದಾಯ್ತೇಕ ಮೂಳು ಒರಿಯಾಗಲ ಭಕ್ತಿ ಜೀಂದಾಂಡ ಐಕ್ಯ ಎಲ್ಲೇ ಮಟ್ಟಡು ಮಲ್ತಂಡಲ್ಲ ಆ ಭಕ್ತಿ ಪ್ರಧಾನವಾಯನಕ್ಕೆ ಮಾತ್ರ ದೇವೇರು ಮಲ್ಪಣ ಐಕ್ಯ ಬಣ್ಣ ಇಡ್ಲಿಗಳ ದೋಸೆಗಳ ಬಂದ ಒಂಜಿ ಇಡ್ಲಿಗಳ ದೋಸೆಗಳ ಬಂದ ಒಂಜೇನೆ ಅಂದತೆ ಈಕೇನೋ ಒಂದು ಬಲೆ ಒಂಜಿ 500 ಜನ ಅಟ್ಟ ಬೊಕ್ಕ ಒಟ್ಟಿಗೆ ಎಂದು ಮಲ್ಪ ಇಡ್ಲಿಗಳ ದೋಸೆಗಳ ಬಂದ ಒಂಜಿ ಬಕ ಇಡ್ಲಿಗಳ ದೋಸೆಗಳ ಬಂದ ಒಂಜಿ ಇಡ್ಲಿದ ಬಂದ ಕೈತಲ್ ಇಪ್ಪುಂಡು ಅಂಚಾದ 10 ರೂಪಾಯಿದಲ್ಲ ಇಡ್ಲಿ ತಿಕ್ಕೊಂಡು ಅವೇ ಬಂದನು ಅಗೆಲ್ಲ ಮಲ್ತು ಮೈತದು ನಡುಟ್ಟು ಬಟಾಟೆದ ಬಾಜಿ ಪಾಡ್ದು ಮಾಡ್ತದು ಈತುದ್ದ ಮಲ್ತು ಮಸಾಲೆ ದೋಸೆ ಮಲ್ತು ಕೊಂಡು 70 ರೂಪಾಯಿ ಕೊರುಡು ವಿಶಾಲವಾಯಿನತ್ತು ಬೆಲೆ ಜಾಸ್ತಿ ಕೆಲವಿಲ್ಲ ಫ್ರಿಜ್ ಇಡು ಸೋಮವಾರ ಕಡೆ ದಿನ ಬಂದ ಶನಿವಾರ ಮುಟ್ಟ ಬಂದ ಅವೇ ಬೇತೆ ಬೇತೆ ರೂಪಡು ಬಿದ ಐವರ ಪುಣೆ ವಿಶಾಲವಾಯಿನತ್ತು ಬೆಲೆ ಜಾಸ್ತಿ ಒಂತೆ ಬಡದಿಗೆ ಹೆಲ್ಪ್ ಮಲ್ಪೋಡು ಗೋಟು ಅಟ್ಟಿಲ್ಲ ಕೊನೆಗೆ ಪೋಡು ಅಂತೆ ಪಾಪ ಕೆಲವು ಪೊಂಜನಕಲು ಪಗೆಲು ಬೇತೆ ಬೆಲೆಗೆ ಬೋಡು ಬೈಯಾಗ ಬತ್ತದು ಬಿಲ ಇಲ್ಲದ ಕ್ಲೀನಿಂಗ್ ಆವಡು ಅಟ್ಟಿಲ ಆವಡು ಕಂಡರಿನ ಕುಂಟರ್ದೋಡು ಜೋಕ್ಲೇನು ಓದುಪಾವಡು ಬರೆಪಾವಡು ಅಂಚಿನ ಪೊಂಜನಕಲಿಗೆ ಸಹಸ್ರ ನಮಸ್ಕಾರ ಕೊರಡು ದೇವರೇ ಡಬ್ಬಲ್ ಡ್ಯೂಟಿ ಹಾಕ್ಲಿಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂಚಿನ ಪೊಂಜನಕಲಿತ್ತಿನ ನಾಡು ದೇವತೆಲು ವಾಸ ಆದಿಪ್ಪವಾಗಿ ಅಂಚಿನ ಪೊಂಜನಕಲಿನ ತೂದ ಆ ಶ್ಲೋಕ ಬರೆಯಿನೆ ಒಂದು ಇಯರ್ ಪಾರ್ಟಿದ ನೀವು 1 ಗಂಟೆ ರಾತ್ರಿಗೆ ಅರ್ಧ ಕುಂಟು ಪಾಡೊಂದು ಡ್ರಗ್ಸ್ ಪಾಡೊಂದು ಬಾಯ್ ಫ್ರೆಂಡ್ನೊಟ್ಟಿಗೆ ಲೇಲೆ ಪಾಡಿನ ಪೊಂಡುಲೇನು ತೂದತ್ತು ಬರೆಯಿನೆ ಅವು ಆ ಪೊಂಜನಕಲು ಪಾಪ ಇಂದು ಮದ್ಮೆ ಪಂಡದಂಡ ಸುರುತ ಮಾತ್ರ ದಿನ ಹತ್ತು ಎಂಗೇಜ್ಮೆಂಟ್ ಅದು ಮದ್ಮೆ ಪಣೆಗೆ ತುಂಬು ಫೋನ್ ದಿಯಾರ ಉಡುಪಾರ ನಿಕ್ಲು ಪೊಣ್ಣಾಡ ಪಾತಿರ್ ಬೇಬಿ ಪಾತಿರ್ ಚಿನ್ನು ಏನು ಮಾರ್ಗದ ಬರಿಟ್ಟು ಉಂತದೆ ಬೇಬಿ
ಪಾತಿರ್ ಬಂಗಾರು ಚಿನ್ನು ಬೇಬಿ ಬಂಡದು ಮದ್ಮೆ ಆಳ್ತು ಹುಡಿಯರಕ್ಲಿ ಹಕ್ಲೆಗಳ ಒಂಜಿ ಬೇಬಿ ಅಂಡ್ 2 ವರ್ಷ ಕರಿದು ಬೊಡಿದಿ ಮೊಟ್ಟಿ ಕಾಲಡ್ದು ಬುಡುಮ್ಮ ಬುರಿಯಾಲಿಗೆ ಡಾಕ್ಟರ್ ನಡಲೆ ತೊಂಬೋಣಾಗ ಡಾಕ್ಟರ್ ಬಂಡೇರು ಬಿಮ್ಮ ಪೊಳ್ಳೋಡು ಬೇಕಂಡನಿ ಅನ್ಪುಣಿಗೆ ರಡ್ಡೆನ್ಲ ಸೇರ್ಸಾದ ಪೊಳ್ಳುಲಿ ಆತು ಬಗಲ್ ಬಾಲ್ ಮುಳ್ಳು ಅವಾಗ ಸುರುತ್ತ ಬೇಬಿ ಇಂಚಿನ ಸಾಬುನ ಮದ್ಮೆ ಬಣ್ಣದಾಂಡ ಸುರುತ್ತ ಆಕರ್ಷಣೆ ಮಾತ್ರ ಆತ್ ಮನಸ್ಸಡು ಮೂಡ್ನ ಪ್ರೀತಿ ಹೃದಯಗೆ ಜಪ್ಪುಣವು ದಾಂಪತ್ಯ ಅಂಚ ಒಂಜಿ ಎಡ್ಡ ರೀತಿ ಡಿಪ್ಪೋಡು ಕಂಡನಿ ಬಡಿದಿ ಅನ್ಪುಣಂಚಿನ ಉದ್ದೇಶವು ಅಂತೆ ಬಡಿದಿಗೆ ಹೆಲ್ಪ್ ಮಲ್ಪೋಡು ಮದ್ಮೆ ಅಪ್ಪಣೆ ಒಂಜಿ ದಿನ ಸಪ್ತಾಪದಿ ಮಲ್ಲ ನೆತ್ತಲಕ್ಕ ಬೋಪುಣಿ ಕಿರೀಟದಿ ಒಂದು ಬೊಕ ಆಜಿ ತಿಂಗಳು ಆಲ್ಬಮ್ ತೂಪುಣಿ ಮದ್ಮಲ್ಲ ಮದ್ರೆಂಗಿದ ಕೈತ ನಟ್ಟು ಮದ್ಮೆಯನ ಫೋಟೋ ಸವಿ ನೆನಪತ್ತು ಕೈಕ್ಕೆ ತಿಕ್ಕಿಯನೆ ಮಗ ನನ್ನ ತೂ ಅನ್ಬೆ ಅಂತ ಅಂಚ ಉಂಡಂದು ಗೊತ್ತಾನಗ ನಿಕ್ಲೆ ಕೊಂಚಿ ಗ್ಯಾಸ್ ದಂಡೆ ಉಳ್ಳಾಯ್ದಿಲ್ಲ ಅಂದ ಅಪ್ಪೆ ಬಣ್ಣಗ ದಿಯರ ಪುಜಿ ಎಣ್ಪಕ್ಕಿಲತ್ತ ಬೊಡೆದಿಂದ ಇರ್ತದ ಪೋಸುಗರು ಪೂಜಾರ ಅಂಚ ಮತ್ತೆ ಹೆಲ್ಪ್ ಮಲ್ಪೋಡು ಮದ್ಮೆಯನ ಫಾಸ್ಟ್ಗೆ ತೂಡು ಕಂಡನಿ ಬೊಡೆದಿನ ಬೈಕ್ ಹಿಡ್ಕೊಳ್ಳೋದು ಪೋಪುದು ಉಂತ ಉಣ್ಣೆ ಪೂತ ಅಂಗಡಿದವಳು ಜಾಜಿ ದೆತ್ತನು ಮಲ್ಲಿಗೆ ತೆತ್ತನು ಶಂಕರಪುರ ದೆತ್ತನು ಅಟ್ಟಿ ದೆತ್ತನು ಗುಲಾಬಿ ದೆತ್ತನು ಜಿಚ್ಚಿ ದೆತ್ತನು ಬೊಕ್ಕ 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 ಬೇಲಿಡಿತನ ದಾಸವಾಳಲಾಪುಂಡು ಈ ಒಂದು ಪೋಪುಣ್ಣೆ ಸುರುಕು ಪೋಣಾಗ ಅಂಜಲ್ಲ ಮಾಂಜಿಲ್ಲ 10 ಕಿಲೋ ಫ್ರೂಟ್ ಇಲ್ಲ ಸ್ವೀಟ್ ಇಲ್ಲ ಬೊಕ್ಕ ಬೊಕ್ಕ 25 ರೂಪಾಯಿದ ಬೆರಕೆ ಮೀನಿಲ್ಲ ಬೋಟಿಲ್ಲ ಪೂರ ಅಂಚತ್ ಹೆಲ್ಪ್ ಮಲ್ಪೊಡು ಪಾಪ ಮಲ್ಲ ಬೇಲೆದಲ್ಲ ಮಣ್ ಪೂಜಾರಕಲಿ ಫ್ರಿಜ್ ಹಿಡಿತಿನ ಪೇರ್ನ ಬೆಚ್ಚಾಲ್ಪಲೆ ಮಲ್ಲ ಪುಣದಿ ಪುಣಜ್ಜಿ ಎಣ್ಣ ಎತ್ತಾಳು ಇತ್ತ ಪುಣದಿ ಪುಣ ಸುಮಾರು ಜನ ಪುಣದಿ ಇರ್ಕೊಂಡು ನನ್ನ ಪೊಣ್ಣುಗರ್ನಾಗ ಜಾಗ್ರತೆ ಅಲ್ತೋಡು ಇಲ್ಲ ಅಳ್ತಿನ ಫ್ರಿಜ್ ಮಾರು ಬೊಕ್ಕ ಪೇ ನೋಡಾತಿ ಏ ಪದಿ ಪೇರು ಪುಣ ಅಂದಿರೇ ಗೊತ್ತು ಹಾಂ ಇದು ಎಲ್ಲಿಯ ಕೊತ್ತಂಬರಿ ಸೊಪ್ಪು ಪೇರು ಬೆಚ್ಚ ಮಲ್ಪೆರದಿ ಇದು ಅರ್ಧ ಗಂಟೆ ಅಂಡಲ್ಲ ಪೇರು ಉರ್ಕಾರು ಜೊತೆ 30 ನಿಮಿಷ ಅಂಡಿಗೆ ಅರ್ಧ ಗಂಟೆ ಅಂಡಲ್ಲ ಪೇರು ಉರ್ಕಾರು 30 ನಿಮಿಷ ಅಂಡ್ ಭಾಷೆ ನಾ ಅರ್ಧ ಗಂಟೆ ಮುಳ್ಳು ಹೈಕಮಾಂಡ್ ಪಣೊಂದುಂಟು ಅರ್ಧ ಗಂಟೆ ಅಂದು ಕಾರ್ಯಕರ್ತೆ ಪೊಕ್ಕಡೆ ಜಿನ್ನ ಪಾತಿರೋದು 30 ನಿಮಿಷ ಕಾರ್ಯಕರ್ತೆ ಫೀಲ್ಡ್ಗೆ ಹೋದು ಓಟ ಏನಾಡ್ತಕ್ಕ ಮಣಿಪ್ಪಂದು ಜಪ್ಪೊಡಿಲ್ಲ ಅಯ್ಯ ಆತೇಕಿ ಬೊಕ ಪಾತೆ ರಜ್ಜೆ ಬೊಕ ಪೀರ 4.25 ವರ್ಷ ಅನಕ ಪೀರ ಬರ್ಪೇರೆ ಚಳ್ಳರೆ ವಿಚಾರಲ್ಲರ ಬತ್ತರೆ ನಮ್ಮ ಮಣಿಪ್ಪಂದೆ ಉಳ್ಳೋಡು ಮೂಳು ಏನೋ ಹೈಕಮಾಂಡ್ ಪಣೊಂದುಲ್ಲೆ ಅರ್ಧ ಗಂಟೆ ಅಂಡ್ಲ ಪೇರು ಉರ್ಕಾರುಜಿ ಅದನ್ನ ಏನ ಬೊಡೆದಿ ಬತ್ತು ಪಂಡಲ್ಲ ಉರ್ಕಾರುಜಿ ಮೊತ್ತನೋಗ ಎಂಕು ಪೆಟ್ಟ ಒಂದು ದುಮ್ಮಣಿ 7 ಗಂಟೆಗೆ ಶುರು ಅವಡ ಕಾರ್ಯಕ್ರಮ ಹೆಣ್ಮಕಾಲಕ್ಕೆ ಶುರು ನಿದ್ರೆ ಜಂದೆ ಏರುಂಡಿಂಗ್ ಪೆಟ್ಟಿಜ್ಜಿ ಬ್ರಹ್ಮಕಲಶದಾನೆ ಉಂಟದು ಪಣ್ಪೇನ ಕೈ ಮುಗಿದು ಏರೆಗಲ ಬೊಡೆದಿನ ಮಿತಿ ಕೋಪ ಅಲ್ಲಿ ಕೋಪವನ್ ಪರವಲ್ಲಿ ಸಮಾಧಾನ ಇಡ್ಪಡು ತಾಳ್ಮೆ ಇಡ್ಪಡು ಒಂಜಿ ಹೆಂಡತಿ ಒಂಜಿ ಹೆಲ್ಮೆಟ್ ಮಂಡೆಡಿಪ್ಪೊಡು ಏಪ ಐಕೆ ಹೆಂಡತಿ ಹೆಲ್ಮೆಟ್ ಅಂದು ಕುದಾರ ಒಂಜಿ ಉಳ ಹಿಡ್ದು ಬೆಟ್ಟಾಪಣಿ ಕೊಂಜಿ ಪಿದ ಹಿಡ್ದು ಬೆಟ್ಟಾಪಣಿ ಪಿದಾಡ್ ಬೆಟ್ಟಾಂಡ ಪೊಲ್ಲಿಗೆ ವಾಡೋಲಿ ಉಳ ಹಿಡ್ದು ಬೆಟ್ಟಾಂಡ ದೇವರಿಗೆ ಉರ್ಕಾರುಜಿ ಬಂಡ ದಾನೆ ಉರ್ಕಾರುಜಿ ದಾಯ ಉರ್ಕಾರುಜಿ ಅದನ್ನ ಅಲ್ಲಿ ಬಂಡಲ್ಲ ಉರ್ಕಾರುಜಿ ಕೆಲವು ಪೊಂಜನಗಳನ್ನ ಚೊರೆದು ರೀ ಎಲ್ಲ ಪೊಂಜವಣ್ಣೆ ಮದ್ಮೆ ಅಂತ ವಿಷಯವನ್ನೇ ಉರ್ಕಾರುಜಿ ಬಂಡ ಉರ್ಕಾರುಜಿ ದಾನೆ ಉರ್ಕಾರುಜಿ ಬಂಡ ನೀರು ದೋಸದ ಬಂದದಿದ್ದು ಸ್ಟವ್ ಬತ್ತಾಯನೆ ದಾಯಗ ಏರೇ ಗೊತ್ತು ಮಾ ಈ ಸ್ಟವ್ಡು ಟೋಪುಡು ನಾಲ್ಕು ಬೊಲ್ದುದಾಯ್ತು ನಾನು ಎಂಕ್ಲೆಗೆ ಸಾಲ ಈ ನಿದ್ರೆ ಅಜ್ಜಿರದು ಪೋಣಾಗ ನಮ್ಮ ಒಂಜೆಂದು ಇದು ಸ್ಟವ್ ಬತ್ತದ ಅವು ಕರೆಂಚೊಂದು ನಮ್ಮ ಸಂಸ್ಕೃತಿ ಕರೆಂಚರವಲ್ಲಿ ಕತ್ತೆಗಳ ನಾಯಿಗಳ ರೇಸಾಂಡಿಗೆ ಬಂದುಲೆ ನಿಜವಾದ ನಾಯಿ ಫಸ್ಟ್ ಬರೋಡ ಕತ್ತೆ ಫಸ್ಟ್ ಬತ್ತಂದು ಮೀಡಿಯಾದಕ್ಕೂ ಮೈಕ ಬತ್ತೊಂದು ನಾಯಿದಾಗ ಐತೆ ಪೋಯಿರು ಟೈಗರ್ ಇದಾನೆ ಫಸ್ಟ್ ಬತ್ತಿಜ ಅಂದು ನಾಯಿ ಬಂದ್ಬಿಡಿ ಅಂಚಿಡ್ದು ಬಲಿಪಣಗ ಅಂಚಿಡ್ದು 4 ನಾಯಿ ಬತ್ತುಂಡು ಇಂಚಿಡ್ದು ಬಲಿಪಣಗ ಇಂಚಿಡ್ದು 4 ನಾಯಿ ಬತ್ತುಂಡು ಪಿರಾಡ್ದು ಬಲಿಪಣ ಪಿರಾಡ್ದು 4 ನಾಯಿ ಉಂಡು ನಮ್ಮ ಮಕ್ಕಳೇ ನಮಗೆ ವಿರೋಧ ಅಂದ ನಮ್ಮ ಫಸ್ಟ್ ಬರ್ಪಣೆ ಇಂಚ ನಮ್ಮ ಸಂಸ್ಕೃತಿ ನಮ್ಮ ಒರಿಪಾಯ್ಜಿಂದ ನಮ್ಮ ಫಸ್ಟ್ ಬರ್ಪಣೆ ಇಂಚ ಅಂದು ಬೋಡತ್ತ ಐಕೆ ಎಡ್ಡೆ ಶಬ್ದಕ್ಕೆ ಏನಪಲ್ಲ ಎಡ್ಡೆ ಸ್ಪರ್ಶ ಕೊರಲೆ ಇಂಚನೆ ಬತ್ತನೋಡಿಗೆ ಅಪ್ಪೆ ಬಾಲೇನು ಬುಪ್ಪೊಚ್ಚಿ ಮಗ ಬುಪ್ಪೊಚ್ಚಿ ಎಂಕಲ್ ನಾಟಕ ತುಯ್ಯಾರಂದು ಬತ್ತೀನಿ ಈ ಮಂಜಲ್ದಾಯ ಬಗಲ್ರ ಶುರು ಮಾಡ್ತಿದ್ದೆ ಮುಳ್ಳು ಸಣ್ಣಿ ಮಿರಿಯಾರೆ ಬ್ಯಾಕ್ ಬೇವ್ರ ಉಂತಾಡ ರಡ್ಡು ಉಂಡದು ಹೋದು ನಾಟಕ ತೂತೊಲಿ ಇಂಚನೆ ಆಯ್ತು ನೋಡಿಗೆ ಇನ್ನು ನಮ್ಮ ಉಳ್ಳ ಫಾರಿನ್ ಸಿಸ್ಟಮ್ ಬೈದನು ಕೈಗಾಡಿ ನೂಕೊಂದು ಹೋಗ್ಪಣೆ ಒಂಜ ಬಾಲೇನು ಅದು ನಂಡ ಸೂಟ್ ಕೇಸಿಡು ಹೋಯ್ತು ಒಂದು ವರ್ಪಣೆ ಅಪ್ಪುಗೆ ಯಾರು ನೀಡ್ತಾಳ ಅವಳು ಅಪ್ಪೆ ಇನ್ನು ಪರಸ್ಪರ ಪಾತೆರೆ ಯಾರಾದು ಬತ್ತೇರೆ ಪೂರ ನಂಗೆ ಪುರ್ಸೋತಿಜ್ಜಿ ಅವು ಆಯರವಲ್ಲಿ ಒಂದುಲೆ ಒಂಜಿ 10 ನಿಮಿಷ ಅಂಡ್ಲ ಇಲ್ಲ ಪರಸ್ಪರ ಪಾತೆರೊಡಿಗೆ ಅವಳ ಮಲ್ಲ ಮಲ್ಲ ಕೋಟಿ ದಾಖಲ ಇಲ್ಲ ಅಲ್ದು ದೂಡು ಕಿಚನ್ ಸ್ಟಡಿ ರೂಮಿಗೆ ಫೋನ್ ಪಾತೆರೊಡು ಇಲ್ಲ
ಇಂಚ ದುರುಪಯೋಗ ಮಲ್ತೊಂದು ಪೋಯಂದಂಡ ನಮ್ಮ ಓಟಿಗೆ ಬರ್ಕತ್ತ ಪುಣಿ ಅವು ಆರವಲ್ಲಿ ಐಕೆ ಅಡ್ಡೆ ಕಲೆ ಕಲ್ಪಾವಡು ಜೋಕ್ಲೆಗೆ ಬಂದ್ಪುಣಿ ಇನ್ನು ಕೆಲವು ಕೊಡ್ದ ಕಲೆ ತುಂಡ ಪಂಡದ ಸುಖ ಅಜ್ಜಾಯಿನಿ ಮುಂದಿನ ನೃತ್ಯ ಮಾಡೋ ಮಕ್ಕಳು ಓದುದು ಬಂಡದ ಪುಣ್ಯ ಅಪ್ಪ ಎಮ್ಮೆ ಚರ್ಮುರಿದಾಕದು ಬಾತ್ನಿ ಸ ಮಕ್ಕಳನ್ನ ಡ್ಯಾನ್ಸ್ ಬಾತ್ಯರು ಮೊಬೈಲ್ ಮತ್ತೊಂದು ಎದುರುಗುಳ್ಳಿ ಡ್ಯಾನ್ಸ್ ಶುರು ಆದ 10 ನಿಮಿಷ ಅಂಡಲ್ಲ ಮಗಳನ್ನ ಗುರುತದಿ ಕುಚ್ಚಿ ಮಗಳನ್ನ ಗುರುತಲ್ಲದಿ ಕುಚ್ಚಿ ಮಗನ ಗುರುತಲ್ಲದಿ ಕುಚ್ಚಿ ಬೊಕ್ಕದುಂಡಂಚಿನ ಸುರುತ 10 ನಿಮಿಷ ಡ್ಯಾನ್ಸ್ ಇಡುಂದು ಪುಣಿ
ಮೊರಣಿ ತಾಳಿ ಕಟ್ಟುವಾಗ ತಡೆದ ವಧುಗೆ ಆಯ್ತು ತಾಳಿ ಕಟ್ಟರ ಬಣ್ಣಗ ಆಳ್ ಬಂಡಲ್ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಅವಲ್ಲಿ ಬೈಕಲ್ಲಿದ್ದಾನಲ್ಲ ಬಲಿತೀನಿ. ಹಪ್ಪಳ ಕಾಯಿಸುವಾಗ ಓಡಿದ ಮಗುವೆ ಬಾಕಿದ ಪೂರ ಆತಂದು ಹೋಳಿಗೆ ಪೂರ ರೆಡಿ ಆತ. ಹಪ್ಪಳ ಕಾಯ್ಪಣಗ ಬಲಿಪಾಲಿ ಹೆಚ್ಚಿನದ್ದು ನನ್ನ ಮದ್ಮೇನ ಪೊಣ್ಣಲ್ಲ ಆಣಲ್ಲ ಕ್ವಾರಂಟೈನ್ ದೀಪುಣ ದಿನ ಬರ್ಪುಣ ಅಲ್ಪಡದೆ ಗಿಚ್ಚಾವಣೆ ಕೊಂಡಪ್ಪುಣಿ ಬ್ಯೂಟಿ ಪಾರ್ಲರ್ಗೆ ಪಕ್ಕ ಸಂಕಳ ಇವತ್ತೊಂದು ಕಂಬಳಗಳು ಏರುಗುಣ ಇಲ್ಲಕ್ಕ ಕೊಂಡು ಓಡೋದು ಏಪ ಬೋಪೇರಿಂದ ಏರಿ ಗೊತ್ತು ಪೊಕ್ಕಡೆ 10 ಲಕ್ಷ ಖರ್ಚು ಮಲ್ತದ್ದು ಆ ಹೋಳಿಗೆಯನ್ನು ಪತ್ತೊಂದು ಬಳಿಪು ಆಲೋಚನೆ ಮಾಡ್ತಾ ನೋಡತ್ತ ಒಂಚೂರು ಈ ನಮ್ಮನೆ ಗೊಬ್ಬುಣ್ಣ ಅಪ್ಪೆ ಮಾಡ ಆತ ಬಂಗ ಮತ್ತು ಸಾಂಕಣೆಕ್ಕೆ ಒಂಜಿ ಬಾಲೆನ ಮಲ್ಲ ಮಲ್ಪಡ ಅಂದ್ರೆ ಅಪ್ಪೆಗೆ ಏತು ಬಂಗ ಉಂಟು. ಲಾಸ್ಟ್ಗೆ ಅಕ್ಕಲ ಒಂಜಿ ತರ ದೇರ್ತ ನಡಪಣಂಚಿನ ಬೇಲೆ ಮಲ್ಪುಣ ಬಿಡುದು ನಮ್ಮ ಅಕ್ಲಿನ ತರದಗ್ಗಾವಣಿ ಕುಟುಂಬದ ಅಕ್ಲಿನ ತರದಗ್ಗಾವಣಿ ಅವು ಪುರ ಮಲ್ಪೆರ ಪೋಯರ ಬಲ್ಲಿಯತ್ತ ನಮ್ಗೆ ಜವನಾಟಿಕೆ ಕೊರನೆ ಐಕ್ಕ ಬೊಕ್ಕೋರಿಯ ನಾಮಾಸಾರ ಮೊರಣಿ. ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ ವಂಡಂಬಿ ಮೈಸೂರು ಪಾಕ್ತಲ್ಲೊಂದುಲ್ಲಿ ಹಾಲು ಬಾಯಿ ಬಿಡೊಂದು ಇಜ್ಜಾಲ ಅಲ್ಲಿಗೆ ಶುಗರ್ ಉಂಡು ಬೇಗದಾನೆ ಹೊತ್ತು ಬೇಕು ಅಲ್ಲಿ ಫೇಸ್ಬುಕ್ ಉಡ್ದು ಇನ್ನೆತ್ತ ಇತ್ತದ ಮದ್ಮೆ ಕೆಲವು ಫೇಸ್ಬುಕ್ ಇಲ್ಲ ಬ್ಯಾಂಕ್ದ ಪಾಸ್ಬುಕ್ ಆಪುಣೆ ಗುರು ಹಿರಿಯ ಕ್ಲಿಯರ್ ಲಜ್ಜೀರ್ ಲಾಸ್ಟ್ಗೆ ಟಿವಿದ ಚಾನಲ್ ದಡೆ ಬಳಿಪುಣಿ ನಮ್ಮನ್ನು ಅವರು ಹೊಡಿತಾರೆ ಅಂತ ನ್ಯಾಯ ಒದಗಿಸಿಕೊಡಿ ಆಗಲು ನ್ಯಾಯ ಕೊರಡನೆ ಟಿವಿ 9 ದಾಕಲಿ ಪೆದ್ದನೆ ಅಪ್ಪೆ ಮೇ ಮೈಸೂರು ಭಾಗದಲ್ಲಿ ಅನ್ನೋದು ಆಳು ಬಾಯಿ ಬಿಡ ಅನ್ನೋದು ನಿಮ್ಮನ್ನು ಅವತಾರದ್ದು ಆ ಪೊಣ್ಣು ಎತ್ತನೆ ಆಣನ ಕೆಪ್ತಂಡೆ ಕೊಂಚಿ ಚಾಟ ಅಲ್ಲದಿ ಮಂಟಪಡಿ ಆಂಡ್ಲದಲ್ಲ ಸಾಮಾನ್ಯ ನರಮಣಿ ಅತ್ತೆ ಆಯಲ್ಲ ಎನ್ನಲೆ ಕಣಂಜಿ ಪುಡಿಕೆನ ಜವಣಿ ಕರೆಕ್ಟ್ ಒಂಜಿನ 1 ರೂಪಾಯಿ ವರಾಯ ಕಾಳಿ ರಡ್ಡು ಚಟ್ಟ ಮಾಡಿ ಕೊಡೋದು ಸೀದಾ ಕಡಪಡುವೆ ಮದ್ಮಲೆನ ಬಗ್ಗಾಯೇ ನಡು ಬೇರಿ ಕೊಂಚಿ ಡಿಬ್ಬನಿ ಐಕ್ಯನ ಪೊಂಜನ ಕಳ್ಳ ಪಣ್ಪಣಿ ಟೈಲರ್ಡ ಅಳತೆ ಕೊರನಗಣೆ ಬನ್ನೋಡು ನಡು ಬೇರೆ ಟೆಚ್ಚ ಜಾಗೆ ಬಿಡೋಡ್ಚಿ ಮಿತ್ರದು ಫ್ಲೈಓವರ್ ಅಂತ ಗಟ್ಟಿಪ್ಪಾಡು ಅವು ಏತು ತಿರ್ತು ಮುಟ ಬೋಡಾಣಲ ಜಪ್ಪಾಡು ಪಿಲ್ಲರ್ ತಿರ್ತು ಪೋಯಿ ನಾತ ಎಡ್ಡೆ ಗಟ್ಟಿಪುಂಡು ನಡು ಬೇರಿಟ್ಟು ಜಾಗೆ ಬಿಡೋಡ್ಚಿ ಕೆಲವು ದಾಖಲ ನಡು ಬೇರಿಟ್ಟು ಮದ್ಮಯ ಮಾತ್ರಣ ಕುಟುಂಬ ದಾಖಲು ಸೇರಿದ ಹಾಕೋಲಿ ಜಾಗೆ ಬಿಡ್ನಾಗಲ್ಲ ಜಾಗ್ರತೆ ಅಂತ ನೋಡು 14ನೇ ಇಸ್ವಿ ನೆಂಪು ಮಲ್ಪಳೆಯವರ ನಮ್ಮ ಉಮಿಲಿ ತುಚ್ಚಾರ 3 ಜಾಗೆ ಬಿಡ್ಲಿ ಈತೆ ಜಾಕೆಟ್ ತುಚ್ಚಿದ್ದು ಪಾಡಂಚಿ ಉಮಿಲಿ ಅಂಡ 20ನೇ ಇಸ್ವಿ 10ನೇ ವ್ಯಾಕ್ಸಿನ್ ಇಡೇಗಿ ಈತೆ ಫರೀನ ಪಾಡೊಂದು ಇರಿಗೆಲ್ಲ ಫಾರಿನ 3 ಫಾರಿನ ಅವು ಮಸ್ತ್ ದುಡ್ಡು ಇತ್ತನಕಲ್ನ ಜೋಕಲ್ನ ಪ್ಯಾಂಟೆಡ್ ಮಲ್ಲ ಹೊಟ್ಟೆ ವಾ ಮಣಿಪಾಲ ಓಲೆಗೆ ಇತ್ತೆ ಕೆಲವು ಕುಳೆತ್ತಲಕ್ಕ ತಿರುಗು ಒಂದಿಪ್ಪುವ ಅವು ಪೂರ ಮಲ್ಲಕಲ್ನ ಜೋಕುಲು ಮಲ್ಲ ಕಾಸು ಜಾಸ್ತಿ ಆಯ್ಲಕ್ಕನೆ ಕುಂಟು ಎಲ್ಲಿ ಆಪುಣೆ ದುಂಬೈನ ಮರಳು ಬಣಂತೇಳಿ ಇತ್ತೆ ಪೊರ್ಲು ನಮ್ಮ ದೇವಿ ಮಾತ್ಮೆ ತೂಪುಣೆ ಪೊಕ್ಕಡೆ ತುಯರ ಬಲ್ಲಿ ಬಂದುಲ್ಲ ದೇವಿ ಮಾತ್ಮೆ ಒಂದು ಏತೆಡ್ಡ ಸಂದೇಶ ಉಂಡು ಗೊತ್ತುಂಡ ಜಗನ್ಮಾತೆ ಇತ್ತನೆ ಕದಂಬವನಟ್ ಬೋಲ್ಪು ಮುಟ್ಟ ಬರ್ಪುಣೆ ರಕ್ಕ ಸೇರಿ ಅವಾಗ ಇನ್ಸ್ಟಾಗ್ರಾಮ್ ಇಜ್ಜಂಡು ವಾಟ್ಸಾಪ್ ಇಜ್ಜಂಡು ಅಕ್ಕೆಲ್ಲ ಬತ್ತು ಫ್ರೆಂಡ್ಶಿಪ್ ರಿಕ್ವೆಸ್ಟೇ ಕೊರ್ನಿ ಏನನ್ ಲೈಕ್ ಮಲ್ಪು ಎನಕ್ಕೆ ಎಂಕ ಒಲಿಲ್ಲ ಏರೆಗಳ ಒಲಿ ಅಂದೆ ಪೂರ ರಕ್ಕ ಸೇರಿನ ಬರಿ ಕೊರ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯಿಂದ ನಮ್ಮ ನಂಬುನಿ ದೇವಿ ಮಾತ್ಮೆ ತೂಪುಣಿ ಇಲ್ಲಡೆ ಬರ್ಪುಣಿ ಇನ್ಸ್ಟಾಗ್ರಾಮ್ಗೆ ಫೋಟೋ ಪಾಡುನಿ ಏರ ಲೈಕ್ ಮಲ್ತೆ ಬಣ್ಪುಣಿ ಆಯ್ ಮೊಬೈಲ್ ಕೊರತೆ ಬಣ್ಪುಣಿ ಆಯ್ ಐಸ್ ಕ್ರೀಮ್ ಪಾರ್ಲರ್ಗಳೆತ್ತೊಂದು ಒಪ್ಪೆ ಪಣ್ತೆ ಆಯ್ ಚೂಡಿದಾರ ಕೊರತೆ ಪಣ್ಪುಣಿ ಆತೆಲ್ಲ ವಿಷಯಗೂ ಆಗ ಒಳಿಪುಣಿ ಅಪ್ಪ ಅಮ್ಮನ ಬಿಡ್ದು ಬಳಿಪುಣಿ ಫ್ರಿಜ್ ಇಡು 35 ತುಂಡಾದು ಕುಳೋಣಿ ದಾನೆ ಪ್ರಯೋಜನ ಅಂಡಿ ತುಂಬುದ ರಕ್ಕ ಸೇರಿ ಕತ್ತಿ ಬೀಜ ಒಂದು ಸೂಟೆ ಬೀಜ ಒಂದು ಬರೋಂದಿತ್ತೀರ ಅವೇ ರಕ್ಕ ಸೇರಿನಿ ಸುಳ್ಳು ಬಣೊಂದು ನಮ್ಮ ಜೋಕಲ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬತ್ತುಕೊಳ್ಳೊಂದಿರೋದುಲೆ ಯಾನಿಕ್ಕೆ ಅವದೆತ್ತು ಕೊರಪೆ ನಿಕ್ಕೇನ ತಿರ್ಗಾಬೆ ಎಂಡ ಕಾರ್ ಉಂಡು ಎಂಡ ಜಾಬ್ ಉಂಡು ಅವು ಉಂಡು ಉಂದು ಪಂಡದು ಸುಳ್ಳು ಪಂಡದು ಬತ್ತದು ಕುಳ್ಳೊಂದಿರು ನಮ್ಮ ಅಪ್ಪ ಅಮ್ಮೆ ಒಂಜಿ ಪೊರ್ಲದ ಆಣನ ತೂದು ಮದ್ಮೆ ಮಲ್ಪೆ ಬಣ್ಣಗ ಯಾನಿತ್ತೆ ಇತ್ತಾಪುಜಿ ಆಯರಾಣಗ ಪಣ್ಪೆ ಲಾಸ್ಟ್ ಗಿಂಚಪೋದು ಫ್ರಿಜ್ ಡೂಲ್ಲುನಿ ಅವು ಆಯರವಲ್ಲಿ ಅವಾಗ ಜಗನ್ಮಾತೆ ಬಂಡೇರು ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ ಅಪ್ಪೆ ಈಗ ಆ ಪದ್ಯಡು ಪಣ್ಪೇರು ಆ ಮಹಾವಿಷ್ಣುನ ಸನ್ನಿಧಿಡಿ ಕುಲ್ಲೋಡ್ದಂಡ ಮರುಳು ಮಾಡಿ ಆ ಮರುಳು ಮಲ್ತನಂಚಿನ ಆ ರಕ್ಕಸರೆಲ್ಲ ಮರುಳು ಮಲ್ತದೇ ದೆತ್ತನೆ ಅಂಚಾದು ನಮ್ಮ ಕೈತಡೆ ದುಷ್ಟಶಕ್ತಿ ಬನ್ನಾಗ ನಮಡ ದುರ್ಗಾಶಕ್ತಿ ಜಾಗೃತಿ ಆವಡು ಗಾನಾದಿದೇವಿ ಬ್ರಹ್ಮನ
ಬ್ರಾಹ್ಮಣ ಅಲ್ಲ, ಬ್ರಹ್ಮನ ಬ್ರಹ್ಮನಾಗ ಹೋಗ್ಲಿ ಮುಂದೆ. ಅಯ್ಯೋ ದೇವರೇ, ಊಟ ಮಾಡದಿದ್ರು ಇಷ್ಟೊತ್ತು ಹಸಿವೆ ಹಿಡ್ಕೊಂಡು ಕೂತಿದ್ದಾರೆ, ಇಲ್ಲಿಯ ಒಂದು ಸಜ್ಜನ ಸಭೆ. ನೀವು ಅವರನ್ನು ಹೋಗ್ಲಿ ಮುಂದೆ ಹೇಳಿದ್ರೆ ಬಡ್ಕ ಎದ್ದು ಊಟಕ್ಕೆ ಹೋಗ್ತಾರೆ. ಹಾಗಲ್ಲದು ಮತ್ತೆಂತ? ಗಾನ ಹೋಗಲಿ ಮುಂದೆ, ನಾಟ್ಯ ಹೋಗಲಿ ಮುಂದೆ, ಗಾನ ನಾಟ್ಯ ವೈಭವವಾಗಲಿ. ಜಯ 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 ಜಯ. ಗಾನಾದಿ ದೇವಿ ಬ್ರಹ್ಮನ ರಾಣಿ, ಬ್ರಹ್ಮನ ರಾಣಿ. ಆ ಆ ಆ ಆ ಗಾನಾದಿ ದೇವಿ ಬ್ರಹ್ಮನ ರಾಣಿ, ಬ್ರಹ್ಮನ ರಾಣಿ. ಘೋರ ಕಾನನದೊಳು ನಿಲ್ಲುವಳೆ ವಾಣಿ, ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ. ಮೀನಾಂಕ ನರಸಿ ಬರುವಳಲ್ಲ ಏತು ಬೋಡಂಡ ರಿಕ್ವೆಸ್ಟ್ ಮಲ್ಪು ಅವು ಕೊರಪೆ ಅಂದು ಕೊರಪೆ ಅಂದು ಧರ್ಮದ ಮಿತ್ತಲ ಅಪ್ಪಮ್ಮನ ಮಿತ್ತಲ ಗೌರವ ಇತ್ತನ ಪೊಣ್ಣು ಬರುವಳಲ್ಲ. ಮೀನಾಂಕ ನರಸಿ ಬರುವಳಲ್ಲ. ಈ ಮಾನಿನಿ ಯಾರು ಯಾರು? ಫೇಸ್ಬುಕ್ ನಂಬುದು ಬೋದಲ ಗಡಿ ಪೋಯಿನ ಯಾರು? ಶಿವನೇ ಬಲ್ಲ, ಶಂಕರನೇ ಬಲ್ಲ, ಶಶಿಧರನೇ ಬಲ್ಲ. ಮೀನಾಂಕ ನರಸಿ ಬರುವಳಲ್ಲ, ಈ ಮಾನಿನಿ ಯಾರೋ ಶಿವನೇ ಬಲ್ಲ. ಪರಿಕಿಸು ಸಹಜ ಕಡೆಯ ಚೆಲ್ವ ತರುಣಿ, ಚೆಲ್ವ ತರುಣಿ, ಚೆಲ್ವ ತರುಣಿ, ಚೆಲ್ವ ತರುಣಿ. ಉಯ್ಯಾಲೆ ತೂಗುವ ಬಗೆಯ, ಆಡುವ ಬಗೆಯ, ತೂಗುವ ಬಗೆಯ. ಹೊರಗಿದ್ದಾರೆ ಪಣ್ಣು
ಬಜಾಜ್ ಫೈನಾನ್ಸ್ ಇಂದ ಲೋನ್ ಬೇಕಾ ಪಂಪಣೆ ಪೊಣ್ಣು, ಅವಲಾಕ್ಲೆ HDFC ಇಂದ ಲೋನ್ ಬೇಕಾ ಪಂಪಣೆ ಪೊಣ್ಣು, ಅವೇ ವಯಸ್ಸು ನಿಮ್ಮ ಪುಗೆ ಹೋಗ್ತಾ ಉಂಟು ಚೆಕ್ ಮಾಡಿಸಿ ಪಂಪಣೆ ಪೊಣ್ಣು, ಅಂದು ಗಾಡಿ ಸರ್ವಿಸಿಗೆ ತನ್ನಿ ಪಂಪಣೆ ಪೊಣ್ಣು, ಆಕ್ಲೆ ಇನ್ಸೂರೆನ್ಸ್ ಕಟ್ಟಿ ಪಂಪಣೆ ಪೊಣ್ಣು, ಅವಲಾಕ್ಲೆ ಗೂಗಲ್ ಮ್ಯಾಪ್ ಪಾತ್ರನೆ ಪೊಣ್ಣು, ಸೇಮ್ ವಯಸ್ಸು ಏರ್ಪೋರ್ಟ್ ಪಾತ್ರನೆ ಪೊಣ್ಣು, ಅವೇ ವಯಸ್ಸು ರೈಲ್ವೆ ಸ್ಟೇಷನ್ ಪಾತ್ರನೆ ಪೊಣ್ಣು. ಆಂಜೋಕ್ಲ ವಾಯ್ಸಿಗೆ ಓಲ್ಲ ವಿಲೇಜ್ ಜತ್ತ ಅಂತ ಬಾರಿ ಬೇಜಾರ ಬರ್ರಿ ಆಂಜೋಕಲ ವಯಸ್ಸಿಗೆ ಏನೋಡ ಇದೆ ಪಂಚಾಯತ್ ಕಜಾವದ ಟೆಂಪ ಬಣ್ಣಗ ಬೋಡು ಐಟ್ಟೊಂಜಿ ಆಂಜೋ ಬಗಲುಂಡು ಇಂಚಿನ ಅವಸ್ಥೆ ಮಾರಿ ಪಾಟೆ ಬೇರೆ ಥಪಲೆ ಬೇರೆ ಲೋಟೆ ಬೇರೆ ದೋಣಿ ಸಾಗಲಿ ಮುಂದೆ ಹೋಗಲಿ ಪಣಿಯರ ಒಂಜಿ ಆಂಜೋ ಕಾಜಾಡ್ದ ಕಡೆ ಮಾಡ್ತಾರ ಆಂಜೋಕ್ಲ ವಾಯ್ಸಿಗೆ ಓಜಕ್ಕೆ ಸಹಾಯ ಮಾಡಿದ್ದು ಇದಾಲೆ ನನಗೆ ಬಿಲೆಲ್ಲ ಇಂಚ ಬಾಲೆಗೆ ಎರಂಡ ಹಾಕೊಂಡ ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡ್ತಂಡ ಯಾರು 1098 ನಂಬರ್ ಆ ನಂಬರ್ನ ಎದುರು ಮಾಡ್ದಿರಿ ಶಾಲೆ ತುಲಿ ಐಕೆ ಫೋನ್ ಮಾಡ್ತಾನ ಅಂಡು ಬರ್ತಾರೆ ನನ್ನೈತೆ ಹಾಕಣಾಗ 1098ಕ್ಕೆ ಫೋನ್ ಮಾಡಿದ್ರೆ ಜಾಗ್ರತೆಯಿಂದ ಹಾಕೊಡ ಡಿಬ್ಬ ಬೋಡೆದಿಗೆ ಬಿನಿ ಎರಡ ಕಂಡನೆ ಹಾಕೊಂಡ ಮಹಿಳಾ ಸಹಾಯವಾಣಿ ನಂಬರ್ ಉಂಟು ಬರ್ತಾರೆ ಹಾ ಬೋಡೆದಿ ಕಂಡನೆಗೆ ಹಾಕೊಂಡ ನಂಬರ್ ಇಜ್ಜಿ ಓ ದೇವರೇ ಪುರುಷರಿಗೆ ಸಹಾಯವಾಣಿ ಇಲ್ವಾ ಸಹಾಯವಾಣಿ ಉಂಡು ನಂಬರ್ ಇಜ್ಜಿ ಮೂಲ ಸಹಾಯವಾಣಿ ಬೋರ್ಡ್ ಅಂಡ ಹಿರಿಯ ಅಡ್ಕಾಗಬಹುದು ಅಂದ ಅವಳು ಎಪ್ಪುಂಡು ನಮ್ಮಣ್ಣ ಅವೇಂಚೆ ಬಾರ್ 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 ಇನಿ ಮೂಳು ಬೋರ್ ಎಲ್ಲ ಲಕ್ಕದ ಬೋ ಈ ಮಂಡೆ ಬೆಚ್ಚ ಮಲ್ಪನಿ ವೈನ್ ಒಯ್ನು ಬೂರ ಅಂದ ವೈನ್ ಅಂಚನ ವೈನ್ ರಡ್ ರೀತಿ ಲೆಪ್ಪುಂಡು ಒಂಜಿ ವರ್ಮ ಅಂಟೆ ಉಂಟ ಒಂಜಿ 11 ಅಂಟೆ ಉಂಟ ವರ್ಮ ಅಂಟೆ ಹಿಡ್ದು ಬೊಕ್ಕ ಹಾಕಣ ಕಂಡನೆಲ್ಲೂ ಅಡೆಬೋದು ಬಾರ್ ಬಾರ್ ವರ್ಮ ಹಿಡ್ದು ದುಂಬ ಹಾಕಣಕ್ಲು ವೈನ್ ವೈನಂದೇ ಮಂಡ್ಯ ಚಾನಲ್ ತಂದು ಅಡೆಬೋದು ಅಂಚತೆ ಹಾ ಪುರುಷರಿಗೆ ಏನಿಲ್ಲ ಅಪ್ಪನ ಗಂಡ ನೆಂಚಂದ್ಲೆಪ್ಪುನಿ ಅಪ್ಪ ಹಾ ಚುಯಿ ಚುಯಿ ನಂಜಿ ತಿಂಡಿ ಮಲ್ಪಿರತ್ತ ಐನೆಂಚಲೆಪ್ಪುನಿ ಅಪ್ಪ ಆ ಅಪ್ಪ ಅಂತೂದು ಈ ಅಪ್ಪಗೆ ಬುದಾರದ ಇನ್ನ ಈ ಅಪ್ಪ ಅಂತೂದು ಆ ಅಪ್ಪಗೆ ಬುದಾರದ ಇನ್ನ ಅಂದಪ್ಪ ದಾದಪ್ಪ ಗೊತ್ತಿದ್ದಪ್ಪ ತಿಂಡಿ ಅಪ್ಪ ಅಂತೂದು ಅಪ್ಪನ ಗಂಡನಾಗ ಅಪ್ಪ ಅಂದೀನಿ ಹಾ ಅದೇ ಮಂಡ ಅಪ್ಪ ಅಪ್ಪಲ ಅಡಿ ಕರೆಂಚೊಂದೆ ಪುಣೆ ತಿಂಡಿ ಅಪ್ಪ ಅತ್ತ ಇಲ್ಲಲ್ದಪ್ಪ ಎಲ್ಲಗೆ ಗ್ಯಾಸ್ ಆವಡು ಬಾಳೆಗೆ ಫೀಸ್ ಆವಡು ಗುಂಪು ಕಟ್ರೆ ಕಾಸು ಆವಡು ಈ ಪಟ್ಟಿ ಕೊರ್ಪುನ ಬುಡ್ದು ಅಮ್ಮೇರ ಕರೆಂಚುನ ಕೆಲವಿಲ್ಲ ಬೊಡೆದಿಗ್ಲ ಗೊತ್ತಾಯರಜ್ಜಿ ಜೋಕ್ಲೆಗ್ಲ ಗೊತ್ತಾಯರಜ್ಜಿ ಅಮ್ಮೇರೊಂಜಿ ಬಂಗ ಬತ್ತದು ಕರೆಂಚಿದು ಒಪ್ಪಿ ಬೊಡೆದಿಗೆ ಕೇನ್ನ 1000 ಡ್ರೆಸ್ ಕೊರ್ಪೇರು ಜೋಕ್ಲೆಗೆ ಕೊರ್ಪೇರು ಬರ್ತ್ಡೇಗ ಐಕ್ಕಿನ ಎಕ್ಕಿಂದು ಈರದೆ ತೊಂದು ಜರ ಬ್ರಹ್ಮಗಲ ಸತ್ತ ಬಣ್ಣಗ ಅವಳು ಉಂಡತ ಏತಲ ಉಂಡವಳು ಉಳಾಯಿ ಪಕ್ಕಡ ಇದ್ದಿಂದ ರಾಸಿ ಬಾಡಿಯಾರ ಅವಳು ಪರತನೆ ಪಾಡೊಂದು ಏನ ಮದ್ಮೆಗಲ ಬೋಪ ದಾನೆ ಪಣ ತೂಕ ಪಣ್ಪುಣ ಒಂಜಿ ತ್ಯಾಗ ಜೀವಿ ಉಳ್ಳೇರಂದಾಂಡ ಅವು ಅಮ್ಮೇರು ಪಾಡ್ಲೆ ವಿಸಿಲ್ ಯಾರ ಮದ್ಮೆ ಒಂದನಾರು ಬಾಡಿಗೆ ಅದು ಮೂಳು ಚಪ್ಪಾಳೆ ತಟ್ಟೋಳಿ ಲೈಟ್ ಆಫ್ ಮಾಡ್ತೀರಿ ಲೈಟ್ ಆನ್ ಇತ್ತನ ಕಂಡನಿ ಬಿಡಿದು ಒಟ್ಟಿಗೆ ಚಪ್ಪಾಳೆ ತಟ್ಟಾರಲ್ಲ ಒತ್ತಿಜ್ಜಿ ಚಪ್ಪಾಳೆ ತಟ್ಟನ ಪೋಣ ಗಲಾಟೆ ಅವು ಬೊಕ್ಕ ಅಪ್ಪನ ಬಗ್ಗೆ ಬಣ್ಣಗ ತಟ್ಟು ಅಂತಾರೆ ಸೈಪೇವಪ್ಪ ಎಂದು ಮೂಸೊಂದು ಎನ್ನ ಬೇರೆ ಹೊಡೆ ಬರ್ತಾರೆ ಪೋಳೆ ಮಂಜಲ್ದ ಏನೊಟ್ಟಿಗೆ ನಿಷ್ಠುರ ಅಪ್ಪನ ದೇವಿಗೆ ಹಾ ಒಂತೆ ಅಮ್ಮೇರ್ನ ಬಗ್ಗೆ ಗೊತ್ತಿಪೋಡು ಜೋಕ್ಲೆಗೆ ಏತು ಭಂಗ ಬರಂದುಲ್ಲೇರಂದು ಗೊತ್ತಿಪೋಡು ನಮ್ಮ ಕುಟುಂಬಗೋಸ್ಕರ ಇತ್ತದೊಲೆ ಮೂಲ ಕಾರ್ಯಕ್ರಮ ಈತ ಎಡ್ಡ ಒಂದೊಂದು ಪೆರೆ ಕಾರಣ ಇರಬಣ್ಲಿ ಒಂಜಿ ಮುಲ್ಪದ ಶಕ್ತಿ ಬೊಕ್ಕೊಂಜಿ ಆ ಶಕ್ತಿ ಓಹು ಜನರೇಟರ್ ಶಕ್ತಿ ಜನರೇಟರ್ ಆಫ್ ಆವಡು ಪೂರ ರೆಚ್ಚ ಬಚ್ಚ ಆಪು ಜನ ನಮ್ಮ ಇಲ್ಲಡೆ ಬೇರೆ ಅಮ್ಮೇರ್ಲ ಒಂಜಿ ಜನರೇಟರ್ ಇತ್ತು ಲೆಕ್ಕ ಪಗೆಲ್ ರಾತ್ರಿ ಬೆನೊಂದು ಗುಡು 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 ಬಂಡದು ಇಲ್ಲಿಗೆ ಬೊಲ್ಪು ಕೊರೊಂದಿಪ್ಪೇರು ಬೊಡೆದಿ ಜೋಕುಲು ಬಣ್ಪುಣಕ್ಲು ಅಮ್ಮೇರ ಬಣ್ಪುಣ ಜನರೇಟರ್ಗೆ ಆತ್ಮವಿಶ್ವಾಸ ಬಣ್ಪುಣ ಡೀಸೆಲ್ನು ಪಾಡೋಂದಿಪ್ಪೋಡು ಅವು ಇಜ್ಜಿ ಅಕಲಿಲ್ಲ ಅವು ಉಂಡು ದುಂಡು ಬೊಕ್ಕೊಂಜುಂಡು ಏರಿಯರ್ನ ಫೋನ್ದ ಸ್ಟೇಟಸ್ ದೂಪುಣಿ ನಮ್ಮ ಇಲ್ಲಲ್ಲ ಕಂಡನಡ ಲಡಾಯಿ ಮಲ್ಪುಣಿ ಅಮ್ಮೆರಡ ಲಡಾಯಿ ಮಲ್ಪುಣಿ ತುಂಬ ಶಾಲೆಗೆ ಸೇರ್ಸನಗ ದಾಯ್ತಾ ಇತ್ತನ್ರಿ ಬೇ ಏಪ ಪುಟ್ಟನಿ ಅವು ತಾರ ಇದೆತ್ತು ನಾನಿ ಮಾಸ್ನ ಮಂಡೆಗೆ ನಮ್ಮ ತಾರಾಯಿ ಬೂರ್ದುಂಡ ಅವ್ರ ತಾರೀಕು ಬರೆಯರು ಅವು ಬರ್ತಡೇ ನಾನು ಬಲ ಏಪ ಅಮ್ಮ ಪುಟ್ಟನಿ ಅವು ಎಂಕ್ಲಿಲ್ಲ ಬೊಗ್ಗಿಗಿನ್ನಿದ್ದೀನಿ ನಾನಿ ಮಾಸ್ಟರ್ ಬೊಗ್ಗಿಡೆಗೆ ನೋಡ ಏಪಗಿನ್ನಿದ್ದೀನಿ ಎಂದು ಆರು ಬರೇನೇ ಬರ್ತಡೇ ಹಿಡಿದು ಬಕ್ಕ ಬರ್ತಡೇ ಇತ್ತೆ ಶಾಲೆಗೆ ಸೇರ್ಸನಗಂದು ಪುರ ಬೋಡಿ ಜನನ ಪ್ರಮಾಣ ಪತ್ರ ಬೋಡು ಆಧಾರ್ ಲಿಂಕ್ ಆವಡ ಆಧಾರ್ ಮಾತ ಲಿಂಕ್ ಆವಡೆ ಆಧಾರ ತೋಜ್ಪಾವಂದನ ಒಂಜೇ ಒಂಜಿ ಜಾಗೆ ಉಂಡು ಅಂಡ ಅವು ಸಾರ್ವಜನಿಕ ಶೌಚಾಲಯ ಮಾತ್ರ ಅವಳು ಆಧಾರ ತೋಜ್ಪಾಯ ಇತ್ತದುಂಡ ಅವಳು ಇತ್ತದುಂಡ ದೇವರೇ ಗತಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಮ್ಮ ಫಸ್ಟಿಗೆ ಒಂದು OTP ಬರ್ತದೆ ಮತ್ತೆ ನಿಮ್ಮ ಪಿ ಬರಬೇಕು ಬಂಡೇರ್ನ ಈ OTP ಬಂದಿಟ್ಟ ಸೈಪುಣ್ಣ
OTP ಬತ್ತು ಜಿನ್ನ ಮಣದನಿ ಬಯ್ಯ ಮುಟ್ಟ ಈ OTP ಬನ್ನೆಟ ಇಂಬೆ ಓವರ್ ಟೈಮ್ ಪಿ ಅತ್ತಂದು ಒಂದು ಜಾಸ್ತಿ ಆದತ್ತ ಸಾರ್ವಜನಿಕ ಶೌಚಾಲಯಕ್ಕೆ ಹೋಯ್ನಿ ಸರ್ವರ್ ಪ್ರಾಬ್ಲಮ್ ಅಂಡ ಅವಳ ಸರ್ವರ್ ರಡ್ನ ಮಣದ ಸರ್ವರ್ ಉಂಡು ಎಂಕ್ಲೆ ಬರ್ಪುಣ ಕಾಸಿಗೆ ಮಾತ್ರ ಸರ್ವರ್ ಪ್ರಾಬ್ಲಮ್ ಪಣ್ಪುಣೆ ತುಲೆ ಏರಣ್ಲ ಕಟ್ಟಾಪುಣ ಕಾಸಿಗೆ ಸರ್ವರ್ ಪ್ರಾಬ್ಲಮ್ ಜವ ಅಮಾಸದಲ್ಲಿ 1 ಗಂಟೆ ರಾತ್ರಿಗಳ ಕಟ್ಟಾಪುಂಡು ಸರ್ವರ್ಗಳ ಕಲ್ಪಾದೀತೀರಿ ಕಡ್ಪುಣೆನ್ ಸುರು ಕಡ್ಪು ಕೊರ್ಪುಣೆನ್ ಪ್ರತಿಭಟನೆ ನಡೆದಕ ಅಂತೆ ಕೊರಕ ಹಿಡ್ದಕ್ಕ ಬರ್ತಡೇ ಹೊತ್ತು ನಿಮ್ಗೆ ಬರ್ತ್ಡೇ ಹಬ್ಬ ಏತು ಚಟ ಮಾಡಿ ತಿಂತಾರು ಅಂಚ ಪಣ್ಪುಣ ಕ್ರಮ ಇಜ್ಜವು ಬರ್ತ್ಡೇ ಬರ್ಡೇ 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 ಐಜಿ ಇಂದು ಬಲ್ಬು ಮಾತ್ರ ತಿರ್ಗಿನಿ ಇತ್ತೆ ಬರ್ಡೇ ಇಂದು ಮಾತ್ರ ಪಣ್ಪುಣ ಇತ್ತೆ ಪುರ ಎಲ್ಲಿ ಅತಿ ದುಂಬ ಪುದರ ದಿನಗದುಲೆ ಮಹಾಲಿಂಗೇಶ್ವರ ಪಂಚಲಿಂಗೇಶ್ವರ ಗೋಪಾಲಕೃಷ್ಣ ಸುಭದ್ರಲಕ್ಷ್ಮಿ ರಾಜರಾಜೇಶ್ವರಿ ಇತ್ತೆ ಪುದಗೇನ್ಲೆ ಪುದರೆಂಚ ಅಂದು ರಡ್ಡೆ ಅಕ್ಷರ ರಡ್ಡೆ ಅಕ್ಷರದ ಬುಧರ ಆಪೆನ ಬುಧರದ ಸುರುತಾಕ್ಷರ ಅಮ್ಮೆನ ಬುಧರದ ಸುರುತಾಕ್ಷರ ಬಾಲೆಗೆ ಬುಧರದ ಇದಾಣ ಆಯ್ಸಿ ಪುದರ್ದಿಯಾರು ಬಾರಿ ಸುಲಭ ಫಟಾಫಟ್ ದಿವಳಿ ಪಟಾಪಟ ದಿಯರ ಆಪುಜಿ ಅವು ಸುರೇಶ್ ಅಮ್ಮಿ ಸುಮಲತಾ ಅಪ್ಪೆಂದಾಂಡ ಒಂದೊಂದು ಅಕ್ಷರದ ಎತ್ತು ದಿಯರ ಆಪುಜು ಸುರೇಶ್ ಸುರೇಶ ಸು ಸುಮಲ್ ಸುರುತಾಕ್ಷರ ಸುರೇಶ ಸುರುತಾಕ್ಷರ ಸುಮಲತಾ ಸುರುತಾಕ್ಷರ ಅವು ಎಲ್ಲಿಯ ಜೋಕ್ಲಿಗೆ ಪಡ್ಕೆಗೆ ಹೋಯ್ರವಣ್ ಪುಣ್ಯತ ಮಾರ್ರೆ ಕರ್ಮ ಇರ್ನ ಆಯ್ಜಿ ಪೂರ್ಣಿಮಾ ಬಣ್ಪುಣ ಪುಣ್ಣು ಕಿಶೋರ್ನ ಮದ್ಮೆ ಯಾರವಲ್ಲಿ ಹೌದಾನೆ ಅವು ಸುಲಭ ಪೂರ್ಣಿಮಾ ಸುರುತಾಕ್ಷರ ಕಿಶೋರ್ ಸುರುತಾಕ್ಷರ ಅವು ಲೆಪ್ಪೆರೆ ಪುಣನೆ ಅವು ಬುಡಿಯಾರೆ ಪುಣತಿ ಒಂಜಿ ಎದುರು ಹೊಡೆದು ಬಿಡಿಯಾರೆ ಒಂಜಿ ಪಿರ ಹೊಡೆದು ಬಿಟ್ರೆ ಆಪುಜಿ ಬಣ್ಣೆ ಹಾ ಒಕ್ಕ ಬರ್ತಡೇ ಬರ್ತಾನೆ ಬರ್ತಡೇ ಓಡೆ ಮಟ್ಟ ಎತ್ತನ ಬಂಡ ಬಾಲೆಗೆ ಗೊತ್ತಿಜ್ಜಿ ಎನ್ನ ಬರ್ತಡೇ ಅಂತ ಒಂಜಿ ವರ್ಷದ ಬಾಲೆ ಗೊತ್ತುಂಡ ಬರ್ತಡೇ ಅಂತ ಇನಿ ಮಲ್ಲ ಏನದೊಕ್ಕ ಜೋಕುಲ ಅಪ್ಪೆ ಮಾಡ ಲಡಾಯಿ ಮಲ್ತದ ಬರ್ಪಡೆ ಮಲ್ಪವಣಕ್ಲಿಗೆ ಮಾತ್ರ ಏನು ಮಾಡ್ಬಿಣೆ ಎನ್ನ ಫ್ರೆಂಡ್ಗೆ 6,000 ಡ್ರೆಸ್ ಎನ್ನ ಫ್ರೆಂಡ್ ಪಾರ್ಟಿ ಕೊಡ್ತಾಳು ಎನ್ನ ಫ್ರೆಂಡ್ ಪಾರ್ಟಿ ಕೊಡ್ತಿ ಅತ್ತು ನಂಡ ಇಂಕ್ಲಿಗೆ ಹಾಕ್ಲಿಕ್ಕೆ ಸೆಟ್ಟದೆತ್ತು ಕೊಡ್ತೀರಿ ನಿಖಿಲ ಅಪ್ಪೆಮ್ಮ ಹೆಂಚಿನ ಕೊರಪರಂದು ಕೇಳುನೆಕ್ಕೆ ದುಂಬು ಅಪ್ಪೆಮ್ಮಡ ಸಾಲ ಎತ್ತುಂಡು ತಿಂಗಳದ ಆದಾಯ ಎತ್ತಂದು ಸುರೂಕಿಗೆ ನೋಡು ಜೋಕುಲು ಸಾಲ ಮಲ್ತದೆ ಎನ್ನ ಬರ್ತಡೇ ಮಲ್ಪೊಡಿಚಪ್ಪ ನಿಖಿಲ್ ನಾಲಿಲ್ಲ ದುಡ್ಡು ನಟ್ಟದು ಎನ್ನ ಬರ್ತಡೇಗೆ ನಿಕ್ಲಿನ ನಟ್ಟೆರ ಒಂಜಿ ಬಗೆ ಕಡಪುಡೆ ದಾಲಜ್ಜ ಮಹಾವಿಷ್ಣು ದೇವಸ್ಥಾನಕ್ಕೆ ಬೋದು ಒಂಜಿ ತುಳಸಿದ ಮಾಲೆ ಪಾಡ್ದು ಬರ್ಕ ಯಾವ ಏನನ್ನ ಆರಗಾತಿರ್ನ ಯಾರು ಪಣ್ಪುಣಕ್ಲೆ ಇಂಚಿನ ಬೋಡನಲ್ಲ ಪಾನಡಂದು ಜೋಕಲ್ನ ಮಾಡಿದ ಬತ್ತಂಡತ್ತ ಅವು ಆತ್ಮನಿರ್ಭರ ಭಾರತ್ ಅವು ವಿಶ್ವಗುರು ಭಾರತ್ ಇದು ನಮ್ಮ ಅಪ್ಪೆ ಅಮ್ಮನ ಕನನ ಹಿಡ್ದೆತ್ತು ಬರ್ತಡೇ ಮಲ್ಪವಣೆಗೆ ಲಾಸ್ಟ್ಗೆ ಆ ದುಡ್ಡು ದೆತ್ತೊಣ್ಣಕ್ಲೆ ಅಪ್ಪೆ ಅಮ್ಮಗೆ ನಾಡಿದ ಕಡೆ ನೆರ್ಪುಣೆಗೆ ನಿಕ್ಕೆ ಅರ್ಥ ಉಂಡ ಐಕೆ ಬಣ್ಬುಣಿ ಇನಿ ಸ್ಟಾರ್ ನಕ್ಲೇನು ಧಾರಾವಾಹಿ ದಕ್ಲೇನು ಸಿನಿಮಾ ನಟರೇನು ಮಾತ್ರ ನಮ್ಮ ಹೀರೋ ಒಂದು ದೀದು ಈ ಜೋಕ್ಲಿಗೆ ಈ ಪರಿಸ್ಥಿತಿ ಬತ್ತನಿ ಪ್ರಪಂಚದ ಗೌರವ ಕೊರಡೇನೆ ರಡ್ಡೇ ಜನಕ್ಕೆ 19-20 ಇಸ್ಬಿಡಿ ಲಾಕ್ಡೌನ್ ಆಂಡಲ್ಲ ಬಂಜಿಗೆ ಲಾಕ್ಡೌನ್ ಮಲ್ಪರೆ ಬುಡಂದು ನಂಚಿನ ಈ ಮಣ್ಣಿಡು ಬೆಣ್ಪುಣ ಕೃಷಿಕೇರು ನಂಬರ್ 1 ಹೀರೋ ಒಂದು ಬನ್ನೋಡು ಜೋಕ್ಲಿಗೆ ಬೊಕ್ಕೊಂಜಿ ಗುಡಿಟ್ಟು ದೇವರೆಂಚ ಉತ್ತದ ನಮನ ಕಾಪುವೇರ ಅಂಚ ಗಡಿಟ್ಟು ನಮನ ಕಾಪುಣಂಚಿನ ಸೈನಿಕರಿಗೆ ಸೆಲ್ಯೂಟ್ ಕೊರಲ ಮಗ ಅಕ್ಕಲ ಅವಳು ಬೇಲೆ ಮಲ್ತಿಜೇರಂದಾಂಡ ನಮ್ಮ ಮುಳಿ ಜೆಪ್ಪೆರಜ್ಜಿ ಫುಲ್ ಫ್ಯಾನ್ ಇದು ನಮ್ಮ ಲಡಾಯಿ ಮಲ್ಪೆರ್ಲಜ್ಜಿ ಹಗರಣ ಮಲ್ಪೆರ್ಲಜ್ಜಿ ಅಕ್ಕಲ ಒಳಕ್ಕ ಉಳಾಯಿ ಬಿಡಿಯೇರಂದಾಂಡ ನಮ್ಮ ಪೂರ ಊರು ಬಿಡ್ದು ಬಲಿಪಡವು ಹೆಂಚಿನ ಭಂಗ ಮತ್ತಲ್ಲ ರಾಜ್ಯಗಳ ಅಳಿಯಲಿ ರಾಜ್ಯಗಳು ಉಳಿಯಲಿ ಆರಲಿ ಗದ್ದುಗೆ ಮುಕುಟಗಳು ಉಳುವ ಯೋಗಿಯ ನೋಡಲಿ ನೇಗಿಲ ಹಿಡಿದು ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಓಹೋ 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 ನೇಗಿಲ ಹಿಡಿದು ಹೊಲದಳು ಆಡುವ ಉಳುವ ಯೋಗಿಯ ನೋಡಲ್ಲಿ ಅವನು ಬಯಸದ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವು ಕರ್ಮವೈಹ ಪರ ಸಾಧನವು ಅಷ್ಟದಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕ
ಮಾರ್ಗದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ತನ್ನಿ ಕಾರ್ಯವ ಬಿಡನೆಂದು ರಾಜಗಳು ದಿಸಲಿ ರಾಜಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಹಾರಲಿ ಗದ್ದುಗೆ ಮುಕುಟಗಳು ರಾಜಗಳು ದಿಸಲಿ ರಾಜಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಲೋಕಕ್ಕೆ ಅನ್ನವ ನೀಡುವನು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿಮನು ಗೌರವಗಾಶಿಸದೆ ನೇಗಿಲ ಕುಲದೊಳಗಡೆ ಇದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಅದಕ್ಕೋಸ್ಕರ ಏರೆಗೆ ಗೌರವ ಕೊರಡು ಏರನ್ನು ಸ್ಟಾರ್ ಆದ್ದೀವ ನೋಡು ಏರನ್ನು ಹೀರೋ ಆದ್ದೀವ ನೋಡು ಐಕೆ ಜೋಕ್ಲಗಿನಿ ತಾಳ್ಮೆ ಇಜ್ಜಂದಕ್ಕಾರೆ ಮುಖ್ಯವಾದ ಕಾರಣ ಯಾವ ಮನೆಯಲ್ಲಿ ಮಕ್ಕಳು ತಾಳಬೇಕೋ ಆ ಮನೆಯಲ್ಲಿ ಒಂದು ತಾಳಬೇಕು ಅಂಡಿ ರಡ್ಡೆನು ಸೇರ್ಸವಣ ತಾಳ ಬುಡ್ದು ನಾಲೆನ ಕೆರ್ಪುಣ ಪಬ್ಜಿ ಗೇಮ್ಲ ಮೂಜಿ ಕಂಡನಿ ಮೂಜಿ ಬೊಡದಿಡ್ದು ಕಮ್ಮಿ ಇಜ್ಜಾಂದನ ಧಾರಾವಾಯಿಲ ಮಣದ್ದಾನಿ ಇಲ್ಲಾಡಿ ಲಡಾಯಿಗೆ ರೆಡಿ ಮಲ್ಪಣ ಬಿಗ್ ಬಾಸ್ಲ ಬತ್ತ ನಡೆದ್ಬೇಕ ನಮ್ಮ ಇಲ್ಲಿ ಹಾಳ ಒಂದು ಹೋಯ್ತು ಒವ್ವೇ ಒಂಜಿ ಧಾರಾವಾಹಿಡ್ ಬಡತನದ ಕಲ್ಪನೆ ಕೊರ್ಪೆರದುಲೇ ಬಂಗ ಬತ್ತಂದಂಡ ಬಂಗದಕ್ಕಲ ಜೀವನ ಉಂಡಾಯಿತು ಪೂರಾ ಮಲ್ಲ ಮಲ್ಲ ಸೀರೆ ತುತ್ತೊಂದು ಫ್ಯಾಷನ್ ಮಲ್ತೊಂದು ಢಾಯ್ 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 ಇದೇನು ನಮ್ಮ ಜೋಕುಲು ಅರಕಾಟ ಪಾಡೊಂದು ಎಂಕಲ ಅಂಚನೆ ಆವಡೊಂದು ಬಕ್ಕ ಕಾಸದ ಆಸೆ ತೋಜ್ಪಾಯನ ನೆಟ್ಟುಕು ಬಲಿಪುಣೆ ದಯೆ ಎಂಕಲ ಅಂಚನೆ ಫ್ಯಾಷನ್ ಮಲ್ಪೊಡು ಬಡತನದ ಬಗ್ಗೆ ಓಲಾಣ್ಲ ಉಂಡ ಅವಳು ಬಂಗ ಬಣ್ಣಗೆ ಎಂಚ ಜೀವನ ಮಲ್ಪೊಂದು ಆ ಧಾರಾವಾಹಿಟ ಅಣ್ಲ ಉಂಡ ಇಲ್ಲಿ ಪುಡಪುಣ ಧಾರಾವಾಹಿಲು ಅವೊಂಜಿ ಬಿಗ್ ಬಾಸಿಗೆ ರಾತ್ರಿ 12 ಗಂಟೆ ನಮ್ಮ ಐನುಗುಳ್ಳೊಂದು ಬಿಗ್ ಬಾಸ್ ನಮ್ಮ ಇಲ್ಲೆಲ್ಲ 16 ಗಂಟೆ ಉಂಟ ಅಣ್ಲ ಲಡಾಯಿ ಮುಗಿ ಪೂಜಿ ಐನು ತೂಪುಣಿ ಪಿರ್ ಮರ್ಲಾತ ನಂಕಂದು ಬೊಕ ದೇವೇರು ಬಂಗ ಗೊರಿಯರು ಅನ್ಪುಣಿ ನಾವು ಐಕ್ಯ ಭಜನೆ ಮಲ್ಪೊಡಿಗೆ ಮುಲ್ತು ಗೂಗಲ್ ಮ್ಯಾಪ್ ಕಡಪುಂಡ ಕರೆಕ್ಟ್ ಇಡೆಲ್ಲ ತೊಂಬರ್ಪುಂಡು ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ದೇವಸ್ಥಾನ ಒಂಜಿ ಟವರ್ ಇತ್ತಲಕ್ಕ ಇಲ್ಲಲ್ಲಡ್ದು ದೇವರಿಗೆ ಲೊಕೇಶನ್ ಬೋರ್ಡ್ಗೆ ಇಲ್ಲಲ್ಲದ ಸಮಸ್ಯೆ ಪರಿಹಾರ ಹೊಡೆದಾಂಡ ಇಲ್ಲಲ್ಲಡ್ದು ದೇವರಿಗೆ ಲೊಕೇಶನ್ ಕಡಪುಡ್ನ ವ್ಯವಸ್ಥೆಗೆ ಕಲಿಯುಗೊಟ್ಟು ಭಜನೆ ಪಣ್ಪುಣ ಪುದರ್ ಭಜನೆ ಅವಡು ಇಲ್ಲಲು ಪ್ರತಿ ಇಲ್ಲಲು ತಾಳದ ಶಬ್ದ ಅವಡು ಬ್ರಹ್ಮ ಕಲಶಡದ ಬೊಕ್ಕ ಅಂಡಲ್ಲ ಪ್ರತಿ ಇಲ್ಲಲು ಬೊಲ್ಪುಗು ಬಯ್ಯಾಡ ತಾಳದ ಶಬ್ದ ಆನಂದಾಂಡ ಆ ಮಹಾವಿಷ್ಣು ಆ ವಿಠಲನ ರೂಪಡು ಇಲ್ಲಡೆ ಬರ್ಪೆಗೆ ಐಕ್ಯ ಭಜನೆಗೆ ಪಂಡರಾಪುರ ಪ್ರಾಮುಖ್ಯ ಈ ವಿಠಲೆತ್ತೆ ಬೋಪೆ ಇಲ್ಲಡಿ ಎಲ್ಲ ಸಾಲೆಂಡು ಆ ವಿಠಲ ಇಲ್ಲಡೆ ಬರಡುಂದಾಂಡ ಇಲ್ಲಲು ತಾಳದ ಶಬ್ದ ಆನಂದಾಂಡ ಲೊಕೇಶನ್ ನಾಡೊಂದು ಇಲ್ಲಡೆ ಬರ್ಪೆ ಜೋಕ್ಲೇನ ಕಾಪುವೆ ನಮನ ಕಾಪುವೆ ಎಂಚ ನಿನ್ನ ಫೇಸ್ಬುಕ್ಕಿಗೆ ಒಬ್ಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಬಾಯ್ ಫ್ರೆಂಡ್ ಅವನು ಒಳ್ಳೆಯವನಲ್ಲ ಬಲಕ್ಕೆ ತಿರುಗು ಒಬ್ಬ ನಿನ್ನನ್ನು ಕಾರಲ್ಲಿ ತಿರುಗಿಸ್ಲಿಕ್ಕೆ ಕರೀತಾ ಇದ್ದಾನೆ ಅವನು ನಿನ್ನನ್ನು ಫ್ರಿಜ್ಜಲ್ಲಿ ತುಂಡು ಮಾಡಿಡ್ತಾನೆ ಎಡಕ್ಕೆ ತಿರುಗು ಅಪ್ಪ ಅಮ್ಮ ಹೇಳಿದಾಗೆ ಕೇಳಿ ಧರ್ಮದ ಮತ್ತು ಜಾತಿಯ ಗೌರವವನ್ನು ಉಳಿಸಿ ಆ ಒಳ್ಳೆ ರೀತಿಯಲ್ಲಿ ಮದುವೆಯಾಗಿ ಸಂಸಾರ ಜೀವನ ನಡೆಸಿ ನಿನ್ನ ಗಮ್ಯಸ್ಥಾನವನ್ನು ತಲುಪು ಐಕೆ ಎಲ್ಲೇ ಪ್ರಾಯದ ಕೃಷ್ಣಗೆ ಬಾಲಕೃಷ್ಣ ಅಂದು ಪುದಾರ್ ನಡು ಪ್ರಾಯದ ಕೃಷ್ಣಗೆ ವಿಠಲ ಅಂದು ಪುದಾರ್ ಮದ್ಮೆ ನಡೆದ ಬೊಕ್ಕದ ಕೃಷ್ಣಗೆ ಶ್ರೀನಿವಾಸ ಅಂದು ಪುದಾರ್ ಐಕೆ ಶ್ರೀನಿವಾಸ ಕಲ್ಯಾಣ ಮಲ್ಪುಗೀರ್ ವಿಠಲ ಕಲ್ಯಾಣ ಆಣಿ ಆತಂಡವರ ಯಾವ ಮದ್ಮೆ ನಡೆದಕ್ಕ ಬೊಡೆದಿನ್ಲೆ ತಂದು ಕುಟುಂಬದ ಮುಡಿಪು ಪೂಜೆ ದಡೆ ಪೋಲೆ ಎಂದು ಮಣ್ಪುಣೆ ಐಕ್ ದಯೇ ಇಂಚ ಪುಂಡಿ ಪಣವು ಒಂದು ಮಲ್ತದ ಅವಳು ಪಾಡ್ಲೇ ಮುಡಿಪುದ ಪಾತ್ರೆಗೆ ತಿರುಪತಿದ ದೇವರಿಗೆ ದುಡ್ಡುದ ಸಮಸ್ಯೆ ಆತಜಿ ತಿರುಪತಿದ ದೇವರಿಗೆ ಲಡ್ಡುದ ಸಮಸ್ಯೆ ಆಯ್ನೆ
ಚರ್ಬಿ ತಿಂದು ನಕಲು ಚರ್ಬಿಲ ತಿಂದೇರು ಚರ್ಬಿ ಆಯ್ಕೆ ಪಾಡ್ದಲ್ಲ ಅವ್ರಿಯರು ಇದು ಪೂರ ಜೋಕ್ಲೆ ಕಲ್ಪನೆ ಕೊರಡು ನೆತ್ತ ವಿಜ್ಞಾನ ಅಡೈತಿ ಗಣಿತ ಅಡೈತಿ ಸಮಾಜ ಅಡೈತಿ ಸಮಾಜ ಅಡ್ದಾಣೆ ಕಮ್ಮಿ ಕೆಲವಿಲ್ಲಲ್ಲ ಪಾಪ ಕೆಲವು ಜೋಕ್ಲೆಗೆ ಮಾರ್ಕ್ ಕಮ್ಮಿ ಇಪ್ಪುಂಡು ಪೊರ್ಲು ನೆಲ ಹೊಚ್ಚಿ ಬೇರು ಪೊರ್ಲು ಅಡಿಪು ಬೇರು ಪೊರ್ಲು ಪಾತ್ರೆ ದೆಕ್ಕು ಬೇರು ಅಪ್ಪಮ್ಮನೊಟ್ಟಿಗೆ ಅಡಿಗೆ ಮಲ್ಪುವೇರು ಹಾಕ್ಲಿಕ್ಕೆ ನಮ್ಮ ನಿರ್ಪುಣ್ಯತ ನೇನೆ ಮಲ್ಪುಯ್ ನಡಪು ಎಲ್ಲ ಮದ್ಮೆ ಆದ ಪೋಯ್ ನಡೆದು ಅಕ್ಕ ಬರ್ಕತ್ತದ ಜೀವನ ಮಲ್ಪುಣ ಈ ಮಾರ್ಕ್ ಕಮ್ಮಿ ಇತ್ತದ ಇಲ್ಲ ಅಡಿಪುಣ ಒರೆಸುನ ಜೋಕುಲತ್ತ ಅಂದ ಈ ಸೊನ್ಪತ್ತೊಂದು ಮೆಡ್ದು ಮಿತ್ತದ ಪೂರ ಎಡ್ಡೆಡ್ ಜೀವನದ ಪೂ ಅಂದ್ ಮನ್ಪುಣ ಗ್ಯಾರಂಟಿ ಇಜ್ಜಿ ಅವು ಮಣದಾನಿ ಬಸ್ ಹಿಡಿದು ಬತ್ತಾಣಲ್ಲ ಬತ್ತ ಸುರೂಕು ಎಂಕ್ಲೆಲ್ಲೊಂಜಿ ಪೊಣ್ಣು ಬಾಲೆ ಮಲ್ಲ ಒಂದುಂಡ ಗೃಹಿಣಿ ಆಪುಣ ಲಕ್ಷಣ ಕಲ್ಪಾವಡು ನಮ್ಮ ಎಡ್ಡೆ ಗೃಹಿಣಿ ಅಲ್ಲ ಸುರುಕು ಇದು ಶಿಕ್ಷಣ ಏಕೆ ದೇವರ ಕೊರ್ನ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆಲ್ಲ ಆರೋಗ್ಯ ಶ್ರೀಮಂತಿಕೆಲ್ಲ ಕೊರುಡಿಗೆ ದೇವೇರು ನನ್ನತ ಜೋಕ್ಲಿಗೆ ಆರೋಗ್ಯ ಮುಖ್ಯ ಒಂಜಿ ಕಾಲ ಬರ್ಪುಣದುಲೆ ಜಾತಕಂದೆತ್ತು ತೋಡುಗದಕ್ಕೆ ಮೆಡಿಕಲ್ ರಿಪೋರ್ಟ್ದಿಂದ ಮಾತ್ರ ಮದ್ಮೆ ಆಪುಣೆ ದಪಂಡ ಅಮ್ಮೆರ್ನ ಬುಧರದ ತಿಂಡಿ ಇತ್ತು ಅಪ್ಪ ಇತ್ತೆ ಅಪ್ಪ ಪಿಜ್ಜಾ ಅಂಚೆ ಪೂರ ಬೊಜ್ಜ ಕಾಲೇಜಿದ ಪಿದಾಯಿ ಪೂರ ಅವೇ ಚರಂಡಿದ ನೀರ್ದ ಪಾನಿಪುರಿನೇ ಕೊರ್ಪುಣಿ ಪಾನಿಪುರಿ ಜೋಳಪುರಿ ಮಸಾಲ ಪುರಿ ಮಣದಾನಿ ಜೋಕುಲು ಪಂಡ್ಪುಣಿ ನಾನು ಶಾಲೆಗೆ ರಜೆ ದಯಪಂಡ ಮಿಜಿಲೆ ಪುರಿ ಒಂತೆ ಆರೋಗ್ಯದ ಬಗ್ಗೆ ಜಾಗ್ರತೆ ಮಲ್ತೊಣಗ ನಮ್ಮ ಜೋಕ್ಲೆಗಿ ಇತ್ತೆ ಪೂರ ಇಂಚಿನ ಮಾಲ್ ಫ್ಲ್ಯಾಟ್ ಸಂಸ್ಕೃತಿ ಪೂರ ಬತ್ತ ನಡೆದು ಬಕ್ಕ ಅಡಿಗೆ ಮಲ್ಪರ್ ಲಜ್ಜಿ ದುಂಬು ಇಲ್ಲಲ್ಲ ಬೊಗ್ಗಿ ಮಾತ್ರ ಐತೇನೆ ಇತ್ತೆ ಫೋಂಡು ಸುಗ್ಗಿಲ್ಲ ಉಂಡು ಈ ಸುಗ್ಗಿ ಹಿಡಿದು ಬರೀರ ಸುನೆ ಹಿಡ್ದಕ್ಕ ಇಟ್ಟು ಬೊಗ್ಗಿಗಿಲ್ಲ ಇಜ್ಜಿದಾಳ ಇಲ್ಲ ಇಂದೇನೇ ಕಲ್ಪ ಅಂದು ಕುಳ್ಳಿ ಅಂದಂಡ ಬೇಗ ಬೇಗ ಆಸ್ಪತ್ರೆಗೆ ಅಡ್ಮಿಟ್ ಆವಡವು ಎದ್ದು ಅಂತೆ ಹಳ್ಳಿಡುಲ್ಲ ಅಂದ್ ಬಂಡ ಬಂದುಲೆ ಸಂತೋಷ ಪಡೆಕೆ ನಮ್ಮ ಪುಣ್ಯೋಡು ನಮ್ಮ ಹಳ್ಳಿಡುಲ್ಲ ಅಂತ ಪೇಂಟೆದ ತೂದು ಮರಳುಗಟ್ಟು ನೆತ್ತು ಬ್ಯಾಂಗ್ಳೂರು 1 ಗಂಟೆ ಬರ್ಸ ಬತ್ತಂದಂಡ ಬಜಕ್ರೆಗೆ ಹೋಯ್ಲಕ್ಕ ಹೋಗ್ಬಿಡು ಕಾರ ಪೂರ ನಮ್ಮ ಒಂಜಿ ಹಳ್ಳಿಡು ಅವ್ಯ ಮಹಾವಿಷ್ಣುನ ಸನ್ನಿಧಾನಡು ಈ ತೆಡ್ಡೆ ಒಂಜಿ ಪ್ರಕೃತಿದ ನಡು ಟೊಡ್ಡಿ ಜಡ್ಡೆ ಆಮ್ಲಜನಕ ಬತ್ತೊಂದುಲ್ಲ ಐಕ ಮಹಾವಿಷ್ಣು ಆ ವೆಂಕಟೇಶ್ವರನ ರೂಪೋಡು ನಂಗೆ ಶ್ರೀಮಂತಿಗೆ ಕೊರಡು ಎಂಥ ಶ್ರೀಮಂತ ಎಂತ ಶ್ರೀಮಂತನಂತಾನೋ ಎಂತ ಶ್ರೀಮಂತನಂತಾನೋ ಶ್ರೀಕಾಂತಯ್ಯ ಕಾಂತ ಎಂತ ಶ್ರೀಮಂತನಂತಾನೋ ಎಂತ ಶ್ರೀಮಂತನಂತಾನೋ ಶ್ರೀಕಾಂತಯ್ಯ ಕಾಂತ ಎಂತ ಶ್ರೀಮಂತನಂತಾನೋ ಬೊಮ್ಮನು ಹೆಮ್ಮಗ ಮೊಮ್ಮ ಬಿಡಮ್ಮನಿ ಮೊಮ್ಮತ ತಿಮ್ಮತ ರಮ್ಮ ಪರಮ್ಮ ಅಮ್ಮರು ಸಮೋಹನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತನಂತಾನೋ ಶ್ರೀಕಾಂತಯ್ಯ ಕಾಂತ ಎಂತ ಶ್ರೀಮಂತನಂತಾನೋ ಅಂಗರು ಹೆಂಗಳ ಅಂಗನಂತ ಗಟ ಮಂಗಳ ಪಾಂಗರು ಸಂಗಳ ಮಂಗಳ ಸಿಂಗರ ದಂಗುಟ ಸಂಗದ ಜಗದ ಅಗಂಗಳ ಕಂಗಳ ಹಿಂಗೆ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರ ಕೊನ್ನ ಪವನ್ನದ ಕೊನ್ನ ಕರನ್ನಗ ರನ್ನಿತ ನಿನ್ನೆದುರೆನ್ನಾರೆನ್ನೊಡೆಯನ್ನೇ ಎಂಥ ಶ್ರೀಮಂತನಂತಾನೋ ಶ್ರೀಕಾಂತಯ್ಯ ಕಾಂತ ಎಂಥ ಶ್ರೀಮಂತನಂತಾನೋ ಬಲ್ಲಕ ಬಲ್ಲಕ ರೊಲ್ಲಕ ಸೊಲ್ಲಕ ಬಲ್ಲಕ ಕುಲ್ಲರ ಗಲ್ಲನ ಗಲ್ಲಗೆ ಕುಲದ ನನ್ನೊಳ ವಲ್ಲಗೆ ನಲ್ಲದೆ ಸಲ್ಲದೆ ಸೊಲ್ಲನೆ ನಿಲ್ಲದೆ ನಿಲ್ಲ ಬಲ್ಲಕ ಬಲ್ಲಕ ರೊಲ್ಲಕ ಸೊಲ್ಲಕ ಬಲ್ಲಕ ಕುಲ್ಲರ ಗಲ್ಲನ ನಲ್ಲದೆ ಕುಲದ ನನ್ನೊಳ ವಲ್ಲಗೆ ನಲ್ಲದೆ ಸಲ್ಲದೆ ಸೊಲ್ಲನೆ ನಿಲ್ಲದೆ ನಿಲ್ಲ ಎಂಥ ಶ್ರೀಮಂತನಂತಾನೋ ಶ್ರೀಕಾಂತಯ್ಯ ಕಾಂತ ಎಂಥ ಶ್ರೀಮಂತನಂತಾನೋ ಅಂಬರ ದುಂಬಿಗೆ ತುಂಬೆಗೆ ಕಾಮುಕೆ ನಿಂಬೆಗೆ ನಿಂಬೆಗೆ ಬೊಂಬಕ ಕಾಮುದೇ ಅಂಬರ ದುಂಬಿಗೆ ತುಂಬೆಗೆ ಕಾಮುಕೆ ನಿಂಬೆಗೆ ನಿಂಬೆಗೆ ಬೊಂಬಕ ಕಾಮುದೇ ಇಂಬಕ ದಂಬಕ ಬಿಂಬ ಪ್ರಸನ್ನ ವೆಂಕಟ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಎಂಥ ಶ್ರೀಮಂತನಂತಾನೋ ಶ್ರೀಕಾಂತಯ್ಯ ಕಾಂತ ಎಂಥ ಶ್ರೀಮಂತನಂತಾನೋ ಎಂಥ ಶ್ರೀಮಂತನಂತಾನೋ ಶ್ರೀಕಾಂತಯ್ಯ ಕಾಂತ ಎಂಥ ಶ್ರೀಮಂತನಂತಾನೋ ಎಂಥ ಶ್ರೀಮಂತನಂತಾನೋ ಎಂಥ ಶ್ರೀಮಂತನಂತಾನೋ
ಐಕೆ ಭಜನೆ ಆವಡಿಲ್ಲ ಅಲ್ಲ ಛೇ ಭಾರಿ ಖುಷಿ ಅಣ್ಣ ಮಾರ್ರೆ. ಒಣಸು ಕುರ್ತಿಜೀರ್ ನಾನಲ್ಲ ಆಂಡಲ ಈತಿ ಜನ ಒಂಜಿ ನರಮಾಣಿ ಮೆದಕಂದೆ ಎಂಚಿನ ಒಂಜಿ ಪ್ರೇಕ್ಷಕರು ತಿಕ್ಕೋಡು ಅಂಡ ಎಂಕಲು ವಾಜನ ಮಾಡು ಪುಣ್ಯ ಮಲ್ ತಿಕ್ಕೋಡು ನಿಜ ಸೂಪರ್. ಒಣಸ್ಸು ಕುರ್ತಿಜೀರು ನನ್ನಲ್ಲ ಮೆಕ್ಲಿಗೆ ಬಡವು ಕಟ್ಟದು ಕುಳ್ಳುದೇರ ಆತು ಆತಾತು ಚಟ್ಟಂಬಡ ತಿಂತೇರ ಏರೆಗೂ ಐಕು ಮುರಣಂಜಿ ಗೊಡ್ಡ ಅಂಚನೆ ಆಂಡ್ ನಾಗರ ಪಂಚಮಿದ ದಿನ ನಮ್ಮ ಕಾರ್ಯಕ್ರಮ ಆವದುಂಡು ನಾಡುಡ್ದು 250 ಜನ ಬುಡ್ಕು ಕಲಕ್ ಎಂಕಲಿಗೆ ಇರತ್ತ ನಾಗೆ ಬತ್ತಂಡೀನಿ ಪೇರು ಬರಿಯರೆ ಡೈರೆಕ್ಟ್ ಈಡೆಗೆ ಬತ್ತನಿ ತೂನಾಗ ಬಫೆತ್ತ ಅವಳು ಉಪ್ಪಾಡ್ದೀನಾತಿ ಸಾರಿಗೆ ಒಗ್ಗರಣೆ ಪಾಡೋಡಾತಿ ಬೀರ ಒಂಜಿ ಪೋದು ಲೈನುಂತು ನಾ ಅವಸ್ಥೆ ತುಂಡ ಮೂಜಿ ತಿಂಗಳು ಉಂಟಿಜಾರ ಅಂದ್ರೆ ಪೋದು ದುಂಡು ಅಂಡ ವಿಠಲ್ ನಾಯ್ಕ ಎತ್ತ ఆయన ಅಮ್ಮೆ ಬತ್ತೇನಲ್ಲ ಉಡ್ಚಿ ಅಂಚ ಸಜ್ಜನ ಸಭೆ ಅಪ್ಪ ಮುಲ್ಪದ ಕಾರ್ಯಕ್ರಮ ಬಂಡ ಬಂಗಾರ ಕಾರ್ಯಕ್ರಮ ಪಣುಲೆ ಅತ್ತಂದೆ ನನ್ನ ಬಂಗಾರ ಮಲ್ಪವಣ ಬಂಗಂಡು ನಾನಾ ಬಡದಿಯಲ್ಲೂ ಕೇಣಾಗ ಗೆಜ್ಜೆ ಕಾರುಂಗಿಲ ಮಾತ್ರ ಕೇನೋಡು ನೆಕ್ಲೆಸ್ ಗಿಕ್ಲೆಸ್ ಪೋಂಡ ದೇವಿರೇ ಗತಿ 90,000 ಆತನಿಗೆ 10 ಗ್ರಾಮಗ್ 90,000 ಇರು ಸಂತೆದೇನೆ ಕೊಣದು ಗೊರ್ಪುಣತ್ತು ತಿಂಗಳಗೊರ ಬಂಗಾರ ಮಲ್ಪಂಡ್ರೆ ಗೊತ್ತಾಗುಂಟು ಜೆಂಚಿನ ದಾಯ್ತ ರೇಟಿ ಪಕ್ಕಡೆ ಚೆಕ್ ಆಂಡ್ ಬಂಗಾರ ಪಾಡೊಂದು ವೈರ ಅಂಡ್ಲ ಧೈರ್ಯ ಉಂಡ ಇಲ್ಲ ಅಲ್ದಿ ಏರ ಧೈರ್ಯ ಉಂಡ ದರೋಡೆ ಪಾಡೊಂದು ಪೋಂಡ ಒಯ್ಪುನೆ ಮೊರನಂಜಿ ಅಜ್ಜಿ ಮದ್ಮೆಗೆ ಬೋದು ಬಸ್ ಹಿಡಿದು ಜತ್ತದು ಚೈನ್ ಅರೆಗಳಂತೆ ಚೈನ್ ಉಳಾಯಿ ಪಾಡೊಂದು ಪೋತೋಳಿ ಅರ್ಲಂಜಿ ಸ್ಟೈಲ್ ಮಲ್ಪೆರ ಬೈರು ದಾರವಾಯ್ದುದು ಪಿದಾಯಿ ಪಾಡೊಂದು ಪೋಂದಿಲ್ಲ ಬೈಕ್ ದಕ್ಕಲು ಬಾತ್ತೀನಿ ರಾಪಕ್ಕ ಚೈನು ಅಜ್ಜಿ ಬಂಡೇರು ಕೊಣೋ ಸಂತೆ ಅದ ಆಕಲು ಒಯ್ತು ದಕ್ಕಿರು ಮುಸುಂಟು ಬಡ್ಚು ಪೆಜ್ ಒಂದು ಬತ್ತೀರಿ ನಿಜವಾದ ಒರಿಜಿನಲ್ ಅದು ರಾಪಕ್ಕ ಸೆರಂಗಡಿ ಕಟ್ನಿ ಲೆಫ್ಟ್ ರೈಟ್ ಬತ್ತ ನಮ್ಮ ಕಲ್ತನ ಕಲಾಂಡ ದಾನೆ ಹೇಳ್ತದ್ವಾ ಬೊಬ್ಬೆ ಬಾಡ್ದು ಅಂದ ಹೇಳ್ಪು ಬಣ್ಣಗ ಅಯ್ಯ ಮಣಿಪಾಳಾಗ್ಬೋದು ಹೇಳ್ಪು ಮಲ್ತು ಮಾರ್ದಾಪು ದೇವರೇ ಕಾಪಾಡತಿ ಬಂಗಾರು ಅಂಡ ಬಂಗಾರಿಗೆ ಏತೇ ಬಿಲೆ ಆವಾಡು ಮೇರೆ ಮುರಣಿ ಮುಂಪದ ಮಹಾವಿಷ್ಣು ಕ್ಷೇತ್ರದ ಕಾರ್ಯಕ್ರಮದಾನಿ ನಮ್ಮ ಶಶಿಕಲಾ ಒಂಜಿ ಚೈನ್ ಪಾಡೊಂದು ಬತ್ತಿತ್ತಲ್ಲಿಯ ಇಡೀ ಗೋಪುರಡು ಕಮ್ಮೆಣ ಬರೋಂದಿತ್ತು ಏರಾಂಡ ಪಣಿಯರಂಡ ಅವಿ ಜೊತೆ ಕಮ್ಮೆಣ ಇಜ್ಜಿ ಒಲ್ಪುಗು ಪುಟ್ಟದು ಬಯ್ಯಾಡ ಸೈಪುಣ ಪೂಕು ಕಮ್ಮೆನ ಉಂಟು ಆಪೆದೆಲ್ಲ ಕಾಯ್ತಿನ ಬಂಗುಡ ಇಪೆದೆಲ್ಲೆಡೆ ಕಮ್ಮೆನ ಅರ್ಪುಂಟು ಆಪೆದೆಲ್ಲದ ಕಬಾಬು ಇಪೆದೆಲ್ಲೆಡೆ ಕಮ್ಮೆನ ಬರ್ಪು ಈಗ್ರಿ ಅಕಡೆ ಮಧ್ಯಾಹ್ನ ತಿನ್ನ ಕೆರೆಂಗದ ಪೋಡಿ ಎಂಕ್ಲೆಗಿತ್ತೆ ಪೋಣಾಗ ಕಾರಡು ಕಮ್ಮೆನ ಬರ್ಪು ಆ ಇಡೀ ತೊಟ್ಟೆನ ಮುಗಿತನೇ ಇದು ಅಂಡ ಬಂಗಾರಕ್ಕೆ ಕಮ್ಮೆಣಜ್ಜಿ ಬಂಗಾರ ಕಮ್ಮೆಣಜ್ಜಪ್ಪ ಚೆಕ್ ಬಂಗಾರ ಕಮ್ಮೆಣಜ್ಜಿ ಅಣ್ಣ ಪೊಂಜನಕ್ಲೆ ಬೆಚ್ಚಾಣು ಕೆಂಪಣ್ಣಕ್ಲೆ ಬೆಚ್ಚಾನು ಮಾತ್ರ ಎಲ್ಲ ಬಿನಿ ಕಂಡನಿಗೆ ಎಂಡೇರಂದ ಕಮ್ಮೆಣಜ್ಜಿ ಅಂದನ ಕೊರು ಏನ ಕಮ್ಮೆಣದ 11 ರೂಪಾಯಿ ಕಮ್ಮೆಣಜ್ಜಿ ಅಂದನ ಕೊರು ಏನ ಕಮ್ಮೆಣದ 11 ರೂಪಾಯಿ ಕಮ್ಮೆಣಜ್ಜಿ ಅಂದನ ಕೊರು ಚರ್ಚೆ ಅಲ್ಪಣ್ಣ ಮಲ್ಲಿಗೆ ಮರ ಈತ ಮಲ್ಲ ಒಳ್ತುದಿಕೊಂಡು ನಾನು ಅಂಜಾಳು ಮಲ್ಲಿಗೆ ಮಲ್ಲಿಗೆ ಬಂಗಾರ ಬೋಡು ಪೊಂಜನಕ್ಲೆ ಸಂತೋಷ ಆವಡು ಬಂಗಾರ ಬೋಡು ಆಸ್ಪತ್ರೆಗೆ ಅಡ್ಮಿಟ್ ಆತಂದ್ರೆ ಬಯ್ಯಕ್ಕೆ ಡಿಸ್ಚಾರ್ಜ್ 75,000 ಬಿಲ್ ಆತನ ಬಣ್ಣಾಗ ಇಲ್ಲ ಅಲ್ದ ನಾಯಿ ಕೊಣದು ಓಪಣ್ಣ ಬ್ಯಾಂಕ್ಗೆ ಅಡಾವ್ದಿಯಾರೆ ಅತ್ತ ಕುಕ್ಕರ್ಲ ಪಾತ್ರೆಲ್ಲ ಬರ್ತೊಂದು ಓಪಣ್ಣ ಅಪಾಗ ಬಂಗಾರ ಬೋಡ ಏನು ಆಪತ್ಕಾಲಾಗ ಕೆಲವು ಸತಿ ನಮ್ಮ ಆಪತ್ಕಾಲಾಗಂದು ದೆಪ್ಪುಣಿ ಉಪಯೋಗಕ್ಕೆ ಬರೆಯರಜ್ಜವು ಕೆಲವು ಪೊಂಜನಕ್ಲೆ ತುಳು ಇಲ್ಲ ಕಡೆಪಿ ಕಲ್ಲೊಂಜಿ ಬೋಡು ಕರೆಂಟ್ ಪೋಂಡ ಬೋರ್ಡ್ ಹಾಪುಂಡು ಕಡೆಪಿ ಕಲ್ಲೊಂಜಿ ಬೋಡು ಕರೆಂಟ್ ಪೋಂಡ ಬೋರ್ಡ್ ಹಾಪುಂಡು ಕರೆಂಟ್ ಪೋಯಿನ ಸಜ್ಜಿಗೇನೆ ಅಲ್ಪುಣಿ ಪಕ್ಕಡೆ ಪಣ್ಪುಣಿ ಮಾತ್ರ ಕರೆಂಟ್ ಪೋಯಿನ ಎಂತೂ ಕರೆಂಟ್ ಇಜ್ಜಿ ಅಂಚೆ ಸಜ್ಜಿಗೆ ಹೇಳ್ತೀನಿ ಅವಾಗ ಬಂಗಾರ ಬತ್ತೊಂದು ಸೊಸೈಟಿಗೆ ಬೋದು ಸೊಸೈಟಿ ಬಂಗಾರದಿ ಓಡು ಸುರುಕ್ ಡಿಸ್ಚಾರ್ಜ್ ಮಲ್ಪೋಡು ಡಿಸ್ಚಾರ್ಜ್ ಮಲ್ತಾರ ಇಲ್ಲ ಜೊತೆ ಇಪ್ಪೇರು ಪ್ರತಿ ಬರ್ತದ ಮಾತ್ರೆ ಕೊರ್ರ ಪೋಣಗಲ್ಲ ಬಂಗಾರಪುರ ಸೊಸೈಟಿ ಡುಂದೇ ಮಾತ್ರೆ ಕೊರಂಡ ಬಂಗಾರ ಸೊಸೈಟಿ ಡೇ ಬಾಕಿ ಹಾಗೆ ಅರೆಗೆ ಮಾತ್ರೆ ನಾಟು ಜಿ ಒರ್ಂಬ ಸರ್ತಿ ಸೊಸೈಟಿ ಬಂಡ ಊಸಾರಾಯನೆಟ್ಟ ಮಣಿಪೇರ ಅಲ್ಲಿ ಊಸಾರಾಯನೆಟ್ಟ ಬಂಗಾರದ ವಿಷಯ ದೆಪ್ಪೆರ ಅಲ್ಲಿ ಬಂಗಾರು ಎಂಚಲ್ಲರ ಬಂಗಾರು ಉಸಾರಾಯರ ಬಂಗಾರು ಬೆನೋಲಿಯಾ ನನಂತೆ ಬೇಲೆಗೆ ಪುರ ಪೋಲಿಯಾ ಸಂಸ್ಥೆ ಬಿನಿ ಚೇಂಜ್ ಮಲ್ಪಡಾವ ಹೊಡ್ಚತ ಅವೇ ಸಂಸ್ಥೆಗೆ ಪೋಲಿ ಅತ್ತ ಬೇಲೆಗೆ ಇರೇ ನ ಬಂಗಾರು
ಇರು ಮಲ್ಪಾಯಿನ ಬಂಗಾರು ಸೊಸೈಟಿ ಡುಂಡು ಬಂಗಾರು ನೋಡು ಆತನಾಗ ಉಸಾರ ಮಲ್ತದೆ ಹಾಂ ಬುಡ್ಪಾಬೆ ಒಂಜ ಬುಡ್ಪಾಬೇರಿ ಚಿನ್ನ ತಿಂದಿನೇನು ಬುಡ್ಪೇರು ರೆಡ್ ಹಿಡ್ದೊಂಜಿ ಹಾಂ ಬಂಗಾರಕ್ಕೆ ಕಮ್ಮೆಣ ಬತ್ತಲಾಕ ಆತನ ಬಂದುಲ ನಿಖಲ ಒಂಜಿ ಕಾರ್ಯಕ್ರಮ ಉಲ್ಪಾದ ಅಂದು ಪಂಡ ಅಂಚಿನ ಸೂಪರ್ ಕಾರ್ಯಕ್ರಮ ಅದಕ್ಕೋಸ್ಕರ ಮಾತ ಸಜ್ಜನ ಬಂಧುಲೆಗೆ ಈ ದೇವಸ್ಥಾನದ ಸಮಿತಿ ದಕ್ಲೆಗೆ ಬ್ರಹ್ಮಕಲಶೋತ್ಸವ ಸಮಿತಿ ದಕ್ಲೆಗೆ ಅರ್ಚಕ ವೃಂದ ದಕ್ಲೆಗೆ ತಂತ್ರಿವರಿಯರಿಗೆ ಮಾತೆರೆಗಳ ಎಂಕ್ಲ ತಂಡದ ಪರವಾದ ಕೃತಜ್ಞತೆ ಸಲ್ಲಿಸ ಒಂದು ನನೊಂಜಿ ನಿಖಿಲು ಭರ್ಜರಿ ಚಪ್ಪಾರೆ ಕೊಟ್ಟು ಈತ್ ಕಾರ್ಯಕ್ರಮಡು ಈತ್ ಬೇಗ ಸೌಂಡ್ ಸಿಸ್ಟಮ್ ಆಯ್ನಂಚಿನ ಇತ್ತನ ದಂಡ ಅವು ಈ ಇನಿತ ಸೌಂಡ್ ಸಿಸ್ಟಮ್ ಫಟಾಫಟ್ ಫಟಾಫಟ್ ಈತ್ ಕಾರ್ಯಕ್ರಮ ಬೋದು ಎತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಟೆಂಪ್ಟೆಡ್ ರೈಟ್ ಆಲ್ ರೈಟ್ ಎಂಜಿನ ಸೌಂಡ್ಸ್ದ ಪುದಾರಣ್ಣ ಓ ಸುಬ್ರಹ್ಮಣ್ಯ ಬೋಕ ಸುಬ್ರಹ್ಮಣ್ಯ ಅಂದ್ ಪುದಾರ ದೀನ ಹಿಡಿದ್ಬೇಕ ಸೌಂಡ್ ಎಡ್ಡೆ ಒಂದೇ ಕುಲ್ಲು ಐಕಾಂಡಲ ಒಂಜಿ ಆಂಜವಣ್ಣ ಪುದಾರ ದೀತಾರತ್ತ ಅಣ್ಣ ಅಂದು ಕೆಲವು ಕಾರ್ಯಕ್ರಮ ಸೌಂಡ್ ಎಡ್ಡೆ ಆತಂಡು ಕೇಳಿನಾಗ ಪಲ್ಲವಿ ಸೌಂಡ್ಸ್ ಪಿರ ಪುಣ್ಣು ಐಟ್ ಎಂಗ್ಲೆ ಆಂಜನಾಗ್ಲಿ ಸುಬ್ರಹ್ಮಣ್ಯ ಐನೇ ದಿಲಿ ನೆಕ್ಸ್ಟ್ ಹೊಸತ್ತು ದಿಪ್ಪುಂಡ ವಿಠಲ ಅಂದಿಲಿ ಅಂಚ ಅದು ಎಡ್ಡೆ ಸೌಂಡ್ ಸಿಸ್ಟಮ್ ಒದಗಿಸಿಕಾರ್ದು ಕೊರ್ನ ಹಿರೇನಲ್ಲ ದೇವಿಯರು ಕಾಪಾಡನ್ನ ದಯಪಂಡ ಎಂಕ್ಲ ಕಾರ್ಯಕ್ರಮ ಎಡ್ಡೆ ಮಲ್ಪುಣ್ಲ ನಿಕ್ಲಿ ಅಲಕ್ಕಲ್ಲ ಕಡಿದೆ ಪುಣ್ಲ ನಿಕ್ಲಿ ಅಂಚ ಅದು ಎಡ್ಡೆ ಮಲ್ತೇರು ಅಂಚ ಅದು ಮಾತೆರೆಗಳ ನಣತ ನಾಟಕ ಕಾತೊಂದುಲ್ಲ ರೈಕು ದುಂಬು ಒಣಸದ ಬಡವು ಒಣಸ್ಸು ಮನಸ್ಸು ರಡ್ಡೆ ಎಡ್ಡೆ ಪಡ್ ಪಂಪುಣ ಪ್ರಾರ್ಥನೆ ದೊಟ್ಟಿಗೂ ಅವಕಾಶ ಕೊರ್ನ ಮಾತೆರೆಗಳ ಒಂಜೇ ಪಾತ್ರೆಡು ಕೃತಜ್ಞತೆ ಸಲ್ಲಿಸ ಒಂದು ತಂಡದ ಕಲಾವಿದರನ್ನ ಪರಿಚಯ ಮಲ್ತೊಂದುಲ್ಲ ತೇಜೇಶ್ ಸಂಪಾಜೆ ಮಡಿಕೇರಿ ಶಿವಗಿರಿ ಕಲ್ಲಡಕ ಮುರಳಿ ವಿಟ್ಲ ಯಾನೊಂಜಿ ಪ್ರೈಮರಿ ಶಾಲೆದ ಮಾಸ್ಟ್ರು ಎಂಕೆಲ್ಲ ಶಾಲೆಗೆ ಬೋಡು ಇಲ್ಲಡೆ ಪೋಯರ 2:30 ಗಂಟೆ ಬೋಡು ಯಾನು ಮಿಲ್ ನಿದ್ರೆ ಗಜ್ಜರದು ಜೋಕ್ಲಿಗೆ ರಡ್ಡು ಪೆಟ್ಟು ಅಡಿಯಂದ ಅಂಡ ಎಲ್ಲ ಬಯ್ಯದ ಪೇಪರ್ ಬಣ್ಣಗ ನಿಖಿಲೇ ಬಣ್ವಾರು ಕೋಡೆ ಮುಳು ಬಗಳುವಂತೆ ಸೈಪೆ ಒಪ್ಪೆಂದು ಇನ್ನು ಜೈಲ್ಡ್ ಉಳ್ಳೆಗ್ಯಾವ ನಂಚದು అయినాత్ ಬೇಗ ಎಂಕ್ಲೆಗೆ ಇಂಜಿನ ಫ್ರೂಟ್ಸ್ ಕೊರಿಯರುಂಡ ಮಾಲೆ ಉಂಡ ಪೇಟ ಉಂಡ ಎಂಚಿನ ಬರುಂಡು ಐನ್ ರಪಕ್ಕ ಕೊರ್ದು ಜಪಕ್ಕ ಎಂಕ್ಲೆನ ಒಂಜಿ ಬೋರ ಬಿಡೋಡು ಮಾತಾಡಲ್ಲ ಪ್ರಾರ್ಥನೆ ಮಲ್ಪೊಂಬ ಸೊಲ್ಮೇಲು ಧನ್ಯವಾದ. ಹಲೋ ಚೆಕ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಠಲ್ ನಾಯಕ್ ಕಲ್ಲಡ್ಕ ಇವರಿಂದ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇವರಿಗೆ ಶ್ರೀದೇವರ ಪ್ರಸಾದ ರೂಪದಲ್ಲಿ ಪ್ರಸಾದವನ್ನು ಕೊಡಬೇಕಾಗಿ ಕ್ಷೇತ್ರದ ಅರ್ಚಕರಾದ ರಾಮಮೂರ್ತಿ ಭಟ್ರ ಹತ್ರ ಕೇಳಿಕೊಳ್ತಾ ಇದ್ದೆ. ವಿಠಲ್ ನಾಯಕ್ ಮತ್ತು ಬಳಗ ಕಲ್ಲಡ್ಕ, ನಿಮ್ಮಿಂದ ಮುಂದೆಯೂ ಈ ಕ್ಷೇತ್ರದಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯಲಿ ಎಂದು ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ. ದೇವಸ್ಥಾನದ ಅರ್ಚಕರಾದ ರಾಮಮೂರ್ತಿ ಭಟ್ರವರು ಪ್ರಸಾದ ರೂಪದಲ್ಲಿ ನಿಮಗೆ ಗೌರವಪೂರ್ವಕವಾಗಿ ಸ್ಮರಣೆ ಹಾಗೂ ಪ್ರಸಾದವನ್ನು ಯಂಕುಲ್ ಫ್ರೆಂಡ್ಸ್ ತಂಡದಿಂದ
ದಯವಿಟ್ಟು ರಾಜೇಶ್ ಮತ್ತು ತಂಡದವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ದೇವಸ್ಥಾನದ ಅರ್ಚಕರಾದ ರಾಮಮೂರ್ತಿ ಭಟ್ರವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಭಕ್ತಿ ಪೂರ್ವಕವಾಗಿ ಪ್ರಸಾದ ನೀಡ್ತಾ ಇದ್ದಾರೆ. ತಾವು ಸ್ವೀಕರಿಸಿ. ಎಂತ ಊಟ? ದಯವಿಟ್ಟು ಎಲ್ಲರೂ ನಿಧಾನವಾಗಿ ಊಟವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ನಮ್ಮ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಪಕ್ಕದ ಊರಿನ ಯುವ ಕಲಾವಿದರಿಂದ ಕೂಡಿದಂಥ ತಂಡ ಎಂಕುಲು ಫ್ರೆಂಡ್ಸ್ ಇವರಿಂದ ನಂಬಲೆಕ್ಕ ಇಜ್ಜರು ಎನ್ನುವಂಥ ಸಾಮಾಜಿಕ ತುಳು ಹಾಸ್ಯಮಯ ನಾಟಕ. ತಾವೆಲ್ಲರೂ ಅನ್ನ ಪ್ರಸಾದವನ್ನು ತೆಗೆದುಕೊಂಡು ನಾಟಕ ಪ್ರದರ್ಶನವನ್ನು ಎಷ್ಟು ಗಂಟೆ